ಶ್ರೀಮದ್ ಭಾಗವತ ಸಪ್ತಾಹದ 6ನೇ ದಿನವನ್ನು ನಾವು ತಲುಪಿದ್ದೇವೆ. ಶ್ರೀ ಆಚಾರ್ಯರು ಪ್ರವಚನಕ್ಕಾಗಿ ಈಗಾಗಲೇ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಶಿರಬಾಗಿ ವಂದಿಸುತ್ತಾ ಇವತ್ತಿನ ಪ್ರವಚನಕ್ಕೆ ತಮ್ಮೆಲ್ಲರ ಪರವಾಗಿ ಅವರನ್ನು ಸ್ವಾಗತಿಸುತ್ತಿದ್ದೇವೆ. ಹಾಗೆಯೇ ಆಸ್ತಿಕ ಬಂಧುಗಳಾದ ತಮಗೆಲ್ಲರಿಗೂ ಸ್ವಾಗತ. ಈ ದಿನದ ಪ್ರವಚನದ ಆರಂಭವನ್ನು ದೀಪ ಬೆಳಗಿಸುವ ಮೂಲಕ ಆರಂಭಗೊಳಿಸಬೇಕು ಅಂತ ಕೆಲವೊಂದು ಹಿರಿಯ ವ್ಯಕ್ತಿಗಳನ್ನು ಅತಿಥಿಗಳಾಗಿ ಇವತ್ತು ಕೇಳಿಕೊಂಡಾಗ ಅವರು ಪ್ರೀತಿಯಿಂದ ಒಪ್ಪಿ ನಮ್ಮ ಜೊತೆಗಿದ್ದಾರೆ. ಅವರು ವೇದಿಕೆಗೆ ಬಂದು ದೀಪೋಜ್ವಲನೆ ಮಾಡುವ ಮೂಲಕ ಇವತ್ತಿನ ದಿನದ ಪ್ರವಚನಕ್ಕೆ ಆರಂಭವನ್ನು ನೀಡಬೇಕು ಅಂತ ವಿನಂತಿಸಿಕೊಳ್ಳುತ್ತಿದ್ದೇನೆ. ವೇದಮೂರ್ತಿ ಸುಬ್ರಹ್ಮಣ್ಯ ಬಳ್ಳಕ್ಕು ರಾಯರು ಕೆಮಿಂಜೆ, ಹಾಗೆ ಡಾಕ್ಟರ್ JC ಅಡಿಗ, ಶಿವರಾಜ ಅಡಿಗ, ಅನಂತಕೃಷ್ಣ ಪಡ್ಡಿಲಾಯರು, ಹಾಗೆ ಲಕ್ಷ್ಮೀನಾರಾಯಣ ಕಡಂಬಳಿತಾಯರು ದಯವಿಟ್ಟು ತಾವು ವೇದಿಕೆಗೆ ಬಂದು ದಾಳಿಂಬ ಮತ್ತು ಪೂಜಾ ದಾಳಿಂಬ ದಂಪತಿಗಳು. ಅವರು ಈಗ ಗುರುಗಳಿಗೆ ಹಾರಾರ್ಪಣೆ ಮೂಲಕ ಕಾರ್ಯಕ್ರಮಕ್ಕೆ ಪ್ರಾರ್ಥಿಸಲಿದ್ದಾರೆ. ಆಸ್ತಿಕ ಬಂಧುಗಳಲ್ಲಿ ಒಂದು ವಿನಂತಿ. ಪ್ರತಿದಿನ ನಾನು ಏನು ಹೇಳ್ತಾ ಇದ್ದೇನೆ ಅದೇ ವಿಷಯ, ಹೊಸತಲ್ಲ. ತಮ್ಮಲ್ಲಿರುವ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿ. ಇಷ್ಟವರೆಗೆ ಸೈಲೆಂಟ್ ಮೋಡು, ಫ್ಲೈಟ್ ಮೋಡು ಅಂತ ಹೇಳ್ತಿದ್ರಿ, ಇವತ್ತು ಸ್ವಿಚ್ ಆಫ್ ಮಾಡಿಬಿಡಿ. ಯಾಕೆಂತ ಹೇಳಿದ್ರೆ ಇಲ್ಲದ್ರೆ ಅದು ನೋಡಿ ಹೋಗ್ತದೆ ಮೆಲ್ಲ ವೈಬ್ರೇಟ್ ಆಗುವಾಗ, ಅದಕ್ಕೋಸ್ಕರ. ಅದೇ ರೀತಿ ಅಲ್ಲಿ ಈ ಮಂಟಪದ ಬಾಗಿಲಿನ ಹತ್ತಿರ ಒಂದು ಪುಸ್ತಕ ಇಟ್ಟಿದ್ದಾರೆ. ಆಸ್ತಿಕ ಬಂಧುಗಳಿಗೆ ಆಚಾರ್ಯರ ಆನ್ಲೈನ್ ಕ್ಲಾಸ್ನಲ್ಲಿ ಸೇರಿಕೊಳ್ಬೇಕು, ಏನಾದರೂ ಹೊಸತನ್ನು ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇದ್ದವರು ಮಾತ್ರ ತಮ್ಮ ಹೆಸರು ಮತ್ತು ಮೊಬೈಲ್ ಸಂಖ್ಯೆಯನ್ನು ಅದರಲ್ಲಿ ನಮೂದಿಸಿ ಸಹಕರಿಸಬೇಕು ಅಂತೇಳಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ವಂದನೆಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಬ್ರಹ್ಮಾಂತ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಃ ಪತಿಃ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ.
ಶಾರದಾ ಭವವಾರಾಶೇಃ ಪಾರದಾ ವರದಾ ಸತಾಂ ನೀರದಾ ಬಹರೇರ್ಜ್ಞಾನ ಸಾರದಾ ಪಾತು ಸರ್ವದಾ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಭಕ್ತಾನಾಂ ಮಾನಸಾಂ ಭೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಭವಂತು. ಸಮ್ಯಕ್ ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ಕಲಿಕೃತನಿಖಿಲಕಲ್ಮಷಾಪನೋದನಪಟುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೇ ಅದ್ಯ ಕಥಾನುವಾದೇ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀಮದ್ಭಾಗವತದ ಅನೇಕ ಕೃಷ್ಣನ ಮಹಿಮೆಗಳನ್ನು ನಿನ್ನೆ ದಿವಸ ಕೇಳಿಸಿಕೊಂಡಿದ್ದೇವೆ. ಪ್ರತಿಯೊಂದು ಕಥೆಗಳು ಅವನ ಸಂಕೀರ್ತನೆ, ಅವನ ನಾಮಸ್ಮರಣೆಗೆ ಪ್ರೇರಕವಾಗಬೇಕು ಅನ್ನುವುದು ಭಾಗವತ ಗ್ರಂಥದ ಉದ್ದೇಶ. ನಮ್ಮ ಬದುಕಿನಲ್ಲಿ ಏನೆಲ್ಲ ವೈಭವಗಳಿದ್ದರೂ ಭಗವಂತನ ನಾಮಸ್ಮರಣೆ ಇಲ್ಲ ಅಂದರೆ ಬದುಕು ಬರಡಾಗುತ್ತೆ. ಜೀವನದಲ್ಲಿ ಮಾಡಲೇಬೇಕಾದ ಕೆಲಸ ಯಾವುದು, ಚಿಂತಿಸಲೇಬೇಕಾದ ನಾಮ ಯಾವುದು, ಎಲ್ಲದಕ್ಕೂ ಉತ್ತರ ಒಂದೇ. ಕಲಿಯುಗದಲ್ಲಿ ಕೃಷ್ಣ ಅನ್ನಿ ತುಂಬ ಸುಲಭ. ಕೃತ್ಯೇಷು ಪ್ರವರಃ ಅಂತ ಹೇಳಿದ್ದಾರೆ. ಮಾಡಬೇಕಾದ ಕೆಲಸಗಳಲ್ಲಿ ತುಂಬ ದೊಡ್ಡ ಕೆಲಸ. ಕೆಲವರು ಹೇಳ್ತಾರೆ, ನನಗೆ ಇವತ್ತು ಪುರುಸೊತ್ತಿಲ್ಲ. ಯಾಕೆ? ಕೃಷ್ಣನನ್ನು ಭಜಿಸಬೇಕು, ಅದು ಬಿಟ್ಟು ಬೇರೆ ಕೆಲಸ ಅಲ್ಲ. ಅದೇ ತುಂಬ ದೊಡ್ಡ ಕೆಲಸ ಅನ್ನುವ ಭಾವ ಹೃದಯದಲ್ಲಿ ಹುಟ್ಟಿದಾಗ ನಮ್ಮ ಬದುಕು ಸಾರ್ಥಕವಾಗುತ್ತೆ. ನಿನ್ನೆ ಹೇಳಿದೆ ನಾನು, ಅಕ್ರೂರ ಹೊರಳಾಡಿ ಬಂದ. ವ್ಯರ್ಥವಾಗಿ ಹೊರಳಾಡುವ ಈ ಜೀವನದಲ್ಲಿ ಕೃಷ್ಣನ ಪಾದದ ಧೂಳಿನಲ್ಲಿ ಹೊರಳಾಡಿದಾಗ ಅದು ಒಳ್ಳೆಯ ಜಾಮೂನಿನ ಹಾಗೆ ಆಯಿತು ಅವನ ಬದುಕು ಅಂತ ದೃಷ್ಟಾಂತವನ್ನು ಕೊಟ್ಟಿದ್ದೆ. ಒಂದು ಸುಭಾಷಿತ ಇದೆ, ಕೇಯೂರಾಣಿನ ಭೂಷಯಂತಿ ಪುರುಷಂ. ಯಾವುದೇ ಆಭರಣಗಳಿಂದ ಮನುಷ್ಯನಿಗೆ ವೈಭವ ಅಲ್ಲ. ನ ಸ್ನಾನಂ ನ ವಿಲೇಪನಂ ನ ಕುಸುಮಂ ನಾಲಂಕೃತ ಮೂರ್ಧಜಾಹ. ಚೆನ್ನಾಗಿ ಸ್ನಾನ ಮಾಡಿದ್ದಾನೆ, ಮೈತುಂಬ ಗಂಧ ಹಚ್ಚಿಕೊಂಡಿದ್ದಾನೆ, ಅನೇಕ ವಿಧವಾದ ಆಭರಣಗಳನ್ನು ಧರಿಸಿದ್ದಾನೆ. ಇದು ಯಾವುದೂ ಅಲಂಕಾರಗಳಲ್ಲ ನಮ್ಮ ಬದುಕಿಗೆ. ವಾಣ್ಯೇಕ ಸಮಲಂಕರೋತಿ ಪುರುಷಂ ಯಾ ಸಂಸ್ಕೃತಾ ಧಾರ್ಯತೆ ಕ್ಷೀಯಂತೆ ಖಲು ಭೂಷಣಾನಿ ಸತತಂ ವಾಗ್ಭೂಷಣಂ ಭೂಷಣಂ. ನಮ್ಮ ನಾಲಿಗೆಗೆ ಅಲಂಕಾರ, ಭಗವಂತನ ನಾಮ ಸಂಕೀರ್ತನೆ ಅದಿತ್ತು ಅಂದರೆ ಬದುಕೆಲ್ಲ ಬಂಗಾರ, ಬದುಕೆಲ್ಲ ಶೃಂಗಾರ. ಇಲ್ಲದೇ ಇದ್ದರೆ ಒಂದು ಮಂಟಪವನ್ನು ನಿರ್ಮಾಣ ಮಾಡಿ ಎಲ್ಲ ಅಲಂಕಾರ ಮಾಡಿದ್ದೇವೆ, ಅದರಲ್ಲಿ ದೇವತಾ ಪ್ರತಿಷ್ಠೆಯೇ ನಡೀಲಿಲ್ಲ. ಹೇಗೆ ವ್ಯರ್ಥವೋ ಆ ಮಂಟಪ, ಹಾಗೆ ಯಾರ ಹೃದಯದಲ್ಲಿ ಇಷ್ಟೆಲ್ಲ ದೇಹಕ್ಕೆಲ್ಲ ಅಲಂಕಾರ ಮಾಡಿ ಹೃದಯದಲ್ಲಿ ಭಗವಂತನ ಸ್ಥಾಪನೆ ಆಗಲಿಲ್ಲ ಅಂದರೆ ಈ ದೇಹವೆಂಬ ಮಂಟಪದ ಅಲಂಕಾರ ವ್ಯರ್ಥವಾಗುತ್ತೆ. ಹಾಗಾಗಿ ಹೃದಯದಲ್ಲೇ ದೇವರಿದ್ದಾನೆ. ಕಾರಲ್ಲಿ ಕುಳಿತುಕೊಂಡಾಗ ಆಲೋಚನೆ ಮಾಡಿ, ಈ ಹೃದಯದಲ್ಲಿರುವ ದೇವರಿಗೆ ಒಂದು ರಥೋತ್ಸವ ಸೇವೆ ಅಂತ ಆಲೋಚನೆ ಮಾಡಲಿಕ್ಕೆ ತುಂಬ ಸುಲಭ ನೋಡಿ. ಹಾಗೆ ಕುಳಿತರೆ ನೀವು ಹೋಗುವ ತನಕವೂ ಅದೊಂದು ರಥೋತ್ಸವ ಸೇವೆ ಆಗುತ್ತೆ. ಏನು ಮಲ್ಲೋ ಜನ ಅಂತ ಹೀಗೆ ಅಂದ್ಕೊಂಡು ಕೂತ್ರೆ ಆಕ್ಸಿಡೆಂಟ್ ಆಗುತ್ತೆ. ಆಗೋದು ಬೇಡ, ಆ ಭಾವಗಳು ಬೇಡ. ಯಾರಿಗೆ ಒಂದು ಪದಾರ್ಥಗಳನ್ನು ಕೊಡಿ, ಅದು ಒಳಗಡೆ ದೇವರಿದ್ದಾರೆ ಅಂತ ಮನಸ್ಸಲ್ಲಿ ಅಂದುಕೊಂಡು ಕೊಡಿ.
ನೀವು ಕೊಟ್ಟ ನೀರು ಅದು ದೇವರಿಗೆ ಅಭಿಷೇಕ ಆಗುತ್ತೆ. ಮಡಿ ಮಡಿ ಉಟ್ಟುಕೊಂಡು ಶಾಲಗ್ರಾಮದ ಮಂಡೆ ಮೇಲೆ ಹಾಕುವುದೇ ಅಭಿಷೇಕ ಅಲ್ಲ. ನಾವು ಬಾತ್ರೂಮಿಗೆ ಹೋಗ್ತೇವೆ, ಸ್ನಾನ ಮಾಡ್ತೇವೆ, ಹೀಗೆ ಸುಮ್ಮನೆ ನೀರು ಹುಯ್ಕೊಳ್ಬೇಡಿ. ವಾಶ್ ಮಾಡೋದಲ್ಲ ಅದು. ಇವತ್ತೆಲ್ಲ ವಾಶ್ರೂಮ್ ಅದು. ಹಿಂದಿನ ಕಾಲದಲ್ಲಿ ಅದೊಂದು ಮಂಗಳ ಸ್ನಾನ, ಮಂತ್ರಪೂರ್ವಕವಾಗಿ ಸ್ನಾನ. ಇವತ್ತೆಲ್ಲ ಟಬ್ಬುಗಳು ಬಂದಿದೆ, ಅದರ ಒಳಗಡೆ ಬಿದ್ದು ಹಂದಿಗಳ ಹಾಗೆ ಹೊರಳಾಡೋ ಹಾಗೆ ವ್ಯವಸ್ಥೆಗಳುಂಟು. ಇದು ನಮ್ಮ ಸಂಸ್ಕಾರ ಅಲ್ಲ. ತಲೆ ಮೇಲೆ ನೀರು ಹಾಕಿಕೊಳ್ಳುವುದು ಎಷ್ಟು ಚಂದ ಉಂಟು ನೋಡಿ ಭಾರತೀಯ ಸಂಸ್ಕಾರಗಳು. ತಲೆ ಮೇಲೆ ನೀರು, ನೀರು ಅಂತ ಅರ್ಥ ಅಲ್ಲ. ಸ್ವಲ್ಪ ತಾಳ್ಮೆಯಿಂದ ವಿಚಾರ ಮಾಡಿದರೆ ನನ್ನ ತಲೆ ಮೇಲೆ ನೀರು, ನೀರು ಯಾರ್ಯಾರೋ ನನ್ನ ಮಂಡೆ ಮೇಲೆ ಇರೋದು ಬೇಡ, ದೇವರೇ ನೀರು, ತಲೆ ಮೇಲೆ ನೀರು ಹುಯ್ಕೊಳ್ಳಿ ಎಷ್ಟು ಬೇಕಾದರೂ. ಹೃದಯದಲ್ಲಿರುವ ದೇವರಿಗೆ ಅಭಿಷೇಕ, ಈ ಅನುಸಂಧಾನ. ಕೆಲವರಿಗೆ ತಾಂಬೂಲವನ್ನು ಅಗಿಯುವ, ನೀವೆಲ್ಲ ಅಡಿಕೆ ತುಂಬ ಬೆಳಿತೀರಿ, ಯಾರೋ ಅಷ್ಟೊಂದು ತಿನ್ನುವ ಬಾಯಿ ಯಾರ್ದು ಕೆಂಪಾಗಲಿಲ್ಲ. ಕೆಲವರದೆಲ್ಲ ರಕ್ತೇಶ್ವರಿ ಹಾಗೆ ಇರುತ್ತೆ ಬಾಯಿ, ಯಾವಾಗಲೂ ಜಗಿದು ಜಗಿದು ಜಗಿದು. ಈ ಮಣ್ಣಿನಲ್ಲಿ ಓಡಾಡ್ತಾ ವಾದಿರಾಜರು ಹೇಳ್ತಾರೆ, ವಿಠ್ಠಲ ಅನ್ನುವ ನಾಮಸ್ಮರಣೆ ಅದೇ ತಾಂಬೂಲ ಚರ್ವಣ. ಈ ತಾಂಬೂಲ ಜಾಸ್ತಿ ಆಯಿತು ಅಂದರೆ ಅದು ಕಾಮಕ್ರೋಧಗಳಿಗೆ ದಾರಿ ಆಗುತ್ತೆ. ಕೆಲವೊಮ್ಮೆ ಅದು ತುಂಬ ವಿಪರೀತ ಪರಿಣಾಮಗಳನ್ನು ಮಾಡುತ್ತೆ. ವಿಠ್ಠಲ ಅನ್ನುವ ನಾಮಸ್ಮರಣೆ ಸನ್ಯಾಸಿಗಳು ತಿನ್ನುವಂತಹ ತಾಂಬೂಲ ಅಂತಾರೆ ವಾದಿರಾಜರು, ಚಮತ್ಕಾರದಲ್ಲಿ ಹೇಳ್ತಾರೆ. ನಿನ್ನೆ ಹೇಳಿದೆ ನಾನು, ಕೃಷ್ಣ ಅನ್ನುವ ನಾಮದಲ್ಲಿ ಹೇಗೆ ಶಾರ್ಟ್ ಮಾಡಿ ದೇವರು ಸ್ವೀಟ್ ಮಾಡಿ 8 ನಾಮಗಳನ್ನು ಗರ್ಗಮುನಿಗಳು ಕೊಟ್ಟರು ಅಂತ. ಹಾಗೆ ತಾಂಬೂಲದಲ್ಲಿಯೂ 3 ಅಂಶಗಳಿದೆ, ಅದನ್ನೆಲ್ಲ ಮಿಕ್ಸ್ ಮಾಡಿ ವಿಠ್ಠಲ ಮಾಡಿದ್ದಾರಂತೆ. ಏನಿದೆ 3 ಅಂಶ? ಬಾಯಿ ಕೆಂಪಾಗಲಿಕ್ಕೆ 3 ಇರಲೇಬೇಕು. ಒಂದು ವೀಳ್ಯದೆಲೆ ಇರಬೇಕು, ಒಂದು ಸುಣ್ಣ ಇರಬೇಕು, ಇನ್ನೊಂದು ಅಡಿಕೆ ಇರಬೇಕು. 3 ಮಿಕ್ಸ್ ಮಾಡಿ ಬಾಯಲ್ಲಿ ಅಗಿದರೆ ಕೆಂಪು ಬಣ್ಣ. ವೀಳ್ಯದೆಲೆ ಪಚ್ಚೆ ಹಸಿರು ಬಣ್ಣ ಇದೆ, ಅಡಿಕೆಯಲ್ಲಿ ಅಂಥ ಕೆಂಪು ಬಣ್ಣ ಏನು ಕಣ್ಣಿಗೆ ಕಾಣಲ್ಲ, ಅದು ಬೆಳ್ಳಗೆ ಇರುತ್ತೆ ಅದು. ಆ ಸುಣ್ಣ ಅಂತೂ ಬಿಳಿ ಬಿಳಿಯಾಗೇ ಇದೆ. 3 ಮೇಲನ ಮಾಡಿ ಬಾಯಲ್ಲಿ ಜಗಿದರೆ 3 ಇಲ್ಲದೆ ಇರುವ ಕೆಂಪು ಬಣ್ಣ ಬಾಯಲ್ಲಿ ಕಾಣುತ್ತೆ. ವಾದಿರಾಜರು ಹೇಳ್ತಾರೆ, ವಿಠ್ಠಲ ಅನ್ನುವ ನಾಮ ಸಂಕೀರ್ತನೆ ಇದೆ ಅಲ್ವಾ, ಇದೇ ತಾಂಬೂಲ. ವೀಳ್ಯದೆಲೆ, ವಿ ಈಸ್ ಈಕ್ವಲ್ ಟು ವೀಳ್ಯದೆಲೆ, ಠ ಅಂತ ಬರೀತಾರೆ. ಠ ಅಂದರೆ ಶೂನ್ಯ ಅಂತ ಅರ್ಥ. ಸಂಸ್ಕೃತದಲ್ಲಿ ಠ ಅಂದರೆ ಶೂನ್ಯ, ಏನೂ ಇಲ್ಲ, 0 ಬರೋದು, ಅದಕ್ಕೊಂದು ಚುಕ್ಕಿ ಕೊಟ್ಟರೆ ಠ ಆಗುತ್ತೆ ಅದು. ಶೂನ್ಯ ಅಂದರೆ ಚೂರ್ಣ, ಏನೂ ಇಲ್ಲ ಅಂತ ಅರ್ಥ. ಚೂರ್ಣ ಅಂದರೆ ಸುಣ್ಣದ ಪುಡಿ ಅಂತ ಅರ್ಥ. ಠ ಅಂದರೆ ಸುಣ್ಣದ ಪುಡಿ. ಲ ಅಂತ ಇದೆ, ಅದು ಸಾಮಾನ್ಯವಾಗಿ ನಾಮೈಕ ದೇಶೇ ನಾಮಗ್ರಹಣಂ ಅಂತ ಒಂದು ಸಂಸ್ಕೃತದ ನಿಯಮ. ಯಾರೋ ಇಷ್ಟುದ್ದ ಹೆಸರಿಟ್ಟಿರ್ತಾರೆ, ಬೈಪಡಿತ್ತಾಯರು, ಅದು ಇಷ್ಟುದ್ದ, ರಾಘವೇಂದ್ರ ರಾಮಚಂದ್ರ ಬೈಪಡಿತ್ತಾಯ ಅಥವಾ ತೋಟಂತಿಲ್ಲಾಯ, ಇಲ್ಲಿ ಸಿಕ್ಕಾಪಟ್ಟೆ ಇದೆ ಹೆಸರುಗಳು. ಅದಕ್ಕೆ ಅಷ್ಟೆಲ್ಲ ಉದ್ದ ಕರೆಯೋದಿಲ್ಲ. ತೋಟಂತಿಲ್ಲಾಯರು, ತೋಡ್ತಿಲ್ಲಾಯರು, ತೆಂಕಿಲ್ಲಾಯರು, ಅಷ್ಟುದ್ದ ಹೆಸರಿದೆ, ಎಲ್ಲ ಕರೀಲಿಕ್ಕೆ ಹೋಗಲ್ಲ, ಏಕದೇಶವನ್ನು ಕರಿತೇವೆ. ಹಾಗೆ ಪೂಗಿ ಫಲ, ಸಂಸ್ಕೃತದಲ್ಲಿ ಅಡಿಕೆಗೆ ಹೆಸರು ಪೂಗಿ ಫಲ. ಕೊನೆಯ ಅಕ್ಷರ ಯಾವುದು? ಲ. ಅದು ಎಲ್ಲಿದೆ? ವಿಠ್ಠಲ. ಹಾಗಾಗಿ ಲ ಅಂದರೆ ಅಡಿಕೆ, ಠ ಅಂದರೆ ಸುಣ್ಣ, ವಿ ಅಂದರೆ ವೀಳ್ಯದೆಲೆ. ಇದು 3 ಬಾಯಲ್ಲಿ ಹಾಕಿಕೊಂಡು ವಿಠ್ಠಲ 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 ಅಂದರೆ ಇಲ್ಲಿಯ ತನಕ ಇಲ್ಲದೇ ಇರುವ ಹೊಸ ಬಣ್ಣ, 3 ಇಲ್ಲದೇ ಇರುವ ಹೊಸ ಬಣ್ಣ ಬಾಯಲ್ಲಿ ಕೆಂಪಾಯ್ತಲ್ವ, ಹಾಗೆ ಇಲ್ಲಿಯ ತನಕ ಇಲ್ಲದೇ ಇರುವ ಹೊಸ ಬಣ್ಣ ನಿಮ್ಮ ಬದುಕಿನಲ್ಲಿ ಬರುತ್ತೆ. ವಿಠ್ಠಲ ಅನ್ನಿ. ತಂದೆ ವಿಠ್ಠಲ, ತಾಯಿ ವಿಠ್ಠಲ. ತಂದೆ ಸೇವೆ ಮಾಡಬೇಕಾದ್ರೆ ವಿಠ್ಠಲ ಇದ್ದಾನೆ. ವಿಠ್ಠಲನಿಗೆ ಒಲಿದ ನೋಡಿ ಪುಂಡರೀಕ, ಆ ಮುನಿಗೆ ವಿಠ್ಠಲ ಒಲಿದ. ಯಾಕೆ? ತಂದೆಯಲ್ಲಿ ದೇವರನ್ನು ನೋಡಿದ. ಪುಂಡರೀಕ ಮುನಿಯ ಬಳಿ ಅಪ್ಪ ಅಮ್ಮನ ಸೇವೆ ಎಷ್ಟು ಚಂದ ಮಾಡ್ತಾ ಇದ್ದಿ ಮಗ ಅಂತ ವಿಠ್ಠಲನೇ ಬಂದು ಎದುರಿಗೆ ನಿಂತನಂತೆ. ನಾನು ಒಲಿಯುವುದು ನಿಮ್ಮಂಥವರಿಗೆ, ಯಾಕೆಂದರೆ ಎಲ್ಲರೂ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ ಅಪ್ಪ ಅಮ್ಮನನ್ನು. ಎಷ್ಟು ಚಂದ ಸೇವೆ ಮಾಡ್ತಾ ಇದ್ದಿ. ಅವರು ವಯಸ್ಸಾದಮೇಲೆ ಉಪದ್ರವ ಮಾಡ್ತಾರೆ, ಆದರೂ ನಮ್ಮ ಕರ್ತವ್ಯ ಮಾಡಲೇಬೇಕು ನಾವು. ವಿಠ್ಠಲನನ್ನು ಸೇವೆ, ಅವನು ದೇವರನ್ನೇ ಸೇವೆ ಮಾಡ್ತಾ ಇದ್ದೀಯ, ಅಪ್ಪ ಅಮ್ಮನ ಸೇವೆ ಅಲ್ಲ. ವಿಠ್ಠಲ ನಿಂತ, ದೇವರು ಹೋಗಿ ನಿಂತರು, ಅದಕ್ಕೆ ಬೆಲೆ ಕೊಡಲಿಲ್ಲ ಅವ. ಪುಂಡರೀಕ ಏನು ಹೇಳಿದ ಗೊತ್ತಾ? ನೀನು ಇಷ್ಟೇನು ಅರ್ಜೆಂಟ್ ಮಾಡಿ ಬಂದಿ ಅಂತ ಕೇಳಿದ. ಕೆಲವರು ಯಾಕೆ ಬರಲಿಲ್ಲ ದೇವರೇನು ಕೇಳೋರಿದ್ದಾರೆ. ಪುಂಡರೀಕ ಕೇಳಿದ್ದು ಬೇರೆ. ಇನ್ನೂ ಅಪ್ಪನಿಗೆ ಸ್ನಾನ ಮಾಡಿಸ್ತಾ ಇದ್ದೇನೆ, ಅವನಿಗೆ ಫಲಾರ ಆಗಬೇಕು, ತಿಂಡಿ ಆಗಬೇಕು, ಅವನಿಗೆ ಇನ್ನೂ ವಿಶ್ರಾಂತಿ ಆಗಬೇಕು, ಎಲ್ಲ ಮಾಡಿ ಬರುವ ತನಕ ನಿಲ್ಲೋದಾದರೆ ನಿಲ್ಲು, ಪುರುಸತ್ತಿಲ್ಲ ಅಂದರೆ ಎತ್ಕೊಂಡು ಹೋಗು ಅಂದ ಅವನು ಪುಂಡರೀಕ.
ವಿಠ್ಠಲ ಹೇಳಿದ, ಅಲ್ಲ ಮಾರಯ್ಯ, ನಿನ್ನ ಮೇಲಿನ ಪ್ರೀತಿಯಿಂದ ಬಂದಿದ್ದೇನೆ. ನಿಲ್ಲಿಕ್ಕಿಲ್ಲೆಲ್ಲ ಕೆಸರುಂಟು, ಭೀಮರತಿ ನದಿಯ ದಂಡೆಯಲ್ಲೆಲ್ಲ ಕೆಸರುಂಟು. ಹೌದಾ, ಹಾಗಾದರೆ ನಿನಗೆ ನಿಲ್ಲಿಕ್ಕೊಂದು ಜಾಗ ಚಂದ ಮಾಡಿಕೊಡ್ತೇನೆ ಅಂತ ಅಲ್ಲೇ ಇರುವ 2 ಇಟ್ಟಿಗೆಯನ್ನು ಜೋಡಿಸಿ ಇಲ್ಲಿ ನಿಂತಿರು ಅಂತ ಹೇಳಿ ಹೋದ. 8 ಗಂಟೆಗೆ ಹೋದವನು ಮಧ್ಯಾಹ್ನ 3 ಗಂಟೆಗೆ ಬಂದ. ಅಲ್ಲಿ ನಿಂತಿರ್ತಾನ ನೋಡುವ ಅಂತ. ಅವನು ನಿಂತು ಹೀಗೆ ನಾವು 10 ನಿಮಿಷ ಕಾಯ್ತೇವೆ, ಏತು ಪೊಳ್ತು ಕಾಪುಣ, ಸಿಟ್ಟು ಬರುತ್ತೆ ನಮಗೆ. ವಿಠ್ಠಲ ನಿಂತ ಕಟಿಯಲ್ಲಿ ಕರ ಇಟ್ಟ. ಎಷ್ಟೊತ್ತಾದರೂ ತೊಂದರೆ ಇಲ್ಲ. ಕರ್ತವ್ಯ ಮಾಡೋವರಿಗೆ ನಾನು ಎಷ್ಟೊತ್ತೂ ಸಹನೆಯಿಂದ ಕಾಯ್ತೇನೆ. ಎಲ್ಲಿ ಒಲಿತಾನೆ ದೇವರು? ತಂದೆಯಲ್ಲಿ ವಿಠ್ಠಲ ಅನ್ನಿ, ತಾಯಿಯಲ್ಲಿ ವಿಠ್ಠಲ ಅನ್ನಿ, ಬಂಧುವಿನಲ್ಲಿ ವಿಠ್ಠಲ ಅನ್ನಿ, ಬಳಗದಲ್ಲಿ ವಿಠ್ಠಲ ಅನ್ನಿ. ವಿಠ್ಠಲ ಸಲಹೋ ಸ್ವಾಮಿ ನಮ್ಮನು ವಿಠ್ಠಲ ಜಗದಂತರ್ಯಾಮಿ. ಒಬ್ಬರು ಡಾಕ್ಟ್ರು ರಿಸರ್ಚ್ ಮಾಡಿದ್ದಾರೆ. ಯಾರು ತುಂಬ ವಿಠ್ಠಲ 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 ಅಂತಾರೆ, ಒಂಥರ ಪಂಪ್ ಆಗುತ್ತೆ, ಅವರಿಗೆ BP ರೈಸ್ ಆಗಲ್ಲ ಅಂತ ಹೇಳಿದ್ದಾರೆ. ಎಲ್ಲ ಪುರಾಣದ ಕಟ್ಟೆಯಲ್ಲಿ ಮಾತ್ರ ಆಗಬಾರ್ದು, ಅದು ಮನೆಗೆ ಬರಬೇಕು. ಅದು ಆ ವಿಚಾರಗಳು ನಮ್ಮ ಬದುಕಿಗೆ ಬರಬೇಕು. ಆವಾಗ ಒಂದು ಹೊಸ ಲೋಕವೇ ನಿರ್ಮಾಣ ಆಗುತ್ತೆ. ಇದಕ್ಕೆಲ್ಲ ಒಳ್ಳೆಯ ಅವಕಾಶ. ನಾನು ಯಾವಾಗಲೂ ಹೇಳೋದುಂಟು, ಬೆಳಿಗ್ಗೆ 4 ಗಂಟೆಯಿಂದ 8 ಗಂಟೆ ತನಕ ನಮ್ಮ ಬದುಕಿನ ಚರ್ಯೆ ಹೇಗಿದೆ ಅಂತ ದೇವರು ನೋಡ್ತಾನೆ. ಆಮೇಲೆ ತಲೆ ಕೆಡಿಸ್ಕೊಳ್ಳಲ್ಲ. ಅದು ಬದುಕಿಗೋಸ್ಕರ ಇರೋದು. ಆಮೇಲೆ ನಾವು ಕೆಲಸಕ್ಕೆ ಹೋಗಬೇಕು, ಹೊಟ್ಟೆ ಹೊರಿಬೇಕು. ದೇವರಿಗೂ ಗೊತ್ತಿದೆ ನಮ್ಮ ಕರ್ತವ್ಯಗಳು. ಬೆಳಿಗ್ಗೆ ಕಾಲ ಯಾವುದೋ ಆಫೀಸ್ ಟೈಮ್ ಅಲ್ಲ. ನಾವೇನು ಮಾಡ್ತೇವೆ, 10 ಗಂಟೆಗೆ ಅಂಗಡಿಗೆ ಹೋಗಬೇಕು ಅಂದರೆ 8 ಗಂಟೆಗೆ ಹೇಳ್ತೇವೆ. ಇದು ಯಾವ ನ್ಯಾಯ? ಬ್ರಾಹ್ಮಿ ಮುಹೂರ್ತ. ಬೆಳಿಗ್ಗೆ ಒಂದು ಹಾರಾಡುವ ಕಾಗೆ ಎದ್ದು ಕಾ ಕಾ ಅನ್ನುತ್ತೆ. ಕಾ ಅಂದರೆ ದೇವರು ದೊಡ್ಡವನು. ಮತ್ತೊಮ್ಮೆ ಕಾ ಅಂದರೆ ಆಂಜನೇಯ, ಹನುಮಂತ, ಅವನು ಶ್ರೇಷ್ಠ, ಎಲ್ಲರಿಗೂ ನಿಯಾಮಕ, ಪ್ರಾಣ ನಿಯಾಮಕ. ಹಕ್ಕಿ ಚಿಲಿಪಿಲಿ ಎನ್ನಲಿ, ಕಾಗೆ ಕಾಕಾ ಎನ್ನಲಿ, ಕೋಗಿಲೆ ಸ್ವರಗೈಯಲಿ, ಬೆಳಿಗ್ಗೆ ಏಳುವ ಪ್ರಾಣಿ ಪಕ್ಷಿಗಳ ಬಾಯಿ ತುಂಬ ಹರಿನಾಮ ಇದೆ ಅಂತ ಹೇಳಿದ್ದಾರೆ ದಾಸರು. ಈ ಥರದ ಪಾಠವನ್ನು ನಮಗೆ ಪ್ರಾಣಿ ಪಕ್ಷಿಗಳು ಮಾಡುತ್ತೆ. ಮನುಷ್ಯ ಪ್ರಾಣಿಗೆ ಆ ಎಚ್ಚರ ಇಲ್ಲ. ಬ್ರಾಹ್ಮಿ ಮುಹೂರ್ತ. ನೀವು 10 ಗಂಟೆಗೆ 1000 ಜಪ ಮಾಡಿ, ಬೆಳಿಗ್ಗೆ 5 ಗಂಟೆಗೆ ಎದ್ದು 10 ಜಪ ಮಾಡಿ, ಈಕ್ವೆಲ್ ಆಗುತ್ತೆ. ಇದು ಅಷ್ಟು ಬಲ ಬರುತ್ತೆ. ಅರ್ಧ ನಮ್ಮ ಬದುಕಿನ ಎಲ್ಲ ಕಷ್ಟಗಳ ಪರಿಹಾರಕ್ಕೆ ಬೆಳಿಗ್ಗೆ ಏಳುವ ಪರಿಪಾಠ ಇಲ್ಲೆಲ್ಲ ಇದೆ. ನಾನೇನು ಹೆಚ್ಚು ಹೇಳಬೇಕಾಗಿಲ್ಲ. ಒಂದು ಹರಿನಾಮ, ಅದು ನಮ್ಮ ಬದುಕಿಗೆ ಅಲಂಕಾರ. ಗುರು ಹಿರಿಯರ ಸೇವೆ, ಅದರಿಂದ ದೇವರು ಒಲಿತಾನೆ. ವಿಷ್ಣು ಸಹಸ್ರನಾಮ ಅರ್ಚನೆಯನ್ನು ಮಾಡಿಕೊಂಡು ಅಪ್ಪ ಅಮ್ಮನನ್ನು ವೃದ್ಧಾಶ್ರಮದಲ್ಲಿಟ್ಟರೆ ದೇವರು ಒಲಿಯೋದಿಲ್ಲ. ದಾಸರು ಹೇಳ್ತಾರೆ, ಹೆತ್ತ ತಾಯಿ ತಂದೆಗಳ ಚಿತ್ತವ ನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು. ನಿತ್ಯ ದಾನ ಮಾಡು. ರೋಟ್ರಿ ಕ್ಲಬ್ನು, ಲಯನ್ ಕ್ಲಬ್ಸು, ಇವನು ಹೋಗ್ತಾನೆ ಇದ್ದಾನೆ ಸೋಷಿಯಲ್ ಸರ್ವೀಸು. ಅಪ್ಪ ಅಮ್ಮ ಎಲ್ಲಿದ್ದಾರೆ? ಅವರು ವೃದ್ಧಾಶ್ರಮದಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ಯಾವುದು ನಮ್ಮ ಕರ್ತವ್ಯಗಳು? ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋಬಲಂ. ದೊಡ್ಡವ್ರನ್ನ ಕಂಡ್ರೆ ಮೊದಲು ಮಂಡೆ ಬಾಗಬೇಕು. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ. ಯಾರು ಗುರು ಹಿರಿಯರಿದ್ದಾರೆ ನಮಸ್ಕಾರ ಮಾಡುವ ಪದ್ಧತಿ. ಆವಾಗ ಭಗವಂತ ಪ್ರಸನ್ನನಾಗ್ತಾನಂತೆ. ಈ ರೀತಿ ಅನೇಕ ಕರ್ತವ್ಯಗಳನ್ನು ಭಾಗವತದಲ್ಲಿ ಅಲ್ಲಲ್ಲಿ ಸಂದೇಶ ರೂಪವಾಗಿ ಹೇಳಿಕೊಟ್ಟಿದ್ದಾರೆ. ಕೃಷ್ಣ ರುಕ್ಮಿಣಿಯನ್ನು ಕಲ್ಯಾಣ ಮಾಡಿಕೊಂಡ, ಸ್ವಾರ್ಥ ಇಲ್ಲ. ದೇವರ ಯಾವ ಕರ್ಮಗಳಲ್ಲಿ ನೋಡಿ ಎಲ್ಲಿಯೂ ಸ್ವಾರ್ಥ ಇಲ್ಲದೆ ಕರ್ತವ್ಯಗಳನ್ನು ಮಾಡಿದ್ದಾನೆ. ಇನ್ನು ಮುಂದಿನ ಕಥೆಗಳೆಲ್ಲ ಅದಕ್ಕೆ ದೃಷ್ಟಾಂತ. ಕರ್ತವ್ಯಗಳನ್ನು ಮಾಡಿ ಸ್ವಾರ್ಥ ಬೇಡ ಅದರಲ್ಲಿ. ನಮಗೆಲ್ಲದಕ್ಕೂ ಒಂದು ವೇಳೆ ಒಂದು ವಿಷ್ಣು ಸಹಸ್ರನಾಮ ಪೂಜೆ ಚೆಂದ ಆಯಿತು ಅಂದರೆ ಈಗ ಒಂದು ವರ ಕೇಳಿಕೊಳ್ಳಬೇಕು ಅಂತ ಸಂಕಲ್ಪ ಮಾಡ್ತೇವೆ. ಆ ಹುಬ್ಬಳ್ಳಿ ಧಾರವಾಡದ ಕಡೆ ಒಂದು ನಿಯಮ ಏನು, ಸತ್ಯನಾರಾಯಣ ಪ್ರಸಾದ ಪೂಜಾ ಒಗಿ ಪ್ರಸಾದ ತೆಗಿ ಅಂತಾರೆ ಅವರು. ಪೂಜಾ ಒಗಿ ಅಂದರೆ ಬಿಸಾಡು. ಒಂದು 30 ರೂಪಾಯಿ ರಶೀದಿ ಬಿಸಾಡು, 1000 ವರ ಕೇಳಿಕೋ. ದೇವರು ಅವನ ಹತ್ರ 1000 ವರಗಳನ್ನು ಕೇಳ್ತೇವೆ. ಅವನು ಸರ್ವಜ್ಞ, ಗೊತ್ತಿಲ್ಲೋ ಅವನಿಗೆ. ಕೇಳಬೇಡಿ ಎನ್ನುತ್ತೆ. ಕೇಳಿದಾಗ ದಡ್ಡರಾಗ್ತೀರಿ. ಅದಕ್ಕೆ ಎಷ್ಟೋ ಫಲ ಉಂಟು. ನೀವು ಕೇಳಿದರೆ ಸಣ್ಣವರಾಗ್ತೀರಿ. ಕಾಮಧೇನುವಿನ ಬಳಿ ಹೋಗಿ ಸೆಗಣಿ ಕೇಳಿದ ಹಾಗೆ ಆಗುತ್ತೆ. ಗೋಮಯ ಕೊಡು. ಕಾಮಧೇನುವಿಗೆ ಕಲ್ಪವೃಕ್ಷ, ಕಾಮಧೇನುಗಳಿಗೆ ಅರಮನೆಯನ್ನು ಕೊಡುವ ಸಾಮರ್ಥ್ಯಗಳಿದೆ. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕಾಮಧೇನುವಿಗೆ ಸೇವೆ ಮಾಡಿ ಎಂಕೊಳ್ಳ ಇಲ್ಲೋಳು ಅಂಬಿಸಿ ಕೂರಿ ಚೂರು ಅಂಬಿಕೊಳ್ಳ ಅಂದರೆ ಅಯ್ಯೋ ಮಂಡೆ ಸಮ ಇಲ್ಲ ಅನ್ನುತ್ತೆ. ಅದು ಕಾಮಧೇನು. ದೇವರು ಕಾಮಧೇನು. ಅವನ ಬಳಿ ಕೇಳಬೇಡಿ. ಹೇಗೆ ಕೇಳಿ? ಜಾಣ ಆಗಿ ಕೇಳಬೇಕು. ದೇವರೇ, ನಾನು ಕುರುಡ, ನಾನು ಏನೋ ಕೇಳ್ತೇನೆ, ಅದು ಏನೋ ಆಗ್ಬೋದು, ಅದು ತಪ್ಪಾಗ್ಬೋದು. ಅಂಧೋಹಂ ಕರುಣಾ ಸಿಂಧೋ ವೀಕ್ಷೇನ ಕ್ಷೇಮ ಪದ್ಧತಿಂ ಇಂದಿರೇಶ ಕರಂ ಗೃಹನ್ ವರ್ತಯ ಅನಿಂದ್ಯ ವರ್ತಮನೆ.
ನಾನು ಕುರುಡ, ಅಂಧೋಹಂ, ನಾನು ಕುರುಡ, ನೀನು ಕರುಣಾ ಸಿಂಧು, ನಿನಗೆ ಕಣ್ಣಿದೆ ನನಗೆ ಕಣ್ಣಿಲ್ಲ. ನಾನು ಯಾವುದೋ ಸರಿ ಅಂದ್ಕೊಳ್ತೇನೆ, ಅದು ತಪ್ಪಾಗಿರುತ್ತೆ, ಯಾವುದೋ ತಪ್ಪು ಅಂತ ಎಣಿಸ್ತೇನೆ, ಅದು ಸರಿಯಾಗಿರುತ್ತೆ. ನನಗೇನೋ ಗೊತ್ತಾಗಲ್ಲ ದೇವರೇ. ನನ್ನ ಬದುಕಿನಲ್ಲಿ ತಾಯಿಯಂತೆ ನೀನು ನನ್ನ ಕೈ ಹಿಡಿದು ಸರಿಯಾದ ಮಾರ್ಗದಲ್ಲಿ ಕರೆದುಕೊಂಡು ಹೋಗು, ಯಾವುದು ಒಳ್ಳೆಯದೋ ಆ ದಾರಿಗೆ ಕರ್ಕೊಂಡು ಹೋಗು ಅಂತ ಎಲ್ಲ ಭಾರ ಅವನ ಮೇಲೆ ಹಾಕಿ ನಿಮ್ಮ ಬದುಕು ಬಂಗಾರ ಆಗುತ್ತೆ. ನಾವು ತುಂಬ ಜಾಣರು, ಅದು ಕೃಷ್ಣನಿಗೆ ಗೊತ್ತಾಗಲ್ಲ, ನಾವು ಕೇಳಿದರೆ ಮಾತ್ರ ಅವನಿಗೆ ಗೊತ್ತಾಗುತ್ತೆ ಅಂತ. ಅದು ಮೂರ್ಖತನ ಮಾಡಬೇಡಿ, ದೇವರ ಬಳಿ ಕೇಳಬೇಡಿ. ಯಸ್ತು ಆಶಿಷ ಆಶಾಸ್ತೆ ನಸಭೃತ್ಯ ಸವೈ ವಣಿಕ್. ಕೇಳದೆ ಕೊಡ್ತಾನೆ. ಅಮ್ಮನಿಗೆ ಮಕ್ಕಳಿಗೆ ಏನು ಹಿತ ಮಾಡಬೇಕು ಅಂತ ಗೊತ್ತಿದೆ, ಮತ್ತೆ ಮತ್ತೆ ಹೋಗಿ ಪೀಂಜಬೇಕಾಗಿಲ್ಲ. ಮಕ್ಕಳು ಅಮ್ಮನ ಹತ್ರ ಹೋಗಿ ಅವು ಕೊಳ್ಳ ಇವು ಪಕ್ಕಡೆ ಕೊಳ್ಳು ಪೂರಳ ಕೊಳ್ಪೆ ಅಂತಾಳೆ ಅಮ್ಮ. ದೇವರು ಹಾಗೆ, ಅವನ ತಾಯಿ. ಅವನ ಬಳಿ ಹೋಗಿ ನೀವು ಅವಾಗವಾಗ ಅದು ಕೊಡು ಇದು ಕೊಡು. ಯಾರು ಅವಾಗವಾಗ ಸತ್ಕರ್ಮಗಳನ್ನು ಮಾಡಿ ಅದು ಕೊಡು ಇದು ಕೊಡು ಅಂತ ಕೇಳ್ತಾರೆ, ಅವರು ವ್ಯಾಪಾರಿಗಳು. ಇಷ್ಟು ಹೊತ್ತು ಪೂಜೆ ಮಾಡಿದೆ, ಇಷ್ಟು ಹಣ ಕೊಟ್ಟೆ, ಇಷ್ಟು ತರಕಾರಿ ಕೊಡು. ವ್ಯಾಪಾರ ಅದು. ಧರ್ಮ ಅನ್ನೋದು ವ್ಯಾಪಾರ ಅಲ್ಲ. ನಹಿ ಧರ್ಮೋ ವಣಿಗ್ವೀಥ್ಯಾಂ ಲಶುನೈ ಸಹಜೃಂಭತೆ. ನಮ್ಮ ಈ ಧರ್ಮ ಈರುಳ್ಳಿ ಬೆಳ್ಳುಳ್ಳಿ ಒಟ್ಟಿಗೆ ಮಾರಾಟಕ್ಕಿಟ್ಟ ಪದಾರ್ಥ ಅಲ್ಲ. ಇದು ಸೇವೆಯಿಂದ, ಸತ್ಕರ್ಮಗಳಿಂದ, ಭಾವನೆಯಿಂದ, ದೇವರ ಅನುಗ್ರಹದಿಂದ ಪಡೆಯಬೇಕಾದದ್ದು. ಈ ಎಚ್ಚರ ಇರಲಿ. ಇದಕ್ಕೆ ಸಂಬಂಧಪಟ್ಟ 10 ಕಥೆಗಳಿದೆ. ನಾನು ಹೀಗೇ ಹೇಳ್ತಾ ಹೋದರೆ ನಿಮಗೆ ಅರ್ಥ ಆಗಲಿಕ್ಕಿಲ್ಲ. ಕಥೆಗಳಿದೆ ಭಾಗವತದಲ್ಲಿ. ದೇವರಿಗೆ ಸ್ವಾರ್ಥ ಇಲ್ಲ. ಸ್ವಾರ್ಥ ಬಿಟ್ಟು ಜಗತ್ತಿನ ಹಿತವನ್ನು ಮಾಡುವ ಕರುಣಾಮಯಿ ಭಗವಂತ. ಯಾರ ಸ್ತೋತ್ರವೂ ಬೇಕಾಗಿಲ್ಲ, ಯಾರ ಹಾರ ತುರಾಯಿಗಳೂ ಬೇಕಾಗಿಲ್ಲ. ಯಾಕೆಂದರೆ ಸಮಗ್ರ ಜಗತ್ತು ಅವನೇ ಸೃಷ್ಟಿ ಮಾಡಿದ್ದು. ನಾವೇನು ಕೊಡ್ತೇವೆ? ಅವನ ಮನೆಯ ಪದಾರ್ಥವನ್ನು ಅವನಿಗೆ ಕೊಡುವುದರಲ್ಲಿ ಏನು ಹೆಚ್ಚುಗಾರಿಕೆ ಇದೆ? ಏನು ಕೊಡಬೇಕು? ಅವನದ್ದಲ್ಲದೇ ಇರುವುದು ಯಾವುದು? ಅನಾದಿ ಕಾಲದ ಈ ಜೀವ ಸ್ವಭಾವ, ನಮ್ಮ ಭಾವಗಳು. ಅದು ದೇವರು ಕ್ರಿಯೇಟ್ ಮಾಡಿದ್ದಲ್ಲ, ನಮ್ಮ ಜೀವದಲ್ಲೇ ಇದೆ ಅದು. ಅದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಅದಕ್ಕೊಂದು ಕಥೆ. ಕೃಷ್ಣ ಸತ್ರಾಜಿತ ಅಂತ ಒಬ್ಬ ಅವತ್ತಿನ ಕಾಲದ ರಾಜ. ಅವನಿಗೂ ಸೂರ್ಯನಿಗೂ ಒಂದು ಪರಸ್ಪರ ಸ್ನೇಹ ಇತ್ತು. ಸೂರ್ಯನೊಟ್ಟಿಗೆ ಮಾತನಾಡ್ತಾ ಇದ್ರು. ಅವತ್ತಿನ ರಾಜರು ಸೂರ್ಯನೊಟ್ಟಿಗೆ, ಚಂದ್ರನೊಟ್ಟಿಗೆಲ್ಲ ಮಾತನಾಡ್ತಾ ಇದ್ರು. ಇವತ್ತು ಮನೆಯವರೇ ಪರಸ್ಪರ ಮಾತನಾಡ್ಕೊಳ್ಳಲ್ಲ. ಅಂತಹ ಘೋರವಾದ ಕಲಿಯುಗ. ದೇವತೆಗಳ ಹತ್ರ ಮಾತನಾಡೋದಿರಲಿ. ಆ ಸೂರ್ಯನ ಬಳಿ ಹೋಗಿ ಸತ್ರಾಜಿತ ಒಂದು ಬಾರಿ ಪ್ರಾರ್ಥನೆ ಮಾಡಬೇಕಾದ್ರೆ ಸೂರ್ಯ ಹೇಳಿದ, ಇವತ್ತು ಒಳ್ಳೆಯ ದಿವಸ, ನಿನ್ನ ಜನ್ಮದಿನ, ನಾನು ನಿನಗೊಂದು ಗಿಫ್ಟ್ ಕೊಡ್ತೇನೆ ಅಂತ ಒಂದು ಸೆಮಂತಕ ಮಣಿಯನ್ನು ಕೊಟ್ಟು ಹೋದ ಸತ್ರಾಜಿತನಿಗೆ. ಆ ಮಣಿಯ ಪ್ರಭಾವ ಏನು ಅಂದರೆ, ಅದನ್ನು ಕುತ್ತಿಗೆಯಲ್ಲಿ ಹಾಕಿಕೊಂಡು ಬಿಟ್ಟರೆ ಹಸಿವೆ ನೀರಡಿಕೆಯೇ ಆಗಲ್ಲಂತೆ. ಅದು ದೇವಲೋಕದಲ್ಲಿದೆ, ಭೂಲೋಕದಲ್ಲಿ ಇಲ್ಲ. ಅಂಥ ಮಣಿ ಸಿಕ್ಕಿದರೆ ಎಲ್ಲರೂ ಉಪವಾಸ ಮಾಡ್ತಾಯಿದ್ರು. ಕುತ್ತಿಗೆಗೆ ಹಾಕ್ಕೊಂಡು ಬಿಟ್ಟರೆ ಆಯಿತು, ಹಸಿವೇ ಇಲ್ಲ, ನೀರಡಿಕೆಯೂ ಇಲ್ಲ. ಆ ಮಣಿಯನ್ನು ಇಟ್ಟುಕೊಂಡ. ಅಷ್ಟು ಮಾತ್ರ ಅಲ್ಲ, ಆ ಮಣಿ ಎಲ್ಲಿರುತ್ತೋ ಒಂದು ದಿನಕ್ಕೆ 30 ಮಣ ಬಂಗಾರವನ್ನು ಸೃಷ್ಟಿ ಮಾಡುತ್ತೆ. ಅದು ಮಣಿ ಇದ್ದ ಜಾಗದಲ್ಲಿ 30 ಮಣ ಬಂಗಾರ. ಕೃಷ್ಣನಿಗೆ ಗೊತ್ತಾಯಿತು. ಸತ್ರಾಜಿತನ ಬಳಿ ಹೋಗಿ ಹೇಳಿದ, ಸತ್ರಾಜಿತ, ಇಷ್ಟು ಅಮೂಲ್ಯವಾದ ದೇವಲೋಕದ ಮಣಿಯನ್ನು ಸೂರ್ಯ ನಿನಗೆ ಕೊಟ್ಟದ್ದು ತಪ್ಪು, ನೀನು ಇಟ್ಟುಕೊಂಡದ್ದು ತಪ್ಪು. ಇದನ್ನು ರಾಷ್ಟ್ರೀಕರಣ ಮಾಡು. ಅಮೂಲ್ಯವಾದ ಪದಾರ್ಥಗಳನ್ನು ರಾಷ್ಟ್ರೀಕರಣ ಮಾಡಬೇಕು ಅಂತ ಅವತ್ತಿನ ಕೃಷ್ಣನ ಸಂವಿಧಾನ, ಇವತ್ತಿನ ಸಂವಿಧಾನ ಅಲ್ಲ ಅದು. ಸತ್ರಾಜಿತ ಒಪ್ಪಲಿಲ್ಲ. ಅವನೇನು ತಿಳ್ಕೊಂಡ? ಕೃಷ್ಣನಿಗೆ ಅದರಲ್ಲಿ ಆಸೆ ಇದೆ ಅಂತ ತಿಳ್ಕೊಂಡ. ಅಂಥ ಕೋಟಿ ಮಣಿಗಳನ್ನು ನಿರ್ಮಾಣ ಮಾಡುವ ಭಗವಂತನ ಬಗ್ಗೆ ತಪ್ಪು ತಿಳ್ಕೊಂಡ. ಸತ್ರಾಜಿತ ಕೊಡಲಿಲ್ಲ. ಕೃಷ್ಣ ಹೇಳಿದ, ಕೆಲವೊಂದು ಆಗೋದಿಲ್ಲ. ಜ್ಯೋತಿಷ್ಕರು ಹೇಳಿರ್ತಾರೆ. ಒಂದು ಸಣ್ಣ ದೃಷ್ಟಾಂತ ಹೇಳ್ತೇನೆ ಮಧ್ಯದಲ್ಲಿ, ಆ ಕಥೆ ಅಲ್ಲೇ ಇರಲಿ. ಒಂದು ದೃಷ್ಟಾಂತ ಹೇಳ್ತೇನೆ. ಒಬ್ಬರಿಗೆ ಯಾವಾಗಲೂ ಮೈಗ್ರೇನು, ತಲೆನೋವು. ಒಂದು ಕಾಲೇಜಿಗೆ ಹೋಗುವ ಹುಡುಗಿಗೆ ಬೀದಿಗೆ ಬಂದರೆ ತಲೆ ತಿರುಗಿ ಬೀಳ್ತಾ ಇಲ್ಲ ಅವಳು. ಅಪ್ಪ ಅಮ್ಮನಿಗೆ ತಲೆ ಕೆಟ್ಟೋಯ್ತು. 6-7 ಲಕ್ಷ ಖರ್ಚು ಮಾಡಿದರು. ಎಲ್ಲ ಡಾಕ್ಟ್ರು ಸ್ಕ್ಯಾನ್ ಮಾಡಿದ್ದೇ ಮಾಡಿದ್ದು, ಏನು ಉತ್ತರಗಳು ಸಿಗಲಿಲ್ಲ. ಶಿವಮೊಗ್ಗದಲ್ಲಿ ಒಬ್ಬರು ಆಯುರ್ವೇದ ಡಾಕ್ಟ್ರು, ಅವ್ರ ಹತ್ರ ಕರ್ಕೊಂಡು ಹೋದರು. ಕೊನೆ ಕ್ಲೈಮ್ಯಾಕ್ಸ್ ಯಾರೋ ಹೇಳಿದರು, ಅವರು ಒಳ್ಳೆಯ ಔಷಧಿ ಕೊಡ್ತಾರೆ, 10 ರೂಪಾಯಿ ಚಾರ್ಜ್ ಅಷ್ಟೇ. ಆಯಿತು ಅಂತ ಹೋದರು ಅಲ್ಲಿಗೆ. ಅವರು ಒಂದು ಬಾರಿ ಅವಳ ದೇಹಕ್ಕೆ ತಿರುಗಿದರು. ಅವಳ ಮೂಗುತಿ ಹಠ ಮಾಡಿ ಅಪ್ಪನ ಬಳಿ ತೆಗೆಸಿಕೊಂಡಿರುವ ವಜ್ರದ ಮೂಗುತಿ ಅದು. ಅವ್ರು ಹೇಳಿದರು, ಅದನ್ನು ಬಿಚ್ಚಿಟ್ಟು ಒಮ್ಮೆ ಹೊರಗಡೆ ಸುತ್ತಾಡಿ ಬಾ ಅಂದರು. ಅವಳು ಬಿಸಿಲಿನಲ್ಲಿ ಹೋದರೆ ಮೂರ್ಛಿತಳಾಗಿ ಬೀಳ್ತಾ ಇಲ್ಲೋ. ವಜ್ರದ ಮೂಗುತಿಯನ್ನು ಮುಚ್ಚಿಟ್ಟು ಹೊರಗಡೆ ಬೀದಿಯಲ್ಲಿ ಹೋಗಿ ಸುತ್ತಾಡಿ ಬಂದ್ಲು. ಎಂತ ಆಗಲಿಲ್ಲ. ಅವ್ರು ಹೇಳಿದರು, ಇದನ್ನು ಹಾಕೊಳ್ಳಬೇಡ, ಬೇರೆದು ಹಾಕೋ ಅಷ್ಟೇ, ಟ್ರೀಟ್ಮೆಂಟ್ ಮುಗೀತು. 10 ರೂಪಾಯಿ ಚಿಕಿತ್ಸೆ ಮುಗೀತು. 8 ಲಕ್ಷ ಖರ್ಚು ಮಾಡಿದರು.
ಇಂಥ ಮಣಿ ಆಗುತ್ತೆ, ಇಂಥ ಮಣಿ ಅದೇನಾಗುತ್ತೆ, ವಜ್ರದ ಮೂಗುತಿ ಮೇಲೆ ಸೂರ್ಯನ ಬೆಳಕು ಬಿದ್ದು ಅದು ರಿಫ್ಲೆಕ್ಷನ್ ಆಗಿ ಕಣ್ಣಿಗೆ ತಾಗಿ ತಲೆ ನೋವು ಬರ್ತಾ ಇತ್ತು. ತೆಗೆದರು ಅದನ್ನು. ನಿಮಗೂ ಹಾಗೇನಾದರೂ ಇದ್ದರೆ ಒಮ್ಮೆ ತೆಗೆದಿಟ್ಟು ನೋಡಿ. ಸತ್ಯ ಸಂಗತಿ ಇದು. ಕೆಲವೊಮ್ಮೆ ನಮಗೆ ಆಗದೆ, ರಾಶಿಗೆ ಆಗದೆ ಇರುವಂಥ ವಜ್ರ ಅದು ಎಂತೆಂಥದೋ ಪಚ್ಚೆ ಕಲ್ಲು ಎಲ್ಲ ಹಾಕ್ಕೊಂಡ್ರೆ ಅವತ್ತು ಯುದ್ಧ ಶುರು ಆಗುತ್ತೆ, ಗಲಾಟೆಯೇ ಆಗುತ್ತೆ, ಕೈಗೆ ಏಟು ಬೀಳುತ್ತೆ ಮೊದಲು. ಅದಕ್ಕೆ ತುಂಬ ಸುಲಭ ಏನು, ಅದಕ್ಕೆ ದಾಸರು ಹೇಳ್ತಾರೆ, ತುಳಸಿ ಮಣಿಗೆ ಯಾವ ಪ್ರಾಬ್ಲಮ್ಮು ಇಲ್ಲ, ಚೆಂದ ಇರುತ್ತೆ ಹಾಕ್ಕೊಂಡ್ರೆ. ಕೈ ತುಂಬ ಬ್ರ್ಯಾಸ್ಲೇಟು, 10 ಉಂಗುರಗಳು ಎಲ್ಲ ಬಂಗಾರಪ್ಪಗಳೇ, ಅಷ್ಟೆಲ್ಲ ಬೇಡ ವೈಭವಗಳು. ಅದು ಕಲಿಯ ಸ್ಥಾನ. ನಮ್ಮ ದೇಹದ ಶುದ್ಧಿಗೆ ಬಂಗಾರ ಬೇಕು. ಅದು ಸ್ವಲ್ಪ ಪ್ರಮಾಣ, ಒಂದು ಪವಿತ್ರ ಉಂಗುರ, ಕಿವಿಗೆ ಒಂದು ಕಡಗ, ಇಷ್ಟು ಸಾಕು ಪುರುಷರಿಗೆ. ಹೆಣ್ಮಕ್ಕಳಿಗೆ ಮಾಂಗಲ್ಯ ಸರ ಗಂಡ ಎಷ್ಟು ಕೊಡ್ತಾನೋ ಅಷ್ಟು ಹಾಕ್ಕೊಳ್ಬೋದು. ಹೆಣ್ಮಕ್ಕಳು 40 kg ತನಕ ಹಾಕ್ಕೊಳ್ಬೋದು, ನಿಮ್ಮಿಷ್ಟ. ಮತ್ತು ಈಗ ಹೇಳಿ ಇನ್ನು ಪುರುಷರಿಗೆ ತೊಂದರೆ ಆಗೋದು ಬೇಡ. ಪುರುಷರಿಗೆ ಅಷ್ಟು ನಿಯಮ ಇಲ್ಲ, ಹಾಕ್ಕೊಳ್ಬಾರ್ದು. ಆದರೆ ಅವರಿಗೆ ನಿಯಮ ಇದೆ, ಏನು ಹಾಕ್ಕೊಳ್ಬಾರ್ದು, ಏನು ಹಾಕ್ಕೊಳ್ಬೇಕು, ನಿಯಮಗಳಿದೆ. ಅದಕ್ಕೆ ಏನು ಹೇಳಲಿಕ್ಕೆ ಬಂದೆ ಅಂದರೆ, ಇಂತಿಂಥ ವಸ್ತುಗಳು ಇಂತಿಂಥ ರಾಶಿಯವರಿಗೆ ಅಂತ ನಿಯಮ ಉಂಟು. ಅದು ಇಲ್ಲದೇ ಇದ್ದರೆ ವಿಪರೀತ ಪರಿಣಾಮಗಳಾಗುತ್ತೆ. ಕೃಷ್ಣ ಹೇಳಿದ್ದು ಇದಕ್ಕೊಂದು ಸಂವಾದಿ ಸೆಮಂತಕ ಉಪಾಖ್ಯಾನ. ಸತ್ರಾಜಿತ, ಈ ಮಣಿ ನಿನ್ನ ಮನೇಲಿ ಇಟ್ಕೊಳ್ಬೇಡ, ಅದು ರಾಷ್ಟ್ರೀಕರಣ ಮಾಡು ಅಂತ ಹೇಳಿದ್ದು ಜಗತ್ತಿನ ಸೌಖ್ಯಕ್ಕಲ್ಲ, ನಿನ್ನ ಸುಖಕ್ಕಾಗಿ. ಸೂರ್ಯ ತಂದು ಕೊಟ್ಟಿದ್ದಾನೆ, ನಿನಗೆ ಆಗಿ ಬರಲ್ಲ, ಅದು ಪ್ರಾಣಾಂತಿಕವಾದ ಹಿಂಸೆಗಳಾಗುತ್ತೆ ನಿನಗೆ. ಬೇಡ, ಈ ಮಣಿ ಬೇಡ. ಕೆಲವರು ಪ್ರಾಣ ಹೋದರೂ ಪರವಾಗಿಲ್ಲ, ತಮ್ಮ ಸಂಪತ್ತನ್ನು ಕೊಡಲಿಕ್ಕೆ ತಯಾರಿರಲ್ಲ. ಜೀವ ಹೋಗಿರುತ್ತೆ, ಸಂಪತ್ತಿಲ್ಲೇ ಇರುತ್ತೆ. ಆ ಥರ ಸತ್ರಾಜಿತ ಹಠ ಮಾಡಿದ. ಕೃಷ್ಣ ಒತ್ತಾಯ ಮಾಡಲಿಕ್ಕೆ ಹೋಗಲಿಲ್ಲ, ಸುಮ್ಮನೆ ಆದ. ಒಂದು ದಿನ ಅವನ ತಮ್ಮ, ಸತ್ರಾಜಿತನ ತಮ್ಮ ಪ್ರಸೇನ, ಅವನು ಕಾಡಿಗೆ ಹೋಗಬೇಕಾಗಿತ್ತು. ಆವಾಗ ಅವನ ಮಾಲೆಯನ್ನು, ಸೆಮಂತಕ ಮಣಿಯ ಮಾಲೆಯನ್ನು ಹಾಕಿಕೊಂಡು ಹೊರಟ. ಯಾಕೆಂದರೆ ಕಾಡಿನಲ್ಲಿ ತುಂಬ ಆಯಾಸ ಆಗುತ್ತೆ, ಅದಕ್ಕೆಲ್ಲ ಬಿಸಿಲೇರಿ ಬಾಟ್ಲಿ ಅದು ಇದು ಎಲ್ಲ ತುಂಬಿಕೊಂಡು ಹೋಗೋದು ಕಷ್ಟ. ಸಣ್ಣ ಮಣಿ ಕುತ್ತಿಗೆಲ್ಲ ಹಾಕ್ಕೊಂಡು ಹೋದರೆ ಯಾವ ಆಯಾಸ ಇಲ್ಲ, ಮುಖ ಚೈತನ್ಯದಿಂದ ಇರುತ್ತೆ ಅಂತ ಹಾಕ್ಕೊಂಡು ಹೋದ. ಕಾಡಿಗೆ ಹೋದ ತಕ್ಷಣ ಒಂದು ಸಿಂಹಕ್ಕೆ ಅದರ ಬೆಳಕು ತಾಗಿತ್ತು. ಕಾಡಿನಲ್ಲಿರುವ ಪ್ರಾಣಿಗಳಿಗೆ ಫೋಕಸ್ ಲೈಟ್ ಕಣ್ಣಿಗೆ ಬಿದ್ದರೆ ಹತ್ತಿರ ಓಡಿ ಬರುತ್ತೆ ಅವು. ಆ ಮಣಿಯ ಲೈಟ್ ಅದರ ಕಣ್ಣಿಗೆ ಬೀಳ್ತು, ಹಾರಿಕೊಂಡು ಬಂತು, ಪ್ರಸೇನನನ್ನು ಹೊಡಿತು, ಮಣಿಯನ್ನು ಕಚ್ಚಿಕೊಂಡು ಹೋಗ್ತಾ ಇದೆ ಸಿಂಹ. ಅದು ಯಾಕೆ ಆ ಮಣಿಯನ್ನು ಕಚ್ಚಿತು, ಇವನ ಸಂಹಾರ ಯಾಕೆ, ಎಲ್ಲ ಪ್ರಾರಬ್ಧ, ಕೃಷ್ಣನ ಮಾತು. ಕೊನೆಗೆ ಒಂದು ಕರಡಿ ಬಂತು, ಆ ಸಿಂಹವನ್ನು ಹೊಡೆದು ಆ ಮಣಿಯನ್ನು ಕರಡಿ ಹಿಡ್ಕೊಂಡು ಹೋಯಿತು. ಪ್ರಸೇನ ಸತ್ತ. ಎಷ್ಟು ದಿನ ಆದರೂ ಬರಲಿಲ್ಲ. ಕೊನೆಗೆ ಮಂತ್ರಿಗಳನ್ನೆಲ್ಲ ಕಳಿಸಿಕೊಟ್ಟ. ಅಲ್ಲಿ ನೋಡಿದರೆ ಪ್ರಸೇನನ ಸಂಹಾರ ಆಗಿತ್ತು. ಸತ್ರಾಜಿತ ಎಲ್ಲ ಕಡೆ ಹೇಳಿದ್ದ, ಅವನು ಮಣಿ ಹಾಕಿಕೊಂಡು ಹೋಗಿದ್ದ, ದೇಹದಲ್ಲಿ ಮಣಿ ಇಲ್ಲ, ಅವ ಸತ್ತಿದ್ದಾನೆ ಅಂದರೆ ಇಲ್ಲಿ ನನಗೆ ಯಾಕೋ ಸಂಶಯ, ಕೊಲೆಗಡುಕ ಕೃಷ್ಣನೇ ಇರ್ಬೋದು ಅಂತ ಗುಮಾನಿ, ಅವನಿಗೆ ಸಂಶಯ ಅಷ್ಟೇ. ಆವಾಗ ಶುರು ಆಯಿತು, SIT ಎಲ್ಲ ಶುರು ಆಯಿತು. ಏನೋ ಇರ್ಬೋದು, ಇಲ್ಲಿ ಅನರ್ಥಗಳೇ ಆಗಿರ್ಬೋದು. ಸಿಕ್ಕಾಪಟ್ಟೆ ದೊಡ್ಡ ಗಲಾಟೆ. ಕೃಷ್ಣ, ಇವತ್ತಿನ ಕತೆ ಹೇಳ್ತಾ ಇಲ್ಲ ನಾನು, ಅವತ್ತಿನ ಕತೆ. ಕೃಷ್ಣ ಒಂದು ದೊಡ್ಡ ತಂಡ ಮಾಡಿದ, ಮಂತ್ರಿ ಮಂಡಲಗಳು, ಸತ್ರಾಜಿತನ ಮಂತ್ರಿ ಮಂಡಲ, ಅಷ್ಟೆಲ್ಲ ಜನ ಸೇರಿಕೊಂಡು ಕಾಡಿನಲ್ಲಿ ಇನ್ವೆಸ್ಟಿಗೇಷನ್. ಯಾವ ಕಾಡು, ಎಲ್ಲಿ, ಇವತ್ತು ಅರ್ಥ ಆಗಲ್ಲ, ಅವತ್ತು ಅರ್ಥ ಆಗಿತ್ತು. ಕೃಷ್ಣ ತೋರಿಸಿದೆ, ಇದೇ ಸ್ಪಾಟ್, ಸತ್ತಿದ್ದು ಈ ಜಾಗ. ನಾನು ಇಲ್ಲಿ ಕತೆ ಹೇಳ್ತಾ ಇಲ್ಲ, ನೀವು ಇಲ್ಲಿ ಇರಬೇಡಿ, ಅಲ್ಲಿಗೆ ಹೋಗಿ ಕೃಷ್ಣನ ಕತೆ ಕೇಳಿ, ಡೇಂಜರ್ ಇದು. ಕತೆ ಹಾಗುಂಟು, ನಾನು ಕಲ್ಪನೆ ಮಾಡ್ತಾ ಇಲ್ಲ. ಆ ಜಾಗ ತೋರಿಸಿದ. ಕೃಷ್ಣ ಹೇಳಿದ, ಇನ್ವೆಸ್ಟಿಗೇಷನ್ ಸರಿ ಆಗಬೇಕು. ನೀವು ಬರೀ ಮಣಿ ಇಲ್ಲ ಅಂತ ಇಷ್ಟೇ ಗಮನಿಸಿದಿರಿ, ಅವನ ದೇಹದ ತುಂಬ ಸಿಂಹದ ಪಂಜಿನ ಏಟುಗಳಿದೆ, ಅದನ್ನು ಯಾಕೆ ಗಮನಿಸಲಿಲ್ಲ? ನೋಡಿ, ಇದೆಲ್ಲ ಒಂದು ದೇಹವನ್ನು ಹೇಗೆ ಮಾರ್ಕಿಂಗ್ ಮಾಡಬೇಕು, ಹೇಗೆ ನೋಡಬೇಕು, ಎಲ್ಲ ಭಾಗವತದಲ್ಲಿ ಉಂಟು ರೀ. ತೋರಿಸಿದ ಕೃಷ್ಣ. ಸಿಂಹದ ಪಂಜುಗಳು, ಅದರ ಬಾಯಿ ಹಾಕಿ ಕಚ್ಚಿದ್ದು ಎಲ್ಲ ಉಂಟು. ದಾರಿಯನ್ನು ನಡ್ಕೊಂಡು ಹೋದ ಅಷ್ಟು ದೂರ, ನೋಡಿ ಸಿಂಹದ ಪೆಜ್ಜೆಗಳಿದೆ. ಇಲ್ಲಿಂದ ಸಿಂಹದ ಹೆಜ್ಜೆಗಳಿಲ್ಲ, ಇಲ್ಲಿ ನೋಡಿ ಅಂತ ಹೋಗ್ತಾ ಇದ್ದಾನೆ, ಮುಂದೆ ಸಿಂಹ ಸತ್ತಿದೆ. ನೋಡಿದ್ರಾ, ಸಿಂಹ ಮಣಿಯನ್ನು ಕಚ್ಚಿಕೊಂಡು ಹೋಗಿದೆ, ಇಲ್ಲಿ ಸಿಂಹ ಸತ್ತಿದೆ. ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಏನು, ಸಿಂಹವನ್ನು ಯಾರು ಸಾಯಿಸಿತು ಅಂತ ಪ್ರಶ್ನೆ. ಕೃಷ್ಣ ಹೇಳ್ತಾನೆ, ಅದರ ಮೇಲೆ ಕರಡಿಯ ಹೆಜ್ಜೆ ಗುರುತುಗಳಿವೆ. ಕರಡಿ ಈ ಮಣಿಯನ್ನು ಅಪಹಾರ ಮಾಡಿದೆ. ಮುಂದೆ ಹೋಗ್ತಾ ಇದ್ದರೆ ಕರಡಿಯ ಗುರುತುಗಳಿದೆ. ಅದು ಎಲ್ಲಿದೆ? ಒಂದು ಗುಹೆ ಒಳಗಡೆ ಕರಡಿ ಹೋಗಿದ ಗುರುತುಗಳಿದೆ. ಗುಹೆ ಒಳಗಡೆ ಹೋಗಬೇಕು, ಕರಡಿ ಉಂಟಲ್ಲಿ, ಅದು ಸತ್ತಿಲ್ಲ. ಇನ್ವೆಸ್ಟಿಗೇಷನಿಗೆ ಬಂದವರು ಹೇಳಿದರು, ಅಪವಾದ ಬಂದಿದ್ದು ನಿನಗೆ ಕೃಷ್ಣ, ನೀನು ಒಳಗೆ ಹೋಗುನ್ನ, ಹೆಂಗಳು ಬರ್ಪುರಿಯೋ ಎಲ್ಲ ಅಷ್ಟೇ. ಒಂದು ಹಂತ ತಳ್ಳಿ ಬಿಡ್ತಾರೆ, ಅವ ಒಳಗೆ ಹೋಗಿ ಕೂತ್ಕೊಳ್ತಾನೆ. ಅವ್ರು ತಳ್ಳಿ ಬಿಟ್ಟರು, ಕೃಷ್ಣ ಒಳಗೆ ಹೋದ. 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು, ಇವ ಬರಲೇ ಇಲ್ಲ. ಒಳಗಡೆ ಹೋದವನು
ಅವನಿಗೆ ಜಾಮೀನು ಸಿಗಲಿಲ್ಲ ಕಾಣುತ್ತೆ, ಪಾಪ ಒಳಗೇ ಇದ್ದ ಕೃಷ್ಣ. ಈಚೆಯಿಂದ ಹೊರಗೆ ನಿಂತವರೆಲ್ಲ ವಾಪಸ್ ಓಡಿದರು. ನಮಗೆ ಯಾಕೆ ಈ ಕರ್ಮ? ಅಂತೂ ಏನೋ ಒಂದು ಅನರ್ಥ ಆಗಿದೆ. ಕೆಲವರು ಹೇಳಿದರು ಕೃಷ್ಣ ಸಾಹಿತ್ಯ ಸೋಜಣು ಅಂತಂದರು. ಏನೆಲ್ಲ ಭಾವನೆಗಳು ಇವತ್ತಿನ ಜನಗಳ ಹಾಗೆ ಅವತ್ತೂ ಇದ್ದರು. ಕೃಷ್ಣನನ್ನು ಅತ್ಯಂತ ನೀಚವಾಗಿ ಮಾತನಾಡೋರು ಇದ್ದರು, ಉತ್ತಮತನದಲ್ಲಿ ನೋಡೋರು ಇದ್ದರು. ಅದು ಯಾರು ಅಂದರೆ ಬ್ರಹ್ಮನ ಮಗನಾದ ಜಾಂಬುವಂತ. ಅವನು ಕರಡಿ ರೂಪದಲ್ಲಿದ್ದಾನೆ. ತ್ರೇತಾಯುಗದವನು, ಮರಣ ಆಗಿಲ್ಲ ಅವನಿಗೆ. ಆ ತ್ರೇತಾ ರಾಮನ ಅವತಾರದ ಕಾಲದಿಂದ ಕೃಷ್ಣನ ಅವತಾರದ ತನಕ ದೀರ್ಘಾಯುಷಿ ಅವನು. ಯಮದೇವರ ಅವತಾರ, ಎಲ್ಲರ ಪ್ರಾಣ ತೆಗೆಯೋನು ಅವನ ಪ್ರಾಣ ತೆಗಿಲಿಕ್ಕೆ ಯಾರೂ ಇಲ್ಲ. ಹಾಗಾಗಿ ಅವನು ಜೀವಂತವಾಗಿದ್ದ. ಅವನ ಮನೆಯಲ್ಲಿ ಒಂದು ಮಗು, ಅದರ ತೊಟ್ಟಿಲಿಗೆ ಇದು ಆಭರಣವಾಗಲಿ, ಅದು ಹಾಕಿದರೆ ಯಾವಾಗಲೂ ಫೋಕಸ್ ಲೈಟು, ಕರೆಂಟ್ ಹೋಗುವುದು ಬರುವುದೆಲ್ಲ ತುಂಬ ಡಿಸ್ಟರ್ಬೆನ್ಸು. ಆ ಮಣಿ ಹಾಕಿಬಿಟ್ರೆ ಯಾವಾಗಲೂ ಬೆಳಕು. ಹಾಗಾಗಿ ಆ ತೊಟ್ಟಿಲಿಗೆ ಕಟ್ಟಿದ್ದ. ಕೃಷ್ಣ ಬಂದು ಮಣಿ ಕೊಡು ಅಂತ ಹೇಳಿದ, ಗಲಾಟೆ ಶುರು ಮಾಡಿದ. ಯಾಕೆಂದರೆ ಜಾಂಬುವಂತನಿಗೆ ಈ ಭೂಮಿಯ ಕುಂಬುಡಂತ ಕೊದ್ದೆಲ್ಲ ತಿಂತು ಪೂರ ಮದೆತು ಅವನಿಗೆಲ್ಲ ಮರೆತೋಗಿದೆ. ನಾನು ತ್ರೇತಾಯುಗದ ರಾಮನ ಭಂಟ, ಅವನೇ ಕೃಷ್ಣನಾಗಿ ಬಂದಿದ್ದಾನೆ, ಎಲ್ಲ ಮರೆತೋಗಿದೆ. ಕೆಪ್ಪೆಗೆ ಹೊಡಿತೇನೆ ಅಂತ ಹೇಳಿದ ಕೃಷ್ಣನಿಗೆ. ಹೊಡೆದ 23 ದಿನ ಹೊಡೆದಿದ್ದಾನೆ. ಯುದ್ಧ, ಜಾಂಬುವಂತನಿಗೂ ಕೃಷ್ಣನಿಗೂ ಭಯಂಕರ ಯುದ್ಧ. ಕೃಷ್ಣ ಆಲೋಚನೆ ಮಾಡಿದ, ಇವನು ಹೊಡಿತಾನೇ ಇರ್ತಾನೆ, ಇವನಿಗೆ ಬುದ್ಧಿ ಹಾಳಾಗೋಗಿದೆ, ಯುಗ ಧರ್ಮಕ್ಕೆ ಅನುಗುಣವಾಗಿ ದೇವತೆಗಳ ತಲೆಯು ಬಿಂಗ್ರಿಯಾಗಿ ಹೋಗುತ್ತೆ ಈ ಕಲಿಯುಗದಲ್ಲಿ ಅಂತ ಹೇಳಿ ಕೃಷ್ಣನೇ ರಾಮನಾಗಿ ನಿಂತ. ಅವಾಗ ಎಚ್ಚರ ಬಂತು, ಅಯ್ಯೋ ನನ್ನ ಸ್ವಾಮಿ ರಾಮನ ಫೋಟೋ ಇಟ್ಟು ಪೂಜೆ ಮಾಡ್ತಾ ಇದ್ದಾನೆ, ಕೃಷ್ಣನಿಗೆ ಹೊಡಿತಾ ಇದ್ದಾನೆ. ಗೊತ್ತಿಲ್ಲ ಅವನಿಗೆ, ಅಜ್ಞಾನಿಯಾಗಿ ಆ ಕೃಷ್ಣನ ಪಾದಕ್ಕೆ ಬಿದ್ದ. ನೀನು ರಾಮನೇ ಕೃಷ್ಣ, ನನಗೆ ಅರ್ಥ ಆಗಲಿಲ್ಲ, ಅಪರಾಧ ಆಯಿತು ಕೃಷ್ಣ. ತುಂಬ ದೊಡ್ಡ ಅಪರಾಧಕ್ಕೆ ಏನು ಪ್ರಾಯಶ್ಚಿತ್ತ ಗೊತ್ತೋ? ಒಳ್ಳೆಯ ವೇದಾಧ್ಯಯನ ಮಾಡಿದ ಪುರುಷರಿಗೆ ಕನ್ಯಾದಾನ ಮಾಡಬೇಕು, ಕುಲದ ಎಲ್ಲ ಪಾಪ ಪರಿಹಾರ ಆಗುತ್ತಂತೆ. ಅದಕ್ಕೆ ಮಕ್ಕಳು ಜಾಣ ಆಗೋದ್ರೊಳಗಡೆ ಮಾಡಿಬಿಡಬೇಕು ಅಂತ ಪ್ರಾಚೀನ ಕಾಲ ಇತ್ತು. ಇವತ್ತು ಮಕ್ಕಳು ಹೇಳ್ತಾರೆ ಅಪ್ಪಯ್ಯ ಈ ಪಕ್ಕಡೆ ಕುಳ್ಳು ಅಂತಾರೆ, ಹೆದರಿ ಹೋಗ್ತಾರೆ ಇವರು. ಅವ್ರು ಯಾರನ್ನ ಮದುವೆ ಆಗ್ತಾರೆ ಆಗಬೇಕು, ಇವರದ್ದೇ ಅಪರಾಧ, ಅಪ್ಪ ಅಮ್ಮಂದೇ ತಪ್ಪು, ಹೆಣ್ಮಕ್ಳು ತಪ್ಪಲ್ಲ. ಯಾಕೆಂದರೆ ಅವರು ಸಕಾಲದಲ್ಲಿ ಮದುವೆ ಮಾಡಲಿಲ್ಲಲ್ಲ, ಇವರ ಬುದ್ಧಿ ಕೇಳಬೇಕಾದ್ರೆ ಮಾಡಲಿಲ್ಲ ಅವರು. ಆದರೆ ಜಾಂಬು ಅಂತ ಹೇಳ್ತಾನೆ ಜಾಂಬುವತಿಗೆ, ಮಗಳೇ ನಾನು ಮಾಡಿದ ಅಪರಾಧಕ್ಕೆ ಕೃಷ್ಣನಿಗೆ 23 ದಿನ ಹೊಡೆದಿದ್ದೇನೆ, ಆ ಪಾಪ ಪರಿಹಾರಕ್ಕೆ ಕೃಷ್ಣನಿಗೆ ನಿನ್ನನ್ನು ದಾನ ಮಾಡ್ತೇನೆ. ಸರ್ವಪ್ರಾಯಶ್ಚಿತ್ತಾರ್ಥೆ ಕನ್ಯಾದಾನ ಅಂತ. ಕನ್ಯಾದಾನದಿಂದ ಎಲ್ಲ ಪಾಪಗಳು ಪರಿಹಾರ ಆಗುತ್ತಂತೆ. ಕೆಲವರು ಸಂತೋಷ ಪಡ್ತಿರ್ತಾರೆ, ನಮ್ಮದೆಲ್ಲ ಮಾಡಿ ಮುಗೀತು, ಆಮೇಲೆ ಕತೆ ಕೇಳ್ತಾ ಇದ್ದೇವೆ, ಆರಾಮಾಯಿತು ಅಂತ. ಒಳ್ಳೆಯವರಿಗೆ ಕನ್ಯಾದಾನ ಮಾಡಬೇಕು. ಹಣಕ್ಕೆ ದಾನ ಅಲ್ಲ, ಧರ್ಮಕ್ಕೆ ದಾನ. ಧರ್ಮ ಅನುಷ್ಠಾನ ಮಾಡೋರಿಗೆ ದಾನ ಮಾಡಿದರೆ ಕುಲಗಳೇ ಉದ್ಧಾರವಾಗುತ್ತೆ. ಸ್ಯಮಂತಕ ಮಣಿಯನ್ನು ಕೊಟ್ಟ, ಜಾಂಬುವತಿಯನ್ನು ಕೊಟ್ಟ. ಕೃಷ್ಣ ಎರಡನ್ನೂ ಸ್ವೀಕಾರ ಮಾಡಿಕೊಂಡು ಸತ್ರಾಡಿ ತನ್ನ ಮನೆಗೆ ಬಂದು ಹೇಳ್ತಾನೆ, ನೋಡಿ 23 ದಿನ ಎಲ್ಲರೂ ಓಡಿ ಹೋದರು, ಸತ್ಯ ಸಂಗತಿ ಅಂದರೆ ನಿನಗೆ ಮಣಿಯೂ ಸಿಕ್ಕಿದೆ, ಕರಡಿಯೇ ಕೊಂದದ್ದು ಆ ಸಿಂಹವನ್ನು. ನಾನು ಮೊದಲೇ ಹೇಳಿದೆ 3 ಕೊಲೆ ಆಯಿತು ನೋಡು, ಆ ಮಣಿಯ ನೆಪದಲ್ಲಿ ಸತ್ರಾಜಿತನ ತಮ್ಮ ಪ್ರಸೇನನ ಸಂಹಾರ ಆಯಿತು, ಸಿಂಹದ ಸಂಹಾರ ಆಯಿತು, ಕರಡಿಯೂ ಸಾಯ್ತಾ ಇತ್ತು, ನಾನು ಸಾಯಿಸಲಿಲ್ಲ ಅಷ್ಟೇ ಅಂತ ಹೇಳಿ ಆ ಮಣಿಯನ್ನು ಕೊಟ್ಟು ಜಾಂಬುವತಿಯನ್ನು ಮಾತ್ರ ಕರೆದುಕೊಂಡು ತನ್ನ ಮನೆಗೆ ಹೋದ. ಸ್ವಲ್ಪ ಸಮಯ ಆದಮೇಲೆ ಸಿಕ್ಕಾಪಟ್ಟೆ ಪ್ರಚಾರ ಆಯಿತು. ಸತ್ರಾಡಿ ತನ್ನ ಮನೆಯಲ್ಲಿಯೇ ಮಣಿ ಉಂಟು ಅಂತ ಪ್ರಚಾರ ಆಯಿತು. ಅದಕ್ಕೊಂದಷ್ಟು ಜನ ಸ್ಕೆಚ್ ಹಾಕಿದರು. ಮತ್ತೆ ಕೃತವರ್ಮ, ಶತಧನ್ವ, ಅಕ್ರೂರ ಅಂತ 3 ಜನ ಆಸೆಪಟ್ಟರು. ಅಕ್ರೂರ ತುಂಬ ಒಳ್ಳೆಯವನು, ಕೃತವರ್ಮನೂ ತೊಂದರೆ ಇಲ್ಲ, ಒಳ್ಳೆಯವನೇ. ಶತಧನ್ವ ಮಹಾಪಾಪಿಷ್ಟ. ಇವರಿಬ್ಬರು ಒಟ್ಟಾದರು, ಆ ಮಣಿಯನ್ನು ನಾವು ಲಪಟಾಯಿಸಬೇಕು ಅಂತ. ಆಸೆಗಳು ಎಂಥವರಿಗೂ ಹುಟ್ಟುತ್ತೆ. ಆದರೆ ಶತಧನ್ವ ಅವನು ಬೇರೆ ಟೀಮು, ಅವನು ಹೇಗಾದರೂ ಮಾಡಿ ಅದನ್ನು ನಾನು ಲಪಟಾಯಿಸಬೇಕು ಅಂತ ಆಲೋಚನೆ ಮಾಡಿದ. ಅಕ್ರೂರ ಬರೀ ಕದಿಬೇಕು ಅಂತ ಆಲೋಚನೆ ಮಾಡಿದ್ದ, ಶತಧನ್ವ ಕೊಲೆ ಮಾಡಿ ಕದಿಬೇಕು ಅಂತ ಆಲೋಚನೆ ಮಾಡಿದ. ಇದರ ನಡುವೆ ಕೃಷ್ಣನಿಗೆ ಆ ಸತ್ರಾಡಿತನಿಗೆ ಒಂದು ಪಶ್ಚಾತ್ತಾಪ ಆಯಿತು. ಏನೂ ಅನ್ಯಾಯ ಮಾಡದೇ ಇರುವ ಕೃಷ್ಣನ ಮೇಲೆ ಅಪವಾದ ಹಾಕಿದೆನಲ್ಲ ಅಂತ ಆ ಪಾಪ ಪರಿಹಾರಕ್ಕೋಸ್ಕರ ಅವನಲ್ಲಿರುವ ಮಗಳನ್ನು ಸತ್ಯಭಾಮೆಯನ್ನು ಕೃಷ್ಣನಿಗೆ ದಾನ ಮಾಡಿದ. ದಾನ ಮಾಡಬೇಕಾದ್ರೆ ಹೇಳಿದ, ಆ ಸ್ಯಮಂತಕ ಮಣಿ ಉಂಟು, ನಿನಗೆ ಕೊಡ್ಲಾ ಕೇಳಿದ. ಆವಾಗ ಹೇಗಿದ್ರು ಅಳಿಯ ಅಲ್ವಾ? ಕೃಷ್ಣ ಹೇಳಿದ, ನಿನಗೆ ಅಳಿಯ ಆಗದೇ ಇರಬೇಕಾದ್ರೆ ಕೇಳಿದ್ದು, ಅಳಿಯನಿಗೆ ದಾನ ಮಾಡಿದರೆ ಅದು ನಿನ್ನ ಬಳಿ ಇದ್ದ ಹಾಗೆ ಅದು, ಮತ್ತೆ ನಾನು ಬೇರೆಯವರಿಗೆ ಕೊಟ್ಟರೆ ಗಲಾಟೆ ಮಾಡ್ತೆ, ನನಗೆ ಸ್ಯಮಂತಕ ಮಣಿ ಬೇಡ, ಕನ್ಯಾಮಣಿ ಮಾತ್ರ ಸಾಕು ಅಂತ ತಗೊಂಡ. ಇನ್ನು ಎಂತ ಬೇಕಾದರೆ ಮಾಡ್ಕೊ ಅಂದ. ಸತ್ಯಭಾಮೆಯನ್ನು ಕರ್ಕೊಂಡು ಹೋದ ದೂರ ವಾರಣಾವತಕ್ಕೆ. ಪಾಂಡವರಿಗೆ ಹಿತ ಮಾಡಬೇಕು ಅಂತ ವಾರಣಾವತದ ಕಡೆ ಸತ್ಯಭಾಮೆಯನ್ನು ಕರ್ಕೊಂಡು ಹೋದ. ಸತ್ಯಭಾಮೆ ಕೇಳ್ತಾಳೆ, ಇಷ್ಟು ದೂರ ಯಾಕೆ ಬಂದಿದ್ದು? ನಿಮ್ಮ ಅಪ್ಪನ ಮನೇಲಿ ಇನ್ನೂ ಗಲಾಟೆ ನಿಲ್ಲಲ್ಲ, ನಾವು ಹತ್ತಿರ ಇದ್ದರೆ ನಮ್ಮ ಮೇಲೆ ಬರುತ್ತೆ, ನಾವು ದೂರ ಹೋಗಿಬಿಡೋಣ ಅಂತ. ತುಂಬ ದೂರ ಹೋದರೆ ಅವ್ರು ಇಲ್ಲಿ ಇದ್ರೋ ಇಲ್ವೋ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ ಅದು.
ಅದಕ್ಕೆ ನಾವು ತುಂಬ ದೂರ ಹೋಗೋಣ ಅಂತ ಆಲೋಚನೆ ಮಾಡಿ ವಾರಣಾವತಕ್ಕೆ ಸತ್ಯಭಾಮೆಯನ್ನು ಕರ್ಕೊಂಡು ಹೋದ. ಈಚೆಯಿಂದ ಶತಧನ್ವ ಬಂದು ರಾತ್ರಿಯಲ್ಲಿ ಸತ್ರಾಡಿತನ ಕೊಲೆ ಮಾಡಿ ಮಣಿಯನ್ನು ಅಪಹಾರ ಮಾಡಿದ. ಆ ಸಮಯದಲ್ಲಿ ಅವನನ್ನು ಕೊಂದು ಮಣಿಯ ಅಪಹಾರ ಮಾಡಿದಾನೆ ಎನ್ನುವ ಸಂಗತಿ ಅಕ್ರೂರ ಕೃತವರ್ಮರಿಗೆ ಗೊತ್ತಾಯಿತು. ನಾವು ಲಪಟಾಯಿಸಬೇಕು ಅಂತಾಯಿತು, ಅವನು ಕದ್ದು ಬಿಟ್ನಲ್ಲ. ಆದರೆ ಕೃಷ್ಣ ಅಳಿಯ ಸತ್ರಾಡಿತನಿಗೆ ಸುಮ್ಮನೆ ಬಿಡೋದಿಲ್ಲ ಕೃಷ್ಣ, ಅವನಿಗೆ ಹೊಡಿತಾನೆ, ಶತಧನ್ವನನ್ನು ಹೊಡಿತಾನೆ ಕೃಷ್ಣ. ಹಾಗಾಗಿ ಅವನ ಬೆನ್ನ ಹಿಂದೆ ಹೋಗುವ ಹೆದರಿಕೆಯಿಂದ ನಮಗೆ ಕೊಟ್ಟು ಓಡಲಿಕ್ಕೂ ಸಾಕು ಶತಧನ್ವ ಅಂತ ಆಸೆಯಿಂದ ಇವರು ಹಿಂದೆ ಓಡಿದರು. ಶತಧನ್ವನಿಗೆ ಗೊತ್ತಾಯಿತು ಕೃಷ್ಣ ಬರ್ತಾ ಇದ್ದಾನೆ. ಕೃಷ್ಣನಿಗೆ ವಿಷಯ ಎಲ್ಲ ಗೊತ್ತಾಯಿತು, ಸತ್ರಾಡಿತನ ಕೊಲೆ ಮಾಡಿದ್ದಾನೆ ಶತಧನ್ವ ಅಂತ ಗೊತ್ತಾಯಿತು. ವಾರಣಾವತದಿಂದ ಕುದುರೆ ಹಾಕ್ಕೊಂಡು ಬಂದ ಶತಧನ್ವನನ್ನು ಹಿಡಿಬೇಕು ಅಂತ. ಅಷ್ಟರ ನಡುವೆ ಅರ್ಥ ಮಾಡಿಕೊಂಡಿರುವ ಶತಧನ್ವ ತನ್ನ ಕೈಯಲ್ಲಿರುವ ಮಣಿಯನ್ನು ನೀವು ಹಿಡ್ಕೊಂಡಿರಿ, ಮತ್ತೆ ನಿಮ್ಮ ಹತ್ರ ತಗೊಳ್ತೇನೆ ಅಂತ ಅಕ್ರೂರನಿಗೆ ಕೊಟ್ಟು ಓಡಿದ. ಅಕ್ರೂರನಿಗೆ ಮಣಿ ಸಿಕ್ತು, ಅದು ಯಾರಿಗೂ ಗೊತ್ತಾಗಲಿಲ್ಲ. ಅದು ಕಾಡಿನ ನಡುವೆ ನಡೆದ ಕಥೆ. ಮಣಿ ಎಲ್ಲಿದೆ ಅಂದರೆ ಈಗ ಅಕ್ರೂರನ ಬಳಿ ಇದೆ. ಕೃಷ್ಣ ಅಟ್ಟಿಸಿಕೊಂಡು ಬಂದ, ಶತಧನ್ವ ಓಡ್ತಾ ಇದ್ದಾನೆ ಕುದುರೆ ಮೇಲೆ. ಆ ಕುದುರೆಗೊಂದು ಬಲ, 100 ಯೋಜನ ಓಡುತ್ತದೆ, 1000 ಕಿಲೋಮೀಟ್ರ್ ಓಡುವ ಬಲ. 1000 ಕಿಲೋಮೀಟ್ರ್ ಆದ ತಕ್ಷಣ ಟಪ್ಪ ಸತ್ತೋಗುತ್ತೆ, ಅದು ಅಷ್ಟೇ ಓಡುವ ಬಲ ಅದಕ್ಕೆ. ಅದು ಓಡಿತು, ಸತ್ತಿತು. ಕೊನೆ ಕೃಷ್ಣ ಹಿಡಿದ ಶತಧನ್ವನ ಸಂಹಾರವನ್ನೇ ಮಾಡಿದ. ಅವನ ಬಳಿ ಮಣಿ ಇರಲಿಲ್ಲ, ಮಣಿ ಅಕ್ರೂರನ ಬಳಿ ಇದೆ. ಕೃಷ್ಣ ಸರ್ವಜ್ಞ, ಗೊತ್ತಿದೆ, ತೋರಿಸಿಕೊಳ್ಳಿಲ್ಲ. ಯಾಕೆ ಅಂದರೆ ಅಕ್ರೂರನಿಗೆ ದಾನಪತಿ ಅಂತ ಹೆಸರು. ಅವ ಏನು ಸಂಕಲ್ಪ ಮಾಡಿದ, ಮನೆಯಲ್ಲಿ ಮಣಿಯನ್ನು ಇಟ್ಟುಕೊಂಡ, ದಿನಕ್ಕೆ 30 ಮಣ ಬಂಗಾರ. ಅವತ್ತಿನಿಂದ ಸಂಕಲ್ಪ ಮಾಡಿದ, 1 ವರ್ಷಗಳ ತನಕ 1000 ಜನ ಬ್ರಾಹ್ಮಣರಿಗೆ ಪಾದ ಪ್ರಕ್ಷಾಳನೆ ಮಾಡ್ತೇನೆ, ಬಂದವರಿಗೆಲ್ಲ ಬಂಗಾರದ ಚೊಂಬು ದಾನ ಮಾಡ್ತೇನೆ ಅಂತ ಸುಮ್ಮನೆ ಕೂತ ಕೃಷ್ಣ. ಯಾಕೆ ಅಂದರೆ ಅವತ್ತಿನ ಕಾಲದಲ್ಲಿ ತುಂಬ ಜನ ಬಡ ಬ್ರಾಹ್ಮಣರಿದ್ದರು. ಅವರ ದಾರಿದ್ರ್ಯ ಪರಿಹಾರ ಈ ಮೂಲಕ ಆಗುವುದಾದರೆ ಆಗಲಿ ಅಂತ ಗೊತ್ತಿದ್ರು ಸುಮ್ಮನೆ ಕೂತ. ಅವನ ಮೇಲೆ ಅಪವಾದ ಹಾಕಿದರು. ಇಲ್ಲ, ಕೃಷ್ಣನೇ ಏನೋ ಅನ್ಯಾಯ ಮಾಡಿದ್ದಾನೆ ಅಂತ ಅಪವಾದ ಹಾಕಿದರು. 4.5 ವರ್ಷಗಳ ಕಾಲ ಅಪವಾದವನ್ನು ಸಹಿಸಿಕೊಂಡ. ಎಲ್ಲಿಯ ತನಕ ಅಂದರೆ ಒಡ ಹುಟ್ಟಿದ ಬಲರಾಮ ಹೇಳ್ತಾನೆ, ಕೃಷ್ಣ ಕಳ್ಳ ಅಂತ ಹೇಳಿದ ಬಲರಾಮ. ಅವನೇ ಮಾಡಿದ್ದು ಎಲ್ಲ, ಅವನ ಮೇಲೆ ಅಪವಾದ ಹಾಕಿದ. ಸಿಟ್ಟು ಮಾಡಿಕೊಂಡು ಬಲರಾಮ ಕೃಷ್ಣನ ಸಂಘವನ್ನೇ ಬಿಟ್ಟು ತೀರ್ಥಯಾತ್ರೆಗೆ ಹೋದ. ಆವಾಗ ಗಂಟು ಬಿದ್ದವನು ದುರ್ಯೋಧನ. ಬಲರಾಮ ದುರ್ಯೋಧನನಿಗೆ ಗುರುವಾಗುತ್ತಾನೆ. ಯಾವಾಗ ಅಂದರೆ ಕೃಷ್ಣನಲ್ಲಿ 2 ಬಿಟ್ಟು ಹೋದ ಮೇಲೆ ಸಿಗ್ತಾನೆ. ಇದರ ಅರ್ಥ ಏನು ಗೊತ್ತೋ, ನೀವು ದೇವರ ಹತ್ರ ಸಿಟ್ಟು ಮಾಡಿಕೊಂಡು ದೂರ ಹೋದರೆ ದೇವತೆಯಾದ ಶೇಷದೇವನಿಗೂ ಲಕ್ಷ್ಮಣನಿಗೂ ಕಲಿ ಪ್ರವೇಶ ಆಯಿತು, ಕಲಿಯ ಜೊತೆಗೆ ಸಂಬಂಧ ಆಯಿತು. ಯಾವತ್ತು ದೇವರೊಟ್ಟಿಗೆ ವಿರೋಧ ಮಾಡಬೇಡಿ, ದೇವರನ್ನು ನಿಂದನೆ ಮಾಡಬೇಡಿ. ಹರಿನಿಂದಕರಿಗೆ ಸದ್ಗತಿ ಇಲ್ಲ. ಇದೊಂದು ನೀತಿ ಪಾಠ. ಈಚೆಯಿಂದ ಎಲ್ಲ ಅಪವಾದ. ಕೃಷ್ಣ ಸೆಮಂತಕ ಮಣಿ ಕದ್ದಿದ್ದಾನೆ. 4.5 ವರ್ಷಗಳ ಕಾಲದ ಪ್ರಕರಣ ಅದು. ಕೃಷ್ಣನಿಗೆ ಗೊತ್ತಿದೆ, ತನ್ನ ಮೇಲೆ ಅಪವಾದ ಹಾಕಿದರೂ ಕೂಡ ಸಹಿಸಿಕೊಂಡ. ಯಾಕೆ ಅಂದರೆ 10 ಜನಕ್ಕೆ ಆ ಮಣಿಯಿಂದ ಉಪಕಾರ ಆಗ್ತಾ ಇದೆ. ಅಕ್ರೂರ ದಾನ ಮಾಡ್ತಾನೆ ಇದ್ದಾನೆ, ಪ್ರತಿದಿನ ದಾನ ಮಾಡ್ತಾ ಇದ್ದಾನೆ. ಎಲ್ಲರಿಗೂ ಆಶ್ಚರ್ಯ, ಇಷ್ಟು ದಾನ ಹೇಗೆ ಮಾಡ್ತಾ ಇದ್ದಾನೆ ಅಂತ. ಕೃಷ್ಣ ಹೇಳ್ತಾನೆ, ಒಂದು ದಿನ ಸಭೆಯಲ್ಲಿ ಸಾಕು ಅನ್ನಿಸ್ತು, ಎಲ್ಲ ಬ್ರಾಹ್ಮಣರ ದಾರಿದ್ರ್ಯ ಪರಿಹಾರ ಆಯಿತು. ಆ ಸಮಯದಲ್ಲಿ ಕೃಷ್ಣ ಹೇಳ್ತಾನೆ, ಅನೌನ್ಸ್ ಮಾಡ್ತಾನೆ ಕೃಷ್ಣ, ಬಲರಾಮ ಊರಿಗೆ ಬಂದ, ಇನ್ನೂ ಅಪವಾದ ಪರಿಹಾರ ಆಗಿಲ್ವಾ ಅಂದ. ಇವತ್ತು ಮಾಡಿಕೊಳ್ತೇನೆ ಎಂದ ಕೃಷ್ಣ. ಇವತ್ತು ಸಾಯಂಕಾಲ ಸಭೆಗೆ ಎಲ್ಲ VIP ಗಳನ್ನು ಕರೆಸೋಣ, ಅವರಿಗಿಲ್ಲೇ ಫಲಾರದ ವ್ಯವಸ್ಥೆಯೂ ಮಾಡೋಣ. ಇವತ್ತು ಅಪವಾದ ಪರಿಹಾರ ಮಾಡಿಕೊಳ್ಳುವ ಕೆಲಸ. ಈ ಕೃಷ್ಣನ ಕಥೆಯನ್ನು ಕೇಳಿದರೆ ನಮ್ಮ ಬದುಕಿನ ಮಿಥ್ಯಾಪವಾದಗಳೆಲ್ಲ ಪರಿಹಾರ ಆಗುತ್ತಂತೆ. ಅಷ್ಟು ಶಕ್ತಿ ಇದೆ ಸೆಮಂತಕ ಉಪಾಖ್ಯಾನಕ್ಕೆ. ಯಾರ್ಯಾರಿಗೆ ಅಪವಾದ ಬರುತ್ತೆ ಅವ್ರ ಮನೇಲಿ ಹೋಗಿ ಈ ಪುರಾಣ ಹೇಳಬೇಕು ನಾವು. ನೋಡಿ, ಈ ಅಪವಾದ ಪರಿಹಾರ ಮಾಡಿಕೊಳ್ಳಿ, ಈ ಕಥೆ ಕೇಳಿ. ಆ ಸಮಯದಲ್ಲಿ ಕೃಷ್ಣ ಹೇಳಿದ, ಇವತ್ತೆಲ್ಲ ಸಂಜೆ ಬನ್ನಿ, ಆ ಮಣಿ ಸಿಕ್ಕಿದೆ, ನಾನು ಕಥೆ ಹೇಳ್ತೇನೆ ಅಂತ ಹೇಳಿದ. ಅಕ್ರೂರನಿಗೆ ಭಯ ಶುರು ಆಯಿತು. ಮಣಿ ನನ್ನ ಹತ್ರನೇ ಉಂಟು, ಕೃಷ್ಣ ಮಣಿ ಸಿಕ್ಕಿದೆ ಅಂತ ಅನೌನ್ಸ್ ಮಾಡಿದ್ದಾನೆ, ಬ್ರೇಕಿಂಗ್ ನ್ಯೂಸ್ ಬರ್ತಾ ಉಂಟು, ಎಲ್ಲಿಂದ ಸಿಕ್ತು? ಕುತೂಹಲ, ಎಲ್ಲ ಸೇರಿದ್ದಾರೆ. ಅಕ್ರೂರನಿಗೆ ಮಾಹಿತಿಯೇ ಕಳಿಸಲಿಲ್ಲ ಕೃಷ್ಣ, ನೀನು ಬರಬೇಕು ಅಂತ. ಕೃಷ್ಣನಿಗೆ ಗೊತ್ತಿತ್ತು ಬಂದೇ ಬರ್ತಾನೆ ಅಂತ. ಎಲ್ಲ ಸಭೆ ಸೇರಿದ್ದಾರೆ. ಹಿಂದೆ ಒಂದು ಚೇರ್ ಎಳ್ಕೊಂಡು ಅಕ್ರೂರ ಕೂತಿದ್ದ. ಇವತ್ತು ಸಭೆಯಲ್ಲಿ ಎಂತ ಆಗುತ್ತೆ ನೋಡೋಣ. ಕೃಷ್ಣ ಸತ್ರಾಡಿತ ಸತ್ತು ಹೋಗಿದ್ದಾನೆ. ಅವರ ಮಂತ್ರಿಗಳನ್ನೆಲ್ಲ ಕೂಡಿಸಿ ಪ್ರವಚನ ಮಾಡ್ತಾನೆ. ಸತ್ರಾಡಿತನಿಗೆ ಯಾವತ್ತೋ ಹೇಳಿದೆ, ನಿನ್ನ ರಾಶಿಗೆ ಆಗುವುದಲ್ಲ, ಅದನ್ನು ರಾಷ್ಟ್ರೀಕರಣ ಮಾಡು ಅಂತ ಹೇಳಿದೆ. ಅವ ಕೇಳಿಲ್ಲ. ಸತ್ರಾಡಿತ ಸತ್ತ, ಸಿಂಹ ಸಾಯಿತು, ಪ್ರಸೇನ ಸತ್ತ, 3 ದಿನ ಆಯಿತು ಅಲ್ಲಿ. ಆಮೇಲೆ ಶತಧನ್ವ ಸತ್ತ, ಅವನು ಕುದುರೆ ಸಾಯಿತು. 5 ಕೊಗ್ಗೊಲೆ ಆಯಿತು, 5 ಜನ, 2 ಪ್ರಾಣಿಗಳು, 3 ಮನುಷ್ಯರು ಸತ್ತೋಗಿದ್ದಾರೆ ಈ ಮಣಿಯ ಹಿನ್ನೆಲೆಯಲ್ಲಿ. ಅದು ನಮ್ಮ ದೇಶಕ್ಕೆ ಹಿತ ಆಗಲ್ಲ. ಇಲ್ಲಿಯ ತನಕ ಏನೋ ಒಂದಷ್ಟು ಹಿತ ಆಗಿದೆ. ಆ ಸೆಮಂತಕ ಮಣಿ ಒಳ್ಳೆಯದಲ್ಲ ನಮ್ಮ ದೇಶಕ್ಕೆ. ಎಲ್ಲ ಕೇಳ್ತಾರೆ, ಕೃಷ್ಣ ಅದೆಲ್ಲ ಸರಿ, ಮಣಿ ಎಲ್ಲಿದೆ ಅಂತ.
ಮುಂದಿನ ಪ್ರವಚನ ನಮ್ಮದಲ್ಲ, ನಾವು ಇಷ್ಟು ವಿಷಯವನ್ನು ತಿಳಿಸಿದ್ದಷ್ಟೇ. ಮುಂದಿನ ಪ್ರವಚನ ಕೊನೇ ಚೇರಿನಲ್ಲಿ ಕುಳಿತು ಅಕ್ರೂರ ಇಲ್ಲಿ ಬಾ, ನಿಂತು ಮುಂದಿನ ಪ್ರವಚನ ಮಾಡು ಅಂದ. ಅಕ್ರೂರ ನಡಗಿ ಹೋದ. ಇನ್ನು ನಾನು ಸಿಕ್ಕಿ ಬೀಳ್ತೇನೆ ಅಂತ ಅಕ್ರೂರ ಬಂದು ಮೈಕಲ್ಲಿ ಹೇಳ್ತಾನೆ, ಶತಧನ್ವನ ಬಳಿ ಆ ಮಣಿಯನ್ನು ಲಪಟಾಯಿಸಿದವನು ನಾನು, ಕೃಷ್ಣನಿಗೆ ಅಪವಾದಕ್ಕೆ ಕಾರಣ ನಾನು, ನನ್ನ ಅಪರಾಧವನ್ನು ಮನ್ನಿಸು, ನನ್ನ ಸೊಂಟದಲ್ಲೇ ಮಣಿ ಉಂಟು ಇಗೋಳಿ ಅಂತ ಸಭೆಯಲ್ಲಿ ತೋರಿಸಿದ. ಕೃಷ್ಣ ಅಪವಾದ ಮುಕ್ತನಾದ. ಸಿಂಹ ಪ್ರಸೇನಮವಧೀತ್ ಸಿಂಹೋ ಜಾಂಬವತಾ ಹತಃ ಸುಕುಮಾರಕ ಮಾರೋಧಿ ತವಶೇಷ ಸ್ಯಮಂತಕಃ ಅಂತ ಈ ಕಥೆಯನ್ನು ಹೇಳಿಕೊಂಡು ಈ ಶ್ಲೋಕವನ್ನು ಹೇಳಿಕೊಂಡ್ರೆ ಮಿಥ್ಯಾಪವಾದಗಳು ಅದು ಅವಾಗವಾಗ ಬರ್ತಾನೆ ಇರುತ್ತೆ. ಯಾರೋ ಮನೆಗೆ ಬರ್ತಾರೆ, ಅಲ್ಲಿರೋದನ್ನು ಯಾರೋ ಹಿಡ್ಕೊಂಡು ಹೋಗ್ತಾರೆ, ಮನೇಲಿದ್ದವರ ಮೇಲೆ ಸಂಶಯ ಬರುತ್ತೆ. ಹಾಗೆ ಮಿಥ್ಯಾಪವಾದಗಳಿದ್ದರೆ ಈ ಕಥೆಯನ್ನು ಸ್ಮರಣೆ ಮಾಡಿಕೊಳ್ಳಿ. ಎಲ್ಲದಕ್ಕೂ ಚಿಕಿತ್ಸೆ ಭಾಗವತದಲ್ಲೇ ಇದೆ. ಕೀಬಂಚೆಲ್ಲ ಅಡಕಿ ಹೋಗಿತ್ತು, ಎಷ್ಟು ಹೊತ್ತು ಹುಡುಕಿದ್ರೂ ಸಿಗ್ತಾ ಇಲ್ಲ. ಸುಮ್ಮನೆ ಕಣ್ಣು ಮುಚ್ಚಿ ಕಾರ್ತವೀರ್ಯಾರ್ಜುನ ಅನ್ನಿ, ಅವನಿಗೆ 1000 ಕೈಗಳುಂಟಂತೆ. ಟಕ್ಕ 2 ನಿಮಿಷದಲ್ಲಿ ಕಾಣುತ್ತೆ, ಈ ಸೋಫಾದ ಮೇಲೆ ಈಗ ತಾನೇ ಹುಡುಕಿದ್ದೆ ಕಾಣಲಿಲ್ಲ, ಇದೆಲ್ಲಿಂದ ಬಂತು? ಅವನು ತೆಗೆದು ಟಪ್ಪ ಇಟ್ಟು ಹೋಗ್ತಾನಂತೆ ಕಾರ್ತವೀರ್ಯಾರ್ಜುನ. ಹೌದಾ ಅಲ್ವಾ? ಅನುಭವಿಸಿ ನೋಡಿ, ವಿಶ್ವಾಸ ಬೇಕಷ್ಟೇ. ನಿಮ್ಮ ಕೀಬಂಚು ಹುಡುಕೊಳ್ಳಿಕ್ಕೆ ಯಾವುದಾದ್ರೂ ಚಿಕಿತ್ಸೆ ಉಂಟಾ? ನಮ್ಮ ಭಾಗವತಲ್ಲುಂಟು. ಸಣ್ಣ ಪುಟ್ಟ ಕಳೆದು ಹೋಗಿದ್ದು, ಇನ್ನು ಬ್ಯಾಂಕಿನಲ್ಲಿ ಫೈನಾನ್ಸಲ್ಲಿ 20 ಲಕ್ಷ ಕಳ್ಕೊಂಡು ಕಾರ್ತವೀರ್ಯಾರ್ಜುನ ಅನ್ನಬೇಡಿ, ಅದು ಬರೋದಿಲ್ಲ. ಸಣ್ಣ ಪುಟ್ಟ ಎಲ್ಲೋ ಖರ್ಚಿಪ್ಪಿಟ್ಟಿದ್ದೀರಿ, ಕೀಬಂಚಿಟ್ಟಿದ್ದೀರಿ, ಸಣ್ಣ ಪುಟ್ಟ ಏನೋ ಪದಾರ್ಥಗಳನ್ನ ಇಟ್ಟಿದ್ದೀರಿ, ಅವುಗಳೆಲ್ಲ ಸಿಗುತ್ತೆ ಕಾರ್ತವೀರ್ಯಾರ್ಜುನನ ಸ್ಮರಣೆಯಿಂದ. ಹೀಗೆ ಕಾರ್ತವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರಭಾಗ್ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ. ಅದು ನಾಶ ಆಗಿದ್ದು, ಹೊರಟೋಗಿದ್ದು, ಎಲ್ಲೋ ಇದ್ದದ್ದು ಕಾರ್ತವೀರ್ಯಾರ್ಜುನ ಅಂದರೆ ಸಿಗುತ್ತೆ. ಯಾಕೆಂದರೆ ಅವನಲ್ಲಿ ಯೋಗ ಶಕ್ತಿ ಇತ್ತು. ಅವರ ಹೆಸರನ್ನು ಸ್ಮರಣೆ ಮಾಡಿದರೂ ಸಾಕು. ನಿಮಗೆ ಕೆಲವೊಂದು ನಿಯಮಗಳು ಏನು ಅಂದರೆ, ಬೆಳಿಗ್ಗೆ ಎದ್ದು ಪೃಥು ಚಕ್ರವರ್ತಿಯ ಹೆಸರು ಹೇಳಿದರೆ, ನಮ್ಮ ಇತಿಹಾಸದಲ್ಲಿ ಒಬ್ಬರು ಶ್ರೀಪಾದರಾಜರು ಅಂತಿದ್ದಾರೆ, ತುಂಬ ದೊಡ್ಡ ಧ್ರುವನ ಅವತಾರ, ಧ್ರುವ ಸ್ಟಾರ್, ಧ್ರುವ ನಕ್ಷತ್ರ, ಮೊನ್ನೆ ಕಥೆ ಹೇಳಿದನಲ್ಲ, ಅವರ ಅವತಾರ ಧ್ರುವ ಶ್ರೀಪಾದರಾಜರು. ಅವರ ಹೆಸರು ಬೆಳಗ್ಗೆ ನೆನಪಾಯಿತು ಅಂದರೆ ಅವತ್ತು ಏನಾದರೂ ಒಂದು ಸ್ವೀಟ್ ತಿಂದೇ ತಿಂತೀರಿ ನೀವು, ಒಳ್ಳೆ ಆಹಾರ ಸಿಗುತ್ತಂತೆ. ಹಾಗೆ ಪೃಥು ಅನ್ನುವ ಹೆಸರು ಹೇಳಿದರೆ ಒಳ್ಳೆ ಮೊಸರನ್ನು ತಿನ್ನಬಹುದು. ಪ್ರತಿದಿನ ಹುಳಿ ಹುಳಿ ಮೊಸರು ತಿಂತೀರಿ. ಪೃಥು ಅಂತ ಹೆಸರು ಹೇಳಿದರೆ ಒಳ್ಳೆ ಸಿಹಿ ಮೊಸರು ತಿನ್ನುವ ಯೋಗ ಉಂಟು. ಹಾಗಾಗಿ ಎಲ್ಲ ತಿಂದು ತಿಂದು ಆರಾಮಾಗಿದ್ದೇವೆ ನೋಡಿ. ನಮಗೆಲ್ಲ ಇದು ಚಿಕಿತ್ಸೆಗಳು ಗೊತ್ತು, ಏನೇನು ಸ್ಮರಣೆ ಮಾಡಿದರೆ ಒಳ್ಳೊಳ್ಳೆಯದು ಸಿಗುತ್ತೆ ಅಂತ. ಕೆಲವರಿಗೂ ಪಾಪ ಹಗಲು ರಾತ್ರಿ ದುಡಿತಾರೆ, ನೆಮ್ಮದಿಯ ಆಹಾರಗಳೇ ಇರಲ್ಲ. ಅವರು ಸುಖ ಪಡಿಬೇಕು ಅನ್ನಬೇಕಾದ್ರೆ BP ಶುಗರ್ ಬರುತ್ತೆ. ಡಾಕ್ಟ್ರ್ ಹೇಳ್ತಾರೆ ನೀವು ಏನು ತಿನ್ನಬೇಡಿ, ಅದು ಏನೇನೋ ತಿನ್ನಿಸ್ತಾರೆ, ಕಸ ಕಡ್ಡಿಗಳೆಲ್ಲ ತಿನ್ನಿಸ್ತಾರೆ. ಸಾಮೆ ತಿನ್ನಿ, ನವಣೆ ತಿನ್ನಿ, ಕಸ ಅದು ತ್ಯಾಜ್ಯ ಆಹಾರ ಹಿಂದಿನ ಕಾಲದಲ್ಲಿ. ಇವತ್ತದೆಲ್ಲ ರಸ ಆಗಿ ಹೋಗಿದೆ, ಏನು ತಿನ್ನುವ ಹಾಗಿಲ್ಲ. ಎಲ್ಲ ತಿನ್ನಿ, ಹರಿಸ್ಮರಣೆ ಮಾಡಿ ತಿನ್ನಿ, ಆರೋಗ್ಯ ಸಮೃದ್ಧವಾಗಿರುತ್ತೆ. ಹರಿ ಕೊಟ್ಟ ಕಾಲಕ್ಕೆ ಉಣಲಿಲ್ಲವೋ, ದೇವರು ಕೊಟ್ಟ ಭಾಗ್ಯಗಳನ್ನು ಅನುಭವಿಸಬೇಕು. ಅವರವರ ವೃತ್ತಿಗಳಲ್ಲಿ ಅವರವರು ಸಮೃದ್ಧಿಯನ್ನು ಹೊಂದಬಹುದು. ನಾವೇನು ಮಾಡಿದ್ದೇವೆ, ನಮಗೆ ನಾವೇ ವಂಚನೆ ಮಾಡಿಕೊಳ್ತಾ ಇದ್ದೇವೆ. ಈ ಕೆಲಸ ಬೇಡ, ಆ ಕೆಲಸ ಬೇಡ. ಕೃಷಿ ಮಾಡ್ಬೋದು, ಬಿಸ್ನೆಸ್ ಮಾಡ್ಬೋದು, ಬೇಕಾದಷ್ಟು ಬ್ರಾಹ್ಮಣರಿಗೆ ಕೆಲಸಗಳಿದೆ, ಅಥವಾ ಕ್ಷತ್ರಿಯ ವೈಶ್ಯ ಶೂದ್ರರಿಗೆ ಬೇರೆ ಬೇರೆ ಥರದ ಆ ಕರ್ತವ್ಯಗಳಿಗೆ ಅವಕಾಶಗಳಿದೆ. ಅಂಗಡಿ, ಅನೇಕ ರೀತಿಯಾದ ಕರ್ತವ್ಯಗಳನ್ನು ಮಾಡಿ ಈ ದೇಶದಲ್ಲಿ ಸುಖ ಅನುಭವಿಸ್ಬೋದು. ಯಾವುದೋ ಆ ಲ್ಯಾಪ್ಟಾಪ್ ಮುಂದೆ ಕಾಲ ಕಳೆಯುವಂತಹ ಜೀವನವೇ ಜೀವನ ಅಲ್ಲ. ಈ ರೀತಿ ನಮ್ಮ ಬದುಕಿಗೆ ಬೇಕಾದ ಸಮೃದ್ಧಿಯ ಕಥೆಗಳನ್ನು ಭಾಗವತ ನಮಗೆ ಚಿತ್ರಿಸುತ್ತೆ. ಸತ್ಯಭಾಮೆಯ ಮದುವೆ ಆಯಿತು, ರುಕ್ಮಿಣಿಯೊಟ್ಟಿಗೆ ಮದುವೆ ಆಯಿತು. 6 ಜನ ಷಣ್ಮಹಿಷಿಯರು, ಲಕ್ಷಣ, ಮಿತ್ರವಿಂದ, ಭದ್ರ, ನೀಲ, ನೀಲೆಯೇ ರಾಧೆ, ಎಲ್ಲರ ಜೊತೆಗೆ ಕಲ್ಯಾಣ ಆಯಿತು ಕೃಷ್ಣನಿಗೆ. ತುಂಬ ಜನ ಹೆಂಡಂದಿರು ಬಂದ ಮೇಲೆ ಸ್ವಲ್ಪ ಕಾಂಪಿಟೇಷನ್ ಇದ್ದೇ ಇರುತ್ತೆ, 2 ಜಡೆ ಒಟ್ಟಾಗಲ್ಲ ಅಂತ. ಅದಕ್ಕೆ ಮದುವೆ ಆಗೋಕ್ಕಿಂತ ಮೊದಲು ಹೆಣ್ಮಕ್ಳು 2 ಜಡೆ ಹಾಕ್ಕೊಳ್ಬೇಕಂತೆ. ಮದುವೆ ಆದಮೇಲೆ ಒಂದೇ ಜಡೆ ಹಾಕ್ಕೊಳ್ಳಿ, ಯಾಕೆಂದರೆ ಒಂದೇ ಮಂಡೆಯಲ್ಲಿ 2 ಜಡೆಯೂ ಗಲಾಟೆ ಮಾಡುತ್ತೆ ಅಂತ. ಹಾಗಿದ್ದಾಗ 2 ಜಡೆ ಬಂದುಬಿಟ್ರೆ, ಇಬ್ಬಿಬ್ಬರು ಪತ್ನಿಯರಿದ್ದರೆ ಭಯಂಕರ ಕಲಹ. ಬಹ್ವೆ ಸಪತ್ನಿಯ ಇವ ಗೇಹ ಪತಿಂ ಲುನಂತಿ. ಭಾಗವತ ಹೇಳುತ್ತೆ, ತುಂಬ ಜನ ಪತ್ನಿಯರನ್ನು ಕಟ್ಟಿಕೊಂಡ್ರೆ ಸಿಕ್ಕಾಪಟ್ಟೆ ಒದ್ದಾಡ್ತಾರೆ, ಒಂದು ಕಟ್ಟಿಕೊಂಡವರೇ ಒದ್ದಾಡ್ತಿರ್ತಾರೆ. ಹಾಗಾಗಿ ಇದೆಲ್ಲ ಭಯಾನಕ. ಕೃಷ್ಣ ಅದನ್ನು ಪಾಠ ಮಾಡಬೇಕಾಗಿದೆ. ಜಗತ್ತಿನ ಜನಗಳು ಬೇರೆ, ನಾನು ಬೇರೆ, ನನಗೆ ಆ ಕಲಹ ಇಲ್ಲ, ನಾನು ಪರಿಪೂರ್ಣ ಸರ್ವಶಕ್ತ. ಯಾವ ಹೆಣ್ಣಿನ ಮೋಹಗಳಿಗೆ ತುತ್ತಾಗಲಿಲ್ಲ, ಯಾವ ಹೆಣ್ಣಿನ ಕಲಹ ನನ್ನ ಬದುಕಿನಲ್ಲಿ ಬರಲಿಲ್ಲ. ಅರ್ಥ ಮಾಡಿಸಬೇಕು. ಒಂದು ಕಲಹ ಆರಂಭ ಆಯಿತು. ಸತ್ಯಭಾಮೆ ಹೇಳಿಲ್ಲಂತೆ ಕೃಷ್ಣನಿಗೆ, ಕೃಷ್ಣ ಯಾವಾಗಲೂ ರುಕ್ಮಿಣಿಯನ್ನೇ ಪ್ರೀತಿ ಮಾಡ್ತಿ. ರುಕ್ಮಿಣಿ ಪಾಂಡುರಂಗ ಅಂತಾರೆ, ಸತ್ಯಭಾಮ ಪಾಂಡುರಂಗ ಅಂತ ಹೇಳೋರ ಸಂಖ್ಯೆ ಕಡಿಮೆ ಆಗಿದೆ.
ಹಾಗಾಗಿ ನೀನು ರುಕ್ಮಿಣಿ ವಲ್ಲಭ ಆದರೆ ನನ್ನನ್ನು ಯಾಕೆ ಮದುವೆ ಆದಿ ಅಂತ ಗಲಾಟೆ ಮಾಡಿದ್ಲು. ಒಂದು ತಿಳ್ಕೊಳ್ಳಿ, ಸತ್ಯಭಾಮೆ ಬೇರೆ ಅಲ್ಲ, ರುಕ್ಮಿಣಿ ಬೇರೆ ಅಲ್ಲ. ಶ್ರೀ ಅನ್ನುವ ರೂಪ, ಇದು ಭೂ ಅನ್ನುವ ರೂಪ. ರುಕ್ಮಿಣಿ ಶ್ರೀ ಅನ್ನುವ ರೂಪ, ಸತ್ಯಭಾಮೆ ಭೂ ಅನ್ನುವ ರೂಪ. ಶ್ರೀ, ಭೂ, ದುರ್ಗಾ ವಿಷ್ಣುವಿನ 3 ಪತ್ನಿಯ ರೂಪಗಳು. ಒಬ್ಬಳೇ ಲಕ್ಷ್ಮಿ 3 ರೂಪಗಳಿಂದ ಇದ್ದಾಳೆ. ಇದೊಂದು ವಿನೋದ. 2 ಡಬಲ್ ಆ್ಯಕ್ಟಿಂಗ್ ಅಂತಾರಲ್ಲ, 2 ರೂಪಗಳಿಂದ ನಿಂತು ಹೇಗೆ ನಡ್ಕೊಳ್ತಾರೆ ಸಂಸಾರದಲ್ಲಿ ಕೃಷ್ಣ ಅನ್ನೋದನ್ನು ತೋರಿಸಿದರು. ಸತ್ಯಭಾಮೆ ಹೇಳ್ತಾಳೆ, ಯಾವಾಗಲೂ ರುಕ್ಮಿಣಿಯನ್ನೇ ಪ್ರೀತಿ ಮಾಡ್ತಿ ಕೃಷ್ಣ, ನನ್ನನ್ನು ಪ್ರೀತಿ ಮಾಡೋದೇ ಇಲ್ಲ ನೀನು. ಕೃಷ್ಣ ಹೇಳ್ತಾನೆ, ಹಾಗೆ ಹೇಳಬೇಡ, ರುಕ್ಮಿಣಿಗಿಂತ ಜಾಸ್ತಿ ನಿನ್ನಲ್ಲಿ ಪ್ರೀತಿ ಅಂತಾನೆ ಕೃಷ್ಣ. ಅವಾಗ ಸತ್ಯಭಾಮೆ ಖುಷಿ ಆಗುತ್ತೆ. ಹೌದಾ, ಹಾಗಾದರೆ ಇವತ್ತು ಎಲ್ಲಿ ಕರ್ಕೊಂಡು ಹೋಗ್ತಿ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಅವಳನ್ನು ಯಾವಾಗಲೂ ಗಾಂಧಿ ಪಾರ್ಕು, ಅಂಬೇಡ್ಕರ್ ಪಾರ್ಕು ಇದಕ್ಕೆ ಕರ್ಕೊಂಡು ಹೋಗ್ತಿದ್ದೆ, ನಿನ್ನನ್ನು ದೇವಲೋಕದ ಪಾರ್ಕಿಗೆ ಕರ್ಕೊಂಡು ಹೋಗ್ತೇನೆ. ಹೌದಾ ಕೃಷ್ಣ, ಹಾಗಾದ್ರೆ ಡ್ರೆಸ್ ಎಲ್ಲ ಮಾಡ್ಕೊಳ್ಳ, ಫಸ್ಟ್ ಕ್ಲಾಸಾಗಿ ಮಾಡಿಕೊ, ನಾನು ನೀನು ಹೋಗೋಣ. ಅದಕ್ಕೆ ಸತ್ಯಭಾಮೆ ಹೇಳ್ತಾಳೆ, ರುಕ್ಮಿಣಿ ಮನೆ ಮುಂದೆ ಹೋಗಬೇಕು, ಆಯಿತಾ? ಸರಿ ಸರಿ, ಅವಳು ಹೊಟ್ಟೆ ಉರಿಸ್ಬೇಕಲ್ಲ. ಆಯಿತು ಅಂತ ರುಕ್ಮಿಣಿ ಮನೆ ಮುಂದೆ ರಥಾರೂಢನಾಗಿ ಕೃಷ್ಣ ಸತ್ಯಭಾಮಿನ ಕರ್ಕೊಂಡು ಹೋಗ್ತಾನೆ. ನೇರ ಪ್ರಾಗ್ಜ್ಯೋತಿಷ ನಗರಕ್ಕೆ ಹೋಗ್ತಾನೆ, ನರಕಾಸುರನ ರಾಜಧಾನಿ. ಸತ್ಯಭಾಮೆ ಕೇಳ್ತಾಳೆ, ಇಲ್ಲಿಗೆ ಯಾಕೆ ಬಂದು, ಸ್ವರ್ಗಲೋಕಕ್ಕೆ ಹೋಗಬೇಕಲ್ವ? ಇಲ್ಲ, ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಹೋಗುವ. ಸ್ವರ್ಗಲೋಕದ ಯಾವ ಯಾವ ಸಂಪತ್ತಿ ಅದನ್ನೆಲ್ಲ ಕಳ್ಳತನ ಮಾಡಿ ತಂದಿದ್ದಾನೆ. ತುಂಬ ದೊಡ್ಡ ಕಳ್ಳ. ಅವತ್ತಿನ ಕಾಲದಲ್ಲಿ ಒಬ್ಬ ಇದ್ದ, ವೀರಪ್ಪನ್ನು, ಶೋಭರಾಜು ಅಂತೆಲ್ಲ ಕತೆ ಹೇಳ್ತಾ ಇದ್ದೆವು. ಹಾಗೆ ಇಲ್ಲಿ ಭಯಾನಕವಾದ ಒಂದು ಕಳ್ಳ ಇದ್ದಾನೆ. ಯಾರು? ನರಕಾಸುರ. ವರಾಹ ರೂಪಿಯಾದ ಭಗವಂತನ ಮಗ ಅವನು. ಅದೊಂದು ಕಥೆ ಇದೆ. ವರಾಹ ಭಗವಂತನಿಗೆ ಮಗನಾಗಿ ಹುಟ್ಟಿದವನು ನರಕಾಸುರ. ಯಾಕೆ ಅಂದರೆ ವರಾಹ ರೂಪದಿಂದ ಭೂಮಿಯನ್ನು ಮೇಲೆ ತಂದ. ಭೂಮಿ ಭಗವಂತನ ಪತ್ನಿ ಅಲ್ಲ, ಲಕ್ಷ್ಮಿಯ ಸನ್ನಿಧಾನ ಇದೆ. ಭೂಮಿ ಅನ್ನೋಳು ತುಂಬ ಕೆಳಗೆ ಬರೋ ಒಂದು ದೇವತೆ. ಅವಳನ್ನು ಎತ್ತಿ ತಂದು ತೊಡೆಯಲ್ಲಿಟ್ಟುಕೊಂಡಂತೆ ವರಾಹ. ಆವಾಗ ಅವಳಿಗೆ ಗರ್ವ ಬಂತಂತೆ. ಏನಂತ? ನಾನು ಲಕ್ಷ್ಮಿಗೇನು ಕಡಿಮೆ, ಅವಳು ತೊಡೆಯಲ್ಲಿ ಕೊಡ್ತಾಳೆ, ನಾನು ತೊಡೆಯಲ್ಲಿ ಕೂತ್ಕೊಳ್ತೇನೆ. ಪಾಪ ಅಂತ ಕೂಡಿಸಿಕೊಂಡಿದ್ದೀವನು. ಲಕ್ಷ್ಮಿಯಂತೆ ಪ್ರೀತಿಯಿಂದ ಕೂಡಿಸಿಕೊಂಡಿದ್ದಲ್ಲ, ಅಯ್ಯೋ ಪಾಪ, ಭಿಕ್ಷುಕರಿಗೆ ಹಣ ಕೊಡ್ತೇವಲ್ಲ ಪಾಪ ಅಂತ, ಆ ಥರ ಕೂಡಿಸಿಕೊಂಡಿದ್ದು. ಆ ಲಕ್ಷ್ಮಿಯ ಯೋಗ್ಯತೆ ಭೂದೇವಿಯ ಯೋಗ್ಯತೆ ಅಲ್ಲ, ತಾರತಮ್ಯ ಇದೆ ಅದರಲ್ಲಿ. ಅವಳಿಗೆ ಗರ್ವ ಬಂತು. ಯೋಗ್ಯತೆ ಇಲ್ಲದೆ ಇದ್ದವರಿಗೆ ಸ್ಥಾನ ಸಿಕ್ಕಾಗ ಗರ್ವ ಬರುತ್ತೆ, ಯೋಗ್ಯತೆ ಇದ್ದವರಿಗೆ ಸಿಕ್ಕರೆ ಗರ್ವ ಬರಲ್ಲ. ಅವಳಿಗೆ ಗರ್ವ ಬಂತು. ಲಕ್ಷ್ಮಿಯ ಮುಂದೆ ಕಾಂಪಿಟೇಷನ್ಗೆ ಇಳಿದ್ಲು. ಆವಾಗ ವಿಷ್ಣು ಹೇಳ್ತಾನೆ, ಗರ್ವ ಪಡಬೇಡ, ಹೆಣ್ಣಿನ ಅರ್ಹತೆ ಯಾವಾಗ ಅರ್ಥ ಆಗುತ್ತೆ ಅಂದರೆ ಎಂಥ ಮಕ್ಕಳನ್ನು ಹಡಿತಾಳೆ ಅನ್ನೋದರಲ್ಲಿ ಹೆಣ್ಣಿನ ಅರ್ಹತೆ ಇದೆ. ಲಕ್ಷ್ಮಿಯೂ ಒಂದು ಮಗುವನ್ನು ಹಡಿಲಿ, ನೀನೂ ಒಂದು ಮಗುವನ್ನು ಹಡಿ, ಆ ಮಕ್ಕಳ ಯೋಗ್ಯತೆಯಿಂದ ನಿನ್ನ ಯೋಗ್ಯತೆ ನಿರ್ಣಯ ಮಾಡ್ತೀನಿ ಅಂತ ಕೃಷ್ಣ ಹೇಳಿದ, ವರಾಹ ಹೇಳಿದ. ಲಕ್ಷ್ಮಿ ಹಡದದ್ದು ಸೃಷ್ಟಿಕರ್ತನಾದ ಚತುರ್ಮುಖ ಬ್ರಹ್ಮನನ್ನು. ಈ ಭೂದೇವಿ ಹಡದದ್ದು ನರಕಾಸುರನನ್ನು, ಭಯಂಕರ ಅಸುರ. ಅವತ್ತು ಭೂದೇವಿಗೆ ಗರ್ವ ಹೋಯ್ತಂತೆ. ಏನಾದರೂ ಮಾಡಿ ಈ ಮಗನನ್ನು ನೀನೇ ಬಂದು ಕೊಲ್ಲು. ಅವನ ಹಾಗೇ ಭೂಮಿಯಲ್ಲಿ ಬೆಳೆದಿದ್ದಾನೆ, ಭಯಂಕರ ದೈತ್ಯ. ಎಲ್ಲರಿಗೂ ಉಪದ್ರವ ಕೊಟ್ಟು ಎಲ್ಲ ದಿಗ್ದೇವತೆಗಳ ಮನೆಯಿಂದ ಆ ಪದಾರ್ಥಗಳನ್ನು, ವರುಣನ ಶ್ವೇತಛತ್ರ ತಂದ, ಆ ಸ್ವರ್ಗಲೋಕದ ಸ್ಯಮಂತಕ ಮಣಿಯನ್ನು, ಅದಿತಿಯ ಕರ್ಣಕುಂಡಲಗಳನ್ನು, ಕುಬೇರನ ಮನೆಯ ಆನೆಯನ್ನು, ಏನೇನೋ ಅಮೂಲ್ಯವಾದ ಪದಾರ್ಥ ಇದೆ ಎಲ್ಲ ಕದ್ದು ತಂದಿದ್ದಂತೆ. ಅದನ್ನು ಮಹಾಭಾರತದಲ್ಲಿ ವರ್ಣನೆ ಮಾಡ್ತಾರೆ. ಅವನು ಕದ್ದು ತಂದ ಪದಾರ್ಥವನ್ನು ಹೀಗೆ ಏರಿಸಿದರೆ 500 ಕಿಲೋಮೀಟ್ರ್ ಆಗ್ತಿತ್ತಂತೆ, ಅಷ್ಟು ಮುತ್ತು ರತ್ನಗಳನ್ನು. ಯಾಕೆ ಅಂದರೆ ಅವನು ವರಾಹ ರೂಪದಿಂದ ಇದ್ದಾನೆ. ವರಾಹ, ಆಮೇಲೆ ನರಸಿಂಹ, ಆಮೇಲೆ ವಾಮನ, ಆಮೇಲೆ ಪರಶುರಾಮ, ಆಮೇಲೆ ರಾಮ, ಆಮೇಲೆ ಕೃಷ್ಣ, ಎಷ್ಟು ಭಗವಂತನ ರೂಪಗಳನ್ನು ನೋಡಿದ್ದಾನೆ. ಅಷ್ಟು ಕಾಲ, ಕೋಟಿ ಕೋಟಿ ವರ್ಷಗಳ ಕಾಲ ಕಳ್ಳು ಮಾಲು, ರಾಶಿ ರಾಶಿ ಇದೆ. ಅವನನ್ನು ಸಂಹಾರ ಮಾಡಿದರೆ ಜಗತ್ತಿಗೆಲ್ಲ ಕ್ಷೇಮ ಆಗುತ್ತೆ, ನಮ್ಮ ಭಾರತ ದೇಶ ಎಲ್ಲ ಬಂಗಾರ ಆಗುತ್ತೆ. ಹೇಳ್ತಾರಲ್ಲ, ವಿದೇಶದಲ್ಲಿರುವ ಕಾಳಧನವನ್ನೆಲ್ಲ ತಂದರೆ ಒಬ್ಬೊಬ್ಬರ ಅಕೌಂಟಿನಲ್ಲಿ 15 ಲಕ್ಷ ಬೀಳುತ್ತೆ ಅಂತ. ಅದು ತರಕ್ಕಾಗಲ್ಲ, ಬೀಳಲ್ಲ. ಕೃಷ್ಣ ಮಾಡಿದ ಆ ಕೆಲಸ. ಆ ಕರಾಳ ದೈತ್ಯನನ್ನು ಹೊಡಿಬೇಕು. ಸತ್ಯಭಾಮಿಯನ್ನೇ ಕರ್ಕೊಂಡೋದ. ಯಾಕೆಂದರೆ ಈ ಭೂದೇವಿಯಲ್ಲಿ ಇರುವ ಸನ್ನಿಧಾನ ಭೂದೇವಿಯಾದ ಸತ್ಯಭಾಮಿಯದ್ದೇ. ಆ ನರಕಾಸುರ ಅವನು ಮುರಪಾಶ, ಜಲಪಾಶ, ದುರ್ಗಾ ಬೆಟ್ಟಗಳ ಒಂದು ಪಾಶ, ಗಿರಿಪಾಶ, ಮುರಪಾಶ, ಜಲಪಾಶ, ಹೀಗೆ 3 ಪಾಶಗಳಿಂದ ಯಾರೂ ಒಳಗಡೆ ನುಗ್ಗದೇ ಇರುವ ಹಾಗೆ ರಕ್ಷಣೆ ಮಾಡಿಕೊಂಡಿದ್ದ. ಕೃಷ್ಣ ಮುರಪಾಶವನ್ನು, ಮುರ ಅನ್ನುವ ದೈತ್ಯ, ಅವನ ಚರ್ಮವನ್ನು ಹರಿದು ಮಾಡಿದ ಒಂದು ಬೇಲಿ, ಅದನ್ನು ಮುಟ್ಟಿದರೆ ಭಯಂಕರ ಶಾಕ್ ಹೊಡಿತಾ ಇತ್ತಂತೆ. ಇವತ್ತೆಲ್ಲ ಎಲೆಕ್ಟ್ರಿಕ್ ಫೆನ್ಸಿಂಗ್ ಮಾಡ್ತಾರಲ್ಲ, ಅದೇ ಮುರಪಾಶ. ಕೃಷ್ಣ ಅದನ್ನು ಹೊಡೆದು ಹಾಕಿದ, ಬೆಟ್ಟಗಳನ್ನು ತುಂಡು ಮಾಡಿದ, ನೀರಿನಿಂದ ಮುಂದೆ ಹೋದ, ಶರವೇಗದಲ್ಲಿ ಹೋಗಿ ಒಂದೊಂದು ಬಾಣಗಳನ್ನು 1000 ಬಾಣಗಳನ್ನಾಗಿ ಪ್ರಯೋಗ ಮಾಡಿದ. ನರಕಾಸುರನಿಗೂ ಕೃಷ್ಣನಿಗೂ ಭಯಂಕರ ಯುದ್ಧ ನಡೀತಾ ಇತ್ತು. ಮಧ್ಯದಲ್ಲಿ ಒಂದು ಪರಿಘಾಯುಧವನ್ನು ಎಸೆದ ಕೃಷ್ಣನ ಮೇಲೆ.
ಒಂದು ಕ್ಷಣ ಮೂರ್ಛಿತನಾಗಿ ಬಿದ್ದನಂತೆ ಕೃಷ್ಣನಿಗೆ ಮೂರ್ಛೆ ಇಲ್ಲ. ಗಂಡನಿಗೆ ತೊಂದರೆ ಆದಾಗ ಹೆಂಡತಿ ಏನು ಮಾಡಬೇಕು ಅಂತ ಕರ್ತವ್ಯ ಪಾಠ ಮಾಡಲಿಕ್ಕೆ ಮೂರ್ಛಿತನಂತೆ ಬಿದ್ದ. ಸತ್ಯಭಾಮೆ ರಥ ಓಡಿಸಿಕೊಂಡು ಯುದ್ಧ ಮಾಡಿದ್ಲಂತೆ. ಹೆಣ್ಮಕ್ಕಳಿಗೆಲ್ಲ ಕೃಷ್ಣ ಅದನ್ನು ಹೇಳಿಕೊಟ್ಟಿದ್ದ. ರಥ ಓಡಿಸುವುದು ಹೇಳಿಕೊಟ್ಟಿದ್ದ, ಯುದ್ಧ ಮಾಡೋದು ಹೇಳಿಕೊಟ್ಟಿದ್ದ. ನೀವು ಎಲ್ಲ ಹೆಣ್ಮಕ್ಕಳಿಗೆಲ್ಲ ಡ್ರೈವಿಂಗ್ ಕಲಿಸಬೇಕು, ಮಕ್ಕಳನ್ನು ಬಿಡಲಿಕ್ಕೆ ಬೇಕಾಗುತ್ತೆ, ಯುದ್ಧ ಮಾಡೋದು ಮಾತ್ರ ಹೇಳಿಕೊಡಬೇಡಿ, ಅವರೇ ಕಲಿತಾರೆ. ಹೀಗೆ ಆ ಕೃಷ್ಣ ಪರಮಾತ್ಮ ತಾನು ಸತ್ಯಭಾಮೆಯ ಜೊತೆಗೆಲ್ಲ ಯುದ್ಧ ಮಾಡಿಸಿ ಆ ನರಕಾಸುರನನ್ನು ಸಂಹಾರ ಮಾಡಿ ಅವನ ಮಗನನ್ನೇ ರಾಜ್ಯದಲ್ಲಿ ಕೂಡಿಸಿದ, ತಾನು ರಾಜ್ಯ ತಗೊಳ್ಳಿಲ್ಲ. ಇದು ಕೃಷ್ಣನ ಗುಣ. ಆ ಉಗ್ರಸೇನನನ್ನು ಸಂಹಾರ ಮಾಡಿದ, ಇದು ಕಂಸನನ್ನು. ಮಥುರೆಯ ನಾಗರಿಕರೆಲ್ಲ ಕೇಳಿದರು, ಕೃಷ್ಣ ಮಥುರೆ ನಿನ್ನ ರಾಜಧಾನಿ, ನೀನು ರಾಜನಾಗು. ಅವನು ಹೇಳಿದ, ಇಲ್ಲ ಉಗ್ರಸೇನ ರಾಜ ಆಗಲಿ. ಕಂಸ ಅಪ್ಪನನ್ನೇ ಬಂಧನದಲ್ಲಿಟ್ಟು ಆಡಳಿತ ಮಾಡಿದ್ದಾನೆ, ಅವನಿಗೂ ಅಧಿಕಾರದ ಅಪೇಕ್ಷೆ ಇದೆ, ಅವನು ರಾಜ ಆಗಲಿ, ತಾನು ರಾಜ ಆಗಲಿಲ್ಲ. ಇಲ್ಲಿ ನರಕಾಸುರನ ಸಂಹಾರ ಮಾಡಿದ, ನನಗೆ ರಾಜತ್ವ ಬೇಡಪ್ಪ, ಅವನ ಮಗನನ್ನೇ ಕೂಡಿಸಿದ. ಅವನ ಮಗ ಒಳ್ಳೆಯವನು. ಅವನ ಮಗ ಯಾರೋ ಗೊತ್ತೋ? ಈ ನರಕಾಸುರ ಕುಬೇರನ ಆನೆಯನ್ನು ಕದ್ದಿದ್ದನಲ್ಲ, ಅನೇಕ ಬಾರಿ ಕುಬೇರ ನರಕಾಸುರನ ಜೊತೆಗೆ ಯುದ್ಧಕ್ಕೆ ಬಂದನಂತೆ. ಎಷ್ಟು ಬಾರಿ ಹೊಡೆದ್ರೆ ಇವನು ಸೋತ ಕುಬೇರ. ಆ ಆನೆ ಮೇಲೆ ತುಂಬ ಪ್ರೀತಿ. ಕೆಲವರಿಗೆ ನಾಯಿ ಮೇಲೆ ಪುಚ್ಚೆ ಮೇಲೆ ಪ್ರೀತಿ ಇರುತ್ತೆ, ಅಷ್ಟು ಸುಲಭವಾಗಿ ಬಿಡುವುದಿಲ್ಲ ಅದನ್ನು. ಹಾಗೆ ಅವನಿಗೆ ಆನೆ ಮೇಲೆ ಪ್ರೀತಿ. ಅದಕ್ಕೆ ನರಕಾಸುರನಿಗೆ ಮಗನಾಗಿ ಹುಟ್ಟಿದ್ದಂತೆ ಕುಬೇರ. ಅವನಿಗೆ ಸಹದೇವ ಅಂತ ಹೆಸರು. ಒಳ್ಳೆಯವ ಕುಬೇರ. ಅವನನ್ನೇ ರಾಜನನ್ನಾಗಿ ಮಾಡಿದ. ಒಟ್ಟಿನಲ್ಲಿ ಕೃಷ್ಣ ಹೀಗೆಲ್ಲ ಭೂಮಿಗೆ ಹಿತ ಮಾಡಿ, ಅದರಲ್ಲಿ ದೊಡ್ಡ ಕರ್ತವ್ಯಗಳೇನು ಅಂದರೆ, ನರಕಾಸುರ ಒಂದು ಸಂಕಲ್ಪ ಮಾಡಿದ್ದಂತೆ. ಅವನಿಗೆ ಯಾರೋ ಒಂದು ಜ್ಯೋತಿಷ್ಯದಲ್ಲಿ ಹೇಳಿದರು, ಅಕ್ಷತ ಯೋನಿಯರನ್ನು ಶಿವ ಬಲಿ ಕೊಟ್ಟರೆ ನಿನಗೆ ಸಮೃದ್ಧಿ ಇಮ್ಮಡಿ ಆಗುತ್ತೆ ಅಂತ ಯಾರೋ ಒಂದು ಶಕುನ ಹೇಳಿದರು ಅವನಿಗೆ. ಅಕ್ಷತ ಯೋನಿಯರು, ಮದುವೆ ಆಗದೇ ಇರುವ ಕನ್ಯೆಯರನ್ನು ನೀನು ಅವರನ್ನೆಲ್ಲ ಆಹುತಿ ಕೊಡಬೇಕು ರುದ್ರದೇವರಿಗೆ ಅಂತ. ಒಂದು ಹೆಣ್ಣಿನ ಹತ್ಯೆಯಲ್ಲ, 16,100 ಜನ ಹೆಣ್ಮಕ್ಕಳನ್ನು ಬಂಧನ ಮಾಡಿದ್ದಂತೆ. ಒಬ್ಬ ರಾಜರ ಕಳ್ಳ, ಒಬ್ಬ ಹೆಣ್ಣುಗಳ್ಳ. ಜರಾಸಂಧ 22,800 ಜನ ರಾಜಕುಮಾರರನ್ನು ಬಂಧನದಲ್ಲಿಟ್ಟಿದ್ದಂತೆ. ಆ ರಾಜರ ಹೆಣ್ಮಕ್ಕಳನ್ನೆಲ್ಲ ಈ ನರಕಾಸುರ ಬಂಧನದಲ್ಲಿ ಇಟ್ಟಿದ್ದ. ಎಂತೆಂಥ ಜಾಗತಿಕ ಭಯೋತ್ಪಾದಕರರಿ. ಇವತ್ತು ಪಾಕಿಸ್ತಾನದ ಭಯವೇ ಅಲ್ಲ, ಕೃಷ್ಣನ ಕಾಲದಲ್ಲಿದ್ದ ಭಯ. ಅವತ್ತಿನ ಕಾಲದಲ್ಲಿ 26,000 ಮಂಡಲ ಚಕ್ರವರ್ತಿಗಳು ಕೃಷ್ಣನ ಕಾಲದಲ್ಲಿ. ಅದರಲ್ಲಿ 22,800 ಜನರನ್ನು ಬಂಧನದಲ್ಲಿ ಇಟ್ಟಿದ್ದ. ಇನ್ನು ಉಳಿದವರನ್ನೇ ಎಳ್ಕೊಂಡು ಬರ್ತಾ ಇದ್ದ. ಅಷ್ಟರಲ್ಲಿ ಕೃಷ್ಣ ಭೀಮನ ಮೂಲಕ ಹೋಗಿ ಜರಾಸಂಧನ ವಧೆ ಮಾಡಿಸ್ತಾನೆ. ಅದು ಮುಂದಿನ ಕಥೆ. ಅವನ ಮಕ್ಕಳನ್ನೆಲ್ಲ, ಆ ರಾಜಕುಮಾರರ ಮಕ್ಕಳ ಕುಮಾರಿಯರನ್ನೆಲ್ಲ ಇವ ಅಪಹಾರ ಮಾಡಿ ತಂದಿಟ್ಟಿದ್ದ. 16,100 ಮಂದಿ ಹೆಣ್ಣುಮಕ್ಕಳು. ಅವರು ಜೈಲಿನಲ್ಲಿ ಕುಳಿತು ಸಾಮೂಹಿಕವಾಗಿ ಒಂದೇ ಪ್ರಾರ್ಥನೆ ಮಾಡಿದ್ರಂತೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಸರ್ವ ಆಪದ್ ವಿಮೋಚಕ ಸ್ತುತಿ ಅಂತ ಹೇಳಿದ್ದಾರೆ ಇದಕ್ಕೆ. ಕಷ್ಟ ಬಂದಾಗ ಮನೆಯಲ್ಲಿ ಒಬ್ಬರೇ ಕೂತು ಹೇಳಬೇಡಿ, ಅಷ್ಟು ಬೇಗ ಫಲ ಕೊಡಲ್ಲ. ಮನೆಯವರೆಲ್ಲ ಒಟ್ಟಾಗಿ, ಏನೋ ಒಂದು ಆಪತ್ತು ಬಂದಿದೆ ಮನೆಯಲ್ಲಿ, ಯಾವುದೋ ಒಂದು ಮಗುವಿಗೆ ತೊಂದರೆ ಆಗಿದೆ, ಹೊಟ್ಟೆ ನೋವು ಬಂದಿದೆ, ತಲೆನೋವು ಬಂದಿದೆ, 10 ಬಾರಿ ಮನೆಯವರೆಲ್ಲ ಒಟ್ಟಾಗಿ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೂಡಲೇ ಗುಣ, ಎಲ್ಲ ಬಂಧನಗಳನ್ನು ಬಿಡುಗಡೆ ಮಾಡುವಂತಹ ಸಾಮರ್ಥ್ಯ ಈ ಕೃಷ್ಣನ ಮಂತ್ರಕ್ಕೆ ಇದೆ. ಆ ಹೆಣ್ಮಕ್ಕಳು ಆ ಮಂತ್ರದ ಬಲದಿಂದ ಆ ಸಿದ್ಧಿಯನ್ನು ಮಾಡಿಕೊಂಡ್ರು. ಕೃಷ್ಣ ಬಂದ, ಅವರಿಗೆಲ್ಲ 200 ಜನ ದಾಸಿಯರನ್ನು ಕೊಟ್ಟು ಅರಮನೆಗಳನ್ನು ರಚನೆ ಮಾಡಿದಂತೆ. ಒಬ್ಬೊಬ್ಬರಿಗೂ ಬಂಗಾರದ ಅರಮನೆಗಳು, 14 ಮಹಡಿಯ ಉಪ್ಪರಿಗೆಗಳು. ನಿರಾಶ್ರಿತರಿಗೆ ಕಟ್ಟುವ ಮನೆಗಳಲ್ಲ ಇನ್ನು 16,100 ಜನಗಳಿಗೆ. ಉಪ್ಪರಿಗೆ ಮೇಲೆ ಉಪ್ಪರಿಗೆ. ಅವರಿಗೆಲ್ಲ ಒಬ್ಬೊಬ್ಬರ ಜೊತೆಗೆ 200 ಜನ ದಾಸಿಯರು. ಜೊತೆಗೆ ಪ್ರತಿಯೊಬ್ಬರ ಮನೆಯಲ್ಲೂ ಕೃಷ್ಣನ ಒಂದೊಂದು ರೂಪಗಳು. ಅನಂತ ಕೃಷ್ಣನಾಗಿ ಅವರ ಮನೆಯಲ್ಲಿ ನಿಂತ. ಅವರಿಗೆಲ್ಲ ಉಪಚಾರಗಳನ್ನು ಮಾಡಿದ. ಸಮೃದ್ಧಿಯಿಂದ ಬದುಕಿದ್ರು ಅವರು. ಈ ಅಭಿಪ್ರಾಯದಿಂದಲೇ ದೀಪಾವಳಿಯನ್ನು ಆಚರಿಸ್ತೇವೆ. ನರಕ ಚತುರ್ದಶಿ ಯಾಕೆ? ಜಾಗತಿಕವಾದ ಹೆಣ್ಣುಮಕ್ಕಳ ದುಃಖವನ್ನು ಪರಿಹಾರ ಮಾಡಿದವನು ಕೃಷ್ಣ. ಈ ಅಭಿಪ್ರಾಯದಲ್ಲಿ ಎಲ್ಲ ಮಹಿಳೆಯರ ಕರ್ತವ್ಯ ದೀಪಾವಳಿಯ ಅನುಷ್ಠಾನ. ನಮ್ಮ ಭಾರತೀಯತೆಯ ಈ ದೇವರ ಕಥೆಗಳನ್ನು ಜೀವನದ ಪರಿಪಾಠ ಮಾಡಿಕೊಂಡಿರುವ ಹಿರಿಮೆ ನಮ್ಮ ಭಾರತ ದೇಶದ್ದು. ನಮ್ಮ ಬದುಕಿನ ಜೊತೆಗೆ ಸೇರಿಕೊಂಡಿದೆ ಕೃಷ್ಣನ ಕಥೆಗಳು. ಎಂಥ ಆಪದ್ ವಿಮೋಚಕ. ಮೊದಲಿಂದ ಬೇಕಾಗಿರೋದು ಇದರಲ್ಲಿ ನಂಬಿಕೆ. ಸುಮ್ಮನೆ ಕಥೆ ಅಲ್ಲ ಇದು. ನಿಮಗೆ ಕಷ್ಟ ಬಂದಾಗ ಪ್ರಾಕ್ಟಿಕಲ್ಲಾಗಿ ಮಂತ್ರ ಹೇಳಿ, ಕೃಷ್ಣಾಯ ವಾಸುದೇವಾಯ ಹರಯೇ. ನೆನಪಾಗಲ್ಲ, ಡಾಕ್ಟ್ರು ನೆನಪಾಗ್ತಾರೆ, ಮಂತ್ರ ನೆನಪಾಗಲ್ಲ. ಅದು ಪ್ರಾಬ್ಲಮ್ ಕಲಿಯುಗದ್ದು. ಅಂಥ ಶಕ್ತಿಗಳು ಭಗವಂತನಲ್ಲಿದೆ. ಅವಳಿಗೆಲ್ಲ ಸಮಾಧಾನ ಮಾಡಿ, ಆ ಸತ್ಯಭಾಮೆಗೆ ಸಮಾಧಾನ ಮಾಡಿ, ಹೆಣ್ಮಕ್ಕಳಿಗೆಲ್ಲ ಸಮಾಧಾನ ಮಾಡಿ, ಆ ನಾಗರಿಕ ಸಮುದಾಯಕ್ಕೆಲ್ಲ ಒಂದು ಒಳ್ಳೆಯ ಆಡಳಿತವನ್ನು ಕೊಟ್ಟು ಕೃಷ್ಣ ಸತ್ಯಭಾಮೆಯನ್ನು ಕರ್ಕೊಂಡು ದೇವಲೋಕಕ್ಕೆ ಹೋದ. ಅದಿತಿಯ ಕರ್ಣಕುಂಡಲ, ವರುಣನ ಶ್ವೇತಛತ್ರ, ಯಾರ್ಯಾರಿಗೆ ಕೊಡಬೇಕು ಕದ್ದ ಪದಾರ್ಥಗಳು ಅವರವರಿಗೆ ತಲುಪಿಸಿದ ಕೃಷ್ಣ.
ಅದಿತಿಗೆ ಕರ್ಣಕುಂಡಲ ಕೊಟ್ಟ, ಅವಳ ಆಶೀರ್ವಾದ ಮಾಡಿದ್ಲು. ದೇವೇಂದ್ರನ ಮನೆಯಲ್ಲಿ ಶಚಿ ಬಂದು ನೋಡ್ತಾಳೆ. ಅವಳಿಗೆ ಅನ್ನಿಸ್ತು, ನಾನು ಶುಚಿ, ಇವಳು ಅಶುಚಿ, ಸತ್ಯಭಾಮಿ ಭೂಲೋಕದವಳು, ನಾನು ದೇವಲೋಕದವಳು ಅನ್ನುವ ಗರ್ವ ಬಂದಿದೆ. ಶಚಿಯ ಯೋಗ್ಯತೆ ಸತ್ಯಭಾಮೆಯ ಮುಂದೆ ಏನೂ ಅಲ್ಲ. ಯಾಕೆಂದರೆ ಸತ್ಯಭಾಮೆ ಸಾಕ್ಷಾತ್ ಲಕ್ಷ್ಮೀದೇವಿ. ಆ ಲಕ್ಷ್ಮಿಯ ಮಕ್ಕಳ 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 ಮಗ ಇಂದ್ರ ಆಗಬೇಕು. ಎಲ್ಲೋ ಇದ್ದಾನೆ ಅವನ ಹೆಂಡತಿ ಶಚಿ. ಅವಳಿಗೆ ಗರ್ವ ಯಾಕೆ ಬಂತು ಅಂದರೆ ದೇವಲೋಕದಲ್ಲಿರುವ ವೈಭವ ಭೂಲೋಕದಲ್ಲಿಲ್ಲ ಅಂತ. ಅವಳ ತಲೆಯಲ್ಲಿ ಒಂದು ಪಾರಿಜಾತದ ಪುಷ್ಪವನ್ನು ಮುಡಿದುಕೊಂಡಿದ್ದಾಳಂತೆ. ಅದರ ಕಿಸಲಯಗಳೆಲ್ಲ ವಜ್ರದ್ದು, ಇಂದ್ರನೀಲಮಣಿಯ ದಳಗಳು, ಅದರ ಪರಿಮಳ 100 ಕಿಲೋಮೀಟರ್ ವ್ಯಾಪ್ತಿ. ಅದನ್ನು ಪಾರಿಜಾತ ಹೂವು ಅಂತ ಕರೀತಾರೆ. ಭೂಲೋಕದ್ದು ಪಾರಿಜಾತ ಹೂವು ಅಲ್ಲ, ಅದು ಜೆರಾಕ್ಸ್ ಕಾಪಿಯೋ ಅಲ್ಲ, ಅದು ಅಷ್ಟು ಅದ್ಭುತವಾದ ಹೂವು ಅದು. ಅದನ್ನು ಮುಡಿದುಕೊಂಡಿದ್ಲು ತನ್ನ ಆ ತಲೆಯ ತುರುಬಿನಲ್ಲಿ. ಆ ಶಚಿ ಸತ್ಯಭಾಮೆ ನೋಡಿ ಹೀಗೆ ತಲೆ ತೋರಿಸಿಕೊಂಡು ಹೋದ್ಲಂತೆ. ಕೆಲವರು ಏನಾದರೂ ಹೊಸದು ತಲೆಯಲ್ಲಿ ಮುಡ್ಕೊಂಡಿದ್ರೆ ಅವ್ರ ಕುತ್ತಿಗೆ ಹೀಗೇ ಇರುತ್ತೆ. ಕೇಳಬೇಕು, ಎಂತ ಕತ್ತಿಗೆ ನೋವಾಗಿದೆಯಾ? ನೋವಾಗಿದ್ದಲ್ಲ ಮಾರಾಯ್ತಿ, ಇಲ್ಲೇನೋ ಮುಡಿದಿದ್ದೇನೆ ನೋಡು. ಅವ್ರು ನೋಡಿ ಚಂದ ಇದೆ ಅಂದರೆ ಖುಷಿ ಅವರಿಗೆ. ಹಾಗೆ ಗರ್ವದಿಂದ ಹೀಗೆ ಮುಸುಂಟಿ ತಿರುಗಿಸಿಕೊಂಡು ಹೋದ್ಲಂತೆ. ಗೊತ್ತಾಯಿತು ಸತ್ಯಭಾಮೆಗೆ ಇದಕ್ಕೂ ಸ್ವಲ್ಪ ಗರ್ವ ಬಂದಿದೆ. ಕೃಷ್ಣ ನನ್ನ ಮೇಲೆ ಪ್ರೀತಿ ಉಂಟು ಅಂತ ಹೇಳಿದೆಯಲ್ವಾ? ಹೌದು, ಸತ್ಯ. ಹಾಗಾದರೆ ಆ ಹೂವಿನ ಮರ ಎಲ್ಲುಂಟು ಅಲ್ಲಿಗೆ ಕರ್ಕೊಂಡು ಹೋಗು ನನ್ನನ್ನು. ಕೃಷ್ಣ ಕರ್ಕೊಂಡು ಹೋದ, ನಂದನವನಕ್ಕೆ ಕರ್ಕೊಂಡು ಹೋದ. ಅಲ್ಲಿಯ ಪಾಲಕರೆಲ್ಲ ಯುದ್ಧಕ್ಕೆ ಬಂದರು, ಎಲ್ಲರನ್ನೂ ಹೊಡೆದು ಹಾಕಿದ ಕೃಷ್ಣ, ಸರ್ವಶಕ್ತ ಅವ. ಕೊನೆಗೆ ಆ ಸತ್ಯಭಾಮೆ ಹೇಳ್ತಾಳೆ, ರುಕ್ಮಿಣಿಗಿಂತ ಜಾಸ್ತಿ ಪ್ರೀತಿ ನನ್ನಲ್ಲಿ ಉಂಟು ಅಂತ ಆದರೆ ಡೌಟ್ ಪಡಬೇಡ ಅಂದ ಕೃಷ್ಣ. ನೀನು ಹೇಳಿದ್ದೆಲ್ಲ ಮಾಡ್ತೇನೆ, ನಿನಗೋಸ್ಕರ ಪಿಕ್ನಿಕ್ ಇದು. ಇವತ್ತು ನೀನು ಏನು ಹೇಳ್ತೀಯ ಅದಕ್ಕೆ ಖರ್ಚು ಮಾಡಲಿಕ್ಕೆ ರೆಡಿ ಇದ್ದೇನೆ. ಅದಕ್ಕೆ ಸತ್ಯಭಾಮೆ ಹೇಳ್ತಾಳೆ, ದೇವಲೋಕದ ಈ ಪಾರಿಜಾತ ವೃಕ್ಷ ನಾಳೆ ಈ ಶಚಿ ಮುಡ್ಕೊಳ್ಬಾರ್ದು. ಆ ಗಿಡವನ್ನೇ ತಂದು ನನ್ನ ಮನೆಯ ಅಂಗಣದಲ್ಲಿ ನೀನು ನೆಡಬೇಕು, ಆವಾಗ ಪ್ರೀತಿ ಇದೆ ಎಂದು. ಕೃಷ್ಣ ಎಡಗೈಲಿ ಕಿತ್ತಿದ ಅನಾಯಾಸವಾಗಿ, ಆ ಮರವನ್ನೇ ಕಿತ್ತಿದ. ಅಷ್ಟದಿಕ್ಪಾಲಕರು ಬಂದರು ಯುದ್ಧ ಮಾಡಬೇಕು ಕೃಷ್ಣನೊಟ್ಟಿಗೆ ಅಂತ. ಯಾರು ಅಷ್ಟದಿಕ್ಪಾಲಕರು? ಪೂರ್ವ ದಿಕ್ಕಿಗೆ ಇಂದ್ರ, ಅಗ್ನಿ ದಿಕ್ಕಿಗೆ ಅಗ್ನಿದೇವ, ಯಮನ ದಿಕ್ಕಿಗೆ ಯಮ, ನೈಋತ್ಯ ದಿಕ್ಕಿಗೆ ನಿರುತಿ, ಪಶ್ಚಿಮ ದಿಕ್ಕಿಗೆ ವರುಣ, ವಾಯವ್ಯ ದಿಕ್ಕಿಗೆ ವಾಯು, ಉತ್ತರ ದಿಕ್ಕಿಗೆ ಚಂದ್ರ, ಈಶಾನ್ಯ ದಿಕ್ಕಿಗೆ ರುದ್ರ. ನಂದಿಯ ಮೇಲೆ ಕುಳಿತುಕೊಂಡು ರುದ್ರನು ಯುದ್ಧಕ್ಕೆ ಬಂದ. ಅಷ್ಟದಿಕ್ಪಾಲಕರು, ಕುಬೇರ ಎಲ್ಲರೂ ಬಂದು ಬಾಣವನ್ನು ಹೊಡಿತಾ ಇದ್ದಾರೆ. ಕೃಷ್ಣ ಒಂದು ಕೈಯಲ್ಲಿ ವೃಕ್ಷವನ್ನು ಹಿಡಿದುಕೊಂಡು ಬಲಗೈಯಲ್ಲಿ ನಂದಕ ಅನ್ನುವ ಖಡ್ಗ ಹಿಡ್ಕೊಂಡು ಎಲ್ಲರ ಬಾಣವನ್ನು ಹೊಡೆದ. ಬೀಸಿ ಇವನು ಎಲ್ಲರ ಬಾಣಗಳನ್ನು ತುಂಡು ಮಾಡಿದ. ಹೊಡೆದು ಸುಸ್ತಾಯಿತು ಅವರಿಗೆ. ಕೊನೆಗೆ ಎಲ್ಲರೂ ಕೆಳಗೆ ಬಿದ್ದರು. ರುದ್ರದೇವರು ಹೇಳ್ತಾರೆ, ಇವನು ಸರ್ವಶಕ್ತನಾದ ಕೃಷ್ಣ, ಇವನನ್ನು ಹೊಡಿಲಿಕ್ಕಾಗಲ್ಲ, ಇಂದ್ರ ಕ್ಷಮೆ ಕೇಳು ಅಂದರು. ಅವನ ರುದ್ರನ ಉಪದೇಶದಿಂದ ಇಂದ್ರನ ಮಂಡೆ ಸರಿಯಾಯಿತು, ಎಲ್ಲ ದಿಕ್ಪಾಲಕರ ಮಂಡೆಯೂ ಸರಿಯಾಯಿತು. ಎಲ್ಲರೂ ಹೇಳ್ತಾರೆ, ಕೃಷ್ಣ ನೀನು ಸರ್ವಶಕ್ತ, ನಿನಗೆ ಅಪರಾಧ ಮಾಡಿದ್ದೇನೆ. ಯಾಕೆ ಅಂದರೆ ಆ ಸಮುದ್ರ ಮಥನದ ಸಂದರ್ಭದಲ್ಲಿ ಈ ಪಾರಿಜಾತ ವೃಕ್ಷ ಹುಟ್ಟಿದ್ದನ್ನು ದೇವಲೋಕಕ್ಕೆ ಕಳಿಸಿಕೊಟ್ಟವನೇ ನೀನು ನಾರಾಯಣನಾಗಿ, ಈಗ ಕೃಷ್ಣನಾಗಿ ಬಂದಿದೆ. ಹಾಗಾಗಿ ಸ್ವರ್ಗಲೋಕವೂ ನಿಂದೆ, ಪಾರಿಜಾತ ವೃಕ್ಷವೂ ನಿಂದೆ. ನಂದೇನದೋ ಸ್ವಾಮಿ, ನಿಂದೇ ಇದೆಲ್ಲವೂ, ಬರೀ ಪಾರಿಜಾತ ಏನು, ಎಲ್ಲವನ್ನೂ ತೆಗೆದುಕೊಂಡು ಹೋಗು, ನಿನ್ನ ಸೇವಕ ನಾನು ಅಂತ ಶರಣಾಗತನಾಗಿ ಸ್ವರ್ಗಲೋಕದಲ್ಲಿ ಕೃಷ್ಣನ ಪಾದಕ್ಕೆ ಬಿದ್ದಿದ್ದಾನೆ ಇಂದ್ರ. ಈ ದೃಷ್ಟಿಯಲ್ಲಿ ಇಟ್ಟುಕೊಂಡು ಭಾಗವತ ಹೇಳುತ್ತೆ, ಅಥೋ ಮನುಜ ದುರ್ಬುದ್ಧಿಂ ತ್ಯಜ ಸರ್ವೋತ್ತಮಂ ಭಜ ವೈಕುಂಠಂ ವ್ರಜ. ಸ್ಲೋಗನ್ಗಳು ಬೇಕು ಈ ಕಲಿಯುಗದಲ್ಲಿ. ಮನುಜ ದುರ್ಬುದ್ಧಿಯನ್ನು ಬಿಡು, ಸರ್ವೋತ್ತಮನಾದ ಕೃಷ್ಣನನ್ನು ಭಜಿಸು. ಆ ಮೋಕ್ಷ ಪರಮ ಪದವಿ, ಎಂಥೆಂಥ ದೇವತೆಗಳಿಂದ ಬರುವ ಆಪತ್ತನ್ನು ಕ್ಷಣಾರ್ಧದಲ್ಲಿ ಪರಿಹಾರ ಮಾಡುವ ಸಾಮರ್ಥ್ಯ ಇರುವುದು ಸರ್ವಶಕ್ತನಾದ ಕೃಷ್ಣನಿಗೆ. ಇದನ್ನು ಅರ್ಥ ಮಾಡಿಕೊಳ್ಳಿ. ಕತೆ ಹೇಳುವುದು ದೃಷ್ಟಿಯಲ್ಲ, ಅವನ ಸರ್ವಶಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು. ಭೂಲೋಕದಿಂದ ದೇವಲೋಕಕ್ಕೆ ಹೋಗಿ ಆಳಿದವನು, ಅವರ ಮಂಡೆಯನ್ನು ವಾಶ್ ಮಾಡಿದವನು, ಸರಿ ಮಾಡಿದವನು ಕೃಷ್ಣ. ಸರಿಯಾದ ಜ್ಞಾನ ಕೊಟ್ಟ. ಪಾರಿಜಾತ ವೃಕ್ಷ ತಂದ ಸತ್ಯಭಾಮಿಗೆ. ಆಮೇಲೆ ಇಂದ್ರ ಹೇಳಿದ, ಒಂದು ಹೂವಿನಿಂದ ಗರ್ವ ತೋರಿಸಲಿಕ್ಕೆ ಹೋದಿ, ಗಿಡವೇ ಹೋಯಿತು ನೋಡು. ಗರ್ವ ತೋರಿಸಬೇಡಿ, ಇರುವ ಎಲ್ಲ ಸಂಪತ್ತನ್ನು ದೇವರ ಅಪಹಾರ ಮಾಡ್ತಾನೆ. ದೇವರ ಮುಂದೆ ಗರ್ವ, ದೇವರಿಗೆ ಅಹಂಕಾರ ಅನ್ನೋದು ಎಲರ್ಜಿ, ಅವನಿಗೆ ಆಗೋದೇ ಇಲ್ಲ. ಗರ್ವ ಇಷ್ಟವೇ ಆಗಲ್ಲ ದೇವರಿಗೆ. ಯಾಕೆ ಹೇಳಿ? ಕೃಷ್ಣ ಅವನು ಗೋಪಾಲಕನಾಗಿದ್ದಾನೆ. ಯಾವಾಗಲೂ ಕೃಷ್ಣನ ಆಭರಣ ಏನು ಗೊತ್ತೋ? ಒಂದು ಭುಜದ ಮೇಲೆ ಒಂದು ದನವನ್ನು ಕಟ್ಟುವ ಹಗ್ಗ, ತಲೆ ಮೇಲೆ ಒಂದು ಸಿಂಬಿ, ಕೈಯಲ್ಲಿ ಒಂದು ಗೋಪಾಲ ಬುಟ್ಟಿ ಹಾಲು ಕರೀಲಿಕ್ಕೆ. ಇದು ಕೃಷ್ಣನ ರೂಪ. ಯಾವ ರಾಜತ್ವ, ವೈಭವ, ಅಲಂಕಾರ ಯಾವುದೂ ಮಾಡಿಕೊಳ್ಳಿಲ್ಲ. ಕೊನೆ ತನಕ ಕೃಷ್ಣ ಬದುಕಿದ್ದು ಹೇಗೆ? ಅಹಂ ಸಯೇವ ಗೋಪಾಲ, ನಾನೊಬ್ಬ ಗೋಪಾಲ. ಮಥುರೆಗೆ ರಾಜ ಆಗ್ಬೋದಾಗಿತ್ತು, ಆಗಲಿಲ್ಲ. ಪ್ರಾಗ್ಜ್ಯೋತಿಷ ನಗರಕ್ಕಾಗ್ಬೋದಾಯಿತು, ಆಗಲಿಲ್ಲ. ಕುಂಡಲಿನಿ ನಗರಕ್ಕೆ ರುಕ್ಮಿಣಿಯನ್ನು ಮದುವೆ ಆದ ಮೇಲೆ ಆ ರಾಜ್ಯವೂ ಸಿಕ್ಕಿತ್ತು, ಆಗಲಿಲ್ಲ. ಯಾವ ರಾಜ್ಯಗಳು, ಪೌಂಡ್ರಕ ವಾಸುದೇವನನ್ನು ಸಂಹಾರ ಮಾಡಿದ ಕಾಶಿನಗರದಲ್ಲಿ, ಅಲ್ಲಿ ರಾಜ ಆಗ್ಬೋದಾಗಿತ್ತು, ಆಗಲಿಲ್ಲ.
ಶೃಗಾಲ ವಾಸುದೇವ ಅಂತ ಕರವೀರಪುರ, ಇವತ್ತಿನ ಕೊಲ್ಹಾಪುರ, ಅಲ್ಲಿಯ ರಾಜನನ್ನು ಸಂಹಾರ ಮಾಡಿದ, ಅವರ ಮಕ್ಕಳಿಗೆ ರಾಜ್ಯ ಕೊಟ್ಟ. ನೀನು ರಾಜ ಆಗೋದ್ರೆ ನನಗೆ ಬೇಡ. ಕೃಷ್ಣ ಹೇಳ್ತಾನೆ, ನಿಮ್ಮ ಮನೆಯಲ್ಲಿ ಹಸುಗಳಿದ್ರೆ ಅದನ್ನು ಮೇಯಿಸಿ ಕೊಡ್ತೀನಿ. ಅಹಂ ಸಯೇವ ಗೋಪಾಲ, ನಾನೊಬ್ಬ ಗೋಪಾಲ, ನನಗೆ ಅಧಿಕಾರ ಬೇಡ. ಅವನು 30-40 ಸೈಟಿನ ರಾಜ ಅಲ್ಲರಿ ದೇವರು. ಒಂದು ಜಾಗಕ್ಕೆ ಸೀಮಿತವಾದ ರಾಜ ಅಲ್ಲ, ಅವನು 14 ಲೋಕಗಳಿಗೆ ರಾಜ. ಹಾಗಾಗಿ ಯಾವುದೂ ಬೇಡ ನನಗೆ ಅಂತ ಹೇಳಿದ ಕೃಷ್ಣ. ಸಮರ್ಪಣೆ, ತ್ಯಾಗ ಇವುಗಳು ದೇವರಿಗೆ ಇಷ್ಟ. ನಿಮ್ಮ ಗರ್ವ, ಅಹಂಕಾರಗಳು ದೇವರಿಗೆ ಅಲರ್ಜಿ. ಒಂದು ಗುರುಕುಲದಲ್ಲಿ ಒಬ್ಬ ವಿದ್ಯಾರ್ಥಿ ಅಧ್ಯಯನ ಮಾಡಿದನಂತೆ. ಎಲ್ಲ ಅಧ್ಯಯನ ಮುಗಿದ ಮೇಲೆ ಸ್ನಾತಕೋತ್ತರ ಪದವಿ ಅವನಿಗೆ ಸಿಗಬೇಕಾಗಿತ್ತು. ಅವನಿಗೆ ಎಲ್ಲರೂ ಅಧ್ಯಯನ ಮುಗಿದಿದೆ, ಶಿಷ್ಯ ಹೋಗಿ ಬಾ ಅಂತ ಗುರುಗಳ ಆಶೀರ್ವಾದ ಮಾಡಿದರು. ಈ ಶಿಷ್ಯನಿಗೆ ಸ್ವಲ್ಪ ಗರ್ವ, ನಾನು ತುಂಬ ಜಾಣ ವಿದ್ಯಾರ್ಥಿ, ನಾನು ಏನು ಬೇಕಾದರೂ ಮಾಡಬಲ್ಲೆ, ಗುರುಗಳೇ ನಿಮಗೇನು ಗುರುದಕ್ಷಿಣೆ ಬೇಕು ಹೇಳಿ. ವಿದ್ಯೆಯನ್ನು ಪಡೆದ ಮೇಲೆ ಹಾಗೆ ಹೋಗಬಾರದಂತೆ, ಏನಾದರೂ ಕೊಡಬೇಕು ಗುರುಗಳಿಗೆ ಅಂತ, ಕಾಣಿಕೆ ಕೊಡಬೇಕು. ಕೃಷ್ಣನೂ ಹೀಗೆ ಮಾಡಿದ. ಸಾಂದೀಪಿನಿಗಳ ಮುನಿಗೆ ಆಶ್ರಮಕ್ಕೆ ಹೋಗಿ ಅವರ ಮಗು ಸಾಂದೀಪಿನಿಗಳಿಗೇನು ಕಾಣಿಕೆ ಕೊಡಲಿ? ಅವ್ರು ಹೇಳಿದರು, ನನ್ನ ಮಗು ಸತ್ತೋಗಿ 8 ವರ್ಷ ಆಗಿದೆ, ಸಮುದ್ರದಲ್ಲಿ ಬಿದ್ದು ಸತ್ತೋಗಿದೆ, ಆ ಮಗು ತಂದು ಕೊಡ್ತೀಯಾ? ಕೃಷ್ಣ ಹೇಳಿದ, ಉತ್ತರೆ ಗರ್ಭದಲ್ಲಿದ್ದ ಮಗುವನ್ನು ಕೊಟ್ಟಿದ್ದೇನೆ, ನಿಮ್ಮ ಮಗುವನ್ನು ಕೊಡ್ತೇನೆ ಅಂತ. ಆ ಮಗು ಎಲ್ಲಿದೆ? ಹೋಗಿ ಸಮುದ್ರದ ಒಳಗಡೆ ಹೋಗಿ ಪಂಚಜನ ದೈತ್ಯನ ಸಂಹಾರ ಮಾಡಿ, ಆ ಮಗು ನರಕಲೋಕದಲ್ಲಿ ಯಮದೇವರು ರಕ್ಷಣೆ ಮಾಡಿಟ್ಟುಕೊಂಡಿದ್ರು. ಪಂಚಜನ ಬಾಯಿಗೆ ಹಾಕ್ಕೊಂಡಿದ್ದು ಮಾತ್ರ. ಇದು ಕೃಷ್ಣನ ಗುರುವಿನ ಮಗ ಅಂತ ಯಮದೇವರು ಕರ್ಕೊಂಡು ಹೋಗಿದ್ರು, ಅದನ್ನು ರಕ್ಷಣೆ ಮಾಡ್ತಾಯಿದ್ರು. ಅಲ್ಲಿಗೆ ಹೋಗಿ ಜವನ ಶಿಕ್ಷಿಸಿ ದ್ವಿಜನ ಕಂದನ ತಂದನ ಗೋವಿಂದನ ಅಂತ ಆ ಯಮದೇವರಿಗೆ ಶಿಕ್ಷೆಯನ್ನು ಕೊಟ್ಟು ಅವರ ಪೂಜೆಯನ್ನು ಸ್ವೀಕಾರ ಮಾಡಿ ಅಲ್ಲಿಂದ ಮಗನನ್ನು ತಂದು 72 ನಿಮಿಷದಲ್ಲಿ ಕೃಷ್ಣ ಸಾಂದೀಪಿನಿಗಳ ದುಃಖವನ್ನು ಪರಿಹಾರ ಮಾಡಿದ ಅಂತ ಕಥೆ ಇದೆ. 8 ವರ್ಷದ ಹಳೇ ಕಥೆ. ಆ ಮಕ್ಕಳನ್ನು ರಕ್ಷಣೆ ಮಾಡಿದ್ದಾನೆ ದೇವರು, ಸರ್ವಶಕ್ತ. ಅವನ ಮುಂದೆ ಯಾವ ಆಟಗಳು, ಯಾವುದೋ ಅವನಿಗೆ ದೊಡ್ಡ ಸಮಸ್ಯೆಯೇ ಅಲ್ಲ ದೇವರಿಗೆ. ಏನು ಮಾಡಲು ಬೇಕಾದರೂ ಸಾಮರ್ಥ್ಯ ಇದೆ ದೇವರಿಗೆ. ಅಂಥ ಭಗವಂತ ಆ ಉತ್ತರೆಯನ್ನು ಮಗುವನ್ನು ರಕ್ಷಣೆ ಮಾಡಿದ, ಪರೀಕ್ಷಿತನನ್ನು. ಈಚೆಯಿಂದ ಆ ಸಾಂದೀಪಿನಿಗಳ ಮಗುವನ್ನು ರಕ್ಷಣೆ ಮಾಡಿದ. ಗುರುಕಾಣಿಕೆಯನ್ನು ಕೊಟ್ಟ. ಗುರುಕಾಣಿಕೆ ತುಂಬ ಮುಖ್ಯ. ಹಾಗಾಗಿ ಶಿಷ್ಯ ಹೇಳ್ತಾನೆ, ಗುರುಗಳೇ ಅಧ್ಯಯನ ಮಾಡಿದ್ದೇನೆ, ಗುರುಕಾಣಿಕೆ ಕೊಡ್ತೇನೆ. ಅವ್ರು ಹೇಳಿದರು, ನನಗೇನು ಬೇಡಪ್ಪ, ನನಗೆ ಪೂರ್ಣತೆ ಇದೆ, ನೀನು ಚಂದ ಪಾಠ ಪ್ರವಚನ ಮಾಡಿ. ನಾನು ಕಲಿತ ನಮ್ಮ ಗುರುಗಳು ವಿಶ್ವೇಶ ತೀರ್ಥರು ನಮಗೆಲ್ಲ ಅನ್ನ ಹಾಕಿದರು. ಇಷ್ಟು ದೇಹ ಎಲ್ಲ ಬೆಳೆದದ್ದು ಅವರಿಂದ. ಮನೆ ಮನೆಗೆ ಹೋಗಿ ಬೇಡಿ ತಂದು ನಮ್ಮ ದೇಹವನ್ನು ಬೆಳೆಸಿದರು. ಕೆಲವರು ಮನೆಯಲ್ಲಿ 10 ರೂಪಾಯಿ ಇಡ್ತಾಯಿದ್ರು ಪಾದಪೂಜೆಗೆ. ಒಂದು 10 ರೂಪಾಯಿ ಸೇರಿಸಿ ಕೊಡ್ಬೋದಾ? ನಮ್ಮ 500 ಜನ ಮಕ್ಕಳು ವಿದ್ಯಾಪೀಠದಲ್ಲಿ ಓದ್ತಾ ಇದ್ದಾರೆ, ಸಾಕಾಗಲ್ಲ ನೀವು ಕೊಟ್ಟ ಕಾಣಿಕೆ ಅಂತ ಬೇಡಿ ಬೇಡಿ ತಂದು ನಮ್ಮನ್ನು ಬೆಳೆಸಿದವರು. 1000 ಜನ ವಿದ್ಯಾರ್ಥಿಗಳನ್ನು ನನ್ನ ಕಾಲದಲ್ಲಿ ಉಚಿತ ಆಸನ ವಸನಗಳು. ಮತ್ತು ಆ ಯಾವ ಮಗುವಿಗೆ ತೊಂದರೆ ಆದರೂ ಆ ಮಕ್ಕಳ ಹೆಸರಲ್ಲಿ ಜಪ ಮಾಡ್ತಾಯಿದ್ರು ಸ್ವಾಮಿಗಳು. ಅವ್ರ ಕೆಲಸ ಎಷ್ಟು, ನಾವು ಮಾಡುವ ಕಾಲ ಸಮಯ ಇದ್ದರೂ ಮಾಡಲಿಲ್ಲ. ಅಂತಹ ಗುರುಗಳು ವಿಶ್ವೇಶ ತೀರ್ಥರು. ಕೊನೆಗೆ ಸುಧಾಮಗಳಾಗಬೇಕಾದ್ರೆ ಕೇಳಿದೆ, ಸ್ವಾಮಿ ಗುರುದಕ್ಷಿಣೆ ಕೊಡಬೇಕಲ್ಲ, ಏನು ಕೊಡೋದು? ನಾನು ಕೊಟ್ಟ ವಿದ್ಯೆಯನ್ನು ಸಮಾಜಕ್ಕೆ ಕೊಡು. ಎಲ್ಲೋ ಅಹಂಕಾರ ಶಾಲೆಗಿಲೆಲ್ಲ ಹಾಕಿ ಟಿ ವಿಯಲ್ಲಿ ತುಂಬ ಅಲಂಕಾರ ಮಾಡಿಕೊಂಡು ಸಭೆಯಲ್ಲಿ ಕೂತ್ಕೊಳ್ಳಬೇಡ. ಯಾಕೆ ಅಂದರೆ ವಿದ್ಯಾಪೀಠ ಬೆಳೆದದ್ದು ಸಮಾಜದ ಋಣದಿಂದ. ನಿನ್ನ ಮುಂದೆ ಯಾರ್ಯಾರು ಕೂತ್ಕೊಳ್ತಾರೋ ಅವರೆಲ್ಲ ನಿನ್ನ ತಂದೆ ತಾಯಿಗಳು ಅಂತ ಮಗನಾಗಿ ಪ್ರವಚನ ಮಾಡುವಂಥ ಉಪದೇಶ ಮಾಡಿದವರು ನನ್ನ ಗುರುಗಳು ವಿಶ್ವೇಶ ತೀರ್ಥರು. ಸಮಾಜದ ಋಣ ಇದೆ, ನಿನ್ನ ಮುಂದೆ ಕುಳಿತವರೆಲ್ಲ ತಂದೆ ತಾಯಿಗಳಿಗೆ ಸಮಾನ, ನನಗೆ ಯಾವ ದಕ್ಷಿಣೆ ಬೇಡ ಅಂತ ವಿರಕ್ತರಾಗಿ ಈ ದೇಶಕ್ಕೆ ಕರ್ತವ್ಯವನ್ನು ಸಲ್ಲಿಸಿದ್ದಾರೆ. ಹಾಗೆ ಆ ಒಬ್ಬ ಗುರುವಿನ ಮುಂದೆ ಕತೆ ಹೇಳ್ತಾ ಇದ್ದೇನೆ ನಾನು. ಗುರುದಕ್ಷಿಣೆ ಕೇಳಿದರೆ ಆ ಗುರುಗಳು ಹೇಳಿದರು, ನಂಗೆ ದಕ್ಷಿಣೆ ಏನೂ ಬೇಡ, ನೀನು ಚಂದ ಪಾಠ ಪ್ರವಚನ ಮಾಡು. ಅವನು ಹಠ ಮಾಡಿದ ಶಿಷ್ಯ, ಇಲ್ಲ ಗುರುಗಳೇ ಏನಾದರೂ ಕೊಡಬೇಕು ನಿಮಗೆ ಅಂತ. ಕೊನೆಗೆ ಅವರು ಹೇಳಿದರು, ಟಾಸ್ಕ್ ಕೊಡೋದು ಅಂತ ಹೇಳ್ತಾರಲ್ಲ, ಜಗತ್ತಿನಲ್ಲಿ ಯಾವುದಕ್ಕೂ ಪ್ರಯೋಜನವಾಗದೇ ಇರುವ ಒಂದು ಪದಾರ್ಥವನ್ನು ತಂದುಕೊಡು, ಯಾವುದಕ್ಕೂ ಉಪಯೋಗ ಇರಬಾರ್ದು ಅಂಥ ಪದಾರ್ಥ ತಂದುಕೊಡು. ಶಿಷ್ಯನಿಗೆ ಮಂಡೆ ಹಾಳಾಯಿತು. ಇದನ್ನು ಎಲ್ಲಿಂದ ತರುವುದು? ಇಲ್ಲಿ ತನಕ ಪಾಠವೇ ಆಗಲಿಲ್ಲ ಅಂಥ ಪದಾರ್ಥದ ಬಗ್ಗೆ. ಒಂದು ಕಲ್ಲು ತಗೊಂಡ, ಇದು ಕೊಡೋಣ, ಅದು ಉಪಯೋಗಕ್ಕೆ ಬರುತ್ತೆ, ಏಲಕ್ಕಿ ಜಜ್ಬೋದು ಅದರಲ್ಲಿ. ಒಂದು ಪ್ಲ್ಯಾಸ್ಟಿಕ್ ತೊಟ್ಟೆ ತಗೊಂಡ, ಅಯ್ಯೋ ಕಲಿಯುಗದಲ್ಲಿ ಕೃಷ್ಣಾಜಿನ ಇದ್ದ ಹಾಗೆ ಅದು, ಎಲ್ಲರೂ ಅದರಲ್ಲೇ ತುಂಬುವುದು, ತುಳಸಿಯೂ ಅದೇ, ಪುಷ್ಪವೂ ಅದೇ, ಎಲ್ಲವೂ ಒಂದು ತೊಟ್ಟೆ ಉಂಡ ಅಂತ ಕೇಳ್ತಾರೆ ಮನೆಗೆ ಬಂದ ತಕ್ಷಣ. ಈಗ ಪ್ರಸಾದ ಕೊಟ್ಟರೆ ತೊಟ್ಟೆ ಉಂಡ, ಕೃಷ್ಣಾಜಿನ ಅದು. ಆದ್ದರಿಂದ ಅದೂ ಕೂಡ ವ್ಯರ್ಥ ಅಲ್ಲ. ಹುಡುಕಿದ 1 ವರ್ಷ ಚೆನ್ನಾಗಿ ವಿಮರ್ಶೆ ಮಾಡಿ ಬಂದು ಹೇಳಿದ, ಗುರುಗಳೇ ಕಸದಿಂದ ರಸ ಅಂತ ಅಭಿಯಾನ ಆರಂಭ ಆಗಿದೆ, ಜಗತ್ತಿನಲ್ಲಿ ಪ್ರಯೋಜನಕ್ಕೆ ಬರದೇ ಇರುವ ಪದಾರ್ಥವೇ ಇಲ್ಲ, ನೀವು ಕೇಳಿದ್ದು ತಪ್ಪಾಗಿದೆ, ಅಂತಹ ಪದಾರ್ಥ ಇಲ್ಲ, ನಾನು ಸೋತು ಬಂದಿದ್ದೇನೆ. ಗುರುಗಳು ಹೇಳಿದರು, ಅವತ್ತೇ ನಿನಗೆ ಸೂಚನೆ ಮಾಡಿದ್ದೆ,
ನಿನ್ನ ಬಳಿ ಏನೂ ಪ್ರಯೋಜನ ಇಲ್ಲದ ಒಂದು ಪದಾರ್ಥ ಇದೆ, ಅದನ್ನು ಕೊಟ್ಟು ಹೋಗು ಅಂತ ಹೇಳಿದ್ದೆ, ನಿನಗೆ ಅರ್ಥ ಆಗಲಿಲ್ಲ ನನ್ನ ಭಾಷೆ. ಗುರುಗಳೇ, ನನ್ನ ಹತ್ರ ಯಾವುದೂ ಇಲ್ಲ, ಪೆಟ್ಟಿಗೆಯಲ್ಲಿ ಹುಡುಕಿದೆ, ಟ್ರಂಕಿನಲ್ಲಿ ಹುಡುಕಿದೆ, ಎಲ್ಲೂ ಸಿಗಲಿಲ್ಲ. ಅದಕ್ಕೆ ಗುರುಗಳೇ ಹೇಳ್ತಾರೆ, ಅಲ್ಲೆಲ್ಲ ಹುಡುಕಿದರೆ ಸಿಗಲ್ಲಪ್ಪ, ನಿನ್ನ ಮಂಡೆಯಲ್ಲಿ ಒಂದು ಅಹಂಕಾರ ಅಂತ ತುಂಬಿದೆ, ಅದು ಜಗತ್ತಿಗೆ ಪ್ರಯೋಜನ ಇಲ್ಲದೆ ಇರುವ ಪದಾರ್ಥ, ಅದನ್ನು ಗುರುಕುಲದಲ್ಲಿ ಬಿಟ್ಟು ಸಮಾಜಕ್ಕೆ ಹೋಗು ಅಂತ ನಾನು ನಿನಗೆ ಉಪದೇಶ ಮಾಡಿದ್ದು. ಇದು ಭಾಗವತ. ಕೃಷ್ಣನ ಕಥೆ ಮೊದಲಿಂದ ಕೊನೆಯ ತನಕ ಕೇಳಿ. ಬೇಡವಾದ ಸಂಗತಿ ಅಹಂಕಾರ, ಈಗೋ. ಒಂದೊಳ್ಳೆ ಕೆಲಸ ನಡಿಬೇಕಾದ್ರೆ ಹೇಳ್ತೇವೆ, ಗಣಪತಿ ಪ್ರಾರ್ಥನೆ, ದೇವರೇ ಪ್ರಾರ್ಥನೆ, ಗುರುಗಳೇ ಪ್ರಾರ್ಥನೆ, ಭಯ. ಕಲ್ಯಾಣ ಮಂಟಪದಲ್ಲಿ ಮದುವೆ ಆಗಬೇಕು, ಗೌಜಿಯಲ್ಲಿ ಯಾರಿಗೆ ಏನು ಅಪಚಾರ ಆಗುತ್ತೋ, ನಾಂದಿ ಸ್ಥಾಪನೆ ಏನು, ಗುರುದೇವತಾ ಪ್ರಾರ್ಥನೆ ಏನು, ಗಣಪತಿ ಪೂಜೆ ಏನು, ನವಗ್ರಹ ಶಾಂತಿ ಏನು, ಎಲ್ಲ ಕರ್ತವ್ಯ ಮುಗೀತು. ಯಾವ ಗಣಪತಿಯೂ ನೆನಪಾಗಲ್ಲ. ಹೇಳ್ತಾರೆ, ಎಂಚಿನ ಪೊರ್ಲಿಯೇ ಇಂಕುಳ್ಳ ಕಾರ್ಯಕ್ರಮ. ಆವಾಗ ನಾವೇನು ಹೇಳ್ತೇವೆ, ನಮ್ಮ ಪಂಡ ಎಂಚ. ಆವಾಗ ಗರ್ವ, ಮಾಡಿದ್ದೆಲ್ಲ ವ್ಯರ್ಥ. ಸಮರ್ಪಣೆಯಲ್ಲಿ ಮುಕ್ತಾಯ ಆಗಲಿ, ಅಹಂಕಾರದಲ್ಲಿ ಬೇಡ. ಇದನ್ನೇ ಪ್ರತಿಯೊಂದು ಕರ್ಮದಲ್ಲಿ, ನಮ್ಮ ಭಾರತೀಯ ಸಂವಿಧಾನ ಎಷ್ಟು ಚೆನ್ನಾಗಿದೆ ನೋಡಿ. ಕರ್ತವ್ಯ ಮುಗಿದಾಗ ಪುರೋಹಿತರು ಹೇಳ್ತಾರೆ, ಅಡೇಗೆ ಒಂಜಿ ಕೃಷ್ಣಾರ್ಪಣ ಬಿಡ್ಲೆ ಅಂತಾರೆ. ಅದನ್ನು ಉದಾಸೀನ ಮಾಡಬೇಡಿ. ಎಷ್ಟೇ ಒಳ್ಳೆಯ ಕೆಲಸ ಮಾಡಿ ಒಂದದನ್ನು ಕೃಷ್ಣಾರ್ಪಣದಲ್ಲಿ ಮುಕ್ತಾಯ ಮಾಡಿ. ನಾನು ಮಾಡಿದ್ದಲ್ಲ, ಕಾಯೇನ ವಾಚ ಮನಸ ಇಂದ್ರಿಯ ಇರುವ ದೇವರೇ, ಈ ಬುದ್ಧಿ ಕೊಟ್ಟವನು ನೀನು, ಈ ಇಂದ್ರಿಯಗಳನ್ನು ಕೊಟ್ಟವನು ನೀನು, ನನ್ನ ಬದುಕಿನ ಸರ್ವಸ್ವ ನೀನು. ಭಗವತೋ ಬಲೇನ ಭಗವತೋ ವೀರ್ಯೇಣ ಭಗವತ ಸ್ಥೇಜಸ ಭಗವತ ಕರ್ಮಣ. ಎಲ್ಲ ನಮ್ಮ ದೇಹದ ಈ ಆ್ಯಕ್ಟಿವಿಟಿ ಏನಿದೆ ಎಲ್ಲದಕ್ಕೂ ಮೂಲ ಕಾರಣ ಜನ್ರೇಟ್ರು, ಆಪ್ರೇಟ್ರ್ ಎಲ್ಲ ಅವನೇ, ಭಗವಂತನೇ. ಅಂತಹ ಎಲ್ಲ ಕರ್ತವ್ಯಗಳನ್ನು ನನ್ನಿಂದ ಮಾಡಿಸಿದಿ, ಇದು ನಿನಗೇ ಸಮರ್ಪಣೆ. ಈ ಭಾವ ಬಂತು ಅಂದರೆ ನಾವು ಪಾಸಾಗಿದ್ದೇವೆ. ಕೊನೆಗೆ ಇಲ್ಲಪ್ಪ, ನಾನು ಮಾಡಿದರೆ ಚಂದವೇ ಮಾಡ್ತೇನೆ. ಅಹಂಕಾರ ನಮ್ಮ ಬದುಕಿನ ದೊಡ್ಡ ಶತ್ರು. ಕೃಷ್ಣನ ಅವತಾರದಲ್ಲಿ ಕೊನೆ ತನಕ ಇದನ್ನು ಪ್ರತಿಭಟಿಸಿದ್ದಾನೆ. ಯಾರ್ಯಾರು ಅಹಂಕಾರಿಗಳೋ ಅವರನ್ನೆಲ್ಲ ಹೊಡೆದು ತೆಗೆದಿದ್ದಾನೆ ಕೃಷ್ಣ. ಯಾರಿಗೆ ಗರ್ವ ಇಲ್ಲ ಅವ್ರನ್ನ ಮೇಲೆ ಎತ್ತಿ ಕೊಡಿಸಿದ್ದಾನೆ ಕೃಷ್ಣ. ಮುಂದಿನ ಕಥೆಗಳೆಲ್ಲ ಹಾಗೆ ಕೇಳಿ. ಅಹಂಕಾರ ಬಿಡಿ, ಇವತ್ತಿನ ಹೆಡ್ಡಿಂಗೇ ಇದು, ಅಹಂಕಾರ ಬೇಡ. ಕೃಷ್ಣನ ಈ ಕಥಾಭಾಗದ ಎಲ್ಲ ಕಥೆಗಳ ದೃಷ್ಟಿ ಇದು. ಸತ್ಯಭಾಮೆ ಮನೆಯಲ್ಲಿ ಅಂಗಣದಲ್ಲಿ ತಂದು ಕಲ್ಪವೃಕ್ಷವನ್ನು ನೆಟ್ಟಿದ್ದಾನೆ. ಸತ್ಯಭಾಮೆಗೆ ಗರ್ವ ಬಂತಂತೆ, ನಾನು ಹೇಗೆ ಇವತ್ತುಂಟು ರುಕ್ಮಿಣಿಗೆ ತುಪ್ಪದ ಪಾಯಸ, ಅವಳು ಹೊಟ್ಟೆ ಹೊರ್ಕೊಳ್ತಾಳೆ, ಇವಳಿಗೆ ಗರ್ವ ಬಂತು. ಕೃಷ್ಣನಿಗೆ ಅದು ಇಷ್ಟ ಆಗಲ್ಲ ಅಂತ ಆವಾಗಲೇ ಹೇಳಿದೆ. ಕೃಷ್ಣ ರುಕ್ಮಿಣಿಯ ಮನೆಗೆ ಹೋದ. ರುಕ್ಮಿಣಿಗೆ ಕೋಪವೋ ಕೋಪ, ಅಳ್ತಾ ಕೂತಿದ್ದಾಳೆ. ಕೃಷ್ಣ, ಎಂಥ ಮೋಸ ಮಾಡಿದೆ ನೀನು, ನನ್ನನ್ನು ಬರೀ ಎಲ್ಲ ಹೇಳಿದಲ್ಲ ಆವಾಗ, ಗಾಂಧಿ ಪಾರ್ಕು, ಅಂಬೇಡ್ಕರ್ ಪಾರ್ಕು. ಸತ್ಯಭಾಮಿಗೆ ಮಾತ್ರ ನಂದನವನ, ಕಲ್ಪವೃಕ್ಷದ ಗಿಫ್ಟು. ಕೃಷ್ಣ, ನೀನು ಮೋಸಗಾರ, ನನ್ನಲ್ಲಿ ನೀನು ಪ್ರೀತಿಯೇ ಮಾಡಲ್ಲ. ಕೃಷ್ಣ ಹೇಳಿದ, ರುಕ್ಮಿಣಿ ಇಲ್ಲಿ ಬಾ, ಒಂದು ಗುಟ್ಟೆ ಹೇಳ್ತೇನೆ ನಿನಗೆ. ಸತ್ಯಭಾಮಿಗೆ ಕೇಳಿಸಬಾರ್ದು, ಆ ಕಲ್ಪವೃಕ್ಷ ತಂದಿದ್ದು ನಿನಗೋಸ್ಕರ, ಮತ್ತು ಅವಳ ಮನೆಯಲ್ಲಿ ಅಂಗಣದಲ್ಲಿ ನೆಟ್ಟಿದೆಯಲ್ಲ. ಗಟ್ಟಿ ಮಾತಾಡಬೇಡ, ನೀರು ಗೊಬ್ಬರ ಎಲ್ಲ ಅವಳೇ ಹಾಕಲಿ, ಪುಷ್ಪ ಎಲ್ಲ ನಿನ್ನ ಮನೆವರೆಗೂ ಹಾಗೆ ಮಾಡ್ತೇನೆ ನಾನು. ಅದು ಸೇವಕಿ ಅಷ್ಟೇ ಅವಳು. ಮರುದಿನ ಸತ್ಯಭಾಮೆ ರುಕ್ಮಿಣಿಗೆ ಒಂದು ರೋಷ ಹುಟ್ಟಿಸಬೇಕು ಅಂತ ಬೆಳಿಗ್ಗೆ 5 ಗಂಟೆಗೆ ಪುಷ್ಪದ ತರಬೇಕು ಅಂತ ಬುಟ್ಟಿ ಹಿಡ್ಕೊಂಡು ಹೋಗ್ತಾಳೆ. ಎಲ್ಲ ಪುಷ್ಪ ರುಕ್ಮಿಣಿಯ ಮನೆಯಲ್ಲಿ ಉಂಟು. ಅವಳು ಕಟ್ತಾ ಕೂತಿದ್ದಾಳೆ. ಶೋಭಾನವೆನ್ನೀರೇ ಸುರರೋಳು ಸೊಬಗನಿಗೆ ಕಟ್ತಾ ಹಾಡು ಹೇಳ್ತಾ ಕೂತಿದ್ದಾಳೆ. ಆಶ್ಚರ್ಯ ಆಯಿತು ಸತ್ಯಭಾಮಿಗೆ, ಇದೇನು ಅನ್ಯಾಯ. ಅದೇನಾಗಿದೆ, ಕಲ್ಪವೃಕ್ಷದ ಎಲ್ಲ ಕೊಂಬೆಗಳು ಆಚೆ ಹೋಗಿದೆ, ಎಲ್ಲ ಅವಳು ಹಿಡ್ಕೊಂಡು ಹೋಗಿದ್ದಾಳೆ. ಕೃಷ್ಣ ಸತ್ಯಭಾಮೆಯ ಮನೆಗೆ ಬಂದ. ಕಂಡಾಪಟ್ಟೆ ಕೋಪ ಬಂದಿದೆ ಸತ್ಯಭಾಮೆಗೆ. ಫಟಿಂಗ ಕೃಷ್ಣ, ಕಸ ಗುಡಿಸಲಿಕ್ಕೆ, ಗೊಬ್ಬರ ಹಾಕಲಿಕ್ಕೆ, ನೀರು ಹಾಕಲಿಕ್ಕೆ ನಾನು, ಹೂವೆಲ್ಲ ರುಕ್ಮಿಣಿ ಮನೆಗೆ. ಫಟಿಂಗ ನೀನು, ನನ್ನನ್ನು ಅಲ್ಲಿ ಕರ್ಕೊಂಡು ಹೋದಾಗಲೂ ನಿನಗೆ ರುಕ್ಮಿಣಿಯ ಮೇಲೆ ಪ್ರೇಮ. ಇದು ಎಂಥ ಅವಸ್ಥೆ. ಕೆಲವರು ಗಾಡೀಲಿ ಹೋಗ್ತಾ ಹೆಂಡತಿ ಪಕ್ಕದಲ್ಲೂ ಕೂತರು ರೀಲ್ಸ್ ನೋಡ್ತಾ ಇರ್ತಾರೆ. ಇದೆಲ್ಲ ತಪ್ಪು, ಅದು ಮಾಡಬಾರ್ದು. ಹಾಗೆಲ್ಲ ಪಾಪ ಬೇಜಾರಾಗುತ್ತೆ ಅವರಿಗೆ. ಹಾಗೆಲ್ಲ ಮಾಡಬೇಡ ಕೃಷ್ಣ. ಅಳ್ತಾ ಇದ್ದಾಳೆ ಅವಳು ಸತ್ಯಭಾಮೆ. ಕೃಷ್ಣ ಹೇಳಿದ, ಇಲ್ಲಿ ಬಾ, ರುಕ್ಮಿಣಿಗೆ ಕೇಳಿಸಬಾರ್ದು, ಸತ್ಯ ಹೇಳ್ತೇನೆ ನೋಡು. ಏನು ಹೇಳ್ತಾನೆ ಕೃಷ್ಣ? ಕೃಷ್ಣ ಹೇಳಿದ, ಹೂವು ಅವಳು ಕಟ್ಟಲಿ, ಮಾಲೆಯೂ ಮಾಡಲಿ, ಅದರ ಪರಿಮಳ ನಿನ್ನ ಮನೆಗೆ ಬರುವ ಹಾಗೆ ಮಾಡ್ತೇನೆ ನೋಡು. ಹೂವು ಮುಡಿದುಕೊಳ್ಳುವುದೇ ಪರಿಮಳಕ್ಕಾಗಿ. ಒಂದು ಕಾಕಡ ಉಂಟು, ಒಂದು ಒಳ್ಳೆಯ ಮಲ್ಲಿಗೆ ಹೂ ಉಂಟು. ಕಾಕಡದಲ್ಲಿ ಪರಿಮಳ ಉಂಟಾ? ಅದು ಸುಲಭದಲ್ಲಿ ಸಿಗುತ್ತೆ. ಪರಿಮಳದ ಮಲ್ಲಿಗೆ ಅದಕ್ಕೆ ತುಂಬ ಹಣ ಕೊಡಬೇಕು. ಹಾಗಾಗಿ ಪರಿಮಳ ಎಲ್ಲ ನಿನ್ನ ಮನೆಗೆ. ಕೆಲವರು ಊದಿನ ಬತ್ತಿ ಹಚ್ಚಿಟ್ಟಿರ್ತಾರೆ, ಬೂದಿ ಎಲ್ಲ ನಮ್ಮ ಮನೆಯಲ್ಲಿ, ಪರಿಮಳ ಎಲ್ಲ ಪಕ್ಕದ ಮನೆಗೆ ಹೋಗುತ್ತೆ. ಅದು ನೋಡಿ ಹಚ್ಚಿಡಿ ಯಾವ ಕಡೆ ಗಾಳಿ ಉಂಟು ಅಂತ. ಕೃಷ್ಣ ಹೇಳಿದ, ಪರಿಮಳ ಎಲ್ಲ ನಿನ್ನ ಮನೆಗೆ ಬರುವಾಗ ಮಾಡ್ತೇನೆ, ಹೆದರಬೇಡ. ರುಕ್ಮಿಣಿ ಎಲ್ಲ ಹೂ ಕಟ್ಟಿ ಮುಡುಕಿಕೊಳ್ಳಿಕ್ಕೆ ಹೋಗ್ತಾಳೆ, ಅದಕ್ಕೆ ಪರಿಮಳವೇ ಇಲ್ಲ.
ಅದೆಲ್ಲ ಸತ್ಯಭಾಮೆಯ ಮನೆಯಲ್ಲಿ ಪರಿಮಳ ತುಂಬಿದೆ. ಕೋಪ ಬಂತು ರುಕ್ಮಿಣಿಗೆ. ಇನಿ ಬರಡು ಬಯ್ಯಗ ಫಲಾರಂಕ ಒಂಜಿ ಸೂವಣ್ಪೆ ಬಂದ ಕೃಷ್ಣ. ರುಕ್ಮಿಣಿ, ಎಲ್ಲ ಹೂ ತಂದು ಕೊಟ್ಟರೂ ಸಮಾಧಾನ ಇಲ್ಲ, ಯಾಕೆ ಸಿಟ್ಟು ಮಾಡಿಕೊಂಡು ಕುಳಿತಿದೆ? ರುಕ್ಮಿಣಿ ಹೇಳಿದ್ಲು, ನನ್ನ ಮನೆಯಲ್ಲೆಲ್ಲ ಪ್ಲ್ಯಾಸ್ಟಿಕ್ಕು, ಪರಿಮಳ ಎಲ್ಲ ಸತ್ಯಭಾಮೆಯ ಮನೆಗೆ, ಅದರ ಎಸೆನ್ಸ್ ಎಲ್ಲ ಅವಳ ಮನೆಗೆ ಹೋಗಿದೆ. ಇಲ್ಲಿ ಬಾ. ಏನು ಹೇಳ್ತಾನೆ ಕೃಷ್ಣ? ರುಕ್ಮಿಣಿಗೆ ಹೇಳ್ತಾನೆ, ಪರಿಮಳ ಇರೋದು ಯಾಕೆ? ಆನಂದಕ್ಕಾಗಿ. ಅವಳು ಮೂಸಿದರೆ, ಕೆಲವರಿಗೆ ಕೊರೋನಾದಲ್ಲಿ ಯಾವ ಪರಿಮಳವೂ ಬರ್ತಿರಲಿಲ್ಲ, ಮೂಸಿದರೆ ಪರಿಮಳದ ಆನಂದ ಅನುಭವ ಬರಬೇಕಲ್ವಾ? ಸತ್ಯಭಾಮೆ ಅನ್ನಬೇಕು, ಪರಿಮಳದ ಆನಂದದ ಅನುಭವ ನಿನಗಾಗಬೇಕು, ಹಾಗೆ ಮಾಡ್ತೀನಿ ಎಂದ ಕೃಷ್ಣ. ಸರ್ವಶಕ್ತ ಅವ. ಸತ್ಯಭಾಮೆ ಅಂತಾಳೆ, ರುಕ್ಮಿಣಿಗೆ ಅಂತ ಆನಂದ ಆಗುತ್ತೆ. ಹೀಗೆಲ್ಲ ಉಂಟಾ? ಅಷ್ಟರಲ್ಲಿ ಸತ್ಯಭಾಮೆ ಮನೆಯೊಳಗೆ ಬಂದಾಯಿತು. ಕೃಷ್ಣ, ಹೀಗೆಲ್ಲ ಮಾಡ್ತೀಯ ನೀನು? ಅವಾಗ ಕೃಷ್ಣ ಹೇಳಿದ, ಅದರ ನೆಕ್ಸ್ಟ್ ಸ್ಟೆಪ್ಪು ಮಾಡಿಕೆ ಗೊತ್ತುಂಟು, ನೀನು ಬೇರೆ ಅಲ್ಲ, ರುಕ್ಮಿಣಿ ಬೇರೆ ಅಲ್ಲ, ಇಬ್ಬರಲ್ಲೂ ಪ್ರೀತಿ ಇದೆ ಅಂತ ತೋರಿಸಿಕೊಟ್ಟ. ಒಂದು ದಾಂಪತ್ಯ ಜೀವನದಲ್ಲಿ ಹೇಗೆ ಮ್ಯಾನೇಜ್ ಮಾಡಬೇಕು ಆ ಪಾಠಗಳಿದೆ ಭಾಗವತದಲ್ಲಿ. ಅದಕ್ಕೆ ಇಷ್ಟೆಲ್ಲ ನಿಮಗೆ ಮಾಡಲಿಕ್ಕಾಗಲ್ಲ, ನೀವೇನು ದೇವರಲ್ಲ, ಹಾಗಾಗಿ ಒಂದು ಸಾಕು ಅಂತ ಹೇಳಿದ್ದಾರೆ. ಪತಿವ್ರತೆ ಪತ್ನಿವ್ರತ, ಪುರುಷನಿಗೆ ಒಂದು ಹೆಣ್ಣು, ಒಂದು ಹೆಣ್ಣಿಗೆ ಒಬ್ಬ ಪುರುಷ. ಇದು ಭಾರತೀಯ ಸಂವಿಧಾನ. ಅಧಿಕ ಪ್ರಸಂಗ ಮಾಡಬೇಡಿ. ಅದಕ್ಕೆ ರಾಮಾವತಾರದಲ್ಲಿ ಏಕಪತ್ನಿ ವ್ರತವನ್ನು ತೋರಿಸಿದ್ದಾನೆ. ತನ್ನ ಸಾರ್ವಭೌಮತ್ವ ಸೂಚನೆಗೆ ಅನೇಕ ಹೆಣ್ಣುಮಕ್ಕಳ ಕಷ್ಟ ಪರಿಹಾರಕ್ಕೆ ಬಹುವಲ್ಲಭನಾಗಿದ್ದಾನೆ, ಬಹುಪತ್ನಿ ವಲ್ಲಭನಾಗಿದ್ದಾನೆ ಕೃಷ್ಣ. ಎಲ್ಲ ಆದರ್ಶಗಳು ಕೃಷ್ಣನ ಕಥೆಗಳಲ್ಲಿ ಅಡಕವಾಗಿದೆ ಅಂತ ಕಥೆಯನ್ನು ಹೇಳಿದ್ದಾರೆ. ಹೀಗೆ ಒಂದೊಂದು ಕಥೆಗಳು ಕೂಡ ಮೋಹಕವಾದ ಕಥೆಗಳು, ಕೃಷ್ಣನ ಆಶ್ಚರ್ಯತಮವಾದ ಆದರ್ಶಪ್ರಾಯವಾದ ಕಥೆಗಳನ್ನು ಕೃಷ್ಣ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾನೆ. ಇನ್ನೂ ತುಂಬ ಅನೇಕ ಕಥೆಗಳಿದ್ದಾವೆ. ಶುಕಾಚಾರ್ಯರಿಗೆ ಗಡಿಬಿಡಿ ಆಗುತ್ತೆ, ಯಾವ ಕಥೆ ಹೇಳಲಿ, ಯಾವ ಕಥೆ ಬಿಡಲಿ. ಕೃಷ್ಣನ ಅವತಾರದ ಕಥೆಗಳನ್ನು ಶುಕಾಚಾರ್ಯ ಹೇಳ್ತಾರೆ, 50,000 ವರ್ಷಗಳ ಕಾಲ ನಿರಂತರ ನಾನು ಪ್ರವಚನ ಮಾಡಿದರೂ ಕೃಷ್ಣನ ಮಹಿಮೆಗಳು ಮುಕ್ತಾಯ ಆಗಲ್ಲ. ಜಗತ್ತಿನ ಜನಗಳಿಗೆ ಎಷ್ಟು ಗೋಚರವೋ ಅಷ್ಟನ್ನು ಮಾತ್ರ ಆಯ್ದು ಹೆಕ್ಕಿ ಹೇಳಿದ್ದೇನೆ ಅಂತ. ಅವರು ಹೆಕ್ಕಿ ಹೇಳಿದ್ರಲ್ಲೂ ನಾನು ಹೆಕ್ಕಿ ಹೇಳ್ತಾ ಇದ್ದೇನೆ. ಕೃಷ್ಣನ ಸಾರ್ವಭೌಮ ವ್ಯಕ್ತಿತ್ವ, ಅದೇ ಕಥೆಯನ್ನು ಹೇಳ್ತಾರೆ. ಪಾಂಡವರಿಗೆಲ್ಲ ರಾಜ್ಯವನ್ನು ಕೊಡಿಸಿದ, ಜರಾಸಂಧನ ವಧೆಯನ್ನು ಭೀಮನ ಮೂಲಕ ಮಾಡಿಸಿದ, 22,800 ಜನ ರಾಜರ ಬಂಧನಗಳನ್ನೆಲ್ಲ ಪರಿಹಾರ ಮಾಡಿದ. ಪಾಂಡವರೆಲ್ಲ ರಾಜ್ಯ ಆಡಳಿತವನ್ನೆಲ್ಲ ಮಾಡ್ತಾ ಇದ್ದಾರೆ. ಒಂದು ಅಪಸ್ವರ ಬಂತಂತೆ ಪಾಂಡವರ ಆಡಳಿತದಲ್ಲಿ. ಒಬ್ಬ ಬಡ ಬ್ರಾಹ್ಮಣ ಬಂದು ಕೇಳ್ತಾನೆ, ನೀವೆಲ್ಲ ರಾಜರಾಗಿ ಕುಳಿತಿದ್ದೀರಿ, ಏನು ಅನ್ಯಾಯ? ನನ್ನ ಮಕ್ಕಳು ಹುಟ್ಟಿದ ತಕ್ಷಣ ಸತ್ತು ಹೋಗ್ತಾ ಇದ್ದಾರೆ, ಅಕಾಲ ಮರಣ ಆಯಿತು ಅಂದರೆ ಅದಕ್ಕೆ ರಾಜಕಾರಣ. ಪ್ರಜೆಗಳು ಯಾರೂ ಅಕಾಲದಲ್ಲಿ ಸಾಯಬಾರದು, ಅದಕ್ಕೆ ರಾಜನ ಆಡಳಿತವೇ ಕಾರಣ. ಆ ಸಮಯದಲ್ಲಿ ಕೃಷ್ಣನ ಬಳಿಗೆ ಬರ್ತಾನೆ ಆ ಬ್ರಾಹ್ಮಣ. ನಿಮ್ಮಂತಹ ಚಕ್ರವರ್ತಿಗಳಿಂದ ಆಡಳಿತ ಸರಿಯಿಲ್ಲ, ಪಾಂಡವರ ರಾಜ್ಯಭಾರ ಸರಿಯಿಲ್ಲ ಅಂತ ಕೃಷ್ಣನ ಬಳಿ ಬರ್ತಾನೆ. ಕೃಷ್ಣ ಒಂದು ಏಕಾಹ ಅಶ್ವಮೇಧ ಯಾಗ ಮಾಡ್ತಿರ್ತಾನೆ. ಒಂದು ದಿನದಲ್ಲೇ 3.5 ವರ್ಷಗಳಲ್ಲಿ ಮಾಡುವಂತಹ ಅಶ್ವಮೇಧ ಯಾಗವನ್ನು ಒಂದೇ ದಿನದಲ್ಲಿ ಮಾಡ್ತೇನೆ ಅಂತ. ಸಕಲ ಗ್ರಹ ಬಲ ಅವನೇ. ತಿರುಗಿಸಿದರೆ ಎಲ್ಲ ಗ್ರಹಗಳು 3.5 ವರ್ಷದಲ್ಲಿ ತಿರುಗಬೇಕಾದ ಗ್ರಹಗಳು ಒಂದೇ ದಿನದಲ್ಲಿ ತಿರುಗಿದೆ ಎನ್ನುವ ಇತಿಹಾಸ ಇದೆ ಕೃಷ್ಣನ ಕಾಲದಲ್ಲಿ. ಬೆಳಿಗ್ಗೆ ಅಶ್ವಮೇಧ ಯಾಗಕ್ಕೆ ಕೂತಿದ್ದಾನೆ. 11 ಗಂಟೆಗೆ ಬ್ರಾಹ್ಮಣ ಗಲಾಟೆ ಮಾಡ್ತಾ ಇದ್ದಾನೆ. ಅರ್ಜುನನಿಗೆ ಕೃಷ್ಣ ಹೇಳಿದ್ದ, ಯಾರಾದರೂ ಬಂದೆ ಸಂಜೆಯ ತನಕ ನೀನು ಮೇಂಟೈನ್ ಮಾಡು, ನಾನು ಅಶ್ವಮೇಧ ಯಾಗ ಮಾಡ್ತಾ ಇದ್ದೇನೆ. ತುಂಬ ಎಮರ್ಜೆನ್ಸಿ ಏನಾದರೂ ಇದ್ದರೆ, ಕ್ರಿಟಿಕಲ್ ಸಮಸ್ಯೆಗಳಿದ್ದರೆ ನನಗೆ ಮಧ್ಯದಲ್ಲೇ ಬಂದು ಹೇಳು, ಪ್ರಜೆಗಳನ್ನು ರಕ್ಷಣೆ ಮಾಡೋ ಹೊಣೆಗಾರಿಕೆ ನನಗೂ ಇದೆ ಅಂತ ಕೃಷ್ಣ ಹೇಳಿದ್ದ. ಬ್ರಾಹ್ಮಣ ಬಂದ, ಪಾಂಡವರ ಆಡಳಿತ ಸರಿಯಿಲ್ಲ, ಅರ್ಜುನ ನಾನು ಕೃಷ್ಣನ ಬಳಿ ಹೋಗ್ತೇನೆ. ಅರ್ಜುನ ಹೇಳ್ತಾನೆ, ಮತ್ತೆ ನೋಡಿ ಅದೇ ಕಥೆ, ಅಹಂಕಾರ. ಅರ್ಜುನ ಹೇಳ್ತಾನೆ, ನಿವಾತ ಕವಚರನ ಕೊಂದವನು ನಾನು, ಗಾಂಡೀವ ಧನುರ್ಧಾರಿ ನಾನು, ರಣರಂಗದಲ್ಲಿ ಜಯವನ್ನು ಸಂಪಾದನೆ ಮಾಡಿದ ಅರ್ಜುನ ವಿಜಯಿ ನಾನು. ನನ್ನ ಬಳಿ ಬಂದು ಆ ದನ ಮೇಯಿಸುವ ಕೃಷ್ಣ ಯಾವ ಶಾಲೆಯಲ್ಲಿ ಓದಿದ್ದಾನೆ ಅಂತ ಕೇಳು. ಸಾಂದೀಪಿನಿಗಳ ಆಶ್ರಮದಲ್ಲಿ 64 ದಿನ ಇದ್ದು ಬಂದವ ಅವ. ನಾನು 4.5 ವರ್ಷಗಳ ಕಾಲ ಸ್ವರ್ಗಲೋಕದಲ್ಲಿ ಇಂದ್ರನಿಂದ ಪಾಠ ಕೇಳಿದವನು. ನಾನು ರುದ್ರದೇವರಿಂದ ಪಾಶುಪತಾಸ್ತ್ರವನ್ನು ಅಭ್ಯಾಸ ಮಾಡಿದವನು. ನನ್ನ ಪರಾಕ್ರಮಗಳಲ್ಲಿ ದನ ಮೇಯಿಸುವ ಕೃಷ್ಣ ಎಲ್ಲಿ? ಗರ್ವ ಬಂತು. ಅದು ಈ ಭೂಲೋಕದ ಕುಂಬುಡ ಹೇಳಿದ್ನಲ್ಲ, ಇಲ್ಲಿ ಆಹಾರ ತಿಂದರೆ ಗರ್ವ ಬರುತ್ತೆ, ಅದು ಇಲ್ಲಿಯ ಸ್ವಭಾವ. ಅದು ಬ್ರಾಹ್ಮಣ ಹೇಳ್ತಾನೆ, ದಾರಿ ಬಿಡು ಅಂದ ಬ್ರಾಹ್ಮಣ. ಗೊತ್ತು ನಿನ್ನ ಹಣೆ ಬಾರ, ದಾರಿ ಬಿಡು. ಅವಮಾನ ಮಾಡಿದ ಬ್ರಾಹ್ಮಣ ಅರ್ಜುನನಿಗೆ. ಅವಮಾನ ಮಾಡ್ತೀಯಾ? ಆ ಸಮಯದಲ್ಲಿ ಅರ್ಜುನ ಹೇಳ್ತಾನೆ, ಒಂದು ವೇಳೆ ನಿನ್ನ ಮಕ್ಕಳನ್ನು ರಕ್ಷಣೆ ಮಾಡಲಿಕ್ಕಾಗಲಿಲ್ಲ ಅಂದರೆ ನಾನು ಅಗ್ನಿಯಲ್ಲಿ ಪ್ರವೇಶ ಮಾಡ್ತೇನೆ, ಪ್ರಾಣ ತ್ಯಾಗ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ.
ಅದು ಕಥೆ ಏನು ಅಂದರೆ, ಆ ಬ್ರಾಹ್ಮಣನಿಗೆ ಒಂದು ತನ್ನ ಪತ್ನಿಯಲ್ಲಿ ಹುಟ್ಟಿದ ಮಕ್ಕಳು 9 ತಿಂಗಳು ಮಕ್ಕಳನ್ನು ಧಾರಣೆ ಮಾಡ್ತಾ ಇಲ್ಲೋ, ಮಗು ಹುಟ್ಟುತ್ತಾ ಇತ್ತು. ಹುಟ್ಟಿದ ತಕ್ಷಣ ಅದು ಎಲ್ಲೋ ಕಣ್ಮರೆ ಆಗ್ತಾ ಇತ್ತು. ಮಗು ಅಳುವ ಶಬ್ದ ಕೇಳ್ತಾ ಇತ್ತು, ಕೋಣೆಯಲ್ಲಿ ಮಗು ಇರ್ತಾ ಇರಲಿಲ್ಲ. ಇದು 4 ಮಕ್ಕಳ ಕಥೆ ಹೀಗಾಗಿದೆ. 5ನೆಯ ಗರ್ಭಿಣಿಯವಳು ಮಗು ಹುಟ್ಟೋಕ್ಕಿಂತ ಮೊದಲೊಳಗೆ ಪ್ರಸವ ವೇದನೆ ಆರಂಭ ಆಗಿದೆ. ಇವನು ಓಡಿಕೊಂಡು ಬರ್ತಾನೆ ಬ್ರಾಹ್ಮಣ, ನನ್ನ ಮಗು 5ನೇದ್ದು ಕಣ್ಮರೆಯಾಗುತ್ತೆ, ಕೃಷ್ಣನೇ ನೀನೇ ರಕ್ಷಣೆ ಮಾಡು. ಆವಾಗ ಅರ್ಜುನ ತಡೆದ, ಹೇಳಿದ, ಆ ಮಗುವನ್ನು ರಕ್ಷಣೆ ಮಾಡಲಿಕ್ಕಾಗಲಿಲ್ಲ ಅಂದರೆ ಪ್ರಾಣತ್ಯಾಗ ಮಾಡ್ತೇನೆ. ಬ್ರಾಹ್ಮಣ ಸ್ವಲ್ಪ ಜೋರಿದ್ದ, ಘಾಟಿ ಬ್ರಾಹ್ಮಣ ಅವ ಹೇಳಿದ, ಮನೆ ಒಳಗಡೆ ಹೋಗೋಕ್ಕಿಂತ ಮೊದಲು ಅಗ್ನಿಯನ್ನು ಹಾಕಿದ. ನೀನು ಸಾಯುವುದು ಗ್ಯಾರಂಟಿ ಇವತ್ತು ಅಂತ ಮೊದಲು ಬೆಂಕಿ ಹಾಕಿದ. ಅರ್ಜುನನಿಗೆ ಹೇಳಿದ, ಒಳಗಡೆ ಕೋಣೆಯಲ್ಲಿ ನನ್ನ ಹೆಂಡತಿ ಇದ್ದಾಳೆ, ಈಗ ಪ್ರಸವ ವೇದನೆ ಆರಂಭ ಆಗಿದೆ, ಮಗುವನ್ನು ಹಡಿತಾಳೆ, ಆ ಮಗುವನ್ನು ನೀನು ರಕ್ಷಣೆ ಮಾಡಬೇಕು. ಅರ್ಜುನ ತನ್ನ ಕೌಶಲದಿಂದ ಗಾಂಡೀವ ಧನುಸ್ಸನ್ನು ತೆಗೆದುಕೊಂಡು ಒಂದು ಆ ಶರಪಂಜರವನ್ನು ನಿರ್ಮಾಣ ಮಾಡಿದ. ಬಾಣಗಳ ಒಂದು ದೊಡ್ಡ ಗೃಹ, ಪ್ರಸೂತಿ ಗೃಹ. ಒಳಗಡೆ ಒಂದು ಸ್ವಲ್ಪ ಗಾಳಿಯೂ ಪ್ರವೇಶ ಮಾಡಬಾರದು, ಅಷ್ಟು ಭಯಂಕರವಾಗಿ ಅದನ್ನು ಪ್ರಸೂತಿ ಗೃಹವನ್ನು ನಿರ್ಮಾಣ ಮಾಡಿ ಹೆಬ್ಬಾಗಿಲದಲ್ಲಿ ಧನುಷ್ಪಾಣಿಯಾಗಿ ನಿಂತ. ಇಷ್ಟು ಇಲ್ಲಿ ನಡೀತಾ ಇರಬೇಕಾದ್ರೆ ಕೃಷ್ಣ ಕೇಳಿದ, ಅರ್ಜುನ ಯಾರ ಹತ್ರನೋ ಮಾತನಾಡುವ ಶಬ್ದ ಕೇಳಿಸ್ತು. ಇಷ್ಟೆಲ್ಲ ಆಗಬೇಕಾದ್ರೆ ಸಂಜೆ 5:30 ಗಂಟೆ, 5:30 ಗಂಟೆ, ಇನ್ನು ಅರ್ಧ ಗಂಟೆಯಲ್ಲಿ ಸೂರ್ಯ ಅಸ್ತಮಾನ ಆಗುತ್ತೆ, ಕೃಷ್ಣನ ರಾಜಸೂಯಾಗ ಮುಗಿಯುತ್ತೆ, ಏಕಾಶ್ವಮೇಧ ಯಾಗ ಮುಗಿಯುತ್ತೆ. ಇದರ ನಡುವೆ ಕೃಷ್ಣ ಕೇಳಿದ, ಆ ಅರ್ಜುನನ ಸೌಂಡೇ ಕೇಳಿಸ್ತಾ ಇಲ್ಲ ಮಧ್ಯಾಹ್ನದಿಂದ, ಏನೋ ಮಧ್ಯದಲ್ಲಿ ಒಂದು ಶಬ್ದ ಕೇಳಿಸ್ತು, ಆಮೇಲೆ ಅರ್ಜುನನ ಶಬ್ದವೇ ಕೇಳಿಸ್ತಾ ಇಲ್ಲ, ಏನಾಯಿತು? ಅಲ್ಲಿರುವ ದೂತರು ಹೇಳಿದರು, ಅರ್ಜುನನನ್ನು ಯಾರೋ ಒಬ್ಬ ಬ್ರಾಹ್ಮಣ ಕರೆದುಕೊಂಡು ಹೋದ ಅಂತ. ಕೃಷ್ಣನಿಗೆ ಗೊತ್ತಾಯಿತು, ಕುಂತಿಗೆ ಮಾತು ಕೊಟ್ಟಿದ್ದೇನೆ, ಮಮ ಪ್ರಾಣಾಹಿ ಪಾಂಡವಾಹ, ನಾನಿರುವ ತನಕ ಪಾಂಡವರ ಪ್ರಾಣ ಹೋಗಲಿಕ್ಕೆ ಬಿಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೇನೆ, ಈಗ ಸಾಯ್ತಾನೆ ಅರ್ಜುನ ಅಂತ ಕೃಷ್ಣ ಯಜ್ಞವನ್ನು ಬಿಟ್ಟು ಓಡಿ ಬಂದ. ಇದು ಸಮರ್ಪಣೆ. ಒಂದು ಮಗು ಸಾಯ್ತಾ ಇದೆ ಅಂತ ಮಡಿಯಲ್ಲಿ ದೇವರ ಪೂಜೆ ಮಾಡ್ತಾ ಇದ್ದೀವಿ ಅಂತ ಕೂತ್ಕೊಳ್ಬೇಡಿ, ಮೊದಲು ಅದಕ್ಕೆ ಚಿಕಿತ್ಸೆ ಕೊಡಿ. ಮನೆಯಲ್ಲಿ ರೋಗಗ್ರಸ್ತರಾದ ತಂದೆ ತಾಯಿಗಳಿದ್ದಾರೆ, ಅದೇ ದೇವರ ಪೂಜೆ. ನಿಮ್ಮ ದೊಡ್ಡ ದೊಡ್ಡ ಯಜ್ಞಗಳು ದೇವರ ಪೂಜೆ ಅಲ್ಲ. ಎಂಥ ಮಾನವೀಯ ಮೌಲ್ಯಗಳಿದೆ ಭಾಗವತದಲ್ಲಿ. ಓಡಿ ಬಂದ ಕೃಷ್ಣ, ಬಂದು ನೋಡ್ತಾನೆ, ಮಗು ಕಣ್ಮರೆ ಆಗಿತ್ತು. ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಏ ಅರ್ಜುನ ಬೆಂಕಿಗೆ ಹಾರು ಅಂತ ಇದ್ದಾನೆ. ಆ ದೃಶ್ಯಕ್ಕೆ ಕೃಷ್ಣ ಹೋದ, ಅವನು ಹಾರಲಿಕ್ಕೆ ತಯಾರಾಗಿದ್ದಾನೆ, ಮುಖ ಎಲ್ಲ ಪೊಚ್ಚ ಮೊರೆ ಆಗಿದೆ, ಅವನು ಹಾರಲಿಕ್ಕೆ ರೆಡಿಯಾಗಿದ್ದಾನೆ. ಕೃಷ್ಣ ಹೇಳ್ತಾನೆ, ಅರ್ಜುನ ಅಹಂಕಾರ ಪಟ್ಟಿ ತಪ್ಪಾಯಿತು, ಸಮರ್ಪಣೆ ಇರಬೇಕು, ಅಹಂಕಾರ ಇರಬಾರ್ದು, ಬಾ ನನ್ನ ರಥದಲ್ಲಿ ಕೂತ್ಕೊ ಅಂತಾನೆ. ಅರ್ಜುನನನ್ನು ಕೂಡಿಸ್ತಾನೆ, ಬ್ರಾಹ್ಮಣನನ್ನು ಕೂಡಿಸ್ತಾನೆ, ಕೂಡಿಸಿಕೊಂಡು ಹೋಗ್ತಾನೆ. ಸಮುದ್ರದ ಒಳಗಡೆ ದಾರಿ ಆ ರಥವನ್ನು ಓಡಿಸ್ತಾನೆ. ಸಮುದ್ರ ಇಬ್ಬಾಗ ಆಗುತ್ತೆ. ಕೃಷ್ಣನ ಚಮತ್ಕಾರ ಏನು, ಸರ್ವಶಕ್ತ ಸೃಷ್ಟಿಕರ್ತ. ಯೋಜನ ದೂರದ ಸಮುದ್ರದ ನೀರಿನ ಒಳಗಡೆ ರಥ ಇಬ್ಬಾಗ ಮಾಡಿಕೊಂಡು ಹೋಗುತ್ತೆ. ಲೋಕಾಲೋಕ ಪರ್ವತಗಳನ್ನು ದಾಟಿ ಹೋಗ್ತಾನೆ. ಭೂಲೋಕದಲ್ಲಿರುವಂಥ ಎಲ್ಲ ದ್ವೀಪಗಳನ್ನು ದಾಟಿ ಅನಂತಾಸನ ತನಕ ಹೋಗ್ತಾನೆ. ಜಂಬೂದ್ವೀಪ ಮಧ್ಯದ ಗೂಟ. ಜಂಬೂದ್ವೀಪದಿಂದ ನಡುವಾದ ಜಂಬೂದ್ವೀಪದಲ್ಲಿ ಮೇರು ಪರ್ವತ ಇದೆ. ಆ ಮೇರು ಪರ್ವತದಿಂದ ನೀವು ಹೇಗೆ ಹೋದರೂ 25 ಕೋಟಿ ಯೋಜನ ದೂರದಲ್ಲಿ ಬ್ರಹ್ಮಾಂಡದ ಗೋಡೆ ಇದೆ. ಅದು ಬ್ರಹ್ಮಾಂಡದ ಪರಿಧಿ. ಬ್ರಹ್ಮಾಂಡ ಹೀಗೊಂದು ಮೊಟ್ಟೆ, ಒಳಗಡೆ 50 ಕೋಟಿ ಯೋಜನ ವಿಸ್ತೀರ್ಣ, ಹೊರಗಡೆಯಿಂದ ಅದರ ಪರಿಧಿ 25 ಕೋಟಿ ಲೇಯರ್ ಇದೆ. ಅದಕ್ಕೆ ಹೊರಗಡೆಯಿಂದ ಲೆಕ್ಕ ಮಾಡಿದರೆ 100 ಕೋಟಿ ಆಗುತ್ತೆ. ಈಚೆ 25, ಈಚೆ 25, ಒಳಗಡೆ 50, ಒಟ್ಟು 100 ಕೋಟಿಯ ಮೊಟ್ಟೆ ಬ್ರಹ್ಮಾಂಡ. ಮೇರು ಪರ್ವತದಿಂದ ಅದು ಮಧ್ಯದಲ್ಲಿ ಮೇರುಗೂಟ. ನೀವು ಹೇಗೆ ಹೋದರೂ 25 ಕೋಟಿ ಯೋಜನ ದೂರದಲ್ಲಿ ಅನಂತಾಸನ ಇದೆ. ಆ ಅನಂತಾಸನಕ್ಕೆ ಹೋಗಬೇಕಾದ್ರೆ ಬ್ರಾಹ್ಮಣನ ಹೆಂಡತಿಗೆ ಹೇಳಿದ ಕೃಷ್ಣ, ಲೆಕ್ಕ ಹಾಕು, 72 ನಿಮಿಷದಲ್ಲಿ ನಿನ್ನ ಎಲ್ಲ ಮಕ್ಕಳನ್ನು ಕರ್ಕೊಂಡು ಬರ್ತೀನಿ ಅಂತ ವಾಗ್ದಾನ ಮಾಡಿ ಕೃಷ್ಣ ಹೊರಟ. ಎಷ್ಟು ದೂರ ಹೋಗಬೇಕು? 25 ಕೋಟಿ ಯೋಜನ ದೂರದಲ್ಲಿ ಅನಂತಾಸನಕ್ಕೆ ಹೋಗಬೇಕು ಕೃಷ್ಣ. ಅನಂತಾಸನ ಅವನದ್ದೇ ಮನೆ. ಹೋದ ಕೃಷ್ಣ. ಅದು 72 ನಿಮಿಷ ಯಾಕೆ? ಅದಕ್ಕೆ ಹೇಳ್ತಾರೆ, ಮಧ್ಯದಲ್ಲಿ ಅರ್ಜುನ ಕೇಳ್ತಾ ಇದ್ದಂತೆ, ಈ ಬೆಟ್ಟ ಯಾವುದು, ಈ ಸಮುದ್ರ ಯಾವುದು, ಈ ಲೋಕ ಯಾವುದು? ಅವನಿಗೆ ವಿವರಣೆ ಕೊಟ್ಟುಕೊಂಡು ಹೋಗಲಿಕ್ಕೆ ಅಷ್ಟು ಸಮಯ ಬೇಕಾಯಿತು. ಅನಂತಾಸನಕ್ಕೆ ಹೋದ. ಅಲ್ಲಿ ಒಂದು ಅದ್ಭುತವಾದ ಶೇಷ, ಅವನ ಮೇಲೆ ಮಲಗಿದ ಅನಂತ ಪದ್ಮನಾಭ ಆ ರೂಪದಲ್ಲಿ ಐಕ್ಯವನ್ನು ಹೊಂದಿದ. ಅರ್ಜುನನಿಗೆ ಅರ್ಥ ಆಯಿತು, ಆ ಅನಂತ ಪದ್ಮನಾಭ ಬೇರೆ ಅಲ್ಲ, ಈ ಕೃಷ್ಣ ಬೇರೆ ಅಲ್ಲ. ಅರ್ಥ ಆಯಿತು. 48 ನಿಮಿಷಗಳ ಕಾಲ ಕೃಷ್ಣ ಆ ಪ್ರತಿಮೆಯಿಂದ ಹೊರಗೆ ಬರಲೇ ಇಲ್ಲ. ಆ ರೂಪದಿಂದ ಮತ್ತೆ ಹೊರಗೆ ಬಂದ. 5 ಜನ ಮಕ್ಕಳನ್ನು, ಈಗ ಸತ್ತಿದ್ದು ಸೇರಿ 5 ಜನ ಮಕ್ಕಳನ್ನು ಕರ್ಕೊಂಡು ಬಂದು ಬ್ರಾಹ್ಮಣನನ್ನು ರಥದಲ್ಲಿ ಕೂಡಿಸಿಕೊಂಡು 72 ನಿಮಿಷದಲ್ಲಿ
ಆ ತಾಯಿಗೆ 5 ಜನ ಮಕ್ಕಳನ್ನು ಕೊಟ್ಟ. ಬ್ರಾಹ್ಮಣ ಹೇಳ್ತಾನೆ, ಅರ್ಜುನ ನಿನಗೆ ದೊಡ್ಡ ನಮಸ್ಕಾರ. ಅದಕ್ಕೆ ಅರ್ಜುನ ಹೇಳ್ತಾನೆ, ಕೃಷ್ಣನಿಗೆ ನಮಸ್ಕಾರ ಮಾಡಬೇಕು, ನನಗೆ ಯಾಕೆ ನಮಸ್ಕಾರ ಮಾಡ್ತಾ ಇದ್ದಿ, ಎಲ್ಲ ಕೃಷ್ಣನ ಪವಾಡ. ಅದಕ್ಕೆ ಅರ್ಜುನ ಹೇಳ್ತಾನೆ, ನೀನು ಬಂದದ್ದೇ ಒಳ್ಳೆಯದಾಯಿತು. ಮೊದಲೇ ಕೃಷ್ಣ ಬಂದಿದ್ರೆ 1 ಮಗು ಮಾತ್ರ ಉಳಿತಾ ಇತ್ತು. ನೀನು ಮೊದಲು ಬಂದದ್ದಕ್ಕೆ 5 ಮಕ್ಕಳು ಸಿಕ್ತು. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಎಲ್ಲಿ ಕೃಷ್ಣ ಇದ್ದಾನೆ, ಯೋಗೇಶ್ವರನಾದ ಕೃಷ್ಣ, ಎಲ್ಲಿ ಅರ್ಜುನ ಇದ್ದಾನೆ, ಅಲ್ಲಿ ಸಂಪತ್ತು ಸೌಭಾಗ್ಯ ಎಲ್ಲ ಸಿಗುತ್ತೆ. ಸರ್ವಶಕ್ತ ಸಮಗ್ರ ಭೂಮಂಡಲವನ್ನು ತನ್ನ ಅಂಗೈಯಲ್ಲಿ ನೆಲ್ಲಿಕಾಯಂತೆ ಇಟ್ಟು ನೋಡುವ ತಾಕತ್ತು ಸರ್ವಶಕ್ತನಾದ ಕೃಷ್ಣನಿಗಿದೆ. ಅವನೊಬ್ಬ ಬರೀ ದನ ಮೇಯಿಸೋನಲ್ಲ. ಅಂತಹ ಕೃಷ್ಣ ದನ ಮೇಯಿಸ್ತಾನೆ ಅಂದರೆ ನಮಗೆ ಕರ್ತವ್ಯ ಪ್ರಜ್ಞೆಯನ್ನು ಜಾಗೃತಗೊಳಿಸಿದ್ದಾನೆ. 33 ಕೋಟಿ ದೇವತೆಗಳ ಪ್ರತೀಕವಾದ ಹಸುಗಳು ಜಗತ್ತಿಗೆ ಕ್ಷೇಮವನ್ನು ಮಾಡುತ್ತೆ ಎನ್ನುವ ಪಾಠವನ್ನು ಮಾಡಿಕೊಟ್ಟವನು ಕೃಷ್ಣ. ಹೀಗೆ ಅವನ ಕಥೆಗಳು ತುಂಬ ಉಂಟು. ಅನೇಕ ಭಕ್ತರು ಕೃಷ್ಣನ ಮಹಿಮೆಯನ್ನು ಅರ್ಥ ಮಾಡಿಕೊಂಡ ಮೇಲೆ ಕೇಳ್ತಾರೆ. ಒಬ್ಬ ಶ್ರುತದೇವ, ಬಹುಲಾಶ್ವ ಅಂತ 2 ಭಕ್ತರು. ಶ್ರುತದೇವ ತುಂಬ ಬಡ ಬ್ರಾಹ್ಮಣ, ಬಹುಲಾಶ್ವ ಒಬ್ಬ ಶ್ರೀಮಂತ ಕ್ಷತ್ರಿಯ. ಅವರಿಬ್ಬರು ಒಂದೇ ಡೇಟಿಗೆ ಆಹ್ವಾನ ಕೊಡ್ತಾರೆ. ಕೃಷ್ಣ ನನ್ನ ಮನೆಗೆ ಬರಬೇಕು, ಕೃಷ್ಣ ನನ್ನ ಮನೆಗೆ ಬರಬೇಕು. ಕೃಷ್ಣ 2 ರೂಪ ತೆಗೆದುಕೊಳ್ತಾನೆ. ಶ್ರುತದೇವನ ಮನೆಯಲ್ಲಿ ಕೃಷ್ಣ 1 ವಾರ ಇರ್ತಾನೆ, ಬಹುಲಾಶ್ವನ ಮನೆಯಲ್ಲೂ ಒಂದು 5 ದಿನ ಇರ್ತಾನೆ. ಅವನು ಶ್ರೀಮಂತ, ಅವನ ಮನೆಯಲ್ಲಿ ಭೂರಿ ಭೋಜನ ಇದೆ. ಶ್ರುತದೇವನ ಮನೆಯಲ್ಲಿ ಎಂಥದೂ ಇಲ್ಲ. ಕೃಷ್ಣ ಬಂದರೆ ಅವನಿಗೆ ಗಂಧ ಹಚ್ಚಬೇಕು, ಏನೂ ಇಲ್ಲ ಅವನ ಬಳಿ. ಸಾಣೆಕಲ್ಲು ಇಲ್ಲ, ಗಂಧದ ಕೊರಡು ಇಲ್ಲ. ತುಳಸಿಯ ಮೃತ್ತಿಕೆಯನ್ನು ತಂದು ದೇವರಿಗೆ ಹಚ್ಚಿದನಂತೆ, ಸಂತೋಷದಲ್ಲಿ ಹಚ್ಚಿಸಿಕೊಂಡ. ಕೃಷ್ಣನಿಗೆ ಕೊಡಲಿಕ್ಕೆ ಎಂಥದೂ ಇಲ್ಲ, ನೆಲ್ಲಿಕಾಯಿಯ ಕಷಾಯ ಮಾಡಿ ಕೊಟ್ಟನಂತೆ. ಕೃಷ್ಣ ಇದೇ ನನ್ನ ಮನೆಯ ಮೃಷ್ಟಾನ್ನ. ದೇವರು ಅದನ್ನೇ ಸ್ವೀಕಾರ ಮಾಡಿದ. ಆದರೆ ಅವನ ತಲೆಯ ತುಂಬ ಇರುವ ವೇದಾಂತ ವಿದ್ಯೆಯನ್ನು ಸ್ವೀಕಾರ ಮಾಡಿದ. ಕೃಷ್ಣನಿಗೆ ಗರ್ವ ಇಲ್ಲ. ಅದನ್ನೇ ದಾಸರು ಹೇಳ್ತಾರೆ, ಹೂವ ತರುವರ ಮನೆಗೆ ಹುಲ್ಲ ತರುವ ಆವಲಕುಮಿ ರಮಣ ಇವಗಿಲ್ಲ ಗರ್ವ. ಗರ್ವ ಅಂದರೆ ಅಹಂಕಾರ. ದೇವರಿಗೆ ಅಹಂಕಾರ ಇಲ್ಲ, ಏನು ಕೊಟ್ಟರು ತಗೊಳ್ತಾನೆ. ಅವನಿಗೆ ಬೇಕಾಗಿರುವುದು ಪದಾರ್ಥ ಅಲ್ಲ, ಭಾವನೆಗಳು. ಭೀಮಕಾರಣ ಮೃದಾಭರಣಗಳಿಗೊಲಿದ ತೋಂಡಮಾನ ಅಂತ ಒಬ್ಬ ರಾಜ ತಿರುಪತಿ ವೆಂಕಟರಮಣನಿಗೆ ಪ್ರತಿದಿನ ಒಂದು ಬಂಗಾರದ ಮಾಲೆ ಹಾಕಬೇಕು. ಪ್ರಜೆಗಳ ಮುಂದೆ ಹೇಳೋದು, ನೋಡಿ ಇವತ್ತು ವೆಂಕಟರಮಣನನ್ನು ಬಂಗಾರದ ಮಾಲೆ, ದಿನಕ್ಕೊಂದು ಮಾಲೆ. ಎಲ್ಲರೂ ಅವನನ್ನು ಹೊಗಳೋದು. ಆ ಪ್ರತಿಜ್ಞೆ ಮಾಡಿ ಮೊದಲನೇ ದಿನ ಮಾಲೆ ಹಾಕಿದ. ಬೆಳಿಗ್ಗೆ ಇನ್ನೊಂದು ಮಾಲೆ ಬಂಗಾರದ ಹೊಸಾರು ತಂದಿದ್ದಾನೆ. ನಿನ್ನೆ ಹಾಕಿದ ಮಾಲೆ ಡಸ್ಟ್ಬಿನ್ನಲ್ಲಿ ಬಿದ್ದಿತ್ತಂತೆ, ತೊಟ್ಟಿಯಲ್ಲಿ ಬಿದ್ದಿದೆ. ಆಶ್ಚರ್ಯ ಆಯಿತು ಅವನಿಗೆ. ಆಮೇಲೆ ಹತ್ತಿರ ಹೋಗಿ ನೋಡಿದರೆ ವೆಂಕಟರಮಣನ ಕುತ್ತಿಗೆಯಲ್ಲಿ ಮಣ್ಣಿನ ತುಳಸಿಯ ಎಲೆಗಳ ಮಾಲೆ ಇದೆ. ಮಣ್ಣಿನಲ್ಲಿ ಮಾಡಿದ ತುಳಸಿ ಎಲೆಗಳು, ಅದರ ಮಾಲೆ ಇದೆ. ಪ್ರತಿದಿನ ಹೀಗೆ ಆಯಿತು. 1 ತಿಂಗಳು ಮಾಲೆ ಹಾಕಿದ. ಪ್ರತಿದಿನವೂ ಆ ಮಾಲೆ ಡಸ್ಟ್ಬಿನಲ್ಲಿ ಬೀಳೋದು. ಆ ತುಳಸಿಯ ಮಣ್ಣಿನ ಮಾಲೆ ವೆಂಕಟರಮಣನ ಕುತ್ತಿಗೆಯಲ್ಲಿ. ಇನ್ವೆಸ್ಟಿಗೇಷನ್ ಮಾಡಿದ ರಾಜ, ಯಾರು ಈ ಥರ ಅನ್ಯಾಯ ಮಾಡಿದ, ಎಷ್ಟು ಭೃತ್ಯರನ್ನಿಟ್ಟರೂ ಅದರ ರಹಸ್ಯ ಗೊತ್ತಾಗಲಿಲ್ಲ. ಒಬ್ಬ ಕುಂಬಾರ, ಮಡಿಕೆ ಮಾಡುವ ಕುಂಬಾರ, ಮನೆಯಲ್ಲಿ ಒಂದು ವೆಂಕಟರಮಣನ ಪ್ರತಿಮೆ ಮಾಡಿಕೊಂಡು ಭಕ್ತಿಯಿಂದ ಪ್ರತಿದಿನ ಕಣ್ಣೀರನ್ನು ಹಾಕಿ, ದೇವರೇ ನನಗೆ ಬಡತನ ಕೊಟ್ಟರು, ಭಾವನೆ ಕೊಟ್ಟಿದೆ ಅಂತ ಮಣ್ಣಿನ ತುಳಸಿ ಎಲೆಗಳ ಮಾಲೆಯನ್ನು ಮಾಡಿ ಭಕ್ತಿಯಿಂದ ಮಣ್ಣಿನ ಪ್ರತಿಮೆಗೆ ತನ್ನ ಮನೆಯಲ್ಲಿ ಹಾಕ್ತಾ ಇದ್ದಾನೆ. ಅದು ಆ ತಿರುಪತಿ ವೆಂಕಟರಮಣನ ಕಂಠಕ್ಕೆ ಹೋಗಿ ಬೀಳ್ತಾ ಇದೆ. ಅದನ್ನೇ ಕೃಷ್ಣ ಹೇಳ್ತಾನೆ, ಪ್ರಿಯತೆ ಅಮಲಯಾ ಭಕ್ತಿಯ ಹರಿರನ್ಯದ್ವಿಡಂಬನಂ. ದೇವರಿಗೆ ಬೇಕಾಗಿರುವುದು ನಿರ್ಮಲವಾದ ಭಾವವೇ ಹೊರತು ಪದಾರ್ಥಗಳು ಬೇಕಾಗಿಲ್ಲ. ಅವನು ಲಕ್ಷ್ಮೀಪತಿಯವನು, ದೇವರು, ಅವನಿಗೇನು ಬೇಕು? ಅವನ ಸನ್ನಿಧಾನದಿಂದ ಲಕ್ಷ್ಮೀ ಭೂಮಿಗೆ ಬಂದಿದ್ದಾಳೆ. ಆ ಲಕ್ಷ್ಮಿಯ ಸನ್ನಿಧಾನದಿಂದ ಸಮೃದ್ಧಿಯಾಗಿದೆ. ಅವನು ಪ್ರಕೃತಿಗೆ ನಿಯಾಮಕ, ಪುರುಷೋತ್ತಮ ಅವನು. ಇಂತಹ ಸರ್ವಶಕ್ತನಾದ ಭಗವಂತ ಶ್ರುತದೇವನ ಮನೆಯಲ್ಲಿ ಮೈಗೆ ಮಣ್ಣು ಹಚ್ಚಿಸಿಕೊಂಡ. ಒಂದು ನೆಲ್ಲಿಕಾಯಿ ರಸಪಾನ ಮಾಡಿ 9 ದಿನಗಳ ಕಾಲ ಅವನ ಮನೆಯಲ್ಲಿದ್ದ. ನಾವ್ಯಾರಾದರೂ ಮನೆಗೆ ಬಂದಾಗಿಂತ ಉಪಚಾರ ಮಾಡಿದರೆ ಅವರ ಶಾಪಕ್ಕೆ ತುತ್ತಾಗ್ತೇವೆ. ಕೃಷ್ಣ ವರ ಕೊಟ್ಟು ಹೋದ. ಆದ್ದರಿಂದ ಒಂದು ಕಥೆ ಹೇಳ್ತಾರೆ ಶುಕಾಚಾರ್ಯರು, ಅವನಷ್ಟು ಕರುಣಾಸಂಪನ್ನರು ಧರೆಯಲ್ಲಿ ಯಾರೂ ಇಲ್ಲ. ಪ್ರತಿ ಕ್ಷಣದಲ್ಲಿಯೂ ನಾವು ಮನಸ್ಸಿನಲ್ಲಿ ಸ್ಮರಣೆ ಮಾಡಬೇಕಾದದ್ದು ದೇವರ ಕಾರುಣ್ಯ. ಕಲಿಯುಗೇತು ಸಂಪ್ರಾಪ್ತೆ ಮುಮುಕ್ಷುಭಿಃ ಭಗವತಃ ಕರುಣಾಗುಣಯೇವ ಉಪಾಸ್ಯ. ಕಲಿಯುಗದಲ್ಲಿ ಎಲ್ಲ ಮಾನವರು ದೇವರ ಗುಣಗಳನ್ನು ಚಿಂತನೆ ಮಾಡೋದಾದರೆ ದೇವರು ಕರುಣಾಮಯಿ ಅಂತ ಆಲೋಚನೆ ಮಾಡಿ. ಅದಕ್ಕೊಂದು ಕಥೆಯನ್ನು ಹೇಳ್ತಾರೆ. ಭೃಗು ಅಂತ ಒಬ್ಬರು ಋಷಿಗಳು,
ಅವರೊಂದು ದೊಡ್ಡ ಯಾಗಗಳನ್ನು ಮಾಡ್ತಾಯಿದ್ರು. ಜಾಹ್ನವಿ ನದಿಯ ತೀರ ಅಂದ್ರೇನು, ಗಂಗಾ ನದಿಯ ತೀರದಲ್ಲಿ ಸಾವಿರಾರು ಋಷಿಮುನಿಗಳು ಒಟ್ಟಾಗಿದ್ದಾರೆ, ಯಾಗ ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ನಾರದರು ಬಂದರು. ಯಾಗ ಮಾಡ್ತಾ ಇದ್ದೀರಿ, ಇದರ ಫ್ರಮ್ ಟು ಗೊತ್ತಿರಬೇಕು ಪೋಸ್ಟ್ ಬರಿಬೇಕಾದ್ರೆ. ಈ ಯಾಗದ ಸಮರ್ಪಣೆ ಯಾರಿಗೆ? ಬ್ರಹ್ಮನಿಗೆ ಮಾಡ್ತೀರಾ, ರುದ್ರನಿಗೆ ಮಾಡ್ತೀರಾ, ವಿಷ್ಣುವಿಗೆ ಮಾಡ್ತೀರಾ? ಅವ್ರು ಹೇಳಿದರು, ಅದೆಲ್ಲ ಆಲೋಚನೆ ಮಾಡಲಿಲ್ಲ, ಒಂದು ಯಾಗ ಮಾಡ್ತೇವೆ ಅಷ್ಟೇ. ನಾರದರು ಹೇಳ್ತಾರೆ, ಸಮರ್ಪಣೆಯ ಭಾವ ಎಚ್ಚರ ಇಲ್ಲದೆ ಸುಮ್ಮನೆ ಕರ್ತವ್ಯಗಳನ್ನು ಮಾಡಬೇಡಿ. ನಾವು ಮಾಡುವ ಕರ್ಮಗಳೆಲ್ಲ ಯಾರಿಗೆ? ಯಾವುದೇ ವೇದಾಧ್ಯಯನ ಆರಂಭ ಮಾಡುವ ವ್ಯಕ್ತಿಗಳು, ಇದರಲ್ಲಿ ವಿವಾದ ಇಲ್ಲ, ಯಾರೇ ಮಾಡಲಿ, ಯಾವ ಮತಗಳದವರೇ ವೇದಾಧ್ಯಯನ ಮಾಡಲಿ, ವೇದಾಧ್ಯಯನದ ಆರಂಭದಲ್ಲಿ ಏನು ಹೇಳ್ತಾರೆ? ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ಹರಿಹಿ ಓಂ ಅಂದ್ರೇನು? ದೇವರು ಸರ್ವೋತ್ತಮ. ಈ ಎಚ್ಚರ ಇಲ್ಲದೆ ಕರ್ತವ್ಯಗಳನ್ನು ಮಾಡಬೇಡಿ. ಕೊನೆಗೆ ಋಷಿಮುನಿಗಳೆಲ್ಲ ನಿರ್ಣಯ ಮಾಡಬೇಕು ಅಂತ ಭೃಗು ಋಷಿಗಳನ್ನು ಎಬ್ಬಿಸಿದರು. ನೀವು ಹೋಗಿ ನಿರ್ಣಯ ಮಾಡಿ ಬನ್ನಿ, ರುದ್ರಲೋಕಕ್ಕೂ ಹೋಗಿ, ಬ್ರಹ್ಮಲೋಕಕ್ಕೂ ಹೋಗಿ, ವಿಷ್ಣು ಲೋಕಕ್ಕೂ ಹೋಗಿ, ಸರ್ವೋತ್ತಮ ಯಾರು ಅಂತ ನಿರ್ಣಯ ಮಾಡಿ ಬನ್ನಿ, ಜಗತ್ತಿನ ತಂದೆ ಯಾರು ಅಂತ ನಿರ್ಣಯ ಮಾಡಿ ಬನ್ನಿ. ಭಾಗವತದ ಕಥೆ ಇದು, ಯಾವ ಮತಾಚಾರ್ಯರು ಹೇಳಿದ ಕಥೆ ಅಲ್ಲ. ತಥೋ ವೈಕುಂಠಮಗಮತ್ ಭಾಸ್ವರಂ ತಮಸಪ್ಪರಂ ಯತ್ರ ನಾರಾಯಣ ಸಾಕ್ಷಾತ್ ನ್ಯಾಸಿನಾಂ ಪರಮಾಗತಿ. ನೇರ ವೈಕುಂಠ, ಯಾರಿಗೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಭೃಗು ಋಷಿಗಳು ಅಲ್ಲಿಗೆ ಹೋಗಬೇಕಾಗಿದೆ. ಅದಕ್ಕಿಂತ ಮೊದಲು ರುದ್ರದೇವರ ಲೋಕಕ್ಕೆ ಹೋದರು. ರುದ್ರದೇವರ ಲೋಕದಲ್ಲಿ ಏಕಾಂತದಲ್ಲಿ ಪಾರ್ವತಿಯ ಜೊತೆಗೆ ರುದ್ರದೇವರಿದ್ದಾರೆ. ಆವಾಗ ಭೃಗು ಋಷಿಗಳು ಒಳಗಡೆ ಹೋದರೆ ಕೋಪ ಬಂತು. ಗೃಹಸ್ಥರ ಮನೆಯಲ್ಲಿ ಏಕಾಂತದಲ್ಲಿದ್ದಾಗ ಈ ಒಬ್ಬ ಬಡ ಬ್ರಾಹ್ಮಣ ಬಂದಿದ್ದಾನೆ ಅಂತ ತ್ರಿಶೂಲ ಹಿಡ್ಕೊಂಡು ಬಂದರು. ಆವಾಗ ರುದ್ರದೇವರು ಶಾಪ ಕೊಟ್ಟರು, ನಿನ್ನ ತಲೆ ಬಿದ್ದೋಗಲಿ, ಕೈ ಬಿದ್ದೋಗಲಿ, ಅದು ಲಿಂಗ ಮಾತ್ರ ಉಳಿತು. ಇವತ್ತೂ ಕೂಡ ಪ್ರಮಾಣ ರುದ್ರದೇವರೇ, ಲಿಂಗಕ್ಕೆ ಪೂಜೆ, ಪೂರ್ಣ ರೂಪಕ್ಕೆ ಪೂಜೆ ಇಲ್ಲ. ರುದ್ರದೇವರು ಯಾಕೆ ಹಾಗೆ ಶಾಪವನ್ನು ಸ್ವೀಕಾರ ಮಾಡಿದರು? ಭೃಗು ಋಷಿಗಳ ಯೋಗ್ಯತೆ ಕಡಿಮೆ, ರುದ್ರದೇವರ ಯೋಗ್ಯತೆ ತುಂಬ ದೊಡ್ಡದು. ರುದ್ರದೇವರಿಗೆ ಅವಮಾನ ಮಾಡುವ ಕಥೆ ಅಲ್ಲ ಇದು, ಅವರ ಯೋಗ್ಯತೆ ದೊಡ್ಡದು. ರುದ್ರದೇವರು ಹೇಳ್ತಾರೆ, ನಾನು ವಿಷ್ಣುವಿನ ಮಗನಾದ ಬ್ರಹ್ಮನ ಮಗ. ಅವನು ನಿರ್ಣಯ ಮಾಡಲಿಕ್ಕೆ ಬಂದದ್ದೇನು? ಜಗತ್ತಿನ ತಂದೆ ಯಾರು ಅಂತ. ನಾನು ಜಗತ್ತಿಗೆ ತಂದೆ ಅಲ್ಲ, ನಾನು ಕೈಲಾಸಾಧಿಪತಿ. ಅದನ್ನು ಅರ್ಥ ಮಾಡಿಸಿಕೊಳ್ಳಿಕ್ಕೆ ಶಾಪವನ್ನು ಸ್ವೀಕಾರ ಮಾಡಿದರು ರುದ್ರದೇವರು. ಅಲ್ಲಿಂದ ನೇರ ಬ್ರಹ್ಮದೇವರ ಮನೆಗೆ ಹೋದರು. ಅವರು ಪ್ರಾಣಾಯಾಮ ಮಾಡ್ತಾ ಇದ್ದಾರೆ. 4 ಮುಖದ 4 ಮೂಗುಗಳನ್ನು ಹಿಡ್ಕೊಂಡು ಕೂತಿದ್ದಾರೆ. ಹೋಗಿ ಬಬ್ಬೆ ಹೊಡೆದ ಭೃಗು ಋಷಿ, ಬ್ರಹ್ಮನ ಮಗ ಅವ, ಅಪಯ ಬಂದಿದ್ದೇನೆ, ಅಪಯ ಬಂದಿದ್ದೇನೆ. ಕಣ್ಣೇ ತೆಗಿಲಿಲ್ಲ ಅವ. ಯಾಕೆಂದರೆ ಈ ಪ್ರಕರಣದಲ್ಲಿ ಕಣ್ಣು ತೆಗೆದರೆ ನಾನು ದೊಡ್ಡವ ಅಂತ ತಿಳ್ಕೊಳ್ತಾನೆ. ಕಣ್ಣು ತೆಗಿಬಾರದು. ಈಗ ಶಾಪ ಕೊಟ್ಟ ಮಗನಾಗಿ ಮನೆಗೆ ಬಂದರೆ ಕಣ್ಣು ತೆಗಿಲಿಲ್ಲಲ್ಲ. ಜಗತ್ತಿನಲ್ಲಿ ಯಾರ ಕಣ್ಣಿಗೂ ನೀನು ಬೀಳಬೇಡ ಅಂತ ಶಾಪ ಕೊಟ್ಟ. ಹಾಗಾಗಿ ಪ್ರತಿಯೊಬ್ಬರ ದೇವತೆಗಳ ಪ್ರತಿಮೆಗಳ ಪೂಜೆಗೆ ಭೂಲೋಕದಲ್ಲಿ ಪೂಜೆ ಇಲ್ಲ. ಯಾಕೆಂದರೆ ಭೃಗು ಋಷಿಗಳ ಶಾಪ. ಬ್ರಹ್ಮನ ಮಂದಿರ ಅಂತಿಲ್ಲ, ಎಲ್ಲಿಯೂ ಇಲ್ಲ. ಪುಷ್ಕರದಲ್ಲುಂಟು, ಸುಮ್ಮನೆ ಪ್ರತಿಮೆ ಇಟ್ಟಿದ್ದು ಅಷ್ಟೇ, ಅದಿಲ್ಲ, ವಾಸ್ತವ ಅಲ್ಲ, ಸುಮ್ಮನೆ ಕೆತ್ತಿರುವ ಪ್ರತಿಮೆ ಅಷ್ಟೇ. ಕೊನೆಗೆ ನೇರ ವೈಕುಂಠಕ್ಕೆ ಹೋದ. ಇಲ್ಲಿ ನಿರ್ಣಯ ಮಾಡಲೇಬೇಕು, ಕ್ಲೈಮ್ಯಾಕ್ಸ್. ಅಲ್ಲಿ ಆ ನಾರಾಯಣನು ಕೂಡ ಲಕ್ಷ್ಮೀ ಒಟ್ಟಿಗೆ ಕೂತಿದ್ದಾನೆ, ಮಲಗಿದ್ದಾನೆ ಮಂಚದಲ್ಲಿ. ಸಿಟ್ಟು ಬಂತು ಭೃಗು ಋಷಿಗಳಿಗೆ. ಏನು ಲೋಕಪಾಲಕರಿಗೆ ಬೇರೆ ಕೆಲಸ ಇಲ್ವಾ? ಅಲ್ಲಿ ರುದ್ರದೇವರು ಪಾರ್ವತಿಯ ಒಟ್ಟಿಗೆ ಆರಾಮಾಗಿ ತೊಡೆ ಮೇಲೆ ಕೂಡಿಸಿಕೊಂಡು ಕಾಲ ಕಳೀತಾ ಇದ್ದಾರೆ. ಬ್ರಹ್ಮ ಅವನು ಪ್ರಾಣಾಯಾಮ ಮಾಡ್ತಾ ಕೂತಿದ್ದಾನೆ. ಜಗತ್ತಿನ ಬಗ್ಗೆ ಗಮನ ಇಲ್ವಾ? ಈ ವಿಷ್ಣು ತನ್ನ ಎದೆಯಲ್ಲಿ ಲಕ್ಷ್ಮಿಯನ್ನು ಹಾಕಿಕೊಂಡು ಕುಳಿತಿದ್ದಾನೆ. ಸಿಟ್ಟು ಬಂದು ಭೃಗು ಋಷಿಗಳು ಎದೆಗೆ ಜಾಡಿಸಿ ಒದ್ದದ್ದೇ. ಏನು ಪರಶುರಾಮನ ಆವೇಶ ಆಯಿತು ಅವರಿಗೆ. ಜಾಡಿಸಿ ಒದ್ರು. ಒದ್ರೆ ನಾರಾಯಣ ಓಡಿಕೊಂಡು ಬರ್ತಾನೆ. ಅಯ್ಯೋ ಭೃಗು ಋಷಿಗಳೇ, ನನ್ನ ವಜ್ರದ ಎದೆಗೆ ಒದ್ರಿ, ನಿಮ್ಮ ಕಾಲಿಗೆ ಏನು ನೋವಾಯಿತೋ ಏನೋ. ರುಕ್ಮಿಣಿಯನ್ನು ಕರೆದು ಬಿಸಿ ನೀರು ಹಾಕಿ ಉಪಚಾರ ಮಾಡಿ, ಪಾದಪೂಜೆಗಳನ್ನೆಲ್ಲ ಮಾಡಿ, ಆ ಕಾಲಿಗೆ ಗಂಧ ಹಚ್ಚಿ ಉಪಚಾರಗಳನ್ನೆಲ್ಲ ಮಾಡಿದ. ಭೃಗು ಋಷಿಗಳಿಗೆ ಅನ್ನಿಸ್ತು, ಅಲ್ಲ ಎದೆಗೆ ಒದ್ರೂ ನೋವಾಯ್ತಾ ಅಂತ ಕೇಳ್ತಾನಲ್ಲ, ಇವನೇ ಜಗತ್ತಿಗೆ ತಂದೆ ಇರ್ಬೋದು. ಮಕ್ಕಳು ಎಷ್ಟೇ ಒದಿಲಿ, ಎಷ್ಟೇ ನಿಂದನೆ ಮಾಡಲಿ, ತಂದೆ ತಾಯಿಗಳು ಮಕ್ಕಳಿಗೆ ಕೆಟ್ಟದ್ದನ್ನು ಬಯಸುವುದಿಲ್ಲ. ಬಯಸಿದವರಲ್ಲಿ ಪಿತೃತ್ವವೇ ಸರಿಯಾಗಿಲ್ಲ ಅಂತ ಅರ್ಥ. ಆದ್ದರಿಂದ ದಾಸರು ಹೇಳ್ತಾರೆ, ಮೆಚ್ಚಿದೆನೋ ಕೃಷ್ಣ ಅಚ್ಚ ಕರುಣಿಯಂದು ಕೆಚ್ಚಂಗೆದೆಯನೊದ್ದಂಗೆ ಮುಕುತಿಯನಿತ್ತೆ. ಕೃಷ್ಣ, ನನ್ನನ್ನು ಮೆಚ್ಚಿಕೊಂಡೆ, ನೀನು ಸರ್ವೋತ್ತಮ ಅನ್ನೋದು ನನಗೆ ಅರ್ಥ ಆಯಿತು. ಯಾಕೆ ಅಂದರೆ ವಜ್ರ ಸದೃಶವಾದ ಲಕ್ಷ್ಮಿಯಿಂದ ಆಲಿಂಗನ ಮಾಡಿಕೊಳ್ಳುವ ಎದೆಗೆ ಏಕಾಂತದಲ್ಲಿ ಒಬ್ಬ ಭೃಗು ಅನ್ನುವ ಬ್ರಾಹ್ಮಣ ಬಂದು ಎದೆಗೆ ಒದ್ರೆ ನೋವಾಯ್ತಾ ಅಂತ ಕೇಳಿದೆಯಲ್ಲ ಕೃಷ್ಣ. ನಿನಗೆ ಜಗತ್ತಿನ ಜನರ ಬಗ್ಗೆ ಕಾರುಣ್ಯ ಇದೆ, ನೀನು ಜಗತ್ತಿನ ತಂದೆ. ಅದನ್ನು ತಂದು ನಿರ್ಣಯ ಮಾಡಿ ಹೇಳ್ತಾರೆ ಭೃಗು ಋಷಿಗಳು. ಜಗತ್ತಿನ ತಂದೆ ನ ಬ್ರಹ್ಮ ನ ಚ ಶಂಕರ ವಾಸುದೇವೋ ವಾ ಇದಮಗ್ರೇ ಆಸೀತ್.
ಯಾವ ಬ್ರಹ್ಮನೂ ಅಲ್ಲ, ರುದ್ರನೂ ಅಲ್ಲ, ಜಗತ್ತಿನ ಸರ್ವಸ್ವಾಮಿ ಕೃಷ್ಣ. ಕೆಲವರು ಹೇಳ್ತಾರೆ ರುದ್ರನಿಗೂ ವಿಷ್ಣುವಿಗೂ ಭೇದವೇ ಇಲ್ಲ. ಹಾಗೆ ಹೇಳಬೇಡಿ. ರುದ್ರನಿಗೂ ವಿಷ್ಣುವಿಗೂ ವಿರೋಧವೇ ಇಲ್ಲ ಅಂತ ಹೇಳಿ. ಅವರು ಸಮಾನ ಮನಸ್ಕರು. ರುದ್ರನ ಹೃದಯದಲ್ಲಿ ವಿಷ್ಣು ಇದ್ದಾನೆ, ವಿಷ್ಣುವಿನ ಹೃದಯದಲ್ಲಿ ರುದ್ರ ಇದ್ದಾನೆ. ಇನ್ನೂ ಒಂದು ಸ್ಟೆಪ್ ಆಲೋಚನೆ ಮಾಡಿ. ನಮ್ಮ ಹೃದಯದಲ್ಲಿ ದೇವರಿದ್ದಾನೆ, ದೇವರ ಹೃದಯದಲ್ಲಿ ನಾವಿದ್ದೇವೆ. ಇದೊಂದು ಸಂವಿಧಾನ. ಇದು ಇಲ್ಲಾಂದರೆ ಏನಾಗುತ್ತೆ ಗೊತ್ತೋ? ತುಂಬ ಬಹುವಿಪ್ಲವ ಆಗಿಬಿಡುತ್ತೆ ಸಮಾಜದಲ್ಲಿ. ಅದಕ್ಕೆ ನಾರದರು ಹೇಳ್ತಾರೆ, ಡೌಟ್ ಇಲ್ಲದೇ ಇರುವ ಹಾಗೆ ಭಾಗವತ ಹೇಳು. ಸಿಕ್ಕಾಪಟ್ಟೆ ಪುರಾಣಗಳಲ್ಲಿ ಬ್ರಹ್ಮ ವಿಷ್ಣು ರುದ್ರ ಎಲ್ಲ ಒಂದೇ ಅಂತ ಉಂಟು. ಕಲಿಯುಗದ ಜನಗಳಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂಥ ಒಂದು ಸಾಹಿತ್ಯವನ್ನು ರಚನೆ ಮಾಡಿಕೊಡು. ಆವಾಗ ಭಾಗವತ ಹುಟ್ಟಿದೆ. ಇದು ಭಾಗವತದಲ್ಲಿ ಬರುವ ಭುಗು ಪ್ರಕರಣ. ಯಾರು ಎಲ್ಲಿ ಅನುವಾದ ಮಾಡೋದಾದರೂ ಹೀಗೆ ಅನುವಾದ ಮಾಡಿದ್ದಾರೆ. ಆದ್ದರಿಂದ ನಿರ್ಣಯ ಮಾಡಿ ಬಂದು ಹೇಳಿದ, ಹರಿ ಸರ್ವೋತ್ತಮ ಸಾಕ್ಷಾತ್ ವಿಷ್ಣುವೇ ಜಗತ್ತಿನ ಆದಿಪುರುಷ, ಅವನೇ ಎಲ್ಲರಿಗೂ ನಿಯಾಮಕ, ಅವನ ಕಿಂಕರರು ದೇವತೆಗಳು, ಪರಿವಾರತಯ ಗ್ರಾಹ್ಯ ಅಪಿ ವಿಷ್ಣು ಪ್ರಧಾನತಃ. ವಿಷ್ಣುವಿನ ಪರಿವಾರ ದೇವತೆಗಳು. ನಮ್ಮ ಈ ಭಾರತ ದೇಶದ ವ್ಯವಸ್ಥೆ ಹೇಗಿದೆ ಗೊತ್ತೋ? ಒಂದು ವಿಷ್ಣು ದೇವಾಲಯ ಇದ್ದರೆ 100 ಶಿವಾಲಯ ಇರಬೇಕಂತೆ. ಹಾಗೆಯೇ ಗ್ರಾಮಗಳಲ್ಲಿ ಶಿವಾಲಯಗಳು ಜಾಸ್ತಿ. ನೀವು ಈ ಪ್ರಾಂತ್ಯದಲ್ಲಿ ನೋಡಿ, ಶಿವನ ಮಂದಿರಗಳು ಜಾಸ್ತಿಯೋ ವಿಷ್ಣುವಿನ ಮಂದಿರಗಳು ಜಾಸ್ತಿಯೋ? ಶಿವನ ಮಂದಿರಗಳೇ ಜಾಸ್ತಿ. ಒಂದು ವಿಷ್ಣುವಿನ ದೇವಾಲಯಕ್ಕೆ 100 ಶಿವಾಲಯಗಳಿರಬೇಕು, ಅವರಿಗೆ ಕಿಂಕರರಿರಬೇಕು, ಗಣಪತಿ ಆಲಯಗಳಿರಬೇಕು. ಹಾಗೆ ಆ ಸಂವಿಧಾನದ ಪದ್ಧತಿಯಲ್ಲಿ ಪ್ರಾಚೀನರು ತುಂಬ ರೀತಿಯಲ್ಲಿ ವಿಷ್ಣು ದೇವಾಲಯ, ಶಿವ ದೇವಾಲಯ ಅಂತ ಹೀಗೆ ನಿರ್ಮಾಣ ಮಾಡಿಕೊಂಡು ಹೋಗಿ ನಮ್ಮ ಸನಾತನ ಧರ್ಮವನ್ನು ಜಾಗೃತ ಮಾಡಿದ್ದಾರೆ. ಎಂದಿಗೂ ರುದ್ರದೇವರನ ವೈಷ್ಣವಾಗ್ರಣಿಗಳು. ಅದಕ್ಕೆ ಒಂದು ಸ್ಲೋಗನ್ ಇದೆ, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಹರ ವೈಷ್ಣವೋತ್ತಮ, ವೈಷ್ಣವಾನಾಂ ಯಥಾಶಂಭು. ಸ್ಕಾಂದ ಪುರಾಣದ ಮಾತು. ವಿಷ್ಣು ಭಕ್ತರಲ್ಲಿ ಅಗ್ರಗಣ್ಯ ಶಿವ. ಕಾಶಿ ವಿಶ್ವನಾಥ ಏನು ಜಪ ಮಾಡ್ತಾನೆ? ದಾಸರು ಹೇಳ್ತಾರೆ, ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ, ಸೋಮಶೇಖರ ತನ್ನ ಭಾಮೆಗೆ ಹೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ. ಯಾವಾಗಲೂ ಕಿವಿಯಲ್ಲಿ ಮಣಿಯನ್ನು ಹಿಡಿದುಕೊಂಡು ರಾಮ ಮಂತ್ರವನ್ನು ಜಪ ಮಾಡ್ತಾರಂತೆ. ಕಾಶಿಯ ಕ್ಷೇತ್ರಕ್ಕೆ ಅವಿಮುಕ್ತ ಕ್ಷೇತ್ರ. ಯಾರ್ಯಾರು ಮರಣೋನ್ಮುಖರಾಗ್ತಾರೆ ಅವರ ಕಿವಿಯಲ್ಲೆಲ್ಲ ರುದ್ರದೇವರು ರಾಮ ಮಂತ್ರವನ್ನು ಜಪ ಮಾಡ್ತಾರಂತೆ. ರಾಮ ರಾಮ ರಾಮ. ಪಾರ್ವತಿಗೂ ಅದೇ ಹೇಳ್ತಾರೆ, ಯಾವುದ್ಯಾವುದೋ ಮಂತ್ರ ಜಪ ಮಾಡಬೇಡವೇ, ರಾಮ ರಾಮ ಅನ್ನೋ ಬದುಕಿನ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ಗಂಡ ಹೆಂಡತಿ ಇಬ್ಬರೂ ಸೇರಿ ರುದ್ರದೇವರು ವಿಶೇಷವಾಗಿ ರಾಮ ಮಂತ್ರ ಭಜಕರು. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಅಲ್ಲೆಲ್ಲ ಯಾರು? ರುದ್ರದೇವರು ಸಂಬೋಧನೆ ಮಾಡಿ ಪಾರ್ವತಿಗೆ ಹೇಳಿದ್ದು. ರಾಮ ರಾಮ ರಾಮ. ನಾನು ನಿನ್ನೆ ಹೇಳಿದೆ, ಕೃಷ್ಣ 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 3 ಬಾರಿ ಹೇಳಿ, ರಾಮ 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 3 ಬಾರಿ ಹೇಳಿ. ರಾ ಅಂದರೆ ಅವರ್ಗೀಯ ವ್ಯಂಜನಾಕ್ಷರಗಳಲ್ಲಿ 2ನೇಯದ್ದು. ಯಾ ರಾ 2 ಆಯಿತು. ಮಾ ಪಾಪ ಬಾಬಾ ಮಾ 5, 2 ಇಂಟು 5 10 ಆಯಿತು. 1 ಬಾರಿ ರಾಮ ಅಂದರೆ 10 ಆಯಿತು. ಮತ್ತು ಇನ್ನೊಂದು ಬಾರಿ ರಾಮ ಅಂದರೆ 10 ಇಂಟು 10 ಆಯಿತು, 100 ಆಯಿತು. ಇನ್ನೊಂದು ಬಾರಿ ರಾಮ ಅಂದರೆ 100 ಇಂಟು 10 ಆಯಿತು, 1000 ಆಯಿತು. 3 ಬಾರಿ ರಾಮ ಅಂತ ಹೇಳಿದರೆ ವಿಷ್ಣು ಸಹಸ್ರ ನಾಮ ಪಾರಾಯಣ ಮಾಡಿದ ಪುಣ್ಯ ಇದೆ. ಇನ್ನು ವಿಷ್ಣು ಸಹಸ್ರನಾಮ ನಿಲ್ಲಿಸಲಿಕ್ಕೆ ಹೋಗಬೇಡಿ, ಪುರುಸೊತ್ತಿಲ್ಲದೆ ಇದ್ದಾಗ ಪರಿಹಾರ ಇದು. ಇನ್ನು ಭಟ್ರು ಹೇಳಿದ್ದಾರೆ, ಆರಾಮ ಆಯ್ತಪ್ಪ, 20 ನಿಮಿಷ ಬೇಕು ವಿಷ್ಣು ಸಹಸ್ರನಾಮಕ್ಕೆ, 3 ಬಾರಿ ರಾಮ 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 ಟಾಟಾ. ಹಾಗೆ ಹೇಳೋದಲ್ಲ. ಇನ್ನು ಅನಿವಾರ್ಯ ಆದಾಗ ಇದೊಂದು ಚಿಕಿತ್ಸೆ. ಹೀಗೆ ಇದನ್ನೆಲ್ಲ ಉಪದೇಶ ಮಾಡಿದವರು ಯಾರೋ? ವಾಸುದೇವ ಸಹಸ್ರನಾಮ ಪದ್ಮಪುರಾಣದಲ್ಲುಂಟು, ಅಲ್ಲಿಂದ ತೆಗೆದು ಹೇಳಿದ್ದು ಇದನ್ನು. ಇನ್ನು ಎಲ್ಲದಕ್ಕೂ ಮಧ್ವಾಚಾರ್ಯರ ಸಿದ್ಧಾಂತವನ್ನು ಹೇಳ್ತಾರೆ ಇವರು, ಮಧ್ವ ಮತಾನುಯಾಯಿಗಳು ಅದನ್ನು ಹೇರ್ತಾ ಇದ್ದಾರೆ ಅಂತ ಯಾರೂ ತಿಳ್ಕೊಳ್ಳಬೇಡಿ. ನಾನು ಹೇಳಲಿಕ್ಕೆ ಬಂದಿರೋದು ಭಾಗವತದ ಕಥೆಯನ್ನು, ಭಾಗವತದಲ್ಲಿರುವ ಅಭಿಪ್ರಾಯಗಳೇ ಇದು. ನೀವು ಯಾವ ಪುಸ್ತಕವನ್ನು, ಯಾವ ಅನುವಾದವನ್ನು ಬೇಕಾದರೂ ತೆಗೆದು ನೋಡಿ, ಇದು ಸತ್ಯವಾದ ಸಂಗತಿ, ನಮ್ಮ ಬದುಕಿನ ಉದ್ಧಾರಕ್ಕೆ ಬೇಕಾದ ಸಂಗತಿ. ಅಹಂಕಾರ ಬಿಡಿ, ಅವನ ಬಗ್ಗೆ ಸರಿಯಾದ ಅರಿವನ್ನಿಟ್ಟುಕೊಳ್ಳಿ. ಇದೆಲ್ಲವೂ ಕೂಡ ಭಾಗವತದಲ್ಲಿ ಹಾಸುಹೊಕ್ಕಾಗಿ ಇದೆ. ಹೀಗೆ ಹೇಳ್ತಾ ಇದ್ದರೆ ನೀವು ಕೇಳ್ತಾ ಇರ್ತೀರಿ. ಇನ್ನೊಂದು ಕಥೆ ಇದೆ, ಮಧುರವಾದ ಕಥೆ. ಅದನ್ನು ಹೇಳಿ ನನ್ನ ಪ್ರವಚನವನ್ನು, ಇವತ್ತಿನ ಪ್ರವಚನವನ್ನು ಮುಕ್ತಾಯ ಮಾಡ್ತೇನೆ. ತುಂಬ ಕಥೆಗಳಿದ್ದಾವೆ. ಕೃಷ್ಣನ ಕಾರುಣ್ಯಕ್ಕೆ ಪ್ರತೀಕವಾದ ತುಂಬ ಕಥೆಗಳಿದ್ದಾವೆ. ಕೊನೆಗೆ ಬರುವ ಕಥೆ ಸುಧಾಮ ಚರಿತ್ರೆ. ಕೃಷ್ಣನಿಗೊಬ್ಬ ಭೃತ್ಯ, ಅವನಿಗೆ ಕುಚೇಲ ಅಂತ ಹೆಸರು. ಹಿಂದಿನ ಜನ್ಮದ ಅವನದೊಂದು ಇತಿಹಾಸ ಉಂಟು. ತಾರಕ ಅನ್ನುವ ಬ್ರಾಹ್ಮಣ ಅಂತೆ ಅವನು. ವಿಷ್ಣು ಪುರಾಣದಲ್ಲಿ ಕಥೆ ಉಂಟು. ತಾರಕ ಅನ್ನುವ ಒಬ್ಬ ಬ್ರಾಹ್ಮಣ, ತುಂಬ ಬಡತನ. ನಾನು ಯಾವಾಗಲೂ ಹೇಳ್ತೇನೆ, ಎಲ್ಲ ಪುರಾಣ ಇತಿಹಾಸಗಳಲ್ಲೂ ಒಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದ ಅಂತಲೇ ಕಥೆ ಆರಂಭ ಆಗುತ್ತೆ. ಈಗ ಸ್ವಲ್ಪ ಬಡ ಆಗಿದ್ದಾರೆ. ಬಡ ಹೇ, ಹಿಂದಿ ಬಡ
ಎಲ್ಲರಿಗೂ ಸೈಟು ಗೀಟು ಕಾರು. ಇಲ್ಲಿಯ ಬ್ರಾಹ್ಮಣರೆಲ್ಲ ಕಾರಲ್ಲಿ ಬರಬೇಕಾದ್ರೆ ನನಗೆ ಖುಷಿಯೋ ಖುಷಿ. ಪರವಾಗಿಲ್ಲ, ಎಷ್ಟು ವೈಭವ ಕೊಟ್ಟಿದ್ದಾನೆ ದೇವರು, ಎಲ್ಲ ಅವನದ್ದೇ ಅನುಗ್ರಹ. ಎಲ್ಲರೂ ಕಿಂಜ ಇಲ್ಲು ಅಂತ ತೋರಿಸ್ತಾರೆ, ಅರಮನೆ ಹಾಗೆ ಉಂಟು, ಎಲ್ಲರೂ ಸುಧಾಮರೇ. ಖುಷಿಯಾಯಿತು ನನಗೆ. ಮೈಸೂರಿನಲ್ಲೇ ಇದ್ದಾಗೆ ಉಂಟು ನನಗೆ, ಯಾಕೆಂದರೆ ಮೈಸೂರಲ್ಲೇ ಅರಮನೆ ಉಂಟು, ಇಲ್ಲೆಲ್ಲ ಅರಮನೆಗಳುಂಟು, ಒಬ್ಬೊಬ್ಬರಿಗೆ ಒಂದೊಂದು ಅರಮನೆ. ದೇವರ ಸ್ಮರಣೆಯಿಂದ ಚೆನ್ನಾಗಿಟ್ಟಿರಲಿ. ಪ್ರಾಚೀನ ಕಾಲದ ಕಥೆ. ಒಂದೂರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದ, ತಾರಕ ಅನ್ನುವ ಬ್ರಾಹ್ಮಣ. ಅಪ್ಪನ ಶ್ರಾದ್ದ ಬಂದರೆ ಶ್ರಾದ್ದಕ್ಕೆ ಪದಾರ್ಥ ಇಲ್ಲಂತೆ. ಸಾಸಿವೆಯ ಉಂಡೆಯನ್ನು ಮಾಡಿ ಪಿತೃಗಳಿಗೆ ಪಿಂಡ ಇಟ್ಟನಂತೆ ಅವನು. ಮನೆಯಲ್ಲಿ ಯಾವ ಪದಾರ್ಥ ಇಲ್ಲ. ಅವತ್ತಿನ ಕಾಲದ ಪದ್ಧತಿ ಹೇಗೆ ಗೊತ್ತೋ, ಅಪ್ಪನ ಶ್ರಾದ್ದ ಬಂದಾಗ ಅಪ್ಪನ ಶ್ರಾದ್ದದ ತಿಥಿಯ ದಿನ ಶ್ರಾದ್ದ ಅಲ್ಲ, ಮನೆಯಲ್ಲಿ ತಿನ್ನುವ ಪದಾರ್ಥ ಸ್ವಲ್ಪ ಬೇಳೆ ಜಾಸ್ತಿ ಇದೆ, ಅಕ್ಕಿ ಜಾಸ್ತಿ ಇದೆ ಅಂದರೆ ಇವತ್ತು ಶ್ರಾದ್ದ ಮಾಡೋಣ, ಪದಾರ್ಥ ಜಾಸ್ತಿ ಉಂಟು, ಬ್ರಾಹ್ಮಣರನ್ನು ಕರೆಯೋಣ, ಹೀಗೆ ಹೇಳಿದೆ ಶಾಸ್ತ್ರ. ಅಪ್ಪನ ಶ್ರಾದ್ದ ತಿಥಿಯೇ ಮಾಡಬೇಕು ಅಂತಿಲ್ಲ. ನಿಮ್ಮ ಮನಸ್ಸು ಚಂದ ಇದೆ, ಸಂಪತ್ತು ಜಾಸ್ತಿ ಇದೆ, ಮೊದಲು ಪಿತೃಗಳಿಗೆ ಕೊಡಿ. ಆ ದೇಹ ಪತನಾತ್ ಕುರ್ಯಾತ್ ತಸ್ಯ ಪಿಂಡೋದಕ ಕ್ರಿಯಾಂ ಮಲಮೇತನ್ ಮನುಷ್ಯಾಣಾಂ ದ್ರವಿಣಂ ಸಂಪ್ರಕೀರ್ತಿತಂ. ನಾವು ಗಳಿಸುವ ಸಂಪತ್ತು ಮಲ. ಮಲ ಅಂದರೆ ಕಶ್ಮಲ ಅಂತಲೇ ಅರ್ಥ. ನಿಮಗೊಂದು ಹೇಳ್ತೇನೆ, ಹೌದಾ ಅಲ್ವಾ ನೋಡಿ, ನೀವು ಸತ್ಯ ಹೇಳ್ತೀರಿ. ಒಂದು ಸ್ವಪ್ನದ ಕಥೆ ಇದೆ. ಯಾವ್ಯಾವ ಕನಸು ಬಿದ್ದರೆ ಏನೇನು ಫಲ ಅಂತ. ಸೂರ್ಯೋದಯಕ್ಕಿಂತ ಮೊದಲು 1 ಗಂಟೆ ಮೊದಲು ನಿಮಗೇನಾದರೂ ಟಾಯ್ಲೆಟ್ ಕಂಡ್ರೆ, ಶೌಚಾಲಯ ಕಂಡ್ರೆ, ಅದರಲ್ಲಿ ಏನಾದರೂ ಹೊಲಸು ಕಂಡ್ರೆ ಅವತ್ತು ನಿಮಗೆ ದುಡ್ಡು ಸಿಗುತ್ತೆ ಅಂತ ಅರ್ಥ. ಇನ್ನು ಈ ಥರ ಕಾಣಲಿ ಅಂತ ಜಪ ಮಾಡಲಿಕ್ಕೆ ಹೋಗಬೇಡಿ. ಏನು ಹೇಳುತ್ತೆ ಗೊತ್ತಾ ಸ್ವಪ್ನಾಧ್ಯಾಯ? ಹಣ = ಹೊಲಸು ಅಂತ ಹೇಳುತ್ತೆ. ಅಲ್ಲರಿ, ನಾವು ಲಕ್ಷ್ಮಿ ಅಂತ ತಿಳ್ಕೊಂಡಿದ್ದೇವೆ. ಲಕ್ಷ್ಮಿ ಅಲ್ಲ, ನಾವು ಗಳಿಸಿದ ಸಂಪತ್ತು. ಪ್ರಮಾಣ ಹೇಳ್ತಾ ಇದ್ದೇನೆ ನಿಮಗೆ. ಮಲಮೇತನ್ ಮನುಷ್ಯಾಣಾಂ ದ್ರವಿಣಂ ಸಂಪ್ರಕೀರ್ತಿತಂ. ನಾವು ಸಂಪಾದನೆ ಮಾಡುವ ಹಣ ಮಲ, ಅದಕ್ಕೆ ಸ್ವಪ್ನ ಸೂಚನೆ. ಮಲ ಕಂಡ್ರೆ ಹಣ ಸಿಗುತ್ತೆ, ಲಿಂಕ್ ಅಲ್ಲಿಗೆ. ಕೆಲವೊಮ್ಮೆ ದೊಡ್ಡ ಡ್ರೈನೇಜ್ ವಾಟರೇ ಕಂಡ್ರೆ ಲಾಟ್ರಿಯೇ ಹೊಡೆಯುತ್ತೆ ಅಂತ ಅರ್ಥ. ಇವತ್ತು ರಾತ್ರಿ ಬಿದ್ದರೆ ಲೆಕ್ಕ ಇಲ್ಲ, ನಾನು ಹೇಳಿದ್ದಕ್ಕೆ ಬಿದ್ದಿರುತ್ತೆ ಅದು. 1 ವಾರ ಬಿಟ್ಟು ಪಿತ್ತ ವಿಕಾರ ಇಲ್ಲದೆ ಇದ್ದಾಗ ಸರಿ ಕನಸು ಕಾಣಬೇಕು, ಅದ್ರಲ್ಲಿ ಕಾಣಿಸಿದರೆ ಹಣ ಸಿಗುತ್ತೆ ಅಂತಲೇ ಅರ್ಥ. ಹೌದಾ ಅಲ್ವಾ ನೋಡಿ, ಸತ್ಯ ಇದು. ಹಾಗಾದರೆ ಏನು ಮಾಡಬೇಕು? ಈ ಹಣಕ್ಕೆ ಚಿಕಿತ್ಸೆ ಏನು? ಆ ದೇಹ ಪತನಾತ್ ಕುರ್ಯಾತ್ ತಸ್ಯ ಪಿಂಡೋದಕ ಕ್ರಿಯಾಂ. ಆ ಹಣ ತಂದೆ ತಾಯಿ ಗತಿಸಿದ ಮೇಲೆ ಶ್ರಾದ್ದ ಕರ್ಮವನ್ನು ವಂಚನೆ ಇಲ್ಲದೆ ಮಾಡಬೇಕು. ಚೆನ್ನಾಗಿ ಆ ಹಣವನ್ನು ಶ್ರಾದ್ದದಲ್ಲಿ ಬಂದ ಬ್ರಾಹ್ಮಣರಿಗೆ ವಿನಿಯೋಗ ಮಾಡಬೇಕು. ಆದರೆ ಈ ತಾರಕ ಅನ್ನುವ ಬ್ರಾಹ್ಮಣ ದುಡ್ಡೇ ಇಲ್ಲ ಅವನ ಹತ್ರ. ಸಾಸಿವೆ ಉಂಡೆ ಮಾಡಿ ಪಿಂಡ ಇಟ್ಟ. ಬ್ರಾಹ್ಮಣರಿಗೆ ಏನೂ ಇಲ್ಲ. ಏನೂ ಕೊಡಲಿಕ್ಕಾಗದೇ ಇದ್ದಾಗ ಅವತ್ತಿನ ಕಾಲದ ಪದ್ಧತಿ, ಬ್ರಾಹ್ಮಣರಿಗೆ ಪಿಂಡವನ್ನು ಹಾಕಿದರೂ ಬ್ರಾಹ್ಮಣರಿಗೆ ಅನ್ನ ಹಾಕಲಿಕ್ಕಾಗಲಿಲ್ಲ. ಬೀದಿಯಲ್ಲಿ ಬಂದು ನಿಂತು 2 ಕೈಗಳನ್ನು ಎತ್ತಿ, ಪಿತೃಗಳೇ ನನ್ನನ್ನು ಕ್ಷಮಿಸಿ, ನಾನು ದರಿದ್ರನಾಗಿದ್ದೇನೆ ಅಂತ ಹೇಳಿ ಮನೆ ಒಳಗಡೆ ಹೋಗಬೇಕಂತೆ. ಅನ್ನದಾನ ಆಯಿತು ಅಂತ ಅರ್ಥ. ಅಂತಹ ಕಾಲ ಇತ್ತು ಬ್ರಾಹ್ಮಣರಿಗೆ. ವೈಕುಂಠ ಲೋಕದಲ್ಲಿ ಅವತ್ತು ಪಿತೃಶ್ರಾದ್ದ ಮುಗಿದ ಮೇಲೆ ಲಕ್ಷ್ಮೀ ದೇವರಿಗೆ ಹೇಳ್ತಾನಂತೆ, ತಾರಕ ಅನ್ನುವ ಬ್ರಾಹ್ಮಣ ಹಗಲು ರಾತ್ರಿ ನಿಮ್ಮನ್ನು ಧ್ಯಾನ ಮಾಡ್ತಾನೆ, ಯಾವಾಗಲೂ ಕೃಷ್ಣ ಗೋವಿಂದ ರಾಮ ಅಂತ ಹೇಳ್ತಾನೆ. ಜಗತ್ತಿನ ಜನಗಳು ಏನು ತಿಳ್ಕೊಳ್ತಾರೆ? ಆ ಗೋವಿಂದನೂ ಬರಲ್ಲ, ಮುಕುಂದನೂ ಬರಲ್ಲ, ಬರೀ ಅವು ಬಾವಿ ಬೊಂಬೆ ಹೊಡೆದದ್ದೇ ಬಂತು. ಯಾವ ದೇವರು ರಕ್ಷಕರಲ್ಲ ನಮ್ಮ ಕಷ್ಟಕ್ಕೆ ಬಂದಾಗ ಅಂತ ಬೈತಾರ ಇಲ್ವ ನಿಮ್ಮನ್ನು? ಅವನಿಗೊಂದು ಸಂಪತ್ತನ್ನು ಕೊಡಿ. ಕೃಷ್ಣ ಹೇಳಿದನಂತೆ, ಯಸ್ಯಾನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ನನ್ನ ಅನುಗ್ರಹವನ್ನು ಬಯಸುವ ಪ್ರಜೆಗಳಿಗೆ ಹಣ ಕೊಡಲ್ಲ. ತಂದೆ ತಾಯಿಗಳು ಮಕ್ಕಳಿಗೆ ಹಣ ಕೊಡಲ್ಲ, ಹಾಳಾಗ್ತಾರೆ ಎಂದು ಗೊತ್ತು. ಮೊಬೈಲ್ ಕೊಡಲ್ಲ, ಕಿತ್ಕೊಳ್ತಾರೆ. ಅವ್ರು ಕದ್ದು ಮುಚ್ಚಿ ಅವ್ರು ಕಿತ್ಕೊಳ್ತಾರೆ. ಯಾಕೆಂದರೆ ಹಾಳಾಗ್ತಾರೆ. ಕೊಡಬಾರ್ದು, ಹಣ ಎಲ್ಲ ತೋರಿಸಬಾರ್ದು. ದೇವರು ನಮ್ಮ ತಂದೆ. ಹಣ ಜಾಸ್ತಿ ಯಾಕೆ ಕೊಡಲ್ಲ ಅಂದರೆ, ದೇವರನ್ನ ಧ್ಯಾನ ಮಾಡಲಿ, ದೇವರನ್ನ ಸ್ತೋತ್ರ ಮಾಡಲಿ. ನನ್ನ ಭಾವ ಹೀಗಿದೆ. ತಾರಕ ಬ್ರಾಹ್ಮಣನಿಗೆ ನಾನು ಹಣ ಕೊಡಲ್ಲ ಅಂದ ದೇವರು. ಗಂಡ ಹೆಂಡದ್ರಲ್ಲಿ ಗಲಾಟೆ, ಲಕ್ಷ್ಮಿ ಕೊಡಿ ನೀವು ಅಂತ ಗಲಾಟೆ. ದೇವರು ಕೊನೆಗೆ ಹೇಳಿದ, ಎಲ್ಲರೂ ಹೆಂಡತಿಗೆ ಸೋಲ್ತಾರೆ. ದೇವರು ಹೇಳಿದ, ನೀನು ಎಂತ ಬೇಕಾದರೆ ಮಾಡು, ನಾನಂತೂ ಕೊಡಲ್ಲ. ಲಕ್ಷ್ಮಿ ಕನಸಿನಲ್ಲಿ ತಾರಕ ಬ್ರಾಹ್ಮಣನಿಗೆ ಹೇಳಿದ್ಲು, ನಿನ್ನ ಮನೆಯ ಹಿತ್ತಿಲಿನಲ್ಲಿ ಒಂದು ನಿಧಿಯನ್ನು ಸ್ಥಾಪನೆ ಮಾಡಿದ್ದೇನೆ ತಾರಕ ಬ್ರಾಹ್ಮಣ, ಅದನ್ನು ಸ್ವೀಕಾರ ಮಾಡು. ಬೆಳಿಗ್ಗೆ ಕೊಟ್ಟರೆ ಹಿಡ್ಕೊಂಡು ಹೋದ, ಅವ ತೋಡಿದ, ಸಿಕ್ತು ಕೊಪ್ಪರಿಗೆ. ಹೆಂಡತಿಗೆ ಹೇಳಿದ, ಅಯ್ಯೋ ಲಕ್ಷ್ಮಿ ಬಂದ್ಲು, ಪಿತೃಗಳು ಸಂತುಷ್ಟರಾಗಿದ್ದಾರೆ, ಸಂಪತ್ತು ಸಿಕ್ಕಿದೆ. ಖುಷಿಯೋ ಖುಷಿ ಅವನಿಗೆ. ಹೆಂಡತಿ ತ್ಯಾಗದಲ್ಲಿ ಬದುಕೋಳು. ಅವಳು ಹೇಳಿದ್ಲು, ಯಾರಿಗೂ ಹೇಳಲಿಕ್ಕೆ ಹೋಗೋದು ಬೇಡ, ಆದರೆ ಇನ್ನು ಮೇಲೆ ಚೆನ್ನಾಗಿ ದೇವತಾರಾಧನೆಗಳನ್ನೆಲ್ಲ ಮಾಡೋಣ. ಮುಂದಿನ ವರ್ಷ ಶ್ರಾದ್ದ ಬಂತು. ಹೆಂಡತಿ ಹೇಳಿದ್ಲು, ಈ ಬಾರಿ
2 ಬಂಗಾರದ ಚೊಂಬು ಮಾಡಿ ವಿಶ್ವೇ ದೇವಸ್ಥಾನ ಪಿತೃಸ್ಥಾನದಲ್ಲಿಟ್ಟು ದಾನ ಮಾಡೋಣ. ಆವಾಗ ತಾರಕ ಬ್ರಾಹ್ಮಣ ಹೇಳಿದ, ನಮ್ಮ ಸಂಪ್ರದಾಯ ಸಾಸಿವೆಯ ಪಿಂಡವೇ, ನಾನು ಬದಲಾಗಲಿಲ್ಲ, ನಾನು ಅದನ್ನೇ ಕೊಡೋದು ಅಂತ. ಅದು ಪ್ರಾಚೀನ ಕಾಲದ ಸಂಪ್ರದಾಯ. ಕೆಲವು 100 ರೂಪಾಯಿ ದಕ್ಷಿಣೆ, ಅದು ಬದಲೇ ಆಗಲ್ಲ. ಅದು ದೇವಸ್ಥಾನಕ್ಕೆ ದಸ್ತಿ ಕೊಡ್ತಿರ್ತಾರೆ, ಪೂಜೆ ಮಾಡೋರಿಗೆ 100 ರೂಪಾಯಿ, ಅದು ಬದಲೇ ಆಗಲ್ಲ. ಅದು ಆ ಥರ ಹಾಗೆಲ್ಲ ಮಾಡಬಾರ್ದು. ದೇವರು ಕೊಟ್ಟದನ್ನು ಚಂದ ಮಾಡಬೇಕು. ಸಂಪ್ರದಾಯಗಳು ಅಂತ ತಪ್ಪು ಮಾಡಬಾರ್ದು. ಒಬ್ಬ ಅಜ್ಜನ ಶ್ರಾದ್ದದಲ್ಲಿ ಅಜ್ಜಯ್ಯ ಅಪ್ಪ ಅವನು ಶ್ರಾದ್ದ ಮಾಡಬೇಕಾದ್ರೆ ಮನೇಲಿ ಒಂದು ಪುಚ್ಚೆ ಕಟ್ತಾ ಇದ್ದಂತೆ. ಯಾಕೆ ಅಂದರೆ ಶ್ರಾದ್ದದ ನಡುವೆ ಪುಚ್ಚೆ ಓಡಾಡಿದರೆ ಶ್ರಾದ್ದ ಎಲ್ಲ ಘಾತ ಆಗುತ್ತೆ. ನಾಯಿಗಿಂತ ಕೆಟ್ಟದ್ದು ಪುಚ್ಚೆ. ನೀವು ಹೇಳಿದರೆ ಬೇಸರ ಮಾಡಿಕೊಳ್ತೀರಿ, ಭಯಂಕರ. ಅದು ಕೆಟ್ಟ ಹೊಲಸು ಮಾಡುತ್ತೆ, ಅದರ ವಾಸನೆ ತಡಿಲಿಕ್ಕಾಗುತ್ತಾ? ಅದರ ವ್ಯಕ್ತಿತ್ವವೇ ಕೆಟ್ಟದ್ದು. ಯಾರು ನಾನು ಅಂತ ಅಹಂಕಾರ ಪಡ್ತಾರೆ ಅವರು ಪುಚ್ಚೆಯಾಗಿ ಹುಡ್ತಾರೆ ಅಂತ ನಿಂದನೆ ಮಾಡಿದೆ ಶಾಸ್ತ್ರ. ಈ ಆಚಾರಿಗೆ ಪುಚ್ಚೆ ಸುಂಡಾಪುರಿ ಅಂತ ಕೆಲವರು ಬೈಕೊಳ್ತಾರೆ. ನನಗೇನದು ಬೇಸರ ಇಲ್ಲ, ಅದು ನಿಮ್ಮ ಭಾವ. ಯಾರು ತುಂಬ ನಾಯಿ ಪುಚ್ಚೆಗಳ ಸೇವೆಯನ್ನು ಮಾಡ್ತೀರಿ, ನಿಮಗೆ ಒಂದಲ್ಲ ಒಂದು ದಿನ ಚಿಂತೆಗೀಡಾಗ್ತೀರಿ, ಬೇಡ ಅನ್ನೋತ್ತೆ ಶಾಸ್ತ್ರ. ದುರ್ಯೋಧನ ಹೇಳ್ತಾನೆ, ಚಿಂತೆಗೆ ಕಾರಣವಾದ ಆ ಪುಚ್ಚೆ ನಾಯಿಗಳಿಗೆ ನಾನು ಅನ್ನ ಕೊಟ್ಟು ಸಾಕಲಿಲ್ಲ ಅಂತ ಹೇಳ್ತಾನೆ. ದುರ್ಯೋಧನ ಹೇಳ್ತಾನೆ ಈ ಮಾತನ್ನು ಮಹಾಭಾರತದಲ್ಲಿ. ಈಗ ಪ್ರಾಸಂಗಿಕವಾಗಿ ಹೇಳಿದೆ. ಆದರೂ ಪುಚ್ಚೆ ಅನಿವಾರ್ಯವಾಗಿ ಬಂದರೆ ಏನು ಮಾಡಬೇಕು? ಅದಕ್ಕೊಂದು ಬೆಲ್ಟ್ ಹಾಕಿ ಕಟ್ಟಿ ಹಾಕಿದ. ಶ್ರಾದ್ದ ದಿನ ಅಡ್ಡ ಓಡಾಡೋದು ಬೇಡ ಅಂತ. ಅದನ್ನು ನೋಡಿದ ಮಗ ಅಪ್ಪ ಸತ್ತ ಮೇಲೆ ಅವನ ಮನೇಲಿ ಪುಚ್ಚೆ ಇರಲಿಲ್ಲ, ಯಾರ್ದೋ ಮನೆ ಪುಚ್ಚೆ ಹುಡ್ಕೊಂಡು ಬಂದ. ಮಧ್ಯಾಹ್ನ ಆಯಿತು. ಯಾಕೆಂದರೆ ಏನೋ ಅಪಾಯ ಕಟ್ಟೋಂತಿತ್ತೇರು. ಇದನ್ನೇ ಗೊಡ್ಡು ಸಂಪ್ರದಾಯ ಅಂತ ಹೇಳೋದು. ಅಂಥ ಸಂಪ್ರದಾಯಗಳಿಗೆ ಅರ್ಥ ಇಲ್ಲ. ಆವಾಗ ನೀವು ಬಡತನದಲ್ಲಿ ಮಾಡಿದಿರಿ ಸಾಸಿವೆಯ ಉಂಡೆಯ ಪಿಂಡ, ಈಗ ಸಂಪತ್ತಿದೆ, ಚಂದ ವೈಭವದಲ್ಲಿ ಮಾಡೋಣ. ಕೇಳಲಿಲ್ಲ ಅವ ತಾರಣ ಬ್ರಾಹ್ಮಣ. ಅದರ ಪಾಪದಿಂದ ಚಂದ ದೇವರ ಭಕ್ತನಾಗಿದ್ದ, ಸ್ವಾರ್ಥಿಯಾಗಿದ್ದ. ಅದಕ್ಕೆ ದೇವರು ಏನು ಮಾಡಿದ? ಜನ್ಮಾಂತರದಲ್ಲಿ ಇನ್ನೂ ದಾರಿದ್ರ್ಯ ಕೊಟ್ಟ. ದೇವರು ಕೊಟ್ಟಾಗ ಅದನ್ನು ವಿನಿಯೋಗ ಮಾಡಲಿಲ್ಲ ಅಂದರೆ ಮತ್ತೆ ದರಿದ್ರನಾಗಿ ಹುಟ್ಟಿಸ್ತಾನೆ. ಲಕ್ಷ್ಮಿಗೆ ಹೇಳಿದ ಕೊಡಬೇಡ ಅಂತ ಹೇಳಿದೆ, ಅವನಿಗೆ ಕೊಟ್ಟು ನೋಡು, ಅವನು ಕೆಟ್ಟ, ಅವನು ಸ್ವಾರ್ಥಿಯಾದ, ಅವನು ಕೊಡಬಾರ್ದು ಅವನಿಗೆ ಅಂತ. ಮತ್ತೆ ಜನ್ಮಾಂತರದಲ್ಲಿ ಅವನೇ ಕುಚೇಲನಾಗಿ ಹುಟ್ಟಿದ. ಕೃಷ್ಣನ ಹತ್ತಿರವೇ ಬಂದ ಸಖನಾದ ಕೃಷ್ಣನಿಗೆ. ಒಂದೇ ಗುರುಕುಲದಲ್ಲಿ, ಸಾಂದೀಪಿನಿಗಳ ಗುರುಕುಲದಲ್ಲಿ ಕುಚೇಲ ಅವನು ಒಟ್ಟೊಟ್ಟಿಗೆ ಅಧ್ಯಯನ ಮಾಡ್ತಾಯಿದ್ರು. ಕೃಷ್ಣ ಕೊನೆಗೆ ಗುರುಕುಲದಿಂದ ಹೋಗಬೇಕಾದ್ರೆ ಕುಚೇಲನಿಗೆ ಹೇಳಿದ, ಕಷ್ಟ ಬಂದರೆ ನಿನ್ನೊಟ್ಟಿಗೆ ನಾನಿದ್ದೇನೆ ಆಯಿತಾ ಅಂತ ಹೇಳಿದ. ಕುಚೇಲ ಆಯಿತು ಅಂತ ಹೋದ. ಮದುವೆ ಆಯಿತು. 27 ಹೆಣ್ಮಕ್ಕಳಾದರು ಅವನಿಗೆ. ಅಶ್ವಿನಿಯಿಂದ ಶುರು ಮಾಡಿ ರೇವತಿಗೆ ಎಂಡು. ನಾನು ಹೇಳಿಕ್ಕೆ ಹೋಗೋದಿಲ್ಲ, ತುಂಬ ಟೈಮ್ ಆಗುತ್ತೆ ಅದು. ಆ ಮಕ್ಕಳು ದೊಡ್ಡವರಾಗ್ತಾ ಹೊಟ್ಟೆ ದೊಡ್ಡದಾಯಿತು. ಇವನು ಸೂರಿಲ್ಲದ ಬಡ ಬ್ರಾಹ್ಮಣ. ಆ ಮಕ್ಕಳು ಹೊಟ್ಟೆ ದೊಡ್ಡದಾದರೆ ಆಹಾರ ಬೇಡಿ ತಂದು ಹಾಕುವುದರಲ್ಲೇ ಜೀವನ ಹೋಯಿತು. ಅವನಿಗೆ ಉಪವಾಸ, ಮಕ್ಕಳಿಗೆ ಒಂದೊತ್ತಿನ ಆಹಾರ, ದಾರಿದ್ರ್ಯ ನೋಡಲಿಕ್ಕಾಗಲಿಲ್ಲ. ಆ ಕುಚೇಲನ ಹೆಂಡತಿ ಹಿಂದಿನ ಜನ್ಮದವಳೆ ಮತ್ತೆ ಗಂಟು ಬಿದ್ದು ಅವಳೇ ಬಂದಿದ್ಲು. ಅವಳು ಹೇಳಿದ್ಲು, ಸಾಕಾಗೋಗಿದೆ ಬಡತನ, ಸಹಿಸಿಕೊಳ್ಳಿಕ್ಕಾಗ್ತಾ ಇಲ್ಲ. ನಿಮ್ಮ ಬಾಲ್ಯ ಸ್ನೇಹಿತ ಕೃಷ್ಣ ಅಂತ ಯಾವಾಗಲೂ ಹೇಳ್ತಾ ಇರ್ತೀರಿ, ಕಷ್ಟ ಇದ್ದಾಗ ಕೇಳಿ ಅಂತ ಹೇಳಿದ್ದಾನೆ, ಹೋಗಬಾರ್ದು ಅವನ ಬಳಿ. ಕುಚೇಲನಿಗೆ ಅನ್ನಿಸ್ತು, 20 ವರ್ಷ ಆಯಿತು ಗುರುಕುಲ ಬಿಟ್ಟು, ಈ ಮಕ್ಕಳನ್ನ ಸಾಕೋದ್ರಲ್ಲೇ ಕಾಲ ಕಳೀತಾ ಇದ್ದಾನೆ 20-30 ವರ್ಷಗಳಿಂದ. ಒಂದು ಬಾರಿ ದ್ವಾರಕಾಧೀಶನ ಬಳಿ ಹೋಗುವಂಥ ಹೆಂಡತಿ ಹೇಳಿದ್ಲಲ್ಲ, ಮನೆಯಿಂದ ಯಾವಾಗಲೂ ಹೊರಗೆ ಹೋಗಲಿಕ್ಕೆ ಬಿಡ್ತಿರಲಿಲ್ಲ, ಬಿಟ್ಟಿದ್ದಾಳಲ್ಲ. ಅಯಂತು ಪರಮೋಲಾಭ ಉತ್ತಮ ಶ್ಲೋಕ ದರ್ಶನಂ ತತ್ರಾಪಿ ದುರ್ಲಭಮ್ಮನ್ನೇ ವೈಕುಂಠ ಪ್ರಿಯ ದರ್ಶನಂ. ದೇವರನ್ನು ನೋಡ್ಬೋದು, ದೇವರ ಭಕ್ತರನ್ನು ನೋಡ್ಬೋದು, ದ್ವಾರಕೆಯನ್ನು ನೋಡ್ಬೋದು. ಅವನಿಂದ ಕೇಳ್ತೇನೋ ಬಿಡ್ತೇನೋ. ಒಮ್ಮೆ ಮನೆ ಬಿಟ್ಟು ಅಬ್ಬಾ ಸಾಕಾಗೋಗಿದೆ ಈ ಸಂಸಾರದ ಗಲಾಟೆ, ಒಮ್ಮೆ ಫ್ರೆಶ್ ಆಗಿ ಕೃಷ್ಣನನ್ನು ನೋಡಿ ಬರೋಣ. ತುಂಬ ಮನೆಯಲ್ಲಿ ಕಷ್ಟಗಳಾದರೆ ಕೃಷ್ಣ ಹತ್ತಿರದಲ್ಲೇ ಇದ್ದಾನೆ. ಉಡುಪಿ ಕೃಷ್ಣ 4 ಸುತ್ತು ಹಾಕಿ ಬನ್ನಿ, ಮನೆಯ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ. ನಾವು ಎಲ್ಲ ಸಮಸ್ಯೆಗೂ ಫ್ಯಾಮಿಲಿ ಡಾಕ್ಟ್ರ್ ಯಾರು ಅಂತ, ಅವರೇ 100 ಸಮಸ್ಯೆಯಲ್ಲಿ ಇರ್ತಾರೆ ಪಾಪ. ದೇವರಿದ್ದಾನೆ. 1000 ಬಾರಿ ಹೋಗಿ ಕೇಳಿದರೂ ಭಕ್ತರಿಗೆ ಅನುಗ್ರಹ ಮಾಡುವ ಕಾರುಣ್ಯ ಅವನ ಹೃದಯದಲ್ಲಿದೆ. ಕಲಿಯುಗದ ಭಕ್ತರ ಪಾಲಿಗೆ ಕರುಣಾರೂಪ ದೇವರದ್ದು. ಎದೆಗೆ ಒದ್ರೂ ನೋವಾಯ್ತಾ ಅಂತ ಕೇಳುವ ಕಾರುಣ್ಯ ರೂಪವನ್ನು ಭೂಲೋಕದಲ್ಲಿ ತೋರಿಸಲಿಕ್ಕೆ ಬಂದಿದ್ದಾನೆ. 1000 ಬಾಣಗಳನ್ನು ಪ್ರಯೋಗ ಮಾಡಿದರು ಭೀಷ್ಮಾಚಾರ್ಯರು ಆ ಎದೆ ಮೇಲೆ. ಭೀಷ್ಮರಿಗೆ ಮೋಕ್ಷ ಕೊಟ್ಟ ದೇವರು ಹೊರತು ನನಗೆ ಬಾಣ ಹೊಡೆದಿದ್ದೀರಿ ಅಂತ ನೋಡಲಿಲ್ಲ. ಇದನ್ನೇ ವಾಲ್ಮೀಕಿಗಳೇ ಹೇಳ್ತಾರೆ, ಕಥಂಚಿದ್ ಉಪಕಾರೇಣ ಕೃತೇನ ಏಕೇನ ತುಷ್ಯತಿ ನ ಸ್ಮರತಿ ಅಪಕಾರಾಣಾಂ ಶತಮಪಿ ಆತ್ಮವತ್ತಯ. ತನಗೆ ಮಾಡಿದ 1000 ಅನ್ಯಾಯಗಳನ್ನು ದೇವರು ಪರಿಗಣಿಸಲ್ಲ, ಮಾಡಿದ ಒಂದು ಸತ್ಕರ್ಮವನ್ನು ಪರಿಗಣಿಸ್ತಾನೆ. ಹಾಗಾಗಿ ಸ್ವಲ್ಪ ಮಾತ್ರ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸ್ವಲ್ಪ ಧರ್ಮ ಮಾಡಿ ಸಾಕು, ಬದುಕೆಲ್ಲ ಧರ್ಮ ಅಂತ ನಾನು ಕೇಳಲ್ಲ. ಪ್ರತಿದಿನ ಸ್ವಲ್ಪ ದೇವರ ಸ್ಮರಣೆ ಮಾಡಿ. ಇದು ದೇವರ ಘೋಷಾವಾಕ್ಯಗಳು ಕಲಿಯುಗಕ್ಕೆ. ಅಂಥ ದೇವರನ್ನು ನೋಡ್ಬೋದು, ಕರುಣಾ ಸಂಪನ್ನನ ನೋಡ್ಬೋದು.
ಆದರೆ ಕೇಳ್ತಾನೆ ಕುಚೇಲ, ದೇವರ ಮುಂದೆ ಹೋಗಬೇಕಾದ್ರೆ ಬರಿಗೈಯಲ್ಲಿ ಹೋಗಬಾರ್ದು, ಏನಾದರೂ ಹಿಡ್ಕೊಂಡು ಹೋಗಬೇಕು, ಏನಾದರೂ ಕೊಡ್ತೀಯಾ? ಅವಳು ಎಲ್ಲ ಕಡೆ ಹೋಗಿ ಹುಡುಕ್ತಾಳೆ. ಯಾವ ಬಟ್ಟೆಗಳು, ಹರಿದ ಬಟ್ಟೆಗಳಲ್ಲಿ ಪದಾರ್ಥಗಳಿಲ್ಲ, ಏನೂ ಇಲ್ಲ ಅಂತಾಳೆ. ಮತ್ತೆ ಬೇಡಲಿಕ್ಕೆ ಹೋಗ್ತಾನೆ. ಕೊಡುವವರು ಬಡವರೇ. ಮತ್ತೆ ಸುತ್ತಾಡಿ ಬಂದರೆ 3 ಮುಷ್ಟಿ ಅವಲಕ್ಕಿ ಸಿಗುತ್ತೆ. ಅದನ್ನೇ ಒಂದು ಹೊಟ್ಟೆಯಾದ ಬಟ್ಟೆಯಲ್ಲಿ ಕಟ್ಟಿ ಅವಲಕ್ಕಿಯನ್ನು ಹಿಡ್ಕೊಂಡು ಹೊರಡ್ತಾನೆ. ಹೋಗಿ ಬರ್ತೇನೆ. ಅಬ್ಬಾ, ನನ್ನ ಗಂಡ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಕಷ್ಟವನ್ನು ಪರಿಹಾರ ಮಾಡಿದರೆ ಸಾಕು ಅಂತ ಇವಳು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ದೀಪ ಹಚ್ಚಿ ಪ್ರಾರ್ಥನೆ ಮಾಡಲಿಕ್ಕೂ ಶಕ್ತಿ ಇಲ್ಲ ಅವಳಲ್ಲಿ. ಕುಚೇಲ ದ್ವಾರಕಿಗೆ ಪ್ರವೇಶ ಮಾಡ್ತಾನೆ. ಎಲ್ಲ ದ್ವಾರಗಳು ಬಂಗಾರದ ದ್ವಾರಗಳು, ಎಲ್ಲ ಉಪ್ಪರಿಗೆಗಳು ನವರತ್ನದ ಉಪ್ಪರಿಗೆಗಳು. ಇವನೊಬ್ಬನೇ ಬಡ ಬ್ರಾಹ್ಮಣ, ಅಲ್ಲಿರೋರೆಲ್ಲ ಶ್ರೀಮಂತರು. ನಾನು ಕೃಷ್ಣನ ಸ್ನೇಹಿತ ಅಂತ ಹೇಳಿದರೆ ಯಾರಾದರೂ ಕೆಪ್ಪೆಗೆ ಹೊಡೆದಾರು ಅಂತ ಅನ್ನಿಸ್ತು ಅವನಿಗೆ. ಕುರುಚುಲಗಡ್ಡ, ನಡು ತಗ್ಗಿದ ಬಡ ಬ್ರಾಹ್ಮಣ, ನನ್ನನ್ನು ಯಾರು ಗುರುತಿಸ್ತಾರೆ? ಆ ಕೃಷ್ಣನ ಸಂಪತ್ತು ಎಂತಹದ್ದು, ದ್ವಾರಾವತಿಯ ಪಟ್ಟಣ ಎಂತಹದ್ದು, ಆ ಸಿಟಿಯನ್ನೇ ನೋಡಿರಲಿಲ್ಲ ಅಂತಹದ್ದು ಅವನು. ದೇವಲೋಕವನ್ನು ಸೋಲಿಸುವ ಸ್ವರ್ಗಲೋಕವನ್ನು ನಿರ್ಮಾಣ ಮಾಡಿದ್ದ ಭೂಲೋಕದಲ್ಲಿ ಕೃಷ್ಣ. ಆ ಸಮಯದಲ್ಲಿ ಕೃಷ್ಣನಿಗೆ ಜನ್ಮ ನಕ್ಷತ್ರ, ಬ್ರಹ್ಮಾದಿ ದೇವತೆಗಳು ಬಂದಿದ್ದಾರಂತೆ ಕೃಷ್ಣನ ಜನ್ಮ ನಕ್ಷತ್ರ ಮಹೋತ್ಸವಕ್ಕೆ. ರುಕ್ಮಿಣಿ ಕೃಷ್ಣರನ್ನ ಹಂಸ ತೂಲಿಕಾ ತಲ್ಪದಲ್ಲಿ ಕೂಡಿಸಿ ಪೂಜೆ ಮಾಡ್ತಾ ಇದ್ದಾರೆ. ಇದ್ದಕ್ಕಿದ್ದಾಗಿ ಕೃಷ್ಣ ಚಂಗನೆ ಹಾರಿದ. ಎಲ್ಲರೂ ಗಾಬರಿ. ಈ ಜನ್ಮ ನಕ್ಷತ್ರದಲ್ಲಿ ಕೃಷ್ಣ ಯಾಕೆ ಹೀಗೆ ಹಾರಿದ? ದ್ವಾರ ನೋಡಿದ ಹಾರಿದ, ಜೋರಾಗಿ ಓಡಿ ಹೋದ ದೊಡ್ಡ ಸಭಾಭವನದಲ್ಲಿ. ನೋಡಿದರೆ ಆ ಕುಚೇಲ ಬ್ರಾಹ್ಮಣ ಹೀಗೆ ಹೋಗ್ತಾ ಇದ್ದ. ನನ್ನ ಸ್ನೇಹಿತ ಅಂತ ಗೊತ್ತಾಯಿತು. ಟಕ್ಕ ಹೋಗಿ ಅವನನ್ನು ಅಲ್ಲಿಂದ ಎತ್ತಿಕೊಂಡು ಬಂದ. ದೇವರ ಕಾರುಣ್ಯ ನೋಡಿ. ಮಹಾಭಾರತ ಕಥೆ ಹೇಳುತ್ತೆ. ಭರದ್ವಾಜರ ಮನೆಯಲ್ಲಿ ದೃಪದ ದ್ರೋಣ ಇಬ್ಬರು ಅಭ್ಯಾಸ ಮಾಡಿದರು. ದೃಪದ ರಾಜ, ದ್ರೋಣ ಬಡ ಬ್ರಾಹ್ಮಣ. ಆ ದೃಪದ ಹೇಳಿದ, ನಿಮ್ಮಪ್ಪ ವಿದ್ಯೆ ಕೊಟ್ಟಿದ್ದಾರೆ, ದ್ರೋಣ ನಿನಗೆ ಕಷ್ಟ ಇದ್ದಾಗ ನಾನು ಒಟ್ಟಿಗೆ ಇದ್ದೇನೆ ಆಯಿತಾ ಅಂತ ಹೇಳಿದ. ಕಷ್ಟ ಬಂತು. ಅಶ್ವತ್ಥಾಮ ಹುಟ್ಟಿದ ಮೇಲೆ ಕುಡಿಲಿಕ್ಕೆ ಹಾಲಿರಲಿಲ್ಲ, ಹಿಟ್ಟನ್ನು ಕದಡಿ ಕೊಡ್ತಾ ಇದ್ದ ದ್ರೋಣ. ನೆನಪಾಯಿತು ಆ ಕೃಪಿಗೆ. ಅಲ್ಲರಿ, ಆ ದೃಪದ ರಾಜ ಅವನ ಹತ್ರ ಹೋಗಿ ಒಂದು ಹಸು ಇಸ್ಕೊಂಡು ಬರಬಾರ್ದ? ಹೋದ ಆ ದೃಪದನ ಮನೆಗೆ. ಆ ದ್ರೋಣ ಹೋದರೆ ಕರಿ ಕೊಳಕು ಬಟ್ಟೆ ಉಟ್ಟ ಈ ದ್ರೋಣನನ್ನು ನನ್ನ ಸ್ನೇಹಿತರು ಅಂತ ಹೇಳಿದ್ದು ಯಾರು ಅಂತ ಕೆಕ್ಕರಗಣ್ಣಿನಿಂದ ನೋಡಿದ. ಹೋಗು ಮನೆಯಿಂದ ಆಚೆಯಿಂದ. ಮಹಾಭಾರತದ ಎಲ್ಲ ಯುದ್ಧಕ್ಕೆ ಇವನ ಒಂದು ಅಹಂಕಾರ ಕಾರಣ ಆಯಿತು. ದೃಪದನ ಅಹಂಕಾರ. ಬಾಲ್ಯ ಸ್ನೇಹವನ್ನು ತಿರಸ್ಕಾರ ಮಾಡಿದ. ಸಂಪತ್ತಿನಿಂದ ಮದ ಬಂದಿತ್ತು, ಅಹಂಕಾರ ಬಂದಿತ್ತು. 14 ಲೋಕಗಳ ಒಡೆಯ ಕೃಷ್ಣ ಬಡ ಬ್ರಾಹ್ಮಣನನ್ನು ತಬ್ಬಿಕೊಂಡು ಬಂದ. ಕೃಷ್ಣನ ಕಾರುಣ್ಯಲ್ಲಿ, ಜನರ ಅಹಂಕಾರ ಎಲ್ಲಿ? ಈ ವ್ಯತ್ಯಾಸವನ್ನು ಮಹಾಭಾರತ ತೋರಿಸುತ್ತೆ. ಅವನನ್ನು ಎತ್ತಿಕೊಂಡು ಬಂದ ಬಾಹುಗಳಲ್ಲಿ, ಹಂಸತೂಲಿಕಾ ತಲ್ಪದಲ್ಲಿ ಎಲ್ಲಿ ರುಕ್ಮಿಣಿ ಕೂತಿದ್ಲು ಆ ಜಾಗದಲ್ಲಿ ಕೂಡಿಸಿದ. ಪಕ್ಕದಲ್ಲಿ ತಾನು ಕೂತುಕೊಂಡು ಮಂಚ ತೂಗಿ ಎಂದ. ಛತ್ರ ಚಾಮರ ಹಾಕಿಸಿದ. ಅವನ ಪಾದಕ್ಕೆ ಅಭ್ಯಂಗ ಮಾಡಿಸಿದ. ಒಬ್ಬ ಬ್ರಾಹ್ಮಣ ಬಂದರೆ ಹೇಗೆ ಸತ್ಕಾರ ಮಾಡಬೇಕು? ಮೊದಲನೇ ಬಾರಿ ಅಳಿಯ ಬಂದಾಗ ಉಪಚಾರ ಮಾಡುವ ಹಾಗೆ ಬ್ರಾಹ್ಮಣನಿಗೆ ಸತ್ಕಾರ ಮಾಡಬೇಕು. ನಾವು ಯಾರಾದರೂ ಭಟ್ರು ಬರ್ತಿದ್ದಾರೆ ಅಂದರೆ ಕ್ರಾಸ್ ಬದಲಾಯಿಸಿಬಿಡ್ತೇವೆ. ಭಟ್ರು ಬರುವಂತೊಳ್ಳಿರಿ ಅಂಚಿಪೋಯಿ ಅಂತ, ಗ್ರಹಚಾರ ಅಂತ. ಆದರ ಮಾಡಬೇಕು ಬ್ರಾಹ್ಮಣರನ್ನು. ದೇವರು ಪೂಜೆ ಮಾಡುವ ವ್ಯಕ್ತಿತ್ವ ಇರೋದು ಬ್ರಾಹ್ಮಣನಲ್ಲಿ. ನಿಂದನೆ ಮಾಡಬೇಡಿ. ಯೋಗ್ಯ ಬ್ರಾಹ್ಮಣರಿಗೆ, ಎಷ್ಟೋ ಜನ ರೇಸ್ ಕೋರ್ಸಲ್ಲಿ ಕೂತ್ಕೊಳ್ಳುವ ಬ್ರಾಹ್ಮಣರಿದ್ದಾರೆ, ಅವರ ಬಗ್ಗೆ ಮಾತನಾಡ್ತಾ ಇಲ್ಲ. ಚೆನ್ನಾಗಿ ಗಾಯತ್ರಿ ಜಪ ಮಾಡುವ ಬ್ರಾಹ್ಮಣನನ್ನು ಆದರ ಮಾಡಿ. ನಿಮ್ಮ ಕುಲದ 1000 ದೋಷಗಳ ಪರಿಹಾರ ಆಗುತ್ತೆ. ಹಾಗೆ ಆದರ ಮಾಡಿದ. ಮೈ ಮರೆತ ಕೃಷ್ಣ ಪಾದಾಭ್ಯಂಗ ಮಾಡಿಸಿದ. ಕಾಲಿಗೆಲ್ಲ ಎಣ್ಣೆ ಹಚ್ಚಿದ, ತಿಕ್ಕಿದ, ಸ್ನಾನ ಮಾಡಿಸಿದ, ವಸ್ತ್ರ ಉಡಿಸಿದ, ಭೂರಿ ಭೋಜನ ಮಾಡಿಸಿದ. ಎಲ್ಲ ದೇವತೆಗಳಿಗೆ ಹೇಳಿದ, ನೀವು ಇವತ್ತು ದೂರ ಹೋಗಿ ನಾನು ಬಾಲ್ಯ ಸ್ನೇಹಿತನೊಟ್ಟಿಗೆ ಕಾಲ ಕಳಿಬೇಕು ಅಂತ. ರಾತ್ರಿ ಏಕಾಂತಲವನೊಟ್ಟಿಗೆ ಮಲಗಿದ. ರಾತ್ರಿ ಪೂರ ಪಟ್ಟಾಂಗ ಹೊಡೆದ. ಗುರುಕುಲದ ಪದ್ಧತಿಯ ನೆನಪು ಮಾಡಿಕೊಂಡ. ಬೆಳಿಗ್ಗೆ 3:30 ಗಂಟೆಗೆ ಕೇಳಿದ, ನಿನಗೆ ಎಷ್ಟು ಜನ ಮಕ್ಕಳು ಅಂತ ಕೇಳಿದ. ನನಗೇನು ತಂದಿದೆ ಅಂತ ಕೇಳಿದ. ಅವನು ಹೇಳಿದ, 27 ಜನ ಹೆಣ್ಮಕ್ಕಳು ಅಂತ ಹೇಳಿದ. ಕಷ್ಟ ಉಂಟಾ ಅಂತ ಕೇಳಿಲ್ಲ. ದೇವರು ಸರ್ವಜ್ಞ. ಅವನು ಪರೀಕ್ಷೆ ಮಾಡ್ತಾ ಹೋದ. ಕೆಣಕಿದ ಅವನನ್ನು. ಕುಚೇಲ ನಿಷ್ಠಾವಂತ ಬ್ರಾಹ್ಮಣ. ಹೋದ ಜನ್ಮದಲ್ಲಿ ತಪ್ಪು ಮಾಡಿದ್ದಾನೆ, ಈ ಜನ್ಮದಲ್ಲಿ ತಪ್ಪು ಮಾಡಲಿಕ್ಕೆ ತಯಾರಿಲ್ಲ. ಸರ್ವಜ್ಞನಾದ ದೇವರ ಲೀಲೆ ಇದು ಅಂತ ಭಾವಿಸಿದ. ಆಸೆ ಪಡಲಿಲ್ಲ ಮನಸ್ಸಿನಲ್ಲಿ. ದೇವರಿಗೆಲ್ಲ ಗೊತ್ತಿದೆ, ಇದೊಂದು ನಾಟಕ ಅಂತ ಭಾವಿಸಿದ. ತನ್ನ ಕಷ್ಟಗಳನ್ನೇ ಹೇಳಲಿಲ್ಲ. ಅವನಿಗೆ ಬೆಳಿಗ್ಗೆ ಕೃಷ್ಣ ಕೇಳ್ತಾನೆ, ಕುಚೇಲ ನನಗಾಗಿ ಏನು ತಂದಿದೆ? ಅವನಿಗೆ ದಾಕ್ಷಿಣ್ಯ ಆಯಿತು. 14 ಲೋಕದ ಅಧಿಪತಿಗೆ ಹೊಟ್ಟೆಯಾದ ಬಟ್ಟೆಯಲ್ಲಿ ಕಟ್ಟಿ ತಂದ ಮುಷ್ಟಿ ಅವಲಕ್ಕಿ ಆಹಾರವ?
ಕೊಡಲ್ಲ ಅಂತ ಏನೂ ತಂದಿಲ್ಲ ಅಂದ. ನಮಗೆ ಹೇಳಿಕೊಟ್ಟ, ದೇವರ ಮುಂದೆ ಏನಾದರೂ ತೊಗೊಂಡು ಹೋಗಿ ಎಂಕ್ಲು ಜಾಲ ಪಸಂದ್ ಬರ್ತೀರಿಯೋ ದೇವರೇ, ಹಾಗೆ ಹೇಳಬೇಕು. ಪಸಂದ್ ಬರ್ತೆ ಸುಲಾ ಎಂಜಾಯ್ ಎಂಪು, ಹಾಗಲ್ಲ. ದೇವರ ಮುಂದೆ ಏನೂ ತಂದಿಲ್ಲ ಅಂದ. ಕೃಷ್ಣ ಹಾರಿ ಬಟ್ಟೆಯನ್ನು ಕಿತ್ತುಕೊಂಡ. ಅವಲಕ್ಕಿ ನಂಗೆ ತುಂಬ ಇಷ್ಟ ಅಂದ. ಒಂದು ಮುಷ್ಟಿಯನ್ನು ತಿಂದಾಯಿತು ಕೃಷ್ಣ. ನಾವಾದರೆ ಈ ಹೊಟ್ಟೆಯ ಬಟ್ಟೆ ವಾಸನೆ ಇದರಲ್ಲಿ ಅವಲಕ್ಕಿ ತೆಗೆದು ಬಿಸಾಡು ಅಂತ ಹೇಳ್ತೇವೆ. ಆಮೇಲೆ ಕೃಷ್ಣ ಅವಮಾನ ಮಾಡಲಿಲ್ಲ, ಅವನ ಎದುರಿಗೆ ಬಿಡಿಸಿ ನನಗೆ ತುಂಬ ಇಷ್ಟ ಅಂತ ಅವಲಕ್ಕಿ ತಿಂದ. ಕೃಷ್ಣನಿಗೆ ಇಷ್ಟ ಅಂತ ಪ್ರತಿದಿನ ಪೂಜೆ ಆದಮೇಲೆ ನಿಮಗೆ ಅದನ್ನೇ ತಿನ್ನಿಸಿದ್ದು, ಒಳ್ಳೆಯದಾಗಲಿ ಅಂತ. ಅವಲಕ್ಕಿ ಪ್ರಸಾದ. ಅವಲಕ್ಕಿ ತಿಂದ ಕೃಷ್ಣ. ಎರಡನೇ ಮುಷ್ಟಿಯನ್ನು ತಿನ್ನಲಿಕ್ಕೆ ಹೋದ. ಲಕ್ಷ್ಮಿ ಹೇಳಿದ್ಲು, ಸಾಕು, ಒಂದು ಮುಷ್ಟಿ ಅವಲಕ್ಕಿಗೆ ಅವನಿಗೆ ವೈಕುಂಠವನ್ನೇ ಕೊಟ್ಟಿದ್ದೀರಿ, ಎರಡನೇ ಮುಷ್ಟಿ ತಿಂದರೆ ನಿಮಗೆ ಕೊಡಲಿಕ್ಕೆ ಪದಾರ್ಥ ಇಲ್ಲ, ನನಗೆ ಕೊಡಿ ಅಂತ ಅವಳು ತಿನ್ನಲು. ಇನ್ನು ಬಟ್ಟೆಯಲ್ಲಿ ಒಂದಷ್ಟು ಉಳಿದ ಪದಾರ್ಥ ಇತ್ತು, ಅದನ್ನು ಬ್ರಹ್ಮಾದಿ ದೇವತೆಗಳೆಲ್ಲ ತೆಗೆದುಕೊಂಡು ತಿಂದರು. ತಿರುಪತಿಯ ಲಾಡು ತಂದಾಗ ಎಲ್ಲರಿಗೂ ಚೂರು ಚೂರು ಮಾಡಿ ಕೊಡ್ತೇವಲ್ಲ, ಹಾಗೆ ಎಲ್ಲರೂ ತಿಂದರು. ದೇವರಿಗೆ ಕೊಟ್ಟರೆ 14 ಲೋಕದ ಹೊಟ್ಟೆ ತುಂಬುತ್ತೆ. ಅದಕ್ಕೆ ದೇವರಿಗೆ ಅರ್ಪಣೆ ಮಾಡಿ. ಸರ್ವಂ ಕೃಷ್ಣಾರ್ಪಣಮಸ್ತು, ಎಲ್ಲವೂ ದೇವರಿಗೆ. ಅವನೇ ಕೊಟ್ಟದ್ದು, ಅವನಿಗೆ ಅರ್ಪಣೆಯನ್ನಿ. 14 ಲೋಕದ ಒಂದು ನೀರು ನೀವು ದೇವರಿಗೆ ಒಂದು ಹನಿ ನೀರನ್ನು ಕೊಟ್ಟರೆ 14 ಲೋಕಕ್ಕೆ ಹೊಟ್ಟೆ ತುಂಬಿಸುವ ಶಕ್ತಿ ಆ ದೇವರಿಗಿದೆ. ಮೊದಲನೆಯದ್ದು ದೇವರಿಗೆ, ಎರಡನೆಯದು ಲಕ್ಷ್ಮಿಗೆ, ಆಮೇಲೆ ಅವನ ಪರಿವಾರದವರಿಗೆ. ಇಷ್ಟೇ ನೈವೇದ್ಯ ಪ್ರಕರಣ ಇದು. ತೃಪ್ತನಾದ ದೇವರು ಕುಚೇಲನಿಗೆ ಹೇಳಿದ, ಕುಚೇಲ ಹೋಗಿ ಬಾ, ನಿನ್ನ ಮಕ್ಕಳು ಹೆಂಡತಿ ಎಲ್ಲ ಕಾಯ್ತಾ ಇರ್ತಾರೆ, ಹೋಗು. ಕೃಷ್ಣ ನಿನ್ನ ಅನುಗ್ರಹ ಇರಲಿ ಅಂತ ಹೊರಡಬೇಕಾದ್ರೆ ಕೃಷ್ಣ ಹೇಳಿದ, ಯಾವ ಡ್ರೆಸ್ಸಲ್ಲಿ ಬಂದಿದೆಯೋ ಅದೇ ಡ್ರೆಸ್ಸಲ್ಲಿ ಉಂಟು, ಹಾಕ್ಕೊಂಡು ಹೋಗು ಅಂದ. ಪರೀಕ್ಷೆ ಕೃಷ್ಣನದ್ದು. ಪೀತಾಂಬರ ಉಟ್ಕೊಂಡಿದ್ದ ಕುಚೇಲ, ಅದೆಲ್ಲ ಬಿಡಿಸಿಟ್ಟು ನಿಜ ವಸ್ತ್ರದಲ್ಲಿ ಹೋಗು, ಇಲ್ಲದೇನಿದ್ರೆ ಆ ಹೆಂಡತಿ ಕನ್ಫ್ಯೂಸ್ ಆಗುತ್ತೆ. ಕೆಲವೊಮ್ಮೆ ಹಾಗಾಗುತ್ತೆ. ನಾನು ಒಮ್ಮೆ ಪ್ರಯಾಗ ಕ್ಷೇತ್ರಕ್ಕೆ ಒಂದು ಟೀಮ್ ಕರ್ಕೊಂಡು ಹೋಗಿದ್ದೆ ನಮ್ಮ ಶಿಷ್ಯರನ್ನು. ಅಲ್ಲಿ ಹೇಳಿದೆ, ಈ ಕ್ಷೇತ್ರದಲ್ಲಿ ವಿಶೇಷ, ಎಲ್ಲ ತಲೆ ಬೋಳಿಸಿ ಬ್ರಾಹ್ಮಣರೆಲ್ಲ ಜುಟ್ಟು ಬಿಟ್ಟು ಬನ್ನಿ, ದೇವರು ಒಳ್ಳೇದು ಮಾಡ್ತಾನೆ ಎಂದು. ಒಬ್ಬರು ನಮ್ಮ ಜೊತೆಗೆ ಬಂದವರು, ತುಂಬ ಚಂದ ಕ್ರಾಫ್ ಇತ್ತು ಅವರಿಗೆ. ಅವರೆಲ್ಲ ಜುಟ್ಟು ಬಿಟ್ಟುಕೊಂಡು ಹೆಂಡತಿ ಮುಂದೆ ಬಂದರು. ಹೆಂಡತಿ ಕೇಳ್ತಿದ್ದಾಳೆ, ನಮ್ಮ ಮನೆಯವ್ರನ್ನೆಲ್ಲಾದರೂ ನೋಡಿದ್ರ? ನಾನೇ ಕಣೆ ಅವ್ರು ಹೇಳ್ತಿದ್ದಾರೆ. ಗೊತ್ತಾಗಲಿಲ್ಲ ಅವರಿಗೆ, ಕನ್ಫ್ಯೂಸ್ ಆಗಿಬಿಡುತ್ತೆ. ಹಾಗಾಗಿ ಅದೇ ವಸ್ತ್ರ ಉಟ್ಟುಕೊಂಡು ಹೋಗು, ಅದೇ ವಸ್ತ್ರ ಉಟ್ಟುಕೊಂಡು ಹೋದ. ಪರೀಕ್ಷೆ ಮಾಡಿದ ದೇವರು, ಏನೂ ಕೊಡಲಿಲ್ಲ ದೇವರು. ಕೆಲವರೆಲ್ಲ ಹರಿಕಥೆಯಲ್ಲಿ ತಮಾಷೆ ಮಾಡ್ತಾರೆ, ಕೃಷ್ಣ ಏನು ಪೋತು ಬರ್ಪೆ ಏನಾದರೂ ಕೊಡಲಿ ಅಂತ. ಕೇಳಲಿಲ್ಲ ದೇವರು, ಹಾಗೆ ಹೇಳಿಲ್ಲ. ಕುಚೇಲ ಏನು ಹೇಳಿದ ಗೊತ್ತಾ? ಕ್ವಾಹಂ ದರಿದ್ರ ಪಾಪೀಯಾನ್ ಕ್ವಕೃಷ್ಣ ಶ್ರೀನಿಕೇತನಃ ಬ್ರಹ್ಮಬಂಧುರಿತಿ ಸ್ಮಾಹಂ ಬಾಹುಭ್ಯಾಂ ಪರಿರಂಭಿತ. ನಡು ತಗ್ಗಿದ ಬಡಬ್ರಾಹ್ಮಣನಾದ ನಾನು ಎಲ್ಲಿದ್ದೇನೆ, ಲಕ್ಷ್ಮೀಪತಿಯಾದ ದೇವರೆಲ್ಲಿದ್ದಾನೆ? ಲಕ್ಷ್ಮಿಯನ್ನು ಆಲಿಂಗನ ಮಾಡಿಕೊಳ್ಳುವ ತೋಳುಗಳಿಂದ ನನ್ನನ್ನು ಆಲಿಂಗನ ಮಾಡಿ ಹಂಸತೂಲಿಕಾ ತಲ್ಪದಲ್ಲಿ ಹೋಗಿ ಕೂಡಿಸಿದ, ಅಭ್ಯಂಗ ಮಾಡಿಸಿದ, ಜೊತೆಗೆ ಮಲಗಿದ, ನನ್ನೊಟ್ಟಿಗೆ ಆಟ ಆಡಿದ ದೇವರು. ಅಂಥ ದೇವರ ಲಕ್ಷ್ಮೀಪತಿಯ ಬಾಹುಬಂಧನಕ್ಕೆ ಸಿಕ್ಕಿದ ಮೇಲೆ ನನಗಿನ್ನೇನು? ಎಲ್ಲ ಪುರುಷಾರ್ಥಗಳು ಇದರಲ್ಲಿ ಲಾಭ ಆಯಿತು. ಅವನ ಕಾರುಣ್ಯ ಏನು? ನನಗೆ ಹಣ ಕೊಡಲಿಲ್ಲ ದೇವರು. ಅಧನೋಯಂ ಧನಂ ಪ್ರಾಪ್ಯ ಮಾದ್ಯನ್. ದುಡ್ಡಿಲ್ಲದೆ ಇರುವ ಬಡ ಬ್ರಾಹ್ಮಣನಿಗೆ ಹಣ ಕೊಟ್ಟರೆ ಅಹಂಕಾರ ಬರುತ್ತೆ. ಅಷ್ಟೊಂದು ಹಣ ಕೊಡಬಾರದು, ಭಕ್ತಿಯನ್ನೇ ಕೊಡಬೇಕು ಅಂತ ದೇವರು ನನ್ನ ಭಾವನೆಯನ್ನು ಕೆರಳಿಸಿದ. ಭಾವವನ್ನು ಕೊಟ್ಟ, ಹಣವನ್ನು ಕೊಡಲಿಲ್ಲ. ಒಳ್ಳೆಯದಾಯಿತು, ತುಂಬ ಅನುಗ್ರಹ ಆಯಿತು. ಹೀಗೆ ಧಮನಿಗಳಲ್ಲಿ ಕೃಷ್ಣನ ಅನುಗ್ರಹವನ್ನು ಆಲೋಚನೆ ಮಾಡಿಕೊಂಡು ಹೋಗ್ತಾ ಇದ್ದಾನೆ. ಒಂದು ದೊಡ್ಡ ಅರಮನೆ ಸಿಕ್ಕಿದೆ. ಕರಿತಾ ಇದ್ದಾರೆ ತುಂಬ ಜನ ಎದುರುಗಡೆ ನಿಂತು, ಸ್ವಾಗತ ಸಮಿತಿಯವರು ಬಲೆ ಬಲೆ ಅಂತ ಕರಿತಿದ್ದಾರೆ. ಅವನು ಭಾವಿಸಿದ ಯಾರೋ ಭಿಕ್ಷೆ ಹಾಕಲಿಕ್ಕೆ ಕರಿತಾ ಇದ್ದಾರೆ ಅಂತ ತಿಳ್ಕೊಂಡ. ಮುಂದೆ ಹೋಗ್ತಾ ಇದ್ದಾನೆ. ಎಲ್ಲರೂ ಪೀತಾಂಬರ ಧಾರಿಗಳಾಗಿದ್ದಾರೆ. ಮನೆಯೆಲ್ಲ ಬಂಗಾರದ ಅರಮನೆಯಾಗಿದೆ. ಹೆಂಡತಿ ಆ ಸೌಂದರ್ಯವನ್ನು ನೋಡ್ತಾನೆ. ಹೆಂಡತಿ ಕರಿತಾಳೆ, ನಾನೇ ರೀ ನಿಮ್ಮ ಹೆಂಡತಿ. ಅಲ್ಲ, ಹೋಗಬೇಕಾದ್ರೆ ದರಿದ್ರಳಾಗಿದ್ದಿ, ಹೀಗೆ ಶ್ರೀಮಂತ ಆದಿ. ನಾನು ಶ್ರೀಮಂತ ಅಲ್ಲ, ನಮ್ಮ ಮನೆ ಪಕ್ಕದಲ್ಲಿ ಬಂದು ನೋಡಿ. ಹಿತ್ತಲಿಗೆ ಹೋಗಿ ನೋಡಿದರೆ 20 ವಿಮಾನಗಳು ನಿಂತಿತ್ತಂತೆ ಕುಚೇಲನ ಮನೆಯಲ್ಲಿ. ಭಾಗವತಲ್ಲುಂಟು, ಹೌದಾ ಅಲ್ವ ನೋಡಿ. ಮನೆಯ ಸರ್ವೇ ರುಗ್ಮ ಪರಿಚ್ಛದಾಹ. ಆ ಕುಚೇಲನ ಮಣ್ಣಿನ ಗೋಡೆಯ ಮನೆಗಳೆಲ್ಲ ಬಂಗಾರದ ತೊಲೆಗಳಾಗಿತ್ತಂತೆ. ಮಲಗುವ ಮಂಚ ಬಂಗಾರದ ಮಂಚ. ನಮ್ಮ ಕೃಷ್ಣ ಎಂಚ ಅಂತ ಕೇಳಬೇಕೀಗ. ಹೇಗೆ ಅವನ ಅನುಗ್ರಹ? ಪರೀಕ್ಷೆ ಮಾಡ್ತಾನೆ ದೇವರು. ಬಡತನ ಕೊಟ್ಟು ಪರೀಕ್ಷೆ ಮಾಡ್ತಾನೆ, ಶ್ರೀಮಂತಿಕೆಯನ್ನು ಕೊಟ್ಟು ಪರೀಕ್ಷೆ ಮಾಡ್ತಾನೆ. ಶ್ರೀಮಂತಿಕೆಯಲ್ಲಿ ಅಹಂಕಾರಿಗಳಾಗಬೇಡಿ, ಬಡತನದಲ್ಲಿ ಬೊಬ್ಬೆ ಹೊಡಿಬೇಡಿ. ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರೋ ಪಾಂಡುರಂಗ. ಜೀವನದಲ್ಲಿ ಸುಖ ದುಃಖಗಳು ಹಾಸು ಹೊಕ್ಕಾಗಿದೆ. ಶ್ರೀಮಂತರಿಗೂ ಸುಖ ದುಃಖಗಳಿದೆ, ಬಡವರಿಗೂ ಸುಖ ದುಃಖಗಳಿದೆ. ಕರ್ತವ್ಯಗಳ ಬಗ್ಗೆ ಗಮನ ಹರಿಸಿ ಸುಖ ದುಃಖಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ.
ಕೊಡುವ ಕರ್ತೃ ಬೇರೆ ಇರುತ್ತೀರೆ ಬಿಡು ಬಿಡು ಚಿಂತೆಯೇನು. ನಮ್ಮನ್ನು ರಕ್ಷಣೆ ಮಾಡುವ ಭಗವಂತ ಇದ್ದಾಗ ನೂರಾರು ಚಿಂತೆಗಳನ್ನು ಮನಸ್ಸಿಗೆ ತಂದುಕೊಳ್ಳಬಾರದು. ಮನೆಯನ್ನೆಲ್ಲ ಬಂಗಾರ ಮಾಡಿದ. ಕುಚೇಲ ಹೇಳ್ತಾನೆ, ಬ್ರಾಹ್ಮಣನಿಗೆ ಭಾರ ಮಾಡಬಾರದು. ಪಾಪ ಆಕಳನ್ನ ಇಲ್ಲೋಳು ಬಡತನ ಉಂಡು ಅಂತ 40 ಕುಂಬುಡ ಬಟ್ರೆ ಪಸಂತು ಪೋಲೆ ಅಂದರೆ ಹೇಗೆ ಹಿಡ್ಕೊಂಡು ಹೋಗಬೇಕು? ದೇವರು ಏನೂ ಕೊಡಲಿಲ್ಲ, ಮನೆಯನ್ನೆಲ್ಲ ಬಂಗಾರ ಮಾಡಿದ. ಕುಚೇಲ ಹೇಳಿದ, ಈ ಮನೆಗೆ ನಾನೊಬ್ಬ ಟ್ರಸ್ಟಿ, ಇಲ್ಲಿರುವ ಎಲ್ಲ ಸಂಪತ್ತು ದೇವರದ್ದು, ದೇವತಾರಾಧನೆಯಿಂದ ದೇವರಿಗೆ ಸಮರ್ಪಣೆ ಮಾಡೋಣ. ಎಲ್ಲ ಕನ್ಯರನ ಸಾಲಂಕೃತ ಕನ್ಯಾದಾನ 27 ಹೆಣ್ಣು ಮಕ್ಕಳನ್ನು ವೈದಿಕ ಬ್ರಾಹ್ಮಣರಿಗೆ ಪುರೋಹಿತರಿಗೆ ದಾನ ಮಾಡಿದ. ಎಲ್ಲರೂ ಶ್ರೀಮಂತರಾದರು. ಎಂಥ ಕಥೆಗಳು ರೀ! ದೇವರ ಧ್ಯಾನ ಮಾಡುವ, ಏಕಾದಶಿ ಉಪವಾಸ ಮಾಡುವ ಹುಡುಗನಿಗೆ ಕನ್ಯಾದಾನ ಮಾಡಿ, ಹಣ ಅನ್ನೋದು ಬದುಕಿನ ಒಂದು ಅಂಶ, ಅದೇ ಸರ್ವಸ್ವ ಅಲ್ಲ. ವಾಸ್ತವಿಕವಾಗಿ ಹೇಳಬೇಕು ಅಂದರೆ ಇವತ್ತಿನ ಪುರೋಹಿತರಿಗೆ ಸಾಫ್ಟ್ವೇರ್ಗಿಂತ ಜಾಸ್ತಿ ಸಂಪಾದನೆ ಉಂಟು. ಹೇಳಿಕೊಳ್ಳೋದಿಲ್ಲ ಅಷ್ಟೇ. ಅವರು 2-3 ಸೈಟ್ ಉಂಟು. ಅವರು ಒಂದು ಸೈಟಿಗೆ EMI ಕಟ್ಟೋದ್ರೊಳಗೆ ಶುಗರು BP ಬಂದಿರುತ್ತೆ. ಇವರು ಹಾಗಲ್ಲ, ಆರಾಮಾಗಿರ್ತಾರೆ. ಕೈಯಲ್ಲಿ ಒಳ್ಳೆಯ ಕೀಬಂಚು ಕಾರ್ಗೀರು ಹಿಡ್ಕೊಂಡು 2 ಸೈಟ್ ಮಾಡಿ, ಬೇಕು ಅಂದರೆ ಹೆಂಡತಿಗೆ ಅಡುಗೆ ಮಾಡಿಯೂ ಹಾಕ್ತಾರೆ. ಸಾಫ್ಟ್ವೇರ್ ಭಾನುವಾರ ದಿವಸವೂ ದುರ್ಬೀನ್ ಹಿಡ್ಕೊಂಡು ನೋಡಬೇಕು, ಅವ ಕೆಲಸದಲ್ಲೇ ಕೂತಿರ್ತಾನೆ ಪಯ್ಯ ಟೊಯ್ಯ ಅಂದ್ಕೊಂಡು. ಇನ್ನು ಸಾಫ್ಟ್ವೇರ್ಗಳಿಗೆ ಬೈದಿದ್ದಲ್ಲ, ಅವರಲ್ಲೂ ಧರ್ಮಾತ್ಮರಿದ್ದಾರೆ. ಹಣ ಮುಖ್ಯ ಅಲ್ಲ ಅನ್ನೋದು ಅಷ್ಟೇ ತಾತ್ಪರ್ಯ. ಎಲ್ಲಿ ಕೃಷ್ಣ ಭಕ್ತಿ ಇದೆ, ಎಲ್ಲಿ ದೇವರು ಇದೆ, ಎಲ್ಲಿ ಧರ್ಮ ಇದೆ, ಅಲ್ಲಿಗೆ ಸಮರ್ಪಣೆ ಮಾಡಿ. ಒಂದು ವೇಳೆ ಅವರು ಮಾಡಲಿಲ್ಲ ಅಂದರೆ ಹೆಣ್ಣುಮಕ್ಕಳು ತಾವಾಗೇ ಹೇಳಿ, ನಾನು ಧರ್ಮವನ್ನು ನಂಬುವವನನ್ನು ಮದುವೆ ಆಗ್ತೀನಿ ಅಂತ ಹೇಳಿ, ಹೆಣ್ಣುಮಕ್ಕಳು ಕುಲ ಉದ್ಧಾರ ಆಗುತ್ತೆ, ನಿಮ್ಮ ಆತ್ಮೋದ್ಧಾರ ಆಗುತ್ತೆ. ನೀವೆಲ್ಲ ಹಾಗೆ ಮಾಡಿದ್ದೀರಿ. ಇಲ್ಲಾಂದರೆ ಈ ಭಾಗವತದ ಕಥೆಗೆ ಎಲ್ಲಿ ಬರಲಿಕ್ಕಾಗ್ತಾ ಇತ್ತು. ಆದ್ದರಿಂದ ಭಾಗವತದ ಕಥೆಗಳೆಲ್ಲ ಜೀವಂತ ಕಥೆಗಳು, ಮೃತ ಕಥೆಗಳಲ್ಲ ಅವೆಲ್ಲ. ಪ್ರತಿಕ್ಷಣ ನಮ್ಮ ಬದುಕಿನ ಎಚ್ಚರಕ್ಕೋಸ್ಕರ ಇರುವ ಕರೆಗಂಟೆಗಳು. ಬದುಕು ನಶ್ವರ, ಈಗ ಬದುಕಿದ್ದೇವೆ, ದೇವರು ಕೈಕಾಲು ಗಟ್ಟಿ ಇಟ್ಟಿದ್ದಾನೆ. ಯಾವಾಗ ಹೊತ್ಕೊಂಡು ಬೀಳ್ತೇವೋ ಗೊತ್ತಿಲ್ಲ. ಕೊಂಡು ಹೊಯ್ಯುವಾಗ ಯಾರಿಲ್ಲವಂತೆ, ಕುರುಡ ನಾಯಿ ಸಂತೆಗೆ ಬಂತಂತೆ. ಕುರುಡರಾಗಿದ್ದೇವೆ ನಾವು. ಯಾವಾಗ ಬೀಳ್ತೇವೆ ಗೊತ್ತಿಲ್ಲ, ಯಾವಾಗ ಹೇಳ್ತೇವೆ ಗೊತ್ತಿಲ್ಲ. ಸಿಕ್ಕ ಅವಕಾಶದಲ್ಲಿ ಇಂಥ ದೇವರ ಕಥೆಗೆ ಬದುಕನ್ನು ಸಮರ್ಪಣೆ ಮಾಡಿ ಅಂತ ದಶಮಸ್ಕಂದದ ಕೊನೆಯಲ್ಲಿ ಕುಚೇಲನ ಭಾವ ಸಮರ್ಪಣೆಯ ಜೊತೆಗೆ ಶುಕಾಚಾರ್ಯರು ಪರೀಕ್ಷಿತನಿಗೆ ಕಥೆಯನ್ನು ಹೇಳಿ ಮುಕ್ತಾಯ ಮಾಡ್ತಾರೆ. ಇನ್ನು ಮುಂದಿನ ಕಥೆ ಪರೀಕ್ಷಿತ ರಾಜನ ನಿರ್ಯಾಣದ ಕಥೆ. ಅದನ್ನು ನಾಳೆ ಸೇರಿದಾಗ ಸಂಕ್ಷಿಪ್ತವಾದ ಸಮಯದಲ್ಲಿ ನಾಳೆ ಅದನ್ನು ನೋಡೋಣ ಅಂತ ಹೇಳ್ತಾ, ಇಷ್ಟು ದಿನಗಳ ಕಾಲ ನನ್ನ ಪಾಲಿಗಂತೂ ಪುತ್ತೂರಿಗೆ ಬಂದ ಮೇಲೆ ಇದು ಇನ್ನೂ ಮೊದಲನೆಯ ದಿನದಲ್ಲೇ ಇದ್ದೇನೆ ಅಂತ ಅನ್ನಿಸ್ತಾ ಇದೆ. ಅಷ್ಟು ಸಂತೋಷ ಕೊಡುವ ಸ್ಥಳ ಇದು. ಇಲ್ಲಿಯ ವಾಸ್ತುವೇ ತುಂಬ ಚೆಂದ ಇದೆ, ಇಲ್ಲಿಯ ಪರಿಸರವೇ ತುಂಬ ಚೆನ್ನಾಗಿದೆ. ಆದ್ದರಿಂದ ನೀವೆಲ್ಲ ಇಷ್ಟು ಸಮೃದ್ಧಿಯಿಂದ ಇದ್ದೀರಿ ಅಂತ ಭಾವಿಸ್ತೇನೆ. ನೇತ್ರಾವತಿ, ಕುಮಾರಧಾರ, ಸುಬ್ರಹ್ಮಣ್ಯ ಅನ್ನುವ ಕ್ಷೇತ್ರ, ಪಯಸ್ವಿನಿ ನದಿ, ಇಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ, ವಿಷ್ಣುವಿನ ಸನ್ನಿಧಾನ ನಮ್ಮ ಮನಸ್ಸಿಗೆ ದೇವರು ಕೊಟ್ಟ ಭಾಗ್ಯ. ಹಾಗಾಗಿ ದೇವರ ಸ್ಮರಣೆಯಿಂದ ನಮ್ಮ ಬದುಕು ಸಮರ್ಪಣೆ ಆಗುವಂತೆ ಆಗಬೇಕು. ನೀವೆಲ್ಲ ಇಷ್ಟು ದಿನಗಳ ಕಥೆ, ಈಗ ನಾಳೆ ದಿವಸ ಮಂಗಳ, ಅದೆಲ್ಲ ಗಡಿಬಿಡಿಯಲ್ಲೇ ಇರುತ್ತೆ ಅದು. ಹಾಗಾಗಿ ನಿಮ್ಮ ಬಗ್ಗೆ ಒಂದೆರಡು ನನ್ನ ಭಾವನೆಗಳನ್ನು ಹಂಚಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಗುರುಗಳು ವಿಶ್ವೇಶತೀರ್ಥರು ಇಲ್ಲಿಂದ ಏನು ಹೆಚ್ಚು ದೂರ ಅಲ್ಲ, ಒಂದು 15-20 ಕಿಲೋಮೀಟರ್ ದೂರದ ರಾಮಕುಂಜದಲ್ಲೇ ಅವರ ಅವತಾರ. ಅವರ ಅನೇಕ ಬಂಧುಗಳು ನನ್ನ ಹತ್ರ ಹೇಳಿಕೊಂಡರು, ನಾವು ಸ್ವಾಮಿಗಳ ಪೂರ್ವಾಶ್ರಮದ ಬಂಧುಗಳು ಅಂತ. ಅವರು ನನ್ನನ್ನು ಸುಧಾಮಂಗಳ ಆದಮೇಲೆ 2-3 ಬಾರಿ ಉಜಿರೆಗೆ, ಕೊಡಿಪ್ಪಾಡಿ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಬಂದು ಮಧ್ವನವಮಿಯ ಸಮಯದಲ್ಲಿ ಪ್ರವಚನ ಮಾಡಬೇಕು, ನನ್ನ ಹುಟ್ಟೂರು ಇಲ್ಲಿ ಧರ್ಮ ಪ್ರಚಾರ ಮಾಡಬೇಕು ಅಂತ ಪ್ರಯತ್ನಗಳನ್ನು ಮಾಡಿದರು. ಆದರೆ ಅವತ್ತು ಯಾರೂ ಜನ ಬರಲಿಲ್ಲ. ಸ್ವಾಮಿಗಳು ಹೊರಗಡೆ ಚೇರ್ ಹಾಕ್ಕೊಂಡು ಕೂತಿದ್ರು. ಆ ದೃಶ್ಯಗಳೆಲ್ಲ ಇವತ್ತು ತಲೆಯಲ್ಲಿದೆ. ಸ್ವಾಮಿಗಳ ಬೇಜಾರನ್ನು ಕಂಡು ಏನಾದರೂ ಇಲ್ಲೊಂದು ಮಾಡಬೇಕು, ನಾನು 10 ಜನಗಳಿಗೆ, ಸ್ವಾಮಿಗಳಿಗೆ ಸಂತೋಷ ಆಗುವ ಹಾಗೆ ಸಂಘಟನೆಯನ್ನೆಲ್ಲ ಮಾಡಿ ಪ್ರವಚನ ಮಾಡಬೇಕು ಅಂತ ಆಸೆ ಇತ್ತು. ಆದರೆ ನಾನು ಕೂಡ ನನ್ನ ಸಂಸಾರದಲ್ಲಿ ಹೊಕ್ಕಿದೆ, ನನ್ನದೇನೋ ಕರ್ತವ್ಯಗಳು, ಹಾಗಾಗಿ ಅದಕ್ಕೆ ಹೆಚ್ಚು ಗಮನ ಹರಿಸಲಿಕ್ಕಾಗಲಿಲ್ಲ. ಆದರೆ ಯಾವತ್ತೋ ಒಂದು ದಿನ ಒಂದು ದೂರವಾಣಿ ಕರೆ ಬಂತು. ವಿಶ್ವಮೂರ್ತಿ ಅಂತ ನಮ್ಮ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿದ ಒಬ್ಬ ವಿದ್ವಾಂಸರು, ಜ್ಯೋತಿಷಿಗಳು. ಅವರು ಹೇಳಿದರು, ನಮ್ಮ ಪುತ್ತೂರಿನ ಎಲ್ಲ ಬಂಧುಗಳು ಸೇರಿ ನಿಮ್ಮನ್ನು ಪ್ರವಚನಕ್ಕೆ ಆಹ್ವಾನಿಸ್ತಾ ಇದ್ದಾರೆ, ಬರ್ತೀರಾ ಅಂತ. ನಾನು ಹೇಳಿದೆ, ಒಂದೇ ವಾರ ಮಧ್ಯದಲ್ಲಿ ಸಮಯ ಇದೆ, ಅದರ ಮಧ್ಯದಲ್ಲಿ ಏನೋ ಕಾರ್ಯಕ್ರಮ ಇದೆ, ನಮ್ಮ ಗುರುಗಳ ಅಪೇಕ್ಷೆ ಇದೆ, ವಿಶ್ವೇಶತೀರ್ಥರ ಅಭಿಪ್ರಾಯ ನೀವು ಬಾಯಲ್ಲಿ ಹೇಳ್ತಾ ಇದ್ದೀರಿ, ನಾನು ಬರ್ತೇನೆ ಅಂತ ಸಂತೋಷದಲ್ಲಿ ಅದನ್ನು ಒಪ್ಪಿಕೊಂಡು ಬಂದದ್ದು. ಇದು ಗುರುಗಳ ತೃಪ್ತಿಗೆ, ನನಗಿಲ್ಲಿ ಯಾವ ಪ್ರಯೋಜನದ ಆಕಾಂಕ್ಷೆಗೆ ಬರಲಿಲ್ಲ. ಆ ಗುರುಗಳ ಋಣ ಈ ಮೂಲಕ ಒಂದು ಸಂದಾಯ ಆಗಲಿ. ನಮಗೆ ಸರ್ವಸ್ವ ಕೊಟ್ಟವರು ಗುರುಗಳು. ಈ ಊರಿಗೆ ಬಂದರೆ ಪ್ರತಿಯೊಬ್ಬರ ಮುಖದಲ್ಲಿಯೂ ಮಂದಹಾಸ, ಸ್ವಾಗತದ ಭಾವಗಳು. ಎಷ್ಟೋ ಜನ ಮನೆಗೆ ಕರೆದಿದ್ದಾರೆ, ಮನೆಯಲ್ಲಿ ಇಟ್ಟುಕೊಂಡಿದ್ದಾರೆ. ಶ್ರೀಪತಿ ಶ್ರೀಧರ ಬೈಪಡಿತಾ ಇರೋರ ಮನೆಯಲ್ಲಿ
ಒಳ್ಳೆಯ ನಂದನವನ ನಾಳೆ ಹೋಗಬೇಕಲ್ಲ ಅಂತ ಬೇಸರ ನನಗೆ. ಆದರೆ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ಹಾಗೆ ಹೇಳಿದರೆ ಅವರಿಗೆ ಕೋಪ ಬರುತ್ತೆ, ಹಾಗಾಗಿ ಹೋಗಬೇಕಾಗಿದೆ. ಕರ್ತವ್ಯಗಳಿದೆ ನನ್ನ ಪಾಲಿಗೆ. ಮನೆಯಲ್ಲಿ ಒಂದು ಗುರುಕುಲ, 25 ಜನ ಹೆಣ್ಮಕ್ಕಳು, ಅವರಿಗೆಲ್ಲ ಪ್ರತಿಜ್ಞೆ ಮಾಡಿಸಿದ್ದೇನೆ, ನೀವು ಯಾರೂ ಸಾಫ್ಟ್ವೇರನ್ನು ಮದುವೆ ಆಗಬೇಡಿ, ವೈದಿಕರನ್ನೇ ಮದುವೆ ಆಗಿ ಅಂತ ಪ್ರತಿಜ್ಞೆ ಮಾಡಿಸಿದ್ದೇನೆ ಅವರ ಕೈಯಲ್ಲಿ. ಯಾಕೆ ಅಂದರೆ ಧರ್ಮ ಉಳಿಬೇಕ್ರಿ. ಒಬ್ಬರು ಸನ್ಯಾಸಿಗಳಾಗಬೇಕು ಅಂದರೆ ಒಂದು ಮಗು ಬೇಕು, ಅದಕ್ಕೆ ಸಂಸ್ಕಾರ ಬೇಕು. ಸಾಫ್ಟ್ವೇರನ್ನೇ ಓದಿಸಿದರೆ ಅಷ್ಟಮಠದಲ್ಲಿ ಕೃಷ್ಣನನ್ನು ಪೂಜೆ ಮಾಡಲಿಕ್ಕೆ ಮಕ್ಕಳೇ ಯಾರು? ಒಂದು ದೇವ ಮಂದಿರಗಳಿಗೆ ಪೂಜೆ ಮಾಡಲಿಕ್ಕೆ ಯಾರು ಯೋಗ್ಯ ಸಂತಾನ? ನಮ್ಮ ಧರ್ಮ ರಕ್ಷಣೆಯ ಅಗತ್ಯ ತುಂಬ ಇದೆ. ಹಾಗಾಗಿ ಪುತ್ತೂರಿನಿಂದಲೂ ಒಂದಷ್ಟು ಧರ್ಮ ಕಾರ್ಯಗಳು ನಡೆಯುತ್ತೆ ಅನ್ನುವ ವಿಶ್ವಾಸ ನನಗಿದೆ. ಒಳ್ಳೆಯ ಪುಣ್ಯಭೂಮಿ ಇದು. ವಿಶೇಷವಾಗಿ ಒಂದು ಗುರುವಿನ ಕಥೆ ಇದೆ. ಒಂದು ಗುರು ಒಂದು ಗ್ರಾಮಕ್ಕೆ ಹೋದನಂತೆ. ಅಲ್ಲಿಯ ಜನಗಳೆಲ್ಲ ತುಂಬ ಕೊಳಕು ವ್ಯಕ್ತಿತ್ವದವರು. ಗುರುಗಳು ಹೋದಾಗ ಎಲ್ಲ ಆ ಕೊಳೆತ ಟೊಮೆಟೊ ಎಲ್ಲ ಎಸೆದು ಅವರನ್ನು ಸ್ವಾಗತ ಮಾಡಿದ್ರಂತೆ. ಅಲ್ಲಿ ಏನಾದರೂ ಧರ್ಮ ಪ್ರಚಾರ ಮಾಡಬೇಕಾಗಿದೆ. ಅವರಲ್ಲಿ ನಿಂತು ಹೇಳಿದ್ರಂತೆ, ಗ್ರಾಮಸ್ಥರೇ, ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ, ಇಲ್ಲಿ ಮಳೆ ಆಗಲಿ ಬೆಳೆ ಆಗಲಿ, ನೀವೆಲ್ಲ ಈ ಗ್ರಾಮದಲ್ಲಿ ಸುಖವಾಗಿ ಬಾಳಿ. ಅಷ್ಟು ಹೇಳೋದ್ರೊಳಗಡೆ ಅವ್ರ ಬಾಯಿಗೂ ಬಿದ್ದಿತ್ತು ಪೆಟ್ಟು. ಓಡಿದ್ರಂತೆ ಅಲ್ಲಿಂದ ಗುರುಗಳು. ಇನ್ನೊಂದು ಊರಿಗೆ ಹೋದರೆ ಅದು ನಿಮ್ಮ ಊರಿನ ಹಾಗೆ ಪ್ರತಿಯೊಬ್ಬರಲ್ಲೂ ರಾಮ ಸೀತೆಯ ವ್ಯಕ್ತಿತ್ವ. ಚಂದ ಸ್ವಾಗತ ಮಾಡಿದ್ರಂತೆ, ಗುರುಗಳಿಗೆ ಉಪಚಾರಗಳನ್ನು ಮಾಡಿದರು. ಆ ಊರಿಂದ ಹೋಗಬೇಕಾದ್ರೆ ಗುರುಗಳು ಹೇಳಿದ್ರಂತೆ, ಈ ಊರಿನ ಹಳ್ಳಿಯವರೇ, ನೀವ್ಯಾರೂ ಈ ಊರಿನಲ್ಲಿ ಬದುಕಬೇಡಿ, ನೀವೆಲ್ಲ ಚಲ್ಲಾಪಿಲ್ಲಿಯಾಗಿ ಹೊರಟೋಗಿ, ಇಲ್ಲಿ ಯಾರಿಗೂ ನಿಮಗೆ ಬದುಕಾಗುವುದು ಬೇಡ ಅಂತ ಶಾಪ ಕೊಟ್ಟು ಮುಂದೆ ಹೋದ್ರಂತೆ. ಶಿಷ್ಯ ಹೇಳಿದ, ನಿಮ್ಮನ್ನು ಬಿಟ್ಟು ಹೋಗ್ತೇನೆ ಇವತ್ತು ಗುರುಗಳೇ, ನಿಮ್ಮನ್ನು ನೋಡಿ ನನಗೆ ಕೋಪ ಬಂದಿದೆ. ಯಾಕೋ ಶಿಷ್ಯ? ಶಿಷ್ಯ ಹೇಳ್ತಾನೆ, ಗುರುಗಳೇ, ಒಬ್ಬೊಬ್ಬರು ರಕ್ಕಸರ ಹಾಗೆ ಇದ್ದರು, ಅವರಿಗೆಲ್ಲ ಆಶೀರ್ವಾದ ಮಾಡಿದರೆ ಈ ಊರಿನಲ್ಲಿರಿ ಚಂದ ಆಗಲಿ ಅಂತ. ಆ ಪುತ್ತೂರಿನವರೆಲ್ಲ ಒಳ್ಳೆ ಮುತ್ತಿನ ಹಾಗೆ ಇದ್ದರು, ಅವರಿಗೆಲ್ಲ ನೀವು ಹಾಳಾಗಿ ಹೋಗಿ ಊರಿನಲ್ಲಿ ಇರಬೇಡಿ, ಎಲ್ಲ ಚಲ್ಲಾಪಿಲ್ಲಿಯಾಗಿ ಹೋಗಿ. ಗುರುಗಳು ಹೇಳಿದರು, ಹಾಳಾಗಿ ಹೋಗಿ ಅಂತ ಹೇಳಿಲ್ಲ, ಚಲ್ಲಾಪಿಲ್ಲಿಯಾಗಿ ಅಂತ ಹೇಳಿದ್ದು ಹೌದು, ಊರು ಬಿಟ್ಟು ಹೋಗಿ ಅಂತ ಹೇಳಿದ್ದು ಹೌದು. ಯಾಕೆ ಹೇಳಿದ್ರಿ ಗುರುಗಳೇ? ಅದಕ್ಕೆ ಗುರುಗಳು ಹೇಳಿದರು, ನೀನಿನ್ನೂ ದಡ್ಡ, ಓದಬೇಕು ನನ್ನ ಬಳಿ. ಮೊದಲನೇ ಊರಿನವರು ಒಬ್ಬೊಬ್ಬರು ದುರ್ಯೋಧನ, ಜರಾಸಂಧ, ರಕ್ಕಸ, ಕಂಸನ ಹಾಗೆ ಇದ್ದಾರೆ. ಅವರೇನಾದರೂ ಆ ಗ್ರಾಮ ಬಿಟ್ಟು ಹೋದರೆ ನಮ್ಮ ಭಾರತ ದೇಶವನ್ನೇ ಹಾಳು ಮಾಡಿಬಿಡ್ತಾರೆ, ಹಾಗಾಗಿ ನೀವು ಊರು ಬಿಟ್ಟು ಹೋಗಬೇಡಿ ಅಂತ ಹೇಳಿದೆ. ಆ ಪುತ್ತೂರಿನವರು ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋದರೂ ಇನ್ನೊಂದು ರಾಮರಾಜ್ಯವನ್ನು ನಿರ್ಮಾಣ ಮಾಡ್ತಾರೆ, ಅದಕ್ಕವರು ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಅಂತ ಹೇಳಿದೆ. ಅರ್ಥ ಮಾಡಿಕೋ, ಎಷ್ಟು ಚಂದದ ಮಾತುಗಳು ನೋಡಿ. ಹಾಗಾಗಿ ನಿಮ್ಮ ಪ್ರಜ್ಞೆ ಸುತ್ತಮುತ್ತ ಎಲ್ಲ ಕಡೆಯೂ ನನ್ನ ಕೈಯಿಂದ ಹೇಳಿಸಿ ಅಂತಲ್ಲ, ಭಾಗವತ ಪ್ರಚಾರ ಆಗಬೇಕು. ಏನೇನೋ ಪ್ರಚಾರ ಮಾಡ್ತಾರೆ, ದಿನಕ್ಕೆ 5 ಬಾರಿ ಮೈಕ್ ಹಾಕ್ಕೊಂಡು 2 ಕಿಲೋಮೀಟ್ರ್ ಕಿವಿಗೆ ಗಡುಚಿಕ್ಕುವ ಶಬ್ದಗಳನ್ನು ಮಾಡ್ತಾರೆ. ನಮ್ಮೊಂದು ಕಲ್ಯಾಣ ಮಂಟಪದ ಸೀಮೆಯಲ್ಲಿ ನಾವೆಲ್ಲ ಒಟ್ಟಾಗಿ, ತುಂಬ ಸಂತೋಷ ಇದೆ, ಇಲ್ಲಿಯ ಶಿವಳ್ಳಿ ಸಂಪರ್ದವರೆಲ್ಲ ಸೇರಿ, ಕಾರ್ಯಾಧಿಕಾರಿಗಳೆಲ್ಲ ಸೇರಿ ತುಂಬ ಚೆನ್ನಾಗಿ. ಅದರಲ್ಲಿ ಹರಿಪ್ರಸಾದ್ ಅವರು 5 ದಿನ ನನ್ನೊಟ್ಟಿಗೆ ಇದ್ದಾರೆ, ಅವರ ಹೆಂಡತಿ ಮನೆ ಮಕ್ಕಳೆಲ್ಲ ಮರೆತಿದ್ದಾರೆ. ಎಲ್ಲರೂ ಅದರ ಜೊತೆಗೆ ಸಹಕಾರಿಗಳಾಗಿ ನಿಂತಿದ್ದೀರಿ, ಅವರು ಇವರು ಅಂತಲ್ಲ. ಈ ಥರ ಒಂದು ಸಂತೋಷದ ಒಂದು ವ್ಯವಸ್ಥೆಗಳನ್ನು, ನಿಮ್ಮ ಭಾವಗಳು ಇಷ್ಟು ಪರಿಶುದ್ಧವಾಗಿದೆ. ಆದ್ದರಿಂದ ಸಣ್ಣ ಪುಟ್ಟ ಸಮಸ್ಯೆ ಎಲ್ಲ ಕಡೆ ಇದೆ. ಸಂಘಟನೆಗಳೇ ಇಲ್ಲ ಸಮಸ್ಯೆ. ಸಂಘಟನೆ ಇದ್ದ ಮೇಲೆ ಸಮಸ್ಯೆ ಬಂದರೆ ಬಗೆಹರಿಸಿಕೊಳ್ಬೋದು. ಎಷ್ಟೋ ಕಡೆ ಬ್ರಾಹ್ಮಣರಿದ್ದಾರೆ, ಸಂಘಟನೆಗಳನ್ನೇ ಮಾಡಿಲ್ಲ. ಹಾಗಾಗಿ ಬ್ರಾಹ್ಮಣ ಸಂಘಟಕನಾಗಬೇಕು. ಅದು ಬ್ರಾಹ್ಮಣನಿಗೆ ಸೀಮಿತನಾಗಬಾರ್ದು, ಮನುಷ್ಯ ಸಾಮಾನ್ಯರಿಗೆ ಅವನಿಂದ ಧರ್ಮ ಪ್ರಚಾರ ಆಗಬೇಕು. ಎಲ್ಲರೂ ನಮ್ಮವರು ಅನ್ನುವ ಭಾವದಿಂದ ನೋಡುವ ಉದಾತ್ತ ಮನೋಭಾವ. ಯಾಕೆ ಅಂದರೆ ಬ್ರಾಹ್ಮಣರ ಬಗ್ಗೆ ಎಷ್ಟು ಗೌರವ ಇದೆ ಇತರ ವರ್ಗದವರಿಗೆ ಅನ್ನೋದನ್ನು ನಾನು ಅನುಭವಿಸಿದ್ದೇನೆ. ನಾನು ಯಾವುದೇ ಮಂತ್ರಾಲಯಕ್ಕೆ ಹೋಗಲಿ, ಬೇರೆ ಕ್ಷೇತ್ರಗಳಿಗೆ ಹೋಗಲಿ, 10 ಜನ ಮುಗಿ ಬೀಳ್ತಾರೆ, ನಿಮ್ಮ ಮಾತುಗಳನ್ನು ಕೇಳಬೇಕು ಅಂತಾರೆ. ಧರ್ಮದಲ್ಲಿರುವ ಅವರ ಆಸಕ್ತಿಗಳು, ಅದಕ್ಕೆ ಪೋಷಣೆಯನ್ನು ಮಾಡಬೇಕು. ನಮ್ಮ ಕರ್ತವ್ಯ ಇದೆ ಬ್ರಾಹ್ಮಣರದ್ದು. ಹಾಗಾಗಿ ಇದು ಈ ಭಾಗವತ ನಾಳೆ ಮಂಗಳ ಆಯಿತು ಮುಗೀತು ಅಲ್ಲ, ಇದರ ಪುನರಾವೃತ್ತಿ ಆಗ್ತಾನೇ ಇರಬೇಕು. ಒಂದು ಥರ ನಮ್ಮ ಮನಸ್ಸನ್ನು ಸರ್ವೀಸ್ ಮಾಡುವ ಪುಣ್ಯಕಥೆ ಭಾಗವತ. ನಮ್ಮ ಮನಸ್ಸನ್ನು ತೊಳೆಯುತ್ತೆ. ದೇವರು ಕಿವಿಯಿಂದ ಹೃದಯಕ್ಕೆ ಪೈಪ್ಲೈನ್ ಹಾಕಿದಾನಂತೆ. ದೇವರ ಕಥೆಗಳನ್ನು ಕೇಳಲಿಕ್ಕೆ ಅನೇಕ ದೇವತೆಗಳು ಕಿವಿಯಲ್ಲಿ ಕುಳಿತಿರ್ತಾರೆ. ದೇಹ ತೊಳಿಬೋದು, ಆತ್ಮವನ್ನು ತೊಳೆಯೋಕ್ಕಾಗಲ್ಲ. ಕಿವಿಯಿಂದ ಭಾಗವತದ ಕಥೆ ಕೇಳಿದರೆ ಒಳಗಡೆ ಇರುವ ಆತ್ಮನನ್ನು ತೊಳಿಲಿಕ್ಕಾಗುತ್ತಂತೆ. ಆತ್ಮ ವಾಶ್ ಆಗ್ತಾನೆ. ಅದಕ್ಕೆ ಶಾಂಪೂ ಇಲ್ಲ, ಭಾಗವತದ ಕಥೆಯೇ ಬೇಕು ಆತ್ಮನನ್ನು ವಾಶ್ ಮಾಡಲಿಕ್ಕೆ. ಅಂತಹ ಭಾಗವತ ಕಥೆಯನ್ನು, ಭಾಗವತ ಒಂದೇ ಅಲ್ಲ, ಮಹಾಭಾರತ ಇದೆ, ರಾಮಾಯಣ ಇದೆ, ಎಂಥ ಮೌಲ್ಯಗಳಿದೆ ರಾಮಾಯಣದಲ್ಲಿ. ಅಂತಹ ಕಥೆಗಳನ್ನೆಲ್ಲ ಕೇಳ್ತಾ ನಮ್ಮ ಈ ಮನುಷ್ಯ ಜನ್ಮ ಸಾರ್ಥಕವಾಗಲಿ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಾಳೆ ದಿವಸದ ಕಾರ್ಯಕ್ರಮವನ್ನೆಲ್ಲ ಮುಂದೆ ನಿರೂಪಣೆ ಮಾಡ್ತಾರೆ. ಇವತ್ತು ನಾಳೆ ಮಂತ್ರಾಕ್ಷತೆ ಕೊಡಬೇಕು. ನನಗೆ ಗುರುಗಳು, ಮಂತ್ರಾಲಯದ ಗುರುಗಳು ಅವರು ನಾಡಿದ್ದು ಬರಬೇಕು ಅಂತ ಹೇಳಿದ್ದಾರೆ. ನಾನು ಇಲ್ಲಿಂದ ಮೈಸೂರಿಗೆ ಹೋಗಿ ಅಲ್ಲಿಂದ ಕೂಡಲೇ 7 ಗಂಟೆಯ ಬಸ್ಸು ಮಂತ್ರಾಲಯಕ್ಕೆ ಹೋಗಬೇಕು. ಮನೆಯನ್ನು ಮುಟ್ಟಿ ನಾನು ಮಂತ್ರಾಲಯಕ್ಕೆ ಹೋಗಬೇಕಾಗಿದೆ. ಆದ್ದರಿಂದ ಇಲ್ಲಿ ಮಂತ್ರಾಕ್ಷತೆ ವಿನಿಯೋಗ ಎಲ್ಲ ವಿಳಂಬವಾಗುತ್ತೆ. ಹಾಗಾಗಿ ಒಂದು ಸುಧಾಮನ ಚರಿತ್ರೆಯಲ್ಲಿ
ಒಂದು ವಿಶೇಷವಾದ ಒಂದು ಮಂಗಳದ ಘಟ್ಟ ಇದು ದಶಮಸ್ಕಂದ ಕೃಷ್ಣನ ಕಥೆ. ಇವತ್ತು ಮಂತ್ರಾಕ್ಷತೆ ವಿತರಣೆಗಳನ್ನೆಲ್ಲ ಮಾಡಿ ನಾಳೆ ಬೆಳಗ್ಗೆ 1 ಗಂಟೆ ಪ್ರವಚನ ಅಷ್ಟೇ. ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಯ ತನಕ ನನ್ನ ಪ್ರವಚನ. ಎಲ್ಲ ಸಕಾಲದಲ್ಲಿ 10 ಗಂಟೆಗೆ ಬನ್ನಿ. ಒಂದು ಭಾಗವತದ ಪುಸ್ತಕವನ್ನು ಹಿಡಿದುಕೊಂಡು ಹೋಗುವವರ ಜೊತೆಗೆ ಒಂದೊಂದು ಹೆಜ್ಜೆ ಹಾಕಿದರೆ ಅಶ್ವಮೇಧ ಯಾಗದ ಪುಣ್ಯ ಇದೆಯಂತೆ. ಇನ್ನು ಯಾರ್ಯಾರೋ ಬರಲಿಕ್ಕಾಗಲ್ಲ, ಪುರುಸೊತ್ತಿಲ್ಲ ಅಂತ ಹೇಳಿದಾರಲ್ಲ, ನಾಳೆ ಎಲ್ಲರನ್ನೂ ಕರ್ಕೊಂಡು ಬನ್ನಿ. ಯಾಕೆ ಅಂದರೆ ಭಾಗವತ ನಡೆಯುವ ಜಾಗ ನೋಡಿದರೂ ಭಾಗವತ ಕೇಳಿದಷ್ಟೇ ಪುಣ್ಯ ಉಂಟಂತೆ. ನಾನು ಮೊದಲನೇ ದಿನವೇ ಯಾಕೆ ಹೇಳಿಲ್ಲ ಅಂದರೆ ಮತ್ತೆಲ್ಲ ಜಾಗ ನೋಡಿಕೊಂಡೇ ಹೋಗ್ತಾಯಿದ್ರು, ನೀವು ಕೇಳಲಿಕ್ಕೆ ಬರ್ತಿರಲಿಲ್ಲ. ಹಾಗಾಗಿ ಅಷ್ಟು ಪಾವಿತ್ರ್ಯ ಉಂಟು ಭಾಗವತ ಕಥೆ ಕೇಳುವುದರಲ್ಲಿ. ಹಾಗಾಗಿ ಬನ್ನಿ, ಯಾವುದ್ಯಾವುದಕ್ಕೋ ಉತ್ಸವಗಳಿಗೆ ಹೋಗ್ತೇವೆ, ಮದುವೆ ಮಂಟಪಕ್ಕೆ ಹೋಗ್ತೇವೆ, ಸಂಭ್ರಮದಿಂದ ಒಳ್ಳೊಳ್ಳೆ ಡ್ರೆಸ್ ಮಾಡಿಕೊಂಡು ಬನ್ನಿ. ಕೃಷ್ಣ ನೋಡ್ತಾನೆ ನಿಮ್ಮನ್ನು, ನಾನು ಕೊಟ್ಟ ವೈಭವ ಎಲ್ಲ ಹಾಕ್ಕೊಂಡು ಬಂದಿದ್ದೀರಿ ಇಲ್ಲೋ ಅಂತ ನೋಡ್ತಾನೆ. ಎಲ್ಲವನ್ನೂ ಅಲಂಕಾರ ಮಾಡಿಕೊಂಡು ಬಂದು ಇದೊಂದು ವಿವಾಹದ ಹಾಗೆ ವೈಭವದಿಂದ ಈ ಭಾಗವತದ ಮಂಗಳವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಇಷ್ಟು ಶ್ರೋತೃಗಳು ನಿದ್ದೆ ಮಾಡದೆ ಕೇಳಿ ತಂದೆ ತಾಯಿಗಳಂತೆ ಉಪಕರಿಸಿದ್ದೀರಿ. ನಿಮಗೆಲ್ಲ ವಿಶೇಷವಾದ ಕೃತಜ್ಞತೆಗಳನ್ನು ಹೇಳ್ತಾ, ನಾಳೆ ದಿವಸದ ಮಂಗಳದಲ್ಲಿ ಭಾಗವತದ ಪುಸ್ತಕದ ಮೆರವಣಿಗೆ ಆರಂಭದಲ್ಲಿ 10 ಗಂಟೆಗೆ ಭಾಗವತ ಪುಸ್ತಕ ವಿಷ್ಣು ದೇವಾಲಯದಲ್ಲಿ ಒಂದು ಪ್ರದಕ್ಷಿಣೆ ಮಾಡಿ ಎಲ್ಲರೂ ಅದರಲ್ಲಿ ಭಾಗವಹಿಸಿ ನಂತರ ಇದರ ಕಥೆಯನ್ನು ದೇವರಿಗೆ ಸಮರ್ಪಣೆ ಮಾಡುವಂತಹ ಒಂದು ಕಾರ್ಯಕ್ರಮ ಇದೆ. ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳ್ತಾ ಇವತ್ತಿನ ಚಿಂತನೆಯ ನಾಮ ಸಂಕೀರ್ತನೆ ಜೊತೆಗೆ ಮುಕ್ತಾಯ ಮಾಡೋಣ. ಹರಿಪ್ರಿಯತಾಂ. ಹರೇ ಹರೇ ಮೇ ಹರಪಾತಕಾನಿ ಹರೇ ಹರೇ ಮೇ ಕುರುಮಂಗಳಾನಿ ಹರೇ ಹರೇ ಮೇ ತವ ದೇಹಿ ದಾಸ್ಯಂ ಹರೇ ಹರೇ ಮೇ ತ್ವಯಿ ಭಕ್ತಿರಸ್ತು. ಹರಯೇ ನಮಃ ಹರಯೇ ನಮಃ ಹರಯೇ ನಮಃ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. 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 ಶ್ರೀರಾಮ ಜಯ ರಾಮ. ಶ್ರೀರಾಮ ಜಯ ರಾಮ ಜಯ 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 ಜಯ ರಾಮ. ಹರಿಪ್ರಿಯತಾ ಮಧ್ವೇಶಾರ್ಪಣಮಸ್ತು. ಈ 6 ದಿನಗಳ ಸಪ್ತಾಹದಲ್ಲಿ ತಾವು ಪಡೆದಿರುವುದು ಏನೋ ಅಥವಾ ಪಡೆದಿರುವುದನ್ನು ಮುಂದೆ ಸಮಾಜಕ್ಕೆ ಯಾವ ರೀತಿ ನೀಡುತ್ತೇನೆ ಎಂಬ ಒಂದು ಸಂಕಲ್ಪವನ್ನು ತಾವು ಇಲ್ಲಿ ನೀಡಬೇಕಾಗಿದೆ. ಅದಕ್ಕೆ ನಾವಿಲ್ಲಿ 4 ಜನರನ್ನು ಆಯ್ಕೆ ಮಾಡಿದ್ದೇವೆ. ಅದರಲ್ಲಿ ಒಬ್ಬರು ಪ್ರಥಮವಾಗಿ ಮಾಧವ್ ಭಟ್, ನಿವೃತ್ತ ಪ್ರಾಂಶುಪಾಲರು ವಿವೇಕಾನಂದ ಮಹಾವಿದ್ಯಾಲಯ, ಇವರು ಬಂದು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬೇಕು ಅಂತ ವಿನಂತಿಸಿಕೊಳ್ಳುತ್ತಿದ್ದೇನೆ. ಆಸ್ತಿಕ ಬಂಧುಗಳೇ, ಹಾಳು ಹರಟೆಯಾಡಿ ಮನವ ಬೀಳು ಮಾಡಿಕೊಳ್ಳಬೇಡಿರೋ. 7 ದಿನದ ಕಥೆ ಕೇಳಿ ಹೇಳಿರೋ ವೈಕುಂಠಕ್ಕೆ ಅನ್ನೋದನ್ನು ವೇದಮೂರ್ತಿ ವಿಜೇಂದ್ರ ಆಚಾರ್ಯರು ಪ್ರಕಟಿಸಿರುವಂಥ ಪುಸ್ತಕದಲ್ಲೇನೇ ಮುನ್ನುಡಿಯಲ್ಲಿ ಬರೆದಿದ್ದಾರೆ. ಬಂಧುಗಳೇ, ಅದರ ವಿಮರ್ಶೆಗೆ ನಾನು ಇಲ್ಲಿ ನಿಂತಿಲ್ಲ. ಅದಾಗಲೇ ಸಂಘಟಕರೇ ಹೇಳಿದಾಗೇ ನಮ್ಮ ಮೇಲೆ ಆಗಿರುವಂಥ ಪರಿಣಾಮ, ನಮಗಾಗಿರುವಂಥ ಅನುಭವದ ಬಗ್ಗೆ 2 ಮಾತನಾಡೋದಕ್ಕೆ ಬಯಸ್ತೇನೆ. ಅತ್ಯಂತ ಮನೋಜ್ಞವಾಗಿ ಅಲ್ಲಿರುವಂಥ ಕಥೆಯ ಹಿಂದಿರುವಂಥ ತತ್ವಗಳನ್ನೆಲ್ಲವನ್ನು ನಮಗೆ ಉಣಬಡಿಸುವಂಥ ಸಂದರ್ಭದಲ್ಲಿ 2 ವಿಶೇಷವಾದಂಥ ತತ್ವಗಳನ್ನು ನಮಗೆ ಸಾರಿ ಸಾರಿ ಹೇಳಿದ್ದಾರೆ. ಒಂದು
ಬ್ರಾಹ್ಮಣ್ಯ ಅಂತ ಹೇಳೋದಕ್ಕೆ ಕೇವಲ ಹುಟ್ಟು ಮಾತ್ರ ಕಾರಣವಲ್ಲ, ವಿಶೇಷವಾಗಿ ಕಟ್ಟಿಗೆ ಕಡಿಯೋನು ಅಂತಾದರೂ ಕೂಡ ಉಚ್ಚ ಮಟ್ಟದ ಭಾವ ಇದೆ ಅಂತಾದದ್ದಿದ್ದರೆ ಅವನು ಮುನಿಗೆ ಸಮಾನ ಅಂತ ಹೇಳುವಂಥ ಮಾತು ನಿಜವಾಗಿ ಆದರೂ ಕೂಡ ಮನಸ್ಸು ಮುಟ್ಟಿದೆ. ಎರಡನೇದಾಗಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆಚಾರ್ಯರು ತಮ್ಮ ಪರಿಶ್ರಮ ಎಷ್ಟಿದೆ ಅಂತ ಹೇಳೋದನ್ನು ತಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕು. ಅವರ ಪರಿಶ್ರಮ ನಮಗೆ ನಿಜವಾಗಿ ಆದರೂ ಕೂಡ ಅನುಕರಣೀಯ ಅಂತ ನನಗನ್ನಿಸ್ತದೆ. ಭಾಗವತ ನಿಜವಾಗಿ ಆದರೂ ಕೂಡ ತನ್ನ ತತ್ವದೊಂದಿಗೇ ಭಕ್ತಿಯೊಂದಿಗೇ ತತ್ವವನ್ನು ಸಮ್ಮಿಳಿತವಾಗಿ ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ಅವರಿಗೇ ಬರುತ್ತಾ ಇದ್ದಂತಹ ಆ ಉತ್ಸಾಹ ಏನಿದೆ, ಅದರಲ್ಲಿರುವಂಥ ನಿಷ್ಠೆ ಏನಿದೆ, ಅದನ್ನು ಅತ್ಯಂತ ಮನೋಜ್ಞವಾಗಿ ಚಿತ್ರಿಸಿದ್ದಲ್ಲದೇನೆ ಅತ್ಯಂತ ಪ್ರಭಾವಿಯಾಗಿ ನಮಗೆ ನಿಜವಾಗಿ ಆದರೂ ಕೂಡ ಅದನ್ನು ರವಾನೆ ಮಾಡಿರೋದ್ರಿಂದಲೇ ನಮಗವರ ಅನುಕರಣೀಯರು. ವಿಶೇಷವಾಗಿ ಉಪನ್ಯಾಸಕರಲ್ಲಿ ಬಹಳಷ್ಟು ಮಂದಿ ಇರೋದಕ್ಕೆ ಸಾಧ್ಯ ಇದೆ. ಉಪನ್ಯಾಸಕನಿಗೆ ಇರಬೇಕಾದಂಥ ಷಡ್ಗುಣಗಳೇನಿದ್ದಾವೆ, ಧೈರ್ಯಂ ಲಯ ಸಮತ್ವಂ ಪದಚ್ಛೇದಸ್ತು ಸುಸ್ವರ ಅಂತ ಹೇಳುವಂಥ ಷಡ್ಗುಣಗಳೇನಿದ್ದಾವೆ ಅದಕ್ಕೆ ಪ್ರತೀಕವಾಗಿರುವಂಥ ಆಚಾರ್ಯರು ಇವರಾಗಿರೋದ್ರಿಂದಲೂ, ಆಮೇಲೆ ನಮಗೆ ಅನುಪಮವಾದಂಥ ಅನುಭವ ಇದಾಗಿದೆ. ಆಸ್ತಿಕ ಆಗಿರದೇ ಇರುವಂತಹ ನಾಸ್ತಿಕರನ್ನೆಲ್ಲ ಆಸ್ತಿಕರನ್ನಾಗಿ ಬದಲು ಮಾಡುವಂತಹ ಮಾತು, ಅವರ ಮಾತಿನಲ್ಲಿರುವಂತಹ ವಾಗ್ಭೂಷಣಂ ಭೂಷಣಂ ಅಂತ ಹೇಳೋದಕ್ಕೆ ಅವರೇ ನಿಜವಾಗಿ ಆದರೂ ಕೂಡ ಉದಾಹರಣೆ ಅಂತ ಹೇಳುತ್ತಾ, ನಮ್ಮೆಲ್ಲರ ಪರವಾಗಿ ಅವರಿಗೆ ಮೆಚ್ಚುಗೆ ಸಾಧ್ಯ ಇಲ್ಲ. ತಮ್ಮೆಲ್ಲರ ಪರವಾಗಿ ಸಾದರಪೂರ್ವಕವಾದಂಥ ಪ್ರಣಾಮವನ್ನು ಮಾತ್ರ ಸಲ್ಲಿಸ್ತಾ, ನಾವೆಲ್ಲ ಬಂದಿರುವಂಥದ್ದು ಸಾರ್ಥಕವಾದಂಥ ಬದುಕು ನಮ್ಮದಾದೀತು ಅಂತ ಹೇಳಿಕೊಂಡು, ಇಲ್ಲಿರುವಂಥ ಹಲವು ಮಂದಿ ನಿಜವಾಗಿ ಆದರೂ ಕೂಡ ಅವರ ವಯೋಮಾನ ನಮಗೆ ಗೊತ್ತಿದೆ, ಹಿರಿಯರಾಗಿದ್ದರೂ ಕೂಡ ಎಳೆಯವರು ಕೂಡ ಬಂದು ಇಲ್ಲಿ ಸೇರಿರುವಂಥದ್ದು. ಕಥೆ ಮಾತ್ರ ಅಲ್ಲ, ಕಥೆಯಲ್ಲಿ ತತ್ವ ಇದೆ ಅಂತ ಹೇಳುವಂಥ ವ್ಯಾಖ್ಯಾನವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನಮಗೆಲ್ಲ ಉಣಬಡಿಸಿ, ಅವರೇ ಹೇಳಿದಂಥ ಮಾತಿದೆ, ರಸಸ್ವಾದವನ್ನು ನಾನೊಬ್ಬನೇ ಸ್ವಾರ್ಥಿಯಾಗಿ ಇಟ್ಟುಕೊಳ್ಳಬಾರದು, ಅದನ್ನು ನಿಜವಾಗಿ ಆದರೂ ಕೂಡ ಎಲ್ಲರಿಗೂ ಹಂಚಬೇಕು ಅಂತ ಹೇಳಿದಂಥ ಮಾತನ್ನು ಮತ್ತೊಮ್ಮೆ ಎತ್ತಿ ಹಿಡಿದದ್ದಲ್ಲದೇನೆ ತಮ್ಮ ಬದುಕನ್ನು ನಮ್ಮ ಬದುಕನ್ನು ಸಾರ್ಥಕಗೊಳಿಸ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವೇದಮೂರ್ತಿ ಸುಬ್ರಹ್ಮಣ್ಯ ಬಳ್ಳಕ್ಕುರಾಯರು, ಕೆಮಿಂಜೆ. ನಾವೆಲ್ಲ ಭಾಗವತ ಕೇಳಬೇಕು ಅಂತ ಎಲ್ರಿಗೂ ಮನಸ್ಸಿದೆ, ಆದರೆ ಅದು ಸಿಗುವುದು ದುರ್ಲಭ. ಪ್ರವಚನ ಮಾಡುವವರಿದ್ದಾರೆ, ಪುಸ್ತಕ ಓದುವವರಿದ್ದಾರೆ, ಆದರೆ ಅದು ಮನದಟ್ಟಾಗಬೇಕಾದ್ರೆ ಯೋಗ್ಯವಾದಂತಹ ವ್ಯಕ್ತಿಗಳಿಂದ ಅದು ಬರಬೇಕು. ಯಾಕೆಂದರೆ ವಿಶ್ವೇಶತೀರ್ಥರ ಪರಮಶಿಷ್ಯ ನಾವು ಸಹ ಸ್ವಲ್ಪ ಅವರಲ್ಲೇ ಪಡೆದುಕೊಂಡು ಬಂದವರು. ನಮ್ಮಿಂದ ಎಷ್ಟು ಸಾಮರ್ಥ್ಯ ಉಂಟು ಅದನ್ನು ಮಾತ್ರ ನಾವು ಪಡೆದುಕೊಂಡು ಬಂದವರು. ಆದರೆ ಪೂರ್ಣ ವಿಶ್ವೇಶತೀರ್ಥರ ಆಶೀರ್ವಾದ ಪಡೆದುಕೊಂಡು ಅವರ ಇಚ್ಛೆ ಏನುಂಟು ಅದನ್ನೆಲ್ಲ ಎಲ್ಲರಿಗೂ ತಿಳಿಸಬೇಕು. ಎಲ್ಲರೂ ಮನೋಧರ್ಮದಲ್ಲಿ ಬ್ರಾಹ್ಮಣತ್ವ ಹೇಗಿರಬೇಕು ಅದನ್ನು ವಿಶೇಷವಾಗಿ ಅವರು ಗುರುಗಳು ಹೇಳಿದ ರೀತಿಯಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಒಂದು ಕಾಲದಲ್ಲಿ ಪುರೋಹಿತ ಕಲಿಬೇಕಾದ್ರೆ ಎಲ್ಲಿ ಹೋಗಬೇಕು ಅಂತ ಅದು ಸಮಸ್ಯೆಯಲ್ಲಿ ಬಂದಿತ್ತು. ಎಲ್ಲಿಯೂ ಗುರುಕುಲ ಇಲ್ಲ, ಗುರುಕುಲ ಎಲ್ಲ ನಿಂತು ಹೋಗಿದೆ. ಅಂತಹ ಸಂದರ್ಭದಲ್ಲಿ ಅವರು ಹೇಳಿದ ಹಾಗೆ ನಮ್ಮ ಗುರುಗಳು ವಿಶ್ವೇಶತೀರ್ಥರು ಬೆಂಗಳೂರಲ್ಲಿ ಮನೆಗೆ ಹೋಗಿ ಬೇಡಿ ಮಕ್ಕಳನ್ನು ಸಾಕಿದ್ದು. ಅಂಥ ಒಂದು ಯೋಗ್ಯವಾದ ಗುರುಕುಲದಿಂದ ಯೋಗ್ಯವಾದ ವ್ಯಕ್ತಿಗಳನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ. ಅವರು ಬಂದು ನಾವು ಹೇಗೆ ಕರ್ತವ್ಯ ನಿಭಾಯಿಸಬೇಕು ಎಂಬಂಥ ಉಪದೇಶವನ್ನು ಎಲ್ಲರಿಗೂ ಕೊಟ್ಟಿದ್ದಾರೆ. ಹಾಗೆ ನಾವು ತಿಳ್ಕೊಳ್ಬೇಕಾದಷ್ಟೇ, ಆದವರು ಎಲ್ಲ ಕರ್ತವ್ಯ ವ್ಯವಹಾರವಾಗಿ ಮಾಡುವುದಾದರೂ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವತಾ ಒಂದು ವಂದನೆ ಅಥವಾ ಸಂಧ್ಯಾ ವಂದನೆ ಮಾಡಿಕೊಂಡು ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಿಕೊಂಡು ನಾವೆಲ್ಲರೂ ಜೀವನದಲ್ಲಿ ಎಲ್ಲರೂ ಶುಭವಾಗಬೇಕು, ಸಮಸ್ತ ಲೋಕಾಃ ಸುಖಿನೋ ಭವಂತು ಎಂಬಂತಹ ಆ ಧ್ಯೇಯದಿಂದ ಜಾಗೃತರಾಗಿ ಎಲ್ಲರೂ ನಮ್ಮ ಪೂರ್ವ ಶಿಷ್ಟ ಸಂಪ್ರದಾಯವನ್ನು ಉಳಿಸಿಕೊಂಡು ಬರುವ ಅಂತ ಹೇಳಿ
ಅವರ ವಿಶೇಷವಾದಂಥ ಈ ಒಂದು ಭಾಗವತ ಸಪ್ತಾಹ 6 ದಿವಸ ಮುಗಿಸಿ ನಾಳೆ ಮಂಗಳ ಮಾಡ್ತಾರೆ. ಆದರೆ ಅದು ಮಂಗಳವಾಗಿ ಇಲ್ಲಿಗೆ ಮುಗಿಬಾರದು. ನಮ್ಮ ಜೀವನದಲ್ಲಿ ಅದನ್ನು ನಾವು ಅಳವಡಿಸಿಕೊಂಡು ಇನ್ನು ಮುಂದೆಯೂ ಅವರು ಬಂದು ನಮಗೆ ಯೋಗ್ಯವಾದಂತಹ ಹೀಗೆ ಒಂದು ಪ್ರವಚನವನ್ನು ನಡೆಸಲಿ ಅಂತ ಹೇಳಿಕೊಂಡು ನಾನು ವಿಶೇಷವಾಗಿ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದ ಸಮರ್ಪಣೆ ಮಾಡುತ್ತಾ ಈ ಒಂದು ಮಂಗಳ ಕಾರ್ಯಕ್ಕೆ ಒಪ್ಪಿ ಬಂದದಕ್ಕೆ ವಿಶೇಷವಾದಂತಹ ಗುರುಗಳ ಪೂರ್ಣ ಅನುಗ್ರಹ ಅವರಿಗೂ ಪ್ರಾಪ್ತಿಯಾಗಲಿ, ಅವರಿಂದಾಗಿ ನಮಗೂ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆಯೊಂದಿಗೆ ಮುಗಿಸ್ತೇನೆ. ಮಹಿಳಾ ವಿಭಾಗದಿಂದ ಸುಧಾ ಹೆಬ್ಬಾರ್. ಹರಿ ಓಂ. ಗುರುಗಳಿಗೆ ವಂದಿಸುತ್ತಾ ಎಲ್ರಿಗೂ ನಮ್ಮ ನಮಸ್ಕಾರಗಳು. ಸಭೆಯನ್ನು ನೋಡ್ತಾ ಇದ್ದರೆ ಭಯ ಆಗ್ತಾ ಇದೆ ಗುರುಗಳೇ. ಎಲ್ಲ ವಿದ್ವಾಂಸರು ಹಿರಿಯರು ಎಲ್ಲ ಕೂತಿದ್ದಾರೆ, ಅಲ್ಲಿ ನಾವು ಸಾಮಾನ್ಯ ಗೃಹಿಣಿ ಅಷ್ಟೇ, ಏನು ಗೊತ್ತಿಲ್ಲ. ನನಗೂ ಈಗ ಅನ್ನಿಸ್ತಾ ಇದೆ, ಇಷ್ಟೆಲ್ಲ ಪ್ರಬುದ್ಧರಿದ್ದಾರೆ, ಮೊದಲನೇ ದಿನವೇ ಗೊತ್ತಿದ್ರೆ ನನಗೂ ಭಯ ಆಗ್ತಿತ್ತು. ನನಗೆ ಯಾರ್ದು ಪರಿಚಯ ಇಲ್ಲ, ಆದ್ದರಿಂದ ಆರಾಮಾಗಿ ಪ್ರವಚನ ಮಾಡಿಬಿಟ್ಟೆ ನಾನು. ಇಲ್ಲಿ ಕರೀತಾರೆ ಅಂತ ಅನ್ನೋ ಒಂದು ಸಣ್ಣ ವಿಷಯವು ನನಗೆ ಗೊತ್ತಿರಲಿಲ್ಲ. ಕರೆದ್ರು, ಸೊ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಅಂತೂ ಇದು ಈ 6 ದಿನಗಳಲ್ಲಿ ಗುರುಗಳೇ ನಾವು ಪಡೆದುಕೊಂಡದ್ದು ಬಹಳಷ್ಟಿದೆ, ಹಾಗೆ ಕಳೆದುಕೊಂಡದ್ದು ಬಹಳಷ್ಟಿದೆ ಅಂತ ಹೇಳಲಿಕ್ಕೆ ಖುಷಿಪಡ್ತೇನೆ ನಾನು. ಏನು ಗುರುಗಳು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ, ಅಹಂಕಾರ ಗರ್ವ ಇದೆಲ್ಲ ಪಡಬೇಡಿ ಅಂತ. ಸೊ ನಾನು ಒಂದು ಸಾಮಾಜಿಕ ಜೀವನದಲ್ಲಿ ಕೆಲವು ವರ್ಷಗಳಿಂದ ಇದ್ದೇನೆ, ನಾನು ಯೋಗ ಶಿಕ್ಷಕಿಯಾಗಿದ್ದೇನೆ. ಹಾಗೆ ಒಂದು 20 ವರ್ಷಗಳಿಂದ ಯೋಗ ತರಗತಿಗಳನ್ನು ನಡೆಸ್ತಾ ಇದ್ದೇನೆ ಪುತ್ತೂರಲ್ಲಿ, ಹಾಗೆ ಸುತ್ತಮುತ್ತ ಹಳ್ಳಿಗಳಲ್ಲಿ ಎಲ್ಲ. ಹಾಗೆ ಈಗ ಒಂದು 4 ವರ್ಷದಿಂದ ಭಗವದ್ಗೀತೆಯ ಒಂದು ಅನಾಯಾಸವಾಗಿ ನನಗೆ ಸಂಪರ್ಕಕ್ಕೆ ಬಂದೆ, ಗೀತಾ ಜ್ಞಾನ ಯಜ್ಞ ಅಂತ. ಅದರ ಮೂಲಕ ಆನ್ಲೈನಲ್ಲಿ ಕಲಿತಾ ಇದ್ದೀವಿ ಗುರುಗಳೇ. ಹಾಗೆ ಆಮೇಲೆ ನಾನು ಕಲಿತು ಅದರಲ್ಲಿ ಕಲಿಸಲಿಕ್ಕೆ ಪ್ರಾರಂಭ ಮಾಡಿ, ಸೊ ಈಗ ಎಲ್ಲಿ ನಾವು ಒಂದು ಸ್ವಲ್ಪ ನಮ್ಮ ಬಳಗದವರು ಒಟ್ಟು ಸೇರಿದರೂ ಅಲ್ಲಿ ಕೂತ್ಕೊಂಡು ಪಾರಾಯಣ ಮಾಡೋದೊಂದು ಅಭ್ಯಾಸ ಆಗಿದೆ. ಹಾಗೆ ಎಲ್ಲರನ್ನೂ ಸೇರಿಸಿಕೊಂಡು ಮಾಡ್ತಾ ಇದ್ದೇವೆ ಪಾರಾಯಣ. ಸೊ ಏನಾಯಿತು ಅಂದರೆ ಗುರುಗಳು ಮೊನ್ನೆ ಮಂಗಳವಾರ ದಿವಸ ಎಲ್ಲ ದೇವತೆಗಳದ್ದು ಒಂದೊಂದು ದಿವಸ ಇದೆ. ಸೊ ಹಾಗೆ ವಿಷ್ಣುವಿನ ದಿನ ಬುಧವಾರ ಅಂತ ಹೇಳಿದರು. ಬುಧವಾರ ದಿವಸ ವಿಷ್ಣುವಿನ ದೇವಸ್ಥಾನದಲ್ಲಿ ಹೆಚ್ಚಾಗಿ ಯಾರೂ ಕಾಣಿಸೋದಿಲ್ಲ, ಪೂಜೆ ಭಟ್ರು ಮತ್ತು ಯಾರೋ ಒಂದಿಬ್ಬರು ಇರ್ತಾರೆ ಅಷ್ಟೇ ಪರಿಚಾರಿಕರು ಅಂತ ಹೇಳಿದರು. ಸೊ ಅಲ್ಲಿ ಕೂತ್ಕೊಂಡಿದ್ದೆ, ಹಿಂದೆ ಸಡನ್ನಾಗಿ ತಲೆಗೆ ಬಂತು. ಆ ಕ್ಷಣ ಅದೊಂದು ಸಂಕಲ್ಪದಾಗೆ, ಇನ್ನು ನಾಳೆಯಿಂದ 3 ದಿವಸ ದೇವಸ್ಥಾನ ಬೇಗ ಬಂದು ದೇವಸ್ಥಾನದಲ್ಲಿ ಇಲ್ಲೇ ಮಾಡಬೇಕು ಅಂತ ಆಸೆ ಇತ್ತು. ಕೃಷ್ಣನ ಮುಂದೆ ಅದು ದೇವಸ್ಥಾನ ಭಗವಂತನ ಸಾನ್ನಿಧ್ಯ, ಸೊ ಅಲ್ಲಿ ಮಾಡುವ ಅಂತ ಹೇಳಿಕೊಂಡು, ಹಾಗೆ ಈಗ ನಾವು ಕೆಲವರು ಸಮಾನಾಸಕ್ತರು 4-5 ಜನ ಸೇರಿಕೊಂಡು 4 ಜನ ಇದ್ದೆವು. ಈಗ ನಿನ್ನೆ ಒಂದಿಬ್ಬರು ಅದಕ್ಕೆ ಸೇರಿಕೊಂಡ್ರು, ಇವತ್ತು ಮತ್ತೆ 2 ಸೇರಿಕೊಂಡ್ರು. ಭಗವದ್ಗೀತೆ ಪರಿಚಯವೇ ಇಲ್ಲದವರು ಬಂದು ಸೇರಿಕೊಂಡು ನಮ್ಮ ಜೊತೆ ಪಾರಾಯಣ ಮಾಡಿದರು. ಅದೊಂದು ತುಂಬ ಸಂತೋಷ ಕೊಡ್ತಾ ಇದೆ. ಈಗ ನಾಳೆಗೆ ಮುಗಿತಾ ಇದೆ ಎಲ್ಲ ಸಮಾರಂಭ ಅಂತ ಒಂದು ಚಿಕ್ಕ ಬೇಸರ ಕೂಡ. ಆದರೆ ಇದರಿಂದ ನಾವು ಪಡೆದುಕೊಂಡದ್ದು ತುಂಬ ಇದೆ, ತುಂಬ ಸಂತೋಷವಾಯಿತು. ಗುರುಗಳು ಮತ್ತೊಮ್ಮೆ ನಮ್ಮ ಊರಿಗೆ ಬರುವಂತಾಗಲಿ, ನಮಗೆ ಮತ್ತೊಮ್ಮೆ ಈ ಥರ ಜ್ಞಾನವನ್ನು ಕೊಡಲಿ ಅಂತ ಆಶಿಸುತ್ತಾ ಎಲ್ರಿಗೂ ವಂದನೆಗಳು. ಅವಕಾಶ ಮುಂದೆ ಪ್ರೇಮ ಸುಳ್ಯಪದು. ಈ ಸುಂದರವಾದ ಇಂತಹ ಭಕ್ತಿಪೂರ್ವಕವಾದಂತಹ ಇಂತಹ ಈ ಸನ್ನಿವೇಶದಲ್ಲಿ ನನಗೆ ಈ ಅವಕಾಶ ಮಾಡಿ ಕೊಟ್ಟದ್ದು ಆ ಪರಮಾತ್ಮನೇ, ಶ್ರೀಕೃಷ್ಣ ಪರಮಾತ್ಮನೇ ನನಗೆ ಇದನ್ನು ಅವಕಾಶ ಮಾಡಿಕೊಟ್ಟಿದ್ದಾನೆ. ಮೊನ್ನೆ ಗುರುಗಳು ಹೇಳಿದರು, ನಾಳೆ ಏಕಾದಶಿ ಎಲ್ಲರೂ ಉಪವಾಸ ಮಾಡಿ ಅಂತ. ನಾನು ಮೊದಲೇ ಮಾಡಲಿಕ್ಕೆ ಹೊರಟು 2-3 ಸಲ ಮಾಡಿ ಆಗುವಾಗ ಮತ್ತು ನನಗೆ ಮಾಡಲಿಕ್ಕೆ ಆಗಲಿಲ್ಲ. ನನ್ನ ಆರೋಗ್ಯದಲ್ಲಿ ಏನೋ ಸುಧಾರಣೆ ಆಗಲಿ, ಏನೋ ನನಗೆ ಅನಾರೋಗ್ಯ ಬರ್ತಾಯಿತ್ತು. ಆದರೆ ಮೊನ್ನೆ ಹಠ ಕಟ್ಟಿ ನಾನು ಮಾಡಿದ್ದೇನೆ, ಏನೂ ತಗೊಳ್ಳಿಲ್ಲ. ಮಧ್ಯಾಹ್ನ 1 ಗ್ಲಾಸು ಹಾಲು ಮಾತ್ರ ಕುಡ್ದದ್ದು. ಸಂಜೆ ಇಲ್ಲಿಗೆ ಬರುವಾಗ ಇನ್ನೂ ನನಗೇನಾದರೂ ಅನಾರೋಗ್ಯ ಆಗಬಾರ್ದು ಅಂತ 1 ಗ್ಲಾಸು ಶರ್ಬತ್ತು ಕುಡಿದು ಬಂದೆ. ಮತ್ತು ರಾತ್ರಿಯೂ ಏನೂ ತಗೊಳ್ಳಿಲ್ಲ. ಮರುದಿವಸ ಹಗೂರವಾಗಿ ಅಷ್ಟೊಂದು ನಾನು ಆರೋಗ್ಯಕರವಾಗಿದ್ದೆ. 73 ವರ್ಷದ ಮುದುಕಿ ಆದರೂ ನಾನು 12 ವರ್ಷದ ಹಾಗೆ ಅಷ್ಟು ಲವಲವಿಕೆಯಲ್ಲಿದ್ದೆ. ಅದೆಲ್ಲ ಗುರುಗಳ ಒಂದು ಆಶೀರ್ವಾದ. ಅದಲ್ಲದೆ ಇನ್ನು ನಾನೊಂದು ಹೇಳಲಿಕ್ಕೆ ಬಯಸುವುದು ಹೇಳಿದರೆ, ನಾನು
ಹಳ್ಳಿಯಲ್ಲಿರುವಂಥದ್ದು. ಹಳ್ಳಿಯ ಮಕ್ಕಳಿಗೆ ಈ ಭಾಗವತದ ಕಥೆಯನ್ನು ನಾನು ತಿಳಿಸಬೇಕು ಅಂತ ನನಗೆ ಆಸೆ ಆಗ್ತಾ ಉಂಟು. ಯಾಕೆ ಅವರು ಅಷ್ಟು ಮನೋಜ್ಞವಾಗಿ ಹೇಳಿದ್ದಾರೆ. ಹಾಗೆ ನಾನು ಅವರು ಹೇಳಿದ ಮುಖ್ಯ ಮುಖ್ಯ ವಿಷಯಗಳನ್ನು ಬರ್ಕೊಂಡು, ನಾನಂದರೆ ಅಧ್ಯಾಪಿಕೆಯಾಗಿದ್ದು, ಅದು ಪ್ರಾಥಮಿಕ ಶಾಲೆಯ ಅಧ್ಯಾಪಿಕೆಯಾಗಿದ್ದು ನಿವೃತ್ತಿ ಹೊಂದಿದವಳು. ಆದ್ದರಿಂದ ಹಳ್ಳಿಯ ಮಕ್ಕಳನ್ನ ನನಗೆ ಮನೆ ಮನೆಗೆ ಹೋಗಿ ಅಥವಾ ಶಾಲೆಗೆ ಹೋಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆನ್ಲೈನಿನಲ್ಲಿ ಏನಾದರೂ ಆಗೋದಿದ್ರೆ ಆ ಮಕ್ಕಳಿಗೆ ಈ ಭಾಗವತದ ಕಥೆಯನ್ನು ಹೇಳಿಸಿ ಆ ಉತ್ತಮ ಸಮಾಜದ ನಿರ್ಮಾಣಕ್ಕೆ ಗುರುಗಳ ಆಶೀರ್ವಾದದಿಂದ ಏನಾದರೂ ಒಂದು ಅಳಿಲ ಸೇವೆ ಮಾಡಲಿಕ್ಕೆ ಆದರೆ ನನಗೆ ಸಾಕಿತ್ತು. ಅದಲ್ಲದೆ ನಾನು ಭಗವದ್ಗೀತೆ ಕೂಡ ಕಲಿಸ್ತಾ ಇದ್ದೇನೆ. ಅದನ್ನು ಆನ್ಲೈನಲ್ಲಿ 2 ಬ್ಯಾಚಿನ ಹಾಗೆ ನಾನು ಹೇಳಿಕೊಡ್ತಾ ಇದ್ದೇನೆ. ಎಲ್ಲವೂ ಕೂಡ ಆ ಕೃಷ್ಣ ಪರಮಾತ್ಮನ ದಯೆ. ಅಂದರೆ ನನಗೆ ಸಂಸ್ಕೃತ ಏನೂ ಗೊತ್ತಿಲ್ಲ, ಏನು ಹೆಚ್ಚು ತಿಳುವಳಿಕೆ ಇಲ್ಲ, ಬರೇ ಒಂದು ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾಗಿ ನಿವೃತ್ತಿಯಾಗಿರುವಂಥವಳು. ಆ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟದ್ದು ಆ ಪರಮಾತ್ಮನೇ. ಇವತ್ತು ಅವರು ಈ 6 ದಿವಸದ ಪ್ರವಚನ ಕೇಳಿದ ಮೇಲೆ ನನಗೆ ಅನ್ನಿಸಿತು, ಇದು ಆ ಕೃಷ್ಣನ ಅನುಗ್ರಹ ಅಲ್ಲದೆ ಬೇರೆ ಯಾವುದೂ ಅಲ್ಲ. ಅಹಂಕಾರವನ್ನು ಬಿಟ್ಟು ಎಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ನಾನು ಆ ಕ್ಲಾಸ್ ಮಾಡಿ ಕೂತ್ಕೊಳ್ಳುವಾಗ ಅಲ್ಲಿ ನಾನಾಗಿರುವುದಿಲ್ಲ, ಆ ಪರಮಾತ್ಮನೇ ನನ್ನ ಬಾಯಿಂದ ಹೇಳಿಸ್ತಾ ಇದ್ದಾನೆ ಅಂತ ಹೇಳಿ ಇದಕ್ಕೆಲ್ಲ ಕಾರಣರಾದ ಇಂತಹ ಗುರುಗಳು ನಮ್ಮನ್ನೆಲ್ಲರನ್ನು ಹರಸಲಿ, ಎಲ್ಲ ಸಮಾಜ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಗುರುಗಳಿಗೆ ಇನ್ನೊಮ್ಮೆ ನಮಸ್ಕರಿಸುತ್ತಾ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು, ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.